ಈ ಕಟ್ಟಡ ಮಾಡಿದ ನಂತರ ದೇವಸ್ಥಾನದ ಇನ್ಕಮ್ ಜಾಸ್ತಿ ಆಗಿದೆ. ಉಡುಪಿ ಬಿಟ್ಟರೆ ಸಾಂಸ್ಕೃತಿಕ ಕಾರ್ಯಕ್ರಮ ಈ ವೇದಿಕೆಯಲ್ಲಿ ನಡೀತಿದೆ. ಯಾಕೆ ಮತ್ತೆ ಹಿಂದೆ ಬಿತ್ತು? ಈ ಕಲ್ಯಾಣ ಮಂಟಪ ದೇವರಿಗೆ ಸಮಾಧಾನ ಇಲ್ಲ. ಶೀಘ್ರದಲ್ಲಿಯೇ ಅತಿ ಬೇಗ ಕೆಲವು ಮೃತ್ಯು ಬಾಧೆಗಳು ಬರಬಹುದು. ಚರಂಡಿ ಹತ್ರ ಯಾರಾದ್ರೂ ಗುಡಿಯನ್ನು ಕಟ್ತಾರ, ಒಬ್ಬೊಬ್ಬರಿಗೆ ಬೇಕಾದಾಗೆ ಒಂದು ಪ್ರಶ್ನೆ ಚಿಂತನೆ ಮಾಡುದು ಅಂತ ಹೇಳಿದ್ರೆ ಭಕ್ತಾದಿಗಳಿಗೆ ಏನು ಮರ್ಯಾದಿಲ್ವ? ಹಾಗಾದ್ರೆ ಈ ಜಾಸ್ತಿ ಭಕ್ತಿ ಆದ್ರೂ ಕಷ್ಟನೇ. ಮಹಾಲಿಂಗೇಶ್ವರ ದೇವಸ್ಥಾನ ಜಾತ್ರೆಯ ಸಂದರ್ಭದಲ್ಲಿ ದೇವರ ಸುತ್ತು ಬರುವಾಗ ದೇವರ ಜೊತೆಯಲ್ಲಿ ಚಪ್ಪಲ್ ಹಾಕೊಂಡು ಹೋಗೋರು ಎಷ್ಟು ಜನ ಇದ್ದಾರೆ. ಮುಂಡೆ ಹಾಕಬೇಕು ಅಂತ ಹೇಳಿ ನಮ್ಮ ನಿಯಮ ಅಲ್ಲ ಸರ್. ನಾವ್ ಹೇಳುದು ಎಂತಂದ್ರೆ ಈ ಚಡ್ಡಿ ಹಾಕುದು, ಅಶ್ಲೀಲವಾದಂತ ಉಡುಪು ಅಂದ್ರೆ ಯಾವುದು ಅಂತದನ್ನ ಹಾಕುದು ಬೇಡ ಅಂತ ಹೇಳಿ ಅದೊಂದು ಸ್ಟ್ರಿಕ್ಟ್ ಆಗಿ ಮಾಡಬೇಕು. 2009ರಲ್ಲಿ ಅಷ್ಟಮಂಗಲ ಸೂಚ್ಯ ಮಾಡಿದಾಗ ಈ ಕಟ್ಟಡಕ್ಕೆ ಪರಿಹಾರವನ್ನ ಸೂಚಿಸಿದ್ದಾರೆ. ಅವರು ಕೂಡ ಹೇಳಿದ್ದೇನು, ಈ ಸಾನ್ನಿಧ್ಯಕ್ಕೆ ಬಹಳ ಅಗಾಧವಾಗಿದೆ, ಧಕ್ಕೆ ಆಗಿದೆ ಅಂತ ಹೇಳ್ತಾರೆ. ಈ ಮಹಾಲಿಂಗೇಶ್ವರ ದೇವಸ್ಥಾನದ ಜೀರ್ಣೋದ್ಧಾರ ಮಾಡಿದ್ರೆ ಸಹಸ್ರಲಿಂಗೇಶ್ವರ ದೇವಸ್ಥಾನಕ್ಕೆ 352 ಕೋಟಿ ರೂಪಾಯಿಗಳ ಅನುದಾನ ಈಗ ರೆಡಿ ಆಗಿದೆ. ಕುರಿತಾಗಿ ಮಹಾಲಿಂಗೇಶ್ವರ ದೇವರ ಅನುಗ್ರಹದ ಕುರಿತಾಗಿ ಚಿಂತನೆ ನಡೆಸುವ ಸಲುವಾಗಿ ವೇದಮೂರ್ತಿ ಶ್ರೀ ನಿಟ್ಟೆ ಪ್ರಸನ್ನ ಆಚಾರ್ಯರ ನೇತೃತ್ವದಲ್ಲಿ ಈಗಾಗಲೇ 2 ಬಾರಿ ತಾಂಬೂಲ ಪ್ರಶ್ನಾ ಚಿಂತನೆ ನಡೆದಿದ್ದು, ಸರ್ವ ಕಾರ್ಯಕ್ಕೆ ಶ್ರೀ ಮಹಾಲಿಂಗೇಶ್ವರ ದೇವರ ಅನುಗ್ರಹ ಕಂಡು ಬಂದಿರುತ್ತದೆ. ಜೊತೆಯಲ್ಲಿ ಪುತ್ತೂರು ತಾಲೂಕಿನ ಎಲ್ಲ ಭಗವದ್ಭಕ್ತರು ಈ ಮಹತ್ ಕಾರ್ಯದಲ್ಲಿ ಪಾಲ್ಗೊಳ್ಳಬೇಕೆಂಬ ಉದ್ದೇಶದಿಂದ ಎಲ್ಲ ಗ್ರಾಮಗಳಲ್ಲಿ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನ ಭಕ್ತ ಸಮಿತಿ ಎಂಬಂತಹ ಹೆಸರಿನಲ್ಲಿ ಗ್ರಾಮವಾರು ಸಮಿತಿಗಳನ್ನು ರಚಿಸಲಾಗುತ್ತಿದೆ. ಇದರ ಮುಂದುವರಿದ ಭಾಗವಾಗಿ ಇಂದು ಮಾಸ್ಟರ್ ಪ್ಲಾನ್ ಮತ್ತು ತಾಂಬೂಲ ಪ್ರಶ್ನಾ ಚಿಂತನೆಯಲ್ಲಿ ಕಂಡು ಬಂದಿರುವ ಕೆಲ ವಿಚಾರಗಳ ಕುರಿತಾಗಿ ತಮ್ಮೆಲ್ಲರ ಅಭಿಪ್ರಾಯವನ್ನ ಪಡೆಯುವುದಕ್ಕೋಸ್ಕರ ಶ್ರೀ ಕ್ಷೇತ್ರದ ಸಭಾಭವನದಲ್ಲಿ ಇಂದು ಭಕ್ತ ಸಭೆಯನ್ನ ಆಯೋಜಿಸಲಾಗಿದೆ. ಈಗ ಕ್ಷೇತ್ರದ ವ್ಯವಸ್ಥಾಪನಾ ಸಮಿತಿಯ ಸದಸ್ಯರು, ಜೀರ್ಣೋದ್ಧಾರ ಸಮಿತಿಯ ಸದಸ್ಯರು, ತಾಲೂಕು ಧಾರ್ಮಿಕ ಪರಿಷತ್ತಿನ ಸದಸ್ಯರಾಗಿರುವ ಶಿವನಾಥ್ ರೈ ಮೇಗಿನಗುತ್ತು ಇವರು, ಹಾಗೆ ದೇವಳದ ಕಾರ್ಯನಿರ್ವಹಣಾಧಿಕಾರಿಗಳಾದ ಶ್ರೀ KV ಶ್ರೀನಿವಾಸ್ ಇವರು ವೇದಿಕೆಯನ್ನ ಅಲಂಕರಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಕಾರ್ಯಕ್ರಮದ ಪ್ರಾರಂಭದಲ್ಲಿ ಪ್ರಾರ್ಥನೆ ಕುಮಾರಿ ವೈಷ್ಣವಿ ಎಮ್ಮಾರ್ ಇವರಿಂದ. ಮಹಾಲಿಂಗೇಶ್ವರ ಸ್ವಾಮಿ ಮಹಾಲಿಂಗೇಶ್ವರ ಶರಣು 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 ಮಹಾಲಿಂಗೇಶ್ವರ ಮಹಾಲಿಂಗೇಶ್ವರ ಸ್ವಾಮಿ ಮಹಾಲಿಂಗೇಶ್ವರ ಶರಣು 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 ಮಹಾಲಿಂಗೇಶ್ವರ ಮಹಾಲಿಂಗೇಶ್ವರ ಸ್ವಾಮಿ ಬೃಢನೆ ಶಂಕರ. ಮುಳಿಯ ಕೇಶವ ಭಟ್ ಇವರು ವೇದಿಕೆಯನ್ನು ಅಲಂಕರಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಮುಂದೆ ಬಂದಂತಹ ಸರ್ವರನ್ನ ತಮ್ಮ ಪ್ರಾಸ್ತಾವಿಕ ನುಡಿಗಳೊಂದಿಗೆ ಸ್ವಾಗತಿಸಬೇಕಾಗಿ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರಾಗಿರುವ ಹಾಗೆ ಜೀರ್ಣೋದ್ಧಾರ ಸಮಿತಿಯ ಪ್ರಧಾನ ಕಾರ್ಯದರ್ಶಿಗಳಾಗಿರುವ ಶ್ರೀಯುತ ಪಂಜಿಗುಡ್ಡೆ ಈಶ್ವರ ಭಟ್ ಇವರಲ್ಲಿ ಕೇಳಿಕೊಳ್ಳುತ್ತೇನೆ. ಶ್ರೀ ಮಹಾಲಿಂಗೇಶ್ವರ ದೇವರಿಗೆ ಸಾಷ್ಟಾಂಗ ನಮಸ್ಕರಿಸುತ್ತಾ, ಸೇರಿದ ಎಲ್ಲ ಭಕ್ತವೃಂದಕ್ಕೆ ನಮನಗಳನ್ನು ಸಲ್ಲಿಸುತ್ತಾ, ಈ ಒಂದು ಕಾರ್ಯಕ್ರಮದ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ, ಇಲ್ಲಿ ಸೇರಿದ ಎಲ್ಲ ಬಂಧು ಮಿತ್ರರುಗಳೇ, ಪತ್ರಿಕಾ ಮಾಧ್ಯಮದವರೇ, ಸ್ನೇಹಿತರೆ, ನಮ್ಮ ವ್ಯವಸ್ಥಾಪನಾ ಸಮಿತಿ ಬಂದು ಇವತ್ತು 10 ತಿಂಗಳು ಕಳೆಯಿತು. ಅಂದರೆ 2024 ಡಿಸೆಂಬರ್ 18ರಂದು ನಮ್ಮ ಸಮಿತಿಯು ಅಸ್ತಿತ್ವಕ್ಕೆ ಬಂದು ಶ್ರೀ ಮಹಾಲಿಂಗೇಶ್ವರ ದೇವರ ಅನುಗ್ರಹದಿಂದ, ಶಾಸಕರಾದ ಅಶೋಕ್ ಕುಮಾರ್ ಅವರ ಮಾರ್ಗದರ್ಶನದಿಂದ, ಹಾಗೆ ಎಲ್ಲ ಭಕ್ತಾದಿಗಳ ಸಹಕಾರದಿಂದ, ಕೆಲವು ಸಲಹೆಗಳಿಂದ ನಾವು ಕೆಲವೊಂದು ಬದಲಾವಣೆಗಳನ್ನು ತಂದೆವು. ಈ ಬದಲಾವಣೆ ಅಂದರೆ ಹೇಗೆ, ಈ ಧನುಪೂಜೆಯ ಸಂದರ್ಭದಲ್ಲಿ ಬೃಹದಾಕಾರ LED TV ವ್ಯವಸ್ಥೆಯನ್ನು ಮಾಡಿದೆವು. ಅದಕ್ಕೆ ಸುಮಾರು 1,10,000 ವೆಚ್ಚ ಆಗಿದೆ. ಅದು ನಮ್ಮ ಸಮಿತಿಯ ಸದಸ್ಯರುಗಳೆಲ್ಲರೂ ನಾವು ದುಡ್ಡು ಹಾಕಿ ಅದನ್ನು ಖರೀದಿಸಿ ಭಕ್ತರಿಗೆ ದೇವರ ಪೂಜೆಯನ್ನು ಮಾಡುವ, ಧನುಪೂಜೆಯ ಸಂದರ್ಭದಲ್ಲಿ ಭಕ್ತರಿಗೆ ದೇವರ ಪೂಜೆಯನ್ನು ನೋಡುವ ಒಂದು ಅವಕಾಶವನ್ನು ಮೊಟ್ಟ ಮೊದಲಾಗಿ ನಮ್ಮ ಕೆಲಸ ಕಾರ್ಯವನ್ನು ನಾವು ಮಾಡಿದೆವು. ಹಾಗೆ ಅನ್ನದಾನಕ್ಕೆ, ಅನ್ನ ಪ್ರಸಾದಕ್ಕೆ ಮಹತ್ವ ಕೊಡುವ ನಿಟ್ಟಿನಲ್ಲಿ ನಿತ್ಯ ಪರಮನ್ನ ಸೇವೆಯೊಂದಿಗೆ ಅನ್ನ ಪ್ರಸಾದ ನೀಡುವಂಥ ವ್ಯವಸ್ಥೆಯನ್ನು ಕೂಡ ಮಾಡಿದೆವು. ಹಾಗೆ ಮಹಾಲಿಂಗೇಶ್ವರ ದೇವರ ಜಾಗ ಮರು ಸ್ವಾಧೀನ, ಮಹಾಲಿಂಗೇಶ್ವರ ದೇವರ ಜಾಗ ಮಹಾಲಿಂಗೇಶ್ವರ ದೇವರಿಗೆ ಸಿಗಬೇಕೆಂತ ಹೇಳುವ ಸಂಕಲ್ಪದೊಂದಿಗೆ ಮಹತ್ವದ ಹೆಜ್ಜೆಯನ್ನಿಟ್ಟೆವು. ಆ ಸಂದರ್ಭದಲ್ಲಿ ಸುಮಾರು
ಕೆಲವು ಸಾಧಾರಣ 7 ಎಕರೆ ಜಾಗೆ, ಸುಮಾರು 60 ಕೋಟಿ ರೂಪಾಯಿ ಅಂದಾಜು ಮೌಲ್ಯದ ಮೊತ್ತದ ಜಾಗೆಯನ್ನು ಇವತ್ತು ದೇವಸ್ಥಾನಕ್ಕೆ ಮರು ಸ್ವಾಧೀನ ಮಾಡಿಸುವಂಥ ಕೆಲಸವು ನಿಮ್ಮೆಲ್ಲರ ಸಹಕಾರದಿಂದ ನಮ್ಮ ಸಮಿತಿಯು ಮಾಡಿದೆ. ಹಾಗೆ ಕೆಲವು ಜನ ಆ ಸಂದರ್ಭದಲ್ಲಿ ಹೇಳಿದರು, ಮಹಾಲಿಂಗೇಶ್ವರ ದೇವರಿನ ಜಾಗೆ ಮಹಾಲಿಂಗೇಶ್ವರ ದೇವರಿಗೂ ಬುಡ್ಪ ಅಣ್ಣ ಎಂಕ್ಲೇನು ಬರೀ ಕೈಟು ಕಡಪುಡೊಡ್ಚಿ ದಾಯ್ತಾಂಡಲು ಒಂಜಿ ಪಣಿತು ಕೊರ್ಲೆ ಅಂತ ಹೇಳುವ ಮಾತನ್ನು ಹೇಳಿದರು. ಆ ಸಂದರ್ಭದಲ್ಲಿ ನಾನು ಮತ್ತು ಶಾಸಕರು ಸುಮಾರು 22,43,000 ರೂಪಾಯಿಯನ್ನು ಕಡು ಬಡವರಿಗೆ ನೀಡುವಂಥ ವ್ಯವಸ್ಥೆಯನ್ನು ಕೂಡ ಮಾಡಿದೆವು. ನಂತರ ಪುತ್ತೂರು ಜಾತ್ರೆಯ ಸಂದರ್ಭದಲ್ಲಿ ಅನ್ನದ ಅಗುಳು ಮುತ್ತಾದ ಕೆರೆಯ ಬಳಿಯಲ್ಲೇ ಅನ್ನ ಬ್ರಹ್ಮ ಮಹಾಲಿಂಗೇಶ್ವರ ಸ್ವಾಮಿಯ ಸಂಪ್ರೀತಿಗಾಗಿ 2 ಲಕ್ಷಕ್ಕೂ ಅಧಿಕ ಭಕ್ತರಿಗೆ ಮಹಾ ಅನ್ನ ಸಂತರ್ಪಣೆ ನಡೆಯಿತು. ಇದು ನಾವು ಸಮಿತಿಯು 2 ಸಲ ತಾಂಬೂಲ ಪ್ರಶ್ನೆಯನ್ನು ಸಾರ್ವಜನಿಕ ಭಕ್ತರ ಸಹಕಾರದಿಂದ ನಾವು ಇಲ್ಲಿ ತಾಂಬೂಲ ಪ್ರಶ್ನೆಯನ್ನು ಇಟ್ಟಿದ್ದೇವೆ. ಆಗ ಅವರು ಮೊದಲು ಹೇಳಿದ ಮಾತೇನೆಂದರೆ, ರಕ್ತೇಶ್ವರಿ ದೈವವು ಕೋಪದಲ್ಲಿದೆ, ಅದನ್ನು ಒಳಗೆ ತರುವಂತಹ ಕೆಲಸವನ್ನು ಮಾಡಬೇಕಂತ ಹೇಳುವುದನ್ನು ಹೇಳಿದರು. ಆ ಕೂಡಲೇ ನಾವು ಶಿವರಾತ್ರಿಯ ಅಂದು ಆ ರಕ್ತೇಶ್ವರಿ ದೈವವನ್ನು ಒಳಗೆ ತರಿಸುವಂಥ ದೀಪ ಉರಿಸಿ ಒಳಗೆ ತರಿಸುವಂಥ ಕೆಲಸ ಮಾಡಿದೆವು. ಅಲ್ಲಿನ ನಂತರ ಈ ಮಹಾಲಿಂಗೇಶ್ವರ ದೇವಸ್ಥಾನದ ಚಿತ್ರಣವನ್ನೇ ಬದಲಾಯಿತು. ಯಾಕೆಂತ ಹೇಳಿದರೆ, ನಾವು ನೋಡಿ ಆ ಜಾಗೆ ಮೊದಲು ಅನ್ನ ಪ್ರಸಾದ ಕೊಡುವಂಥ ಕೆಲಸ ಇಲ್ಲಿ ನಟರಾಜ್ ವೇದಿಕೆ ಹತ್ರ ಇತ್ತು. ಅದನ್ನು ನಾವು ಅಲ್ಲಿ ಅನ್ನ ಪ್ರಸಾದ ಕೊಡುವಂಥ ವ್ಯವಸ್ಥೆಯನ್ನು ಮಾಡಿದೆವು. ಮೊದಲು 1 ದಿವಸ ಪಲ್ಲ ಪೂಜೆ ನಡೆಯುವಂಥ ಕೆಲಸ ಇತ್ತು. ನಾವು 7 ದಿವಸ ಕೂಡ ಪಲ್ಲ ಪೂಜೆ ಮಾಡುವಂಥ ಕೆಲಸವನ್ನು ಮಾಡಿದೆವು. ಇದು ನೈವೇದ್ಯವನ್ನು ಗೋಗ್ರಸ ಮಾಡಿ ಗೋವಿಗೆ ಮೊದಲು ಕೊಡುವುದು, ಮೀನಿಗೆ ಆಹಾರ ಕೊಡುವುದು, ರಕ್ತೇಶ್ವರಿಗೆ ದೈವಕ್ಕೆ ಅಲ್ಲಿ ನೈವೇದ್ಯ ಇಡುವುದು ಮುಂತಾದ ಕೆಲಸಗಳನ್ನು ಪ್ರಾರಂಭಿಸಿದೆವು. ನಂತರ ಜಾತ್ರೆಯ ಒಂದು ದಿವಸ ಸುಮಾರು 30 ಕ್ವಿಂಟಲು ಅಕ್ಕಿ ಅಲ್ಲಿ ಪಲ್ಲ ಪೂಜೆ ಮಾಡಿದೆವು. ಆಗ ನಮ್ಮ ಇವರು ಅಡಿಗೆಯವರು ಒಂದು ಹೂವಿನಲ್ಲಿ ಮಹಾಲಿಂಗೇಶ್ವರ ದೇವರ ಚಿತ್ರವನ್ನು ಅನ್ನದಲ್ಲಿ ಬಿಡಿಸಿದ್ರು. ಮಂಗಳಾರತಿ ಆಗುವಾಗ ಅದು ಅರ್ಧ ಫೀಟು ಜಗ್ಗಿ ಒಂದು ಹೂ ಬಿತ್ತದರಿಂದ. ಅದು ನೋಡುವಾಗ ನನ್ನ ಮೈ ಈಗಲೂ ಜುಮ್ ಎನ್ತದೆ. ಅಂಥ ಒಂದು ಜಾಗೆಯಲ್ಲೇ ಅನ್ನ ಪ್ರಸಾದ ಕೊಡಬೇಕಂತ ಹೇಳಿದ್ದು ನಮಗೆ ಯಾರು? ಅಲ್ಲ, ತುಪ್ಪದ ದೀಪ ವ್ಯವಸ್ಥೆ ಮಾಡಿದೆವು. ಇದನ್ನು ಮಾಡಬೇಕಂತ ಹೇಳಿದ್ದೆ ಯಾರು? ಎಳ್ಳೆಣ್ಣೆ ಅಭಿಷೇಕ ಮಾಡಿದೆವು. ಎಳ್ಳೆಣ್ಣೆ ಅಭಿಷೇಕವನ್ನು ಪ್ರಸಾದ ರೂಪದಲ್ಲಿ ಕೊಟ್ಟೆವು. ಶುದ್ಧ ಎಳ್ಳೆಣ್ಣೆ ಇಲ್ಲಿ ಮಾಡಬೇಕಂತ ಹೇಳಿದ್ದೆ ಯಾರು? ಇದೆಲ್ಲ ಆ ಒಂದು ಶಕ್ತಿಯು ನಮಗೆ ಪ್ರೇರಣೆ ಕೊಡುವಂಥ ಕೆಲಸವು ಈ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ನಡೆದಿದೆ. ರಕ್ತೇಶ್ವರಿ ದೈವವನ್ನು ಒಳಗೆ ಕಳಿಸಿದ ನಂತರ ಈ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ನಮಗೆ ಹೀಗೆ ಮಾಡಿ ಇಂಥದ್ದೇ ಮಾಡಿ ಅಂತ ಹೇಳುವ ಒಂದು ಪ್ರೇರಣೆ ಕೊಟ್ಟಂತೆ ನಮ್ಮ ಸಮಿತಿಗೆ ಆಗಿದೆ. ಅದಲ್ಲದೆ ಗಣೇಶ ಚತುರ್ಥಿಯ ಅದಲ್ಲದೆ ಜಾತ್ರೆ ಸಮಯದಲ್ಲಿ ಭಕ್ತರಿಂದ ಸಿಡಿಮದ್ದು ಅಂತ ಹೇಳುವುದನ್ನು ಮಾಡಿದೆವು. 8 ಲಕ್ಷ ರೂಪಾಯಿ ಟೆಂಡರ್ ಕರೆದು ಸಿಡಿಮದ್ದು ಹೊಡಿಸುವಂಥ ಕೆಲಸ ಈ ಮುಂದೆ ಆಗಿತ್ತು. ಆದರೆ ನಾವು ಭಕ್ತರ ಕೈಯಿಂದ 500-300 ರೂಪಾಯಿ ಹೀಗೆ ಕೇಳಿ ಸುಮಾರು ದೇವಸ್ಥಾನಕ್ಕೆ 8 ಲಕ್ಷ ರೂಪಾಯಿಯನ್ನು ಉಳಿಸುವಂಥ ಕೆಲಸವನ್ನು ಮಾಡಿದೆವು. ಯಾವ ರೀತಿ ಸಿಡಿಮದ್ದು ಹೊಡಿದಿದೆ ಅಂತೇಳಿ ನಿಮಗೆಲ್ಲರಿಗೆ ಗೊತ್ತು, ಅದನ್ನು ನಾನು ಹೇಳಬೇಕಂತ ಇಲ್ಲ. ಹಾಗೆ ಗಣೇಶ ಚತುರ್ಥಿಯ ಹಬ್ಬ ಬಂದಾಗ ಹಬ್ಬದಲ್ಲಿ ಏನಾದರೂ ವಿಶೇಷತೆ ಕಾಣಬೇಕು. ಗಣೇಶ ಚತುರ್ಥಿಯ ಸಂದರ್ಭದಲ್ಲಿ ದೇವರಿಗೆ ಪ್ರಥಮ ಬಾರಿಗೆ ಮೋದಕ ಹೋಮ ಅಂತೇಳಿ ಸ್ಟಾರ್ಟ್ ಮಾಡಿದೆವು. ಭಕ್ತರಿಗೆ ಇದರಿಂದ ಹೆಚ್ಚಿನ ಭಕ್ತರಿಗೆ ಇದರ ಕೇಳಿದರು, ಮೋದಕ ಹೋಮ ಅಂತ ಹೇಳಿದರೆ ಏನು ಹೇಗೆ ಅಂತೇಳಿ ಹೆಚ್ಚಿನ ಭಕ್ತರು ಅದರಲ್ಲಿ ಭಾಗವಹಿಸುವಂಥ ಕೆಲಸವಾಯಿತು. ನವರಾತ್ರಿಯಲ್ಲಿ ಗಾಯತ್ರಿ ಪೂಜೆ ಅಂತೇಳಿ ಒಂದು ಶುರು ಮಾಡಿದೆವು. ಹಾಗೆ ದೀಪಾವಳಿ ದಿವಸ ಶುದ್ಧ ಅಷ್ಟಮಂಗಳ ಪ್ರಶ್ನೆಯಲ್ಲಿ ಈ ಮಹಾಲಿಂಗೇಶ್ವರ ದೇವರಿಗೆ ಶುದ್ಧ ಎಳ್ಳೆಣ್ಣೆ ಅಭಿಷೇಕ ಮಾಡಬೇಕಂತೇಳಿ ಈ ಹಿಂದೆ ಕಂಡು ಬಂದಿತ್ತು. ಅದನ್ನು ಕಾರ್ಯಗತ ನಮ್ಮ ಸಮಿತಿಯು ಮಾಡಿದೆ. ಮೊನ್ನೆ ಸುಮಾರು 150 ಲೀಟರ್ಗಿಂತಲೂ ಶುದ್ಧ ಎಣ್ಣೆ ಮಹಾಲಿಂಗೇಶ್ವರ ದೇವರಿಗೆ ಅಭಿಷೇಕ ಮಾಡಿ ನಂತರ ಅದನ್ನು ಪ್ರಸಾದ ಕೊಡುವ ರೀತಿಯಲ್ಲಿ ಕೊಡುವಂಥ ಕೆಲಸವನ್ನು ಮಾಡಿದೆವು. ಇದರಿಂದ ದೇವಸ್ಥಾನದಲ್ಲಿ ವ್ಯವಸ್ಥೆಗಳು ಆಯಿತು, ಭಕ್ತರ ಸಂಖ್ಯೆ ದಿನದಿಂದ ದಿನಕ್ಕೆ ಜಾಸ್ತಿ ಆಯಿತು. ಅನ್ನಪ್ರಸಾದ ದೇವಸ್ಥಾನದ ಆಗು ಹೋಗುಗಳೆಲ್ಲ ಒಂದು ವ್ಯವಸ್ಥಿತ ರೂಪದಲ್ಲಿ ಬರಲು ಸಾಧ್ಯವಾಯಿತು. ಆಗ ಅನ್ನಪ್ರಸಾದಕ್ಕೆ ಹೆಚ್ಚಿನ ಸಂಖ್ಯೆಯ ಭಕ್ತಾದಿಗಳು ಬರುವ ವ್ಯವಸ್ಥೆ ಆಯಿತು. ನಮ್ಮಲ್ಲಿ ಇದಕ್ಕೆ ಅಕ್ಕಿಯನ್ನು ಕ್ರೋಢೀಕರಿಸಬೇಕಂತ ಹೇಳುವ ಒಂದೇ ಒಂದು ಉದ್ದೇಶದಿಂದ ನಾವು ಮಹಾಲಿಂಗೇಶ್ವರ ದೇವರಲ್ಲಿ ನಮ್ಮ ಸಮಿತಿಯವರು ಪ್ರಾರ್ಥನೆ ಮಾಡಿ ಭಕ್ತರಿಂದ ಅಕ್ಕಿಯನ್ನು ಕೇಳುವಂಥ ಕೆಲಸ ಮಾಡಿದೆವು.
ಕೆಲವು ಜನ ತಿಂಗಳಿಗೆ 1 ಕ್ವಿಂಟಲ್ ಅಕ್ಕಿಯಂತೆ 12 ತಿಂಗಳು ಕೂಡ ನಾವು ಕೊಡ್ತೇವೆ ಅಂತ ಹೇಳುವ ಮಾತನ್ನು ಹೇಳಿದರು. ಮತ್ತೆ ಕೆಲವು ಜನ ಹೇಳಿದರು, ನಾನು 1 ಕ್ವಿಂಟಲ್ ಅಕ್ಕಿ ಕೊಡ್ತೇನೆ, ಮತ್ತೆ 4 ಜನರ ಹೆಸರು ಕೊಡ್ತೇನೆ ಅಂತ ಹೇಳುವ ಮಾತನ್ನು ಹೇಳಿದರು. ಅದು 4 ಹೋಗಿ 8 ಆಯಿತು, 8 ಹೋಗಿ 16 ಆಯಿತು, 16 ಹೋಗಿ 32 ಆಯಿತು. ಹಾಗೆ 500 ಕ್ವಿಂಟಲ್ಗಿಂತಲೂ ಹೆಚ್ಚು ಅಕ್ಕಿ ಇವತ್ತು ಮಹಾಲಿಂಗೇಶ್ವರ ದೇವಸ್ಥಾನಕ್ಕೆ ಬಂದು ಬೀಳುವಂಥ ವ್ಯವಸ್ಥೆ ಭಕ್ತರಿಂದ ಆಯಿತು. ಇದು ನಮ್ಮ ಸಮಿತಿಗೆ ಬಹಳ ಖುಷಿ ಆಯಿತು. ಹಾಗೆ ಹೇಳಿ ಕೆಲವು ಜನ ಹೇಳಿದರು, ನನ್ನ ಹೆಸರು ಬೇಡ, ನಾನು 1 ಕ್ವಿಂಟಲ್ನ ಅಕ್ಕಿಯ ದುಡ್ಡು ಕೊಡ್ತೇನೆ ಅಂತೇಳಿ. ಮತ್ತೆ ಕೆಲವು ಜನ ಅಕ್ಕಿ ತಂದು ಕೊಟ್ಟರು. ಇದರಿಂದ ಅಲ್ಲಿ ನೋಡಿ ಗೋಡೌನ್ಗಳ ವ್ಯವಸ್ಥೆ ಎಲ್ಲ ಸರಿ ಇಲ್ಲ, ಇಲಿ ಹೆಗ್ಗಳಗಳ ವ್ಯವಸ್ಥೆ ಜಾಸ್ತಿ ಉಂಟು, ಅಕ್ಕಿ ಕ್ರೋಢೀಕರಿಸಲಿಕ್ಕೆ ಅಲ್ಲಿ ಸಾಧ್ಯ ಇಲ್ಲ. ಆದ ಕಾರಣ ನಾವೇನು ಮಾಡಿದೆವು, ಪುತ್ತೂರು ನಮ್ಮ ಪ್ರತಿ ವರ್ತಕರಿಂದ 15 ಕ್ವಿಂಟಲ್ ಅಕ್ಕಿಯನ್ನು ಪರ್ಚೇಸ್ ಮಾಡುವಂತಹ ವ್ಯವಸ್ಥೆ ಮಾಡಿದೆವು. ಕೆಲವು ಜನ ದುಡ್ಡನ್ನು ಕೊಟ್ಟರು. ಅದರಿಂದ ನಮ್ಮ ಈಗ ಸಚಿನ್ ಅವರಿಂದ 15 ಕ್ವಿಂಟಲ್ ಅಕ್ಕಿ ಅವರಿಗೆ ದುಡ್ಡು ಕೊಡುವುದು. ಮೊನ್ನೆ ಗಣಪತಿ ವಿದ್ಯಾ ಗಣಪತಿಯವರ ಕೈಯಿಂದ, ಮಂಗಳ ಸ್ಟೋರ್ ಕೈಯಿಂದ, ಉಪ್ಪನಂಗಡಿಯವರ ಕೈಯಿಂದ, ಹೀಗೆ ಪ್ರತಿಯೊಬ್ಬರಿಂದಲೂ 15 ಕ್ವಿಂಟಲ್ ಅಕ್ಕಿಯನ್ನು ಪರ್ಚೇಸ್ ಮಾಡೋದು. ಇಲ್ಲಿ ನಮಗೆ ಗೋಡೌನ್ ವ್ಯವಸ್ಥೆ ಇಲ್ಲ. ಅಂಥ ವ್ಯವಸ್ಥೆಯನ್ನು ಈಗ ನಾವು ಇಲ್ಲಿ ಈಗ ದೇವಸ್ಥಾನದಲ್ಲಿ ಮಾಡ್ತಾ ಇದ್ದೇವೆ. ಅನ್ನ ಪ್ರಸಾದ ಕೂಡ ಒಂದು ವ್ಯವಸ್ಥಿತ ರೂಪದಲ್ಲಿ ಈಗ ಸಾಗ್ತದೆ ಅಂತೇಳಿ ನಾನು ಸಂತೋಷದಿಂದ ಹೇಳಲು ಇಚ್ಛಿಸುತ್ತೇನೆ. ಬಂಧುಗಳೇ, 12 ವರ್ಷಗಳ ಹಿಂದೆ 2013ನೇ ಇಸವಿಯಲ್ಲಿ ಮಹಾಲಿಂಗೇಶ್ವರ ದೇವಸ್ಥಾನ ಸಂಪೂರ್ಣವಾಗಿ ನವೀಕರಣಗೊಂಡು ಶ್ರೀ ಮಹಾಲಿಂಗೇಶ್ವರ ದೇವರಿಗೆ ವೈಭವದ ಬ್ರಹ್ಮಕಲಶೋತ್ಸವ ನೆರವೇರಿತು. 12 ವರ್ಷಗಳ ನಂತರ ಮತ್ತೊಮ್ಮೆ ಪುತ್ತೂರು ಕ್ಷೇತ್ರ ಬ್ರಹ್ಮಕಲಶೋತ್ಸವಕ್ಕೆ ಸಿದ್ಧಗೊಳ್ಳುತ್ತಿರುವ ಈ ಕಾಲದಲ್ಲಿ ಕ್ಷೇತ್ರದಲ್ಲಿ ಅಗತ್ಯವಾಗಿ ಅನೇಕ ಅಭಿವೃದ್ಧಿ ಕೆಲಸಗಳು ನೆರವೇರಬೇಕಾಗಿದೆ. ಮುಖ್ಯವಾಗಿ ದೇವಾಲಯದ ಅಭಿವೃದ್ಧಿಯನ್ನು ದೇವಹಿತ ಮತ್ತು ಭಕ್ತಹಿತ ಚಿಂತನೆಯೊಂದಿಗೆ ನಡೆಸುವ ಸಂಕಲ್ಪ ನಮ್ಮದು. ಯಾವುದೇ ಅಭಿವೃದ್ಧಿ ಕೆಲಸಗಳು ನಡೆಯುವುದಕ್ಕೆ ಅದಕ್ಕೆ ದೇವರ ಅನುಗ್ರಹ ಬೇಕು. ಅದು ದೇವರ ಸನ್ನಿಧಾನಕ್ಕೆ ಪೂರಕವಾಗಿರಬೇಕು. ಮುಖ್ಯವಾಗಿ ಅದರಿಂದ ಮಹಾಲಿಂಗೇಶ್ವರ ದೇವರಿಗೆ ಸಂತೃಪ್ತಿಯಾಗಬೇಕು. ಇವುಗಳ ಚಿಂತನೆಗಾಗಿ ಈಗಾಗಲೇ 2 ಬಾರಿ ತಾಂಬೂಲ ಪ್ರಶ್ನೆಯನ್ನು ಸಾರ್ವಜನಿಕ ಭಕ್ತರ ಎದುರೇ ನಾವು ಪ್ರಶ್ನೆಯನ್ನು ನೆರವೇರಿಸಿದ್ದು, ಎಲ್ಲ ಕಾರ್ಯಕ್ಕೂ ದೇವರ ಸಂಪೂರ್ಣ ಅನುಗ್ರಹ ಇರುವ ಬಗ್ಗೆ ತಾಂಬೂಲ ಪ್ರಶ್ನೆಯಲ್ಲಿ ಕಂಡುಬಂದಿದೆ. ಇನ್ನು ದೇವಾಲಯದ ಅಭಿವೃದ್ಧಿಯಲ್ಲಿ ಪ್ರತಿಯೋರ್ವ ಭಕ್ತರು ಪಾಲ್ಗೊಳ್ಳಬೇಕು. ನಮ್ಮ ಸೀಮೆಯ ಎಲ್ಲ ಗ್ರಾಮದವರು ಈ ಒಂದು ಜೀರ್ಣೋದ್ಧಾರ ಸಮಿತಿಯಲ್ಲಿ ಪಾಲ್ಗೊಳ್ಳಬೇಕೆಂಬ ಒಂದೇ ಉದ್ದೇಶದಿಂದ ಗ್ರಾಮಕ್ಕೆ ಹೋಗಿ ಭಕ್ತ ಸಮಿತಿಯನ್ನು ರಚಿಸಿದ್ದೇವೆ. ಹಾಗೆ ಇನ್ನೂ ಕೆಲವು ಗ್ರಾಮಗಳಲ್ಲಿಯೂ ಕೂಡ ಆ ಭಕ್ತ ಸಮಿತಿಯನ್ನು ರಚಿಸಲಿದ್ದೇವೆ. ಈಗಾಗಲೇ 2,000-3,500 ಸದಸ್ಯರು ಒಳಗೊಂಡಿದ್ದಾರೆ. ಮುಂದಿನ ದಿವಸಗಳಲ್ಲಿ 15,000ಕ್ಕಿಂತಲೂ ಹೆಚ್ಚು ಸದಸ್ಯರನ್ನು ಒಳಗೊಂಡ ಸೇರ್ತಾರೆ ಅಂತೇಳುವ ಭರವಸೆ ನನಗಿದೆ. ಹಾಗೆ ಇದಕ್ಕೆ ಪೂರಕವಾಗಿ ಹಲವು ವರ್ಷಗಳಿಂದ ಮಹಾಲಿಂಗೇಶ್ವರ ದೇವಸ್ಥಾನದ ಅಭಿವೃದ್ಧಿಯಲ್ಲಿ ಮುಖ್ಯ ಪಾತ್ರ ವಹಿಸಿರುವ ಉದ್ಯಮಿಗಳು ಪಕ್ಷಾತೀತವಾಗಿ ಗುರುತಿಸಿ ಜೀರ್ಣೋದ್ಧಾರ ಸಮಿತಿಯನ್ನು ರಚಿಸಲಾಗಿದೆ. ಇದು ನಾವು ಆಯ್ಕೆ ಮಾಡಿದ್ದೇವೆ ಅನ್ನುವುದಕ್ಕಿಂತಲೂ ನಮ್ಮ ಸೇವೆಗೆ ಮಹಾಲಿಂಗೇಶ್ವರ ದೇವರು ಅನುಗ್ರಹಿಸಿರುವ ಮಹಾಪ್ರಸಾರ ಎನ್ನುವುದೇ ನಿಜವಾದ ಮಾತು. ಸ್ನೇಹಿತರೆ, ಇವತ್ತು ನಮ್ಮ ಶಾಸಕರಾದ ಅಶೋಕ್ ಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ಜೀರ್ಣೋದ್ಧಾರ ಸಮಿತಿಯ ಬಗ್ಗೆ ನಾವು ಇವತ್ತು ಭಕ್ತರ ಸಭೆಯನ್ನು ಕರೆದಿದ್ದೇವೆ. ಈಗಾಗಲೇ 2 ಬಾರಿ ತಾಂಬೂಲ ಪ್ರಶ್ನೆ ನೆರವೇರಿದ್ದು ಎಲ್ಲ ಕಾರ್ಯಕ್ಕೂ ದೇವರ ಸಂಪೂರ್ಣ ಅನುಗ್ರಹ ಇರುವ ಬಗ್ಗೆ ನಮಗೆ ತಿಳಿದು ಬಂದಿದೆ. ಆದರೆ ಕೆಲವೊಂದು ಬದಲಾವಣೆಗಳು ಈಗ ನಮಗೆ ಆಗಬೇಕಾಗಿದೆ. ಅಯ್ಯಪ್ಪ ಗುಡಿ ಮತ್ತು ಈ ಹಾಲಿನ ಬಗ್ಗೆ ದೇವರಿಗೆ ಸ್ಮಶಾನಕ್ಕೆ ಅಡ್ಡ ಬರುತ್ತದೆ, ಅದನ್ನು ತೆರವುಗೊಳಿಸಬೇಕೆಂಬುದಾಗಿ ಕಂಡು ಬಂದಿದೆ. ಆದರೆ ಎಷ್ಟು ಭಕ್ತರುಗಳು ಇದಕ್ಕೆ ಸಹಕಾರ ಕೊಟ್ಟಿದ್ದಾರೆ, ಎಷ್ಟೋ ಭಕ್ತರುಗಳು ಬಹಳ ಕಷ್ಟ ಬಂದಿದ್ದಾರೆ. ಆದರೆ ಭಕ್ತರ ಬೇಡಿಕೆಯಂತೆ ಭಕ್ತರ ಈ ಸಲಹೆಗಳನ್ನೆಲ್ಲ ತಗೊಂಡು ಮುಂದಿನ ಕ್ರಮವನ್ನು ನಾವು ಕೈಗೊಳ್ಳಲಿದ್ದೇವೆ. ಅದು ಏನೇ ಆಗಲಿ, ನಿಮ್ಮೆಲ್ಲರ ಇದಕ್ಕೆ ಜೀರ್ಣೋದ್ಧಾರ ಸಮಿತಿಗೆ ಇದಕ್ಕೆ ಜೀರ್ಣೋದ್ಧಾರ ಕೆಲಸ ಕಾರ್ಯಗಳಿಗೆ ನಾವೆಲ್ಲರೂ ಒಗ್ಗಟ್ಟಿನಿಂದ ದುಡಿಯೋಣ. ಹಾಗೆ ಇವತ್ತು ನಿಮ್ಮ ಸಲಹೆಗಳನ್ನು ನಾವು ಇಲ್ಲೆಲ್ಲ ಕೇಳಿ ಮತ್ತೆ ನಿರ್ಣಯ ನಮ್ಮ ಸಮಿತಿಯು ತಗೊಳ್ತದೆ. ನಿಮ್ಮ ಸಲಹೆ ಅಂದರೆ ನಮಗೆ ಜೀರ್ಣೋದ್ಧಾರಕ್ಕೆ ಪೂರಕವಾಗಿರುವ ಸಲಹೆಗಳನ್ನು ನೀವು ನಮ್ಮ ಸಮಿತಿಗೆ ನೀಡುತ್ತೀರಿ ಅಂತ ಹೇಳುವ ನಂಬಿಕೆ ನನಗೆ ಉಂಟು. ಹಾಗೆ ಎಲ್ಲ ಭಕ್ತರು ಈಗ ಇಷ್ಟು ತನಕ ನಮ್ಮ ಸಮಿತಿಯು ಎಲ್ಲ ಭಕ್ತರೊಂದಿಗೆ ನಮ್ಮಿಂದ ಸಮಿತಿ ಅಂತ ಹೇಳಲಿಕ್ಕೆ ಸಮಿತಿಯಿಂದ ಮಾತ್ರ ಸಾಧ್ಯವೇ ಇಲ್ಲ. ಎಷ್ಟೋ ಜನ ಈಗ ನಮಗೆ ಸಲಹೆ ಕೊಟ್ಟಿದ್ದಾರೆ, ಸರ್ ಅಲ್ಲಿ ಓಂ ನಮ ಶಿವಾಯ ಕೇಣುಜ್ಜಿ ಐನೊಂದು ಸರಿ ಮಣ್ಪುಲೆ ಅಂತೇಳಿ.
ಎಷ್ಟೋ ಸಲ ಅದು ಎಲ್ಲಿ ಹೆಗ್ಲಗಳು ಜಾಸ್ತಿ ಉಂಟು ಅದನ್ನು ತಿಂತದೆ, ಹಾಗೆ ಅದನ್ನು ಸರಿ ಮಾಡಿದ್ದು ಉಂಟು. ಮತ್ತೊಬ್ಬರು ಬಂದು ಹೇಳ್ತಾರೆ ಅಲ್ಲಿ ರಕ್ತೇಶ್ವರಿ ದೀಪದ ಗುಡಿಯಲ್ಲಿ ದೀಪ ಉರಿಸುವುದಿಲ್ಲ, ಹೀಗೆ ಅಲ್ಲಿ ನೀರಿನ ಟ್ಯಾಪ್ ಸರಿ ಇಲ್ಲ, ಅಲ್ಲಿ ಇದೆ. ಪ್ರತಿಯೊಂದು ವಿಷಯದಲ್ಲಿ ಭಕ್ತರ ಸಲಹೆಗಳನ್ನು ನಾವು ಗೌರವಿಸಿದ್ದೇವೆ, ಸ್ವೀಕರಿಸಿದ್ದೇವೆ. ಮತ್ತು ಕೆಲವು ಜನ ಟೀಕೆ ಮಾಡ್ತಾರೆ. ಮೊನ್ನೆ ಒಬ್ಬರು ಹೇಳಿದರು, ಕೋಪದಲ್ಲಿ ಬಂದು ಒಂದು ಪ್ರಸಾದವನ್ನು ತೋಡಿ ಇಂದು ಎಲಿ ತಿಂತಿಂದು, ಚೀಲ ತಿಂತಿಂದು, ತಾರಾಯಿ ತಿಂತಿಂದು, ಇಂದೊಂದು ಪ್ರಸಾದನ ಅಂತ ಕೇಳಿದರು. ಕುಳ್ಳುಲೆ ಅಂತೇಳಿ ಅಲ್ಲಿ ಕೂರಿಸಿದೆ, ಅಂಗತ್ನೆ ಬೋರ್ಡ್ ಅಂತ ಕೇಳಿದೆ, ಬೇಡ ಅಂತ ಹೇಳಿದರು. ಮತ್ತು ಸೀದಾ ಹೋಗಿ ಆ ಪ್ರಸಾದ ಕೊಟ್ಟವರನ್ನು ಕರೆಸಿದೆ. ಇದೆಂತ ಮಾರೆ, ನೀನು ಎಲ್ಲಿ ತಿಂದದ್ದನ್ನು ತೆಂಗಿನಕಾಯಿ ಚೀಲೆಲ್ಲ ತಿಂದಿದ್ದನ್ನು ಕೊಟ್ಟಿದೆಯಲ್ಲ ಅಂತ ಕೇಳಿದೆ. ಆಗ ಅವರು ಹೇಳಿದರು, ಇದು ಸರ್ ಅದು ನಿನ್ನೆ ಅವರ ಪೂಜೆ ಇತ್ತು, ರಾತ್ರಿವರೆಗೆ ಕಾಯ್ದೆವು, ಅವರು ಬರಲಿಲ್ಲ, ಮತ್ತು ಬೆಳಿಗ್ಗೆ ಆಗುವಾಗೆಲ್ಲ ಎಲ್ಲಿ ತಿಂತು ಅಂತ ಹೇಳಿದೆ. ಎಲ್ಲಿ ತಿಂದದ್ದು ದೊಡ್ಡ ಸಂಗತಿ ಅಲ್ಲ ಮಾರೆ, ನೀನು ಪುನಃ ಅದನ್ನೇ ಕೊಡುವುದಾ, ಬೇರೆ ಪ್ರಸಾದವನ್ನು ಕೊಡು, ನೀವೇ ಹೀಗೆಲ್ಲ ಮಾಡುವುದಂತ ಕೇಳಿ ಅವನಿಗೂ ಬುದ್ಧಿವಾದ ಹೇಳಿ ಇವನ ಹತ್ರ ಇನ್ನಾಣ ಅಂಚ ಬರಲ್ ಲೆಕ್ಕ ಮತ್ತು ತೂಪೆ ಮರ ಈಗ ಬೆಚ್ಚ ಮಾಡಿ ಪೋಡ್ಚಿ ನಮ್ಮದು ದೇವಸ್ಥಾನತ್ತ ಅಂತೇಳಿ ಅವನನ್ನು ಸಮಾಧಾನ ಮಾಡಿ ಚೀಲವನ್ನು ಹೊಸ ಪ್ರಸಾದವನ್ನು ಪ್ರಾರ್ಥನೆ ಮಾಡಿ ಕೊಡಿಸಿದೆ. ಅವ ಹೊರಗೆ ಬಂದ, ಅದನ್ನು ಫೋಟೋ ತೆಗೆದ, ವಾಟ್ಸಪ್ಪಿಗೆ ಹಾಕಿದ. ಇದು ನನಗೆ ಏನು ಬೇಸರ ಇಲ್ಲ, ಇಂಥ ಟೀಕೆಗಳು ಬರ್ತಾ ಇದೆ, ಅದು ವಾಟ್ಸಪ್ಪಲ್ಲಿ ಆಗುವ ಅಗತ್ಯ ಉಂಟ. ಮತ್ತೊಬ್ಬರು ಹೇಳಿದರು, ಇದು ಬಂದದ್ದು ವಾಟ್ಸಪ್ಪಲ್ಲಿ ಬಂತು, ಇದು ಅನ್ನ ಎಲ್ಲ ಹೊರಗೆ ಹೋಗ್ತದೆ ಅಂತೇಳಿ ಹೇಳಿ ಇದು ಮತ್ತೆ ಅವರೇ ತಿಳ್ಕೊಂಡ್ರು. ನಾನು ವಾಟ್ಸಪ್ ನೋಡೋದಿಲ್ಲ, ಏನೂ ನೋಡೋದಿಲ್ಲ, ನನಗೆ ಬೇರೊಬ್ಬರು ಬಂದು ತೋರಿಸಿದರು, ಇಂದರೆ ಒಣಸು ಮತ್ತು ಪಿಕಪ್ಪುಡು ಪೋಂಡಿಗೆ ಅಂತೇಳಿ. ನಾನು ಹೇಳಿದೆ, ಒಣಸು ನಮ್ಮ ಸಂಸದರ ಬ್ರಜೇಶ್ ಚೌಟರ ಲೆಕ್ಕೋಡು ಶತರುದ್ರ ಉಂಡು, ಅವು 50 ಜನಕ್ಕೂ 100 ಜನಕ್ಕೆ ಒಣಸು ಕೊರ್ಪೇರು, 25,000 ಕಟ್ಟೆ ಬೇರು, 6 ಲೆಕ್ಕೋಡು ಮುಳ್ಳು ಒಣಸು ಅಂತೇಳಿ 2 ನಿಮಿಷದಲ್ಲಿ ಅದು ಕಟ್ಟಾಯಿತು. ಈ ಟೀಕೆಗಳೆಲ್ಲ ಬೇಡ. ಇದು ಈಶ್ವರ ಭಟ್ರದ್ದು ಸಮಿತಿದಲ್ಲ ದೇವಸ್ಥಾನ, ಇದು ನಮ್ಮ ಪ್ರತಿಯೊಬ್ಬರ ಭಕ್ತರಿಗೂ ಇದು ಉಂಟು. ಅಲ್ಲ, ನಾವು ಯಾವುದಕ್ಕೂ ಉತ್ತರ ಕೊಡಲಿಕ್ಕೆ ಹೋಗುವುದಿಲ್ಲ, ಯಾವುದೂ ಕಂಪ್ಲೇಂಟ್ ಕೊಡೋದಿಲ್ಲ, ಯಾರ ಹತ್ರ ಒಂದು ನಮ್ಮ ಸಮಿತಿಯು ಇಷ್ಟು ತನಕ ಒಂದೇ ಒಂದು ಬೇಜಾರಾದ ವಿಷಯ ಯಾರಿಗೂ ಹೇಳಿಲ್ಲ. ಎಲ್ಲವನ್ನು ಆ ಮಹಾಲಿಂಗೇಶ್ವರ ದೇವರಿಗೆ ಬೇಕಾಗಿ ನಾವು ಸ್ವೀಕರಿಸ್ತೇವೆ. ಜೀರ್ಣೋದ್ಧಾರ ಮಾಡುವುದು ನಮ್ಮದೊಂದು ಗುರಿ. ಯಾರ ಮೇಲೂ ನಾವು ಹಗೆ ಕಟ್ಟಿಕೊಳ್ಳುವುದಿಲ್ಲ, ಎಲ್ಲರ ಮೇಲೆ ಪ್ರೀತಿ ವಿಶ್ವಾಸದಿಂದ ನಮ್ಮ ಸಮಿತಿಯು ನೋಡ್ತದೆ. ಅದಲ್ಲದೆ ಮುಂದಿನ ದಿವಸದಲ್ಲಿ ನಿಮ್ಮೆಲ್ಲರ ಸಹಕಾರದಿಂದ ಭಾಳ ವಿಜೃಂಭಣೆಯಿಂದ ಸಡಗರದಿಂದ ನಾವು ಈ ಕಾರ್ಯಕ್ರಮವನ್ನು, ಈ ದೇವಸ್ಥಾನದ ಬ್ರಹ್ಮಕಲಶೋತ್ಸವವನ್ನು ನಡೆಸಬೇಕೆಂಬುದು ಅಂತೇಳಿದ್ರು ಒಂದೇ ಒಂದು ನಮ್ಮ ಉದ್ದೇಶ. ಆದರೆ ನನಗೆ ಒಂದು ಸಮಾಧಾನ ಉಂಟು, ಟೀಕೆ ಮಾಡುವುದು 3-4 ಜನ, ಆದರೆ ಇವತ್ತು ಬೆನ್ನು ತಟ್ಟಿ ಪೋಸ್ಟರ್ ಕೊಡುವುದು ನಮಗೆ ಸಾವಿರ ಜನ ಇದ್ದಾರೆ. ಅದು ನನಗೆ ಬಹಳ ಸಂತೋಷವಾಗಿದೆ. ಮೊನ್ನೆ ಒಬ್ಬರು ಹೇಳಿದರು, ಈಶ್ವರ ಭಟ್ರೆ ಮೂಜಿ ವರ್ಷೋಡು ಮಣ್ಪುನ ಬೇಲೆ ಈ ನಿಕ್ಲಿನ ಸಮಿತಿ ಮೂಜಿ ತಿಂಗಳು ಮಾಡ್ತಾರೆ ಅಂತೇಳಿ ಬೆನ್ನು ಕಟ್ಟಿದ್ರು. ಆಗ ಹತ್ತಿರದಲ್ಲಿ ಒಬ್ಬರು ಹೇಳಿದರು, ಅಶೋಕ್ ಕುಮಾರ್ ಏನಂತ ಶಾಸಕರ ತಿಕ್ಕಿಂದ ಯಾಲ್ಲ ಮಣ್ಪು ಅಂತೇಳಿ. ಅದು ನನಗೆ ಖುಷಿಯಾಯಿತು. ನನಗೆ ಯಾವಾಗಲೂ ನಾವು ಭಕ್ತವರನ್ನು ದೇವಸ್ಥಾನದಲ್ಲಿ ಗೌರವಿಸ್ತೇವೆ, ಭಕ್ತರ ಸಲಹೆಗಳನ್ನು ಸ್ವೀಕರಿಸ್ತೇವೆ. ಒಂದೊಂದು 2-3 ಜನ ಎಲ್ಲ ಹೆಚ್ಚು ಕಮ್ಮಿ ಆಗ್ತದೆ, ಅದನ್ನು ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ನೋಡಿ, ಮೊನ್ನೆ ಒಬ್ಬರು ಹೇಳಿದರು, ಇಲ್ಲಿ ನಾಯಿಗಳನ್ನು ಬಿಡ್ತಾರೆ, ನಾಯಿಗೆ ಅನ್ನ ಹಾಕ್ತಾರಂತೆ, ಅದನ್ನು ಪತ್ರಿಕೆಯಲ್ಲಿ ಕೊಡಬೇಕಂತೇಳಿ. ಅದನ್ನು ಪತ್ರಿಕೆಯಲ್ಲಿ ಕೊಟ್ಟೆ. ಮತ್ತೊಬ್ಬರು ಬಂದು ಹೇಳಿದರು, ನಾಯಿಗೊಂದು ಅನ್ನ ಹಾಕುವುದನ್ನು ನೀವು ಇದು ಮಾಡುವ, ನಿಮಗೆಲ್ಲಿ ಊಟ ಮಾಡಬೇಕು, ನಾಯಿಗೂ ಊಟ ಮಾಡಬೇಡುವ, ಅದನ್ನು ಸ್ವೀಕರಿಸಿದೆ. ಎಂಥ ಟೀಕೆಗಳನ್ನು ಬಂದರೂ, ಎಂಥ ಇದನ್ನು ಹೇಳಿದರು, ನಮ್ಮ ಸಮಿತಿಯು ಸ್ವೀಕರಿಸ್ತದೆ. ಜೀರ್ಣೋದ್ಧಾರಕ್ಕೆ ಮಹತ್ವ ಕೊಡ್ತೇವೆ, ಎಲ್ರಿಗೂ ಕೂಡ ಒಳ್ಳೆಯದನ್ನು ಬಯಸ್ತೇವೆ, ಒಳ್ಳೆಯದಾಗಬೇಕು. ಎಲ್ಲ ಭಕ್ತರ ಸಲಹೆ ಸೂಚನೆಗಳನ್ನು ನಾವು ಸ್ವೀಕರಿಸ್ತೇವೆ. ಯಾರಿಗೂ ನಾವು ಎದುರು ಹೇಳುವಂಥ ಪ್ರಶ್ನೆ ಇದರಲ್ಲಿ ಇಲ್ಲ. ಒಳ್ಳೆ ಕೆಲಸ ಕಾರ್ಯವನ್ನು ಮಾಡುತ್ತೇವೆ. ಹಾಗೆ ನೀವೆಲ್ಲರೂ ಕೂಡ ಮಹಾಲಿಂಗೇಶ್ವರ ದೇವರ ಈ ಒಂದು ನಮಗಿನ್ನಿರುವುದು 2 ವರ್ಷ. ಈ 2 ವರ್ಷದಲ್ಲಿ ನಾವು ಅಭಿವೃದ್ಧಿ ಮಾಡಬೇಕೇ ಅಷ್ಟೇ ಹೊರತು ಯಾರ ಹತ್ರ ನಿಷ್ಠೂರ ಮಾಡುವುದಿಲ್ಲ. ಹಾಗೆ ನೀವು ಕೊಡುವ 1 ರೂಪಾಯಿಯನ್ನು ಕೂಡ ಮಹಾಲಿಂಗೇಶ್ವರ ದೇವರ ಭಂಡಾರಕ್ಕೆ ಮುಟ್ಟಿಸುವ ಕೆಲಸವನ್ನು ನಮ್ಮ ಸಮಿತಿಯು ಮಾಡಿಯೇ ಮಾಡ್ತದೆ ಅಂತೇಳಿ ಹೇಳುತ್ತಾ, ಈ ಒಂದು ಅಭಿವೃದ್ಧಿ ಕೆಲಸಕ್ಕೆ ನೀವೆಲ್ಲರೂ ಕೈ ಜೋಡಿಸಬೇಕು, ನಿಮ್ಮ ಸಲಹೆ ಸೂಚನೆಗಳನ್ನು ನೀಡಬೇಕಂತೇಳಿ ಎಲ್ಲ ಭಕ್ತರ ಹತ್ರ ನಾನು ಕೇಳಿಕೊಳ್ಳುತ್ತಾ, ಬಂದಂಥ ಎಲ್ಲ ಸಮಿತಿಯರನ್ನು ನಾನು ಸ್ವಾಗತಿಸುತ್ತಿದ್ದೇನೆ. ಹಾಗೆ ಈ ಒಂದು ಜೀರ್ಣೋದ್ಧಾರ ಸಮಿತಿಯ ಈ ವೇದಿಕೆಯಲ್ಲಿರುವ ಜೀರ್ಣೋದ್ಧಾರ ಸಮಿತಿಯ ಸದಸ್ಯರುಗಳಾದ ನಮ್ಮ ಮಾಜಿ
ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರಾದ ಕೇಶವ ಪ್ರಸಾದ್ ಮುಳಿಯ ನಮ್ಮೊಂದಿಗಿದ್ದಾರೆ. ಹಾಗೆ ಶಿವಪ್ರಸಾದ್ ಅವರಿದ್ದಾರೆ, ಹಾಗೆ ಪ್ರಸಾದ್ ಕೌಶಲ್ ಶೆಟ್ಟಿ ಅವರಿದ್ದಾರೆ, ರಾಜಾರಾಮ್ ಅವರಿದ್ದಾರೆ, ನಮ್ಮ ರಾಮದಾಸ್ ಗೌಡರು ಇದ್ದಾರೆ. ಇವರನ್ನು ಜೀರ್ಣೋದ್ಧಾರ ಸಮಿತಿಯ ಎಲ್ಲರನ್ನು ಕೂಡ ನಾನು ಪ್ರೀತಿಪೂರ್ವಕವಾಗಿ ಈ ಒಂದು ಸಭೆಗೆ ಸ್ವಾಗತಿಸಿದ್ದೇನೆ. ಹಾಗೆ ನಮ್ಮ ವ್ಯವಸ್ಥಾಪನಾ ಸಮಿತಿಯ ಸದಸ್ಯರಾದ ಮಹಾಬಾಲ್ ರೈ ಅವರಿದ್ದಾರೆ, ನಳಿನಿ ಶೆಟ್ಟಿಯವರಿದ್ದಾರೆ, ಕೃಷ್ಣವೇಣಿ ಅಕ್ಕ ಇದ್ದಾರೆ, ಸುಭಾಷ್ ಅವರಿದ್ದಾರೆ, ವಿನಯ್ ಅವರಿದ್ದಾರೆ, ಹಾಗೆ ಎಲ್ಲ ಈಶ್ವರ್ ಬೇಡೇಕರ್ ಇದ್ದಾರೆ. ಎಲ್ಲರನ್ನು ಕೂಡ ವ್ಯವಸ್ಥಾಪನಾ ಸಮಿತಿಯ ಸದಸ್ಯರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿದ್ದೇನೆ. ಹಾಗೆ ನನ್ನ ಮಾರ್ಗದರ್ಶಕರು, ಆತ್ಮೀಯರು, ನಮ್ಮ ತಾಲೂಕು ಇದರ ಸದಸ್ಯರಾದ ನಮ್ಮ ಶಿವನಾಥ ರೈ ಮೇಗಿನ ಗುತ್ತೂರು ನಮ್ಮೊಂದಿಗಿದ್ದಾರೆ. ಅವರನ್ನು ಕೂಡ ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿದ್ದೇನೆ. ಹಾಗೆ ನಮ್ಮ ವ್ಯವಸ್ಥಾಪಕರು, ಕಾರ್ಯನಿರ್ವಹಣಾಧಿಕಾರಿಯಾದ ಶ್ರೀನಿವಾಸರಿದ್ದಾರೆ, ಹರೀಶರ್ ಇದ್ದಾರೆ. ಎಲ್ಲ ಬಂದ ಭಕ್ತಾದಿಗರನ್ನು ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿದ್ದೇನೆ. ಹಾಗೆ ನಮ್ಮ ಪತ್ರಿಕಾ ಮಾಧ್ಯಮದ ಇದ್ದಾರೆ. ಅವರು ನಮ್ಮ ದೇವಸ್ಥಾನದ ಅಭಿವೃದ್ಧಿ ವಿಷಯದಲ್ಲಿ, ದೇವಸ್ಥಾನದ ಆಗು ಹೋಗುಗಳಲ್ಲಿ ಸದಾ ನನ್ನೊಟ್ಟಿಗೆ ನಮ್ಮೊಂದಿಗೆ ಇಷ್ಟ ತನಕ ಸ್ಪಂದಿಸಿದ್ದಾರೆ. ಅವರನ್ನು ಕೂಡ ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಾ, ಬಂದಂಥ ಎಲ್ಲರನ್ನು ಕೂಡ ಮತ್ತೊಮ್ಮೆ ಸ್ವಾಗತಿಸುತ್ತಾ ಮುಂದಿನ ನನ್ನ 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಸರ್ವರಿಗೂ ಸ್ವಾಗತಿಸಿದ ಶ್ರೀಯುತ ಈಶ್ವರ ಭಟ್ ಪಂಜುಗುಡ್ಡೆ ಇವರಿಗೂ ಸ್ವಾಗತ. ಸಂಕಲ್ಪಿಸಿರುವ ಕಾರ್ಯಗಳು ಸುಸೂತ್ರವಾಗಿ ಅನುಷ್ಠಾನವಾಗಬೇಕಿದ್ದರೆ ಯೋಚನೆ ಹಾಗೂ ಯೋಜನೆ ಅತ್ಯಗತ್ಯ. ಹಾಗೂ ನಮ್ಮ ಪ್ರಧಾನ ಅರ್ಚಕರಾದ ವಸಂತ ಕೇದಿಲೆ ಅವರಿದ್ದಾರೆ, ದಿನೇಶ್ ಪಿ ಅವರಿದ್ದಾರೆ. ಇವರನ್ನೆಲ್ಲರನ್ನು ನಾನು ಸ್ವಾಗತಿಸ್ತೇನೆ. ಅಮರನಾಥ ಗೌಡರವರಿದ್ದಾರೆ, ಅವರನ್ನು ಕೂಡ ಸ್ವಾಗತಿಸ್ತೇನೆ. ಕ್ಷಮಿಸಿ, ಸ್ವಲ್ಪ ಬಿಟ್ಟು ಹೋಗಿದೆ, ಅನುಭವದ ಕೊರತೆ ಸ್ವಲ್ಪ ಕಡಿಮೆ ಉಂಟು. ಸಂಕಲ್ಪಿಸಿರುವ ಕಾರ್ಯಗಳು ಸುಸೂತ್ರವಾಗಿ ಅನುಷ್ಠಾನವಾಗಬೇಕಿದ್ದರೆ ಯೋಚನೆ ಹಾಗೂ ಯೋಜನೆ ಅತ್ಯಗತ್ಯ. ಶ್ರೀ ಕ್ಷೇತ್ರದ ಜೀರ್ಣೋದ್ಧಾರ ಕಾರ್ಯಗಳ ವ್ಯವಸ್ಥಿತ ಅನುಷ್ಠಾನಕ್ಕೋಸ್ಕರ ಕ್ಷೇತ್ರದ ಇತಿಹಾಸ ಪುರಾಣಗಳ ಅಧ್ಯಯನವನ್ನು ನಡೆಸಿ ಇಲ್ಲಿಯ ಭೌಗೋಳಿಕ ವಿಚಾರಗಳನ್ನು ಅರಿತುಕೊಂಡು ಇಲ್ಲಿಯ ಅಗತ್ಯತೆಯನ್ನು ಗಮನದಲ್ಲಿಟ್ಟುಕೊಂಡು ಸನ್ನಿಧಾನಕ್ಕೆ ಪೂರಕವಾಗಿರುವಂತೆ ಮಾಸ್ಟರ್ ಪ್ಲ್ಯಾನ್ ಅನ್ನು ತಯಾರಿಸಲಾಗಿದೆ. ಇದೀಗ ಶ್ರೀ ಕ್ಷೇತ್ರದ ಮಾಸ್ಟರ್ ಪ್ಲ್ಯಾನ್ ಅನ್ನು ನಮ್ಮ ಮುಂದೆ ಪ್ರಸ್ತುತಪಡಿಸಬೇಕಾಗಿ ಶ್ರೀಯುತ ವೆಂಕಟರಾಜ್ ಇವರಲ್ಲಿ ಕೇಳಿಕೊಳ್ಳುತ್ತೇನೆ. ಎಲ್ಲ ಗಣ್ಯರು ಹಾಗೂ ಬಂದಂಥ ಎಲ್ಲ ಭಗವದ್ಗರಿಗೆ ವಂದಿಸುತ್ತಾ ನಿಮ್ಮ ಮುಂದೆ ಈಗ ನಮ್ಮ ಇಲ್ಲಿ ಪರಿಸರದಲ್ಲಿ ಆಗಲಿಗೆ ಇರುವಂತಹ ಕೆಲಸ ಕಾರ್ಯಗಳ ಮಾಸ್ಟರ್ ಪ್ಲ್ಯಾನನ್ನು ನಿಮ್ಮ ಮುಂದೆ ಇಡಲಿಕ್ಕೆ ಇಷ್ಟಪಡ್ತಿದ್ದೇನೆ. ಈಗ ನೀವು ನೋಡುವಂತಹದ್ದು ಈಗ ಪ್ರೆಸೆಂಟ್ ಏನಿದೆ ಅದನ್ನು ಒಂದೆರಡು ವ್ಯೂಗಳಿದೆ. ತದನಂತರ ಮಾಸ್ಟರ್ ಪ್ಲ್ಯಾನಲ್ಲಿ ಏನೆಲ್ಲ ಕವರ್ ಆಗಿದೆ ಅದನ್ನು ತೋರಿಸಲಿಕ್ಕಿದ್ದೇನೆ. ಇದು ರಥಬೀದಿದು. ಆಮೇಲೆ ಇದು ಮಹಾಲಿಂಗೇಶ್ವರ ದೇವಸ್ಥಾನದ ಸ್ಥಳ ಪುರಾಣವನ್ನು ಇದು ಹೇಳ್ತಿದೆ. ಇದು ಈಗ ಇಲ್ಲಿ ಸದ್ಯಕ್ಕೆ ಇರುವಂತಹ ನಮ್ಮ ದೇವಸ್ಥಾನದ ಸುತ್ತಮುತ್ತಲಿನ ಭಾಗಗಳು, ರಥಬೀದಿ ಮತ್ತು ಗೋಪುರ. ಇದು ರಥಬೀದಿ ಇದೆ. ಆಮೇಲೆ ಸಣ್ಣ ಕೆರೆ ಇದೆ ಅಲ್ಲಿ. ಮುಂದೆ ನೋಡಲಿಕ್ಕೆ ಇರುವಂಥದ್ದು ನಾವು ಮಾಸ್ಟರ್ ಪ್ಲ್ಯಾನಲ್ಲಿ ಡೈರೆಕ್ಟಾಗಿ ಮಾಸ್ಟರ್ ಪ್ಲ್ಯಾನಿಗೆ ಹೋಗುವ. ಇಲ್ಲೀಗ ಇದು ದೇವಸ್ಥಾನ ಬರ್ತದೆ. ಇಲ್ಲಿ ನಮ್ಮ ಎಂಟ್ರೆನ್ಸ್ ಇಲ್ಲಿ ಬರ್ತದೆ ಪ್ರಥಮವಾಗಿ. ಈ ಕಲರ್ಲಿ ಇರುವಂಥದ್ದು ಪ್ರೆಸೆಂಟ್ ಏನು ಬಿಲ್ಡಿಂಗ್ಗಳಿದೆ ಅದನ್ನು ತೋರಿಸ್ತಾ ಇದೆ. ಆಮೇಲೆ ಈ ಕಲರು ಮುಂದೆ ಆಗಲಿಕ್ಕಿರುವಂತಹ ಬಿಲ್ಡಿಂಗ್ಗಳು. ಆಮೇಲೆ ಇದು ರೋಡನ್ನು ತೋರಿಸ್ತಾ ಇದೆ. ಮತ್ತು ಇದು ನಮಗೆ ಕೆರೆ ಮತ್ತು ನೀರಿನ ಭಾಗಗಳನ್ನು ತೋರಿಸ್ತಾ ಇದೆ. ಪ್ರಥಮವಾಗಿ ನಮಗೆ ಎಂಟ್ರೆನ್ಸ್ ಮತ್ತು ಅದರ ಬೋರ್ಡ್ ಈ ಭಾಗದಲ್ಲಿ ಬರ್ತದೆ. ನೆಕ್ಸ್ಟ್ ನವಗ್ರಹ ವನ ಅಂತೇಳಿ ಇಲ್ಲಿ ಬರ್ತಾ ಇದೆ. ಆಮೇಲೆ ಸೀಟಿಂಗ್ ಪ್ಲಾಸ್ ಅಂದರೆ ಕೂತ್ಕೊಳ್ಳಿಕ್ಕಿರುವಂಥ ಏರಿಯಾ ಇದು ಈ ಭಾಗದಲ್ಲಿ ಬರ್ತಾ ಇದೆ. ಆಮೇಲೆ ಈ ಭಾಗದಲ್ಲಿ ಟೆರೇಸ್ಡ್ ಪುಷ್ಪವನ ಅಂದರೆ ಮಾಡು ಇರುವಂತಹ ಭಾಗ. ನಾನು ಇಲ್ಲಿ ಏನಿದೆ ಅಂದರೆ ನಂಬರ್ ವೈಸ್ ಹೇಳ್ತಾ ಇರ್ತೇನೆ. ಆಮೇಲೆ 4ನೇದು ಪುಣ್ಯಕ್ಷೇತ್ರ ಭಾಗ, 5ನೇದು ಇಲ್ಲಿ ಬರ್ತದೆ, ಅದು ವೇದವನ ಅಂತೇಳಿದೆ. ಆಮೇಲೆ
6ನೇದು ಇತಿಹಾಸ ಕಟ್ಟೆ ಅಂತೇಳಿ ಹಿಸ್ಟ್ರಿ ಪ್ಲಾಜಾ ಅಂತ ಬರ್ತದೆ ಇಲ್ಲಿ 6ನೇದು. 7ನೇದು ಟೆಂಪಲ್ ಇಂಟರ್ಪ್ರಿಟೇಷನ್ ಸೆಂಟರ್ ಅಂದರೆ ನಮ್ಮ ದೇವಸ್ಥಾನದ ಚರಿತ್ರೆಯನ್ನು ಹೇಳುವಂಥದ್ದು ಇಲ್ಲಿ, ಅಲ್ಲೊಂದು ಬಿಲ್ಡಿಂಗ್ ಬರಲಿಕ್ಕಿದೆ. 8ನೇದು ಕಂಬಳಕೆರೆ ಇಲ್ಲಿ ಬರ್ತಾ ಇದೆ, ಇದೆರಡು. ಇಲ್ಲಿ ಇದ್ದ ಒಂದು ಕಂಬಳಕೆರೆ ಇಲ್ಲಿಗೆ ಶಿಫ್ಟ್ ಆಗ್ತದೆ. ಆಮೇಲೆ ಇಲ್ಲಿ ಗ್ಯಾಲರಿ ಬರ್ತದೆ, ಇದು ಭಾಗ ಗ್ಯಾಲರಿ ಬರುವಂಥದ್ದು. 10ನೇದು ನಾಗವನ ಅಂತ ಹೇಳುವಂಥದ್ದು ಇಲ್ಲಿ ಬರ್ತದೆ. 11ನೇದು ಪಾರ್ಕಿಂಗ್ ಪ್ಲಾಜಾ, ಇಲ್ಲೆಲ್ಲ ನಿಮಗೆ ಪಾರ್ಕಿಂಗ್ ಬರುವಂಥದ್ದು, ವೆಹಿಕಲ್ ಪಾರ್ಕಿಂಗ್ ಇರ್ತದೆ. 12ನೇದು ಟಾಯ್ಲೆಟ್ ಬ್ಲಾಕ್ಸ್, ಇಲ್ಲಿ ನಿಮಗೆ ಟಾಯ್ಲೆಟ್ ಬ್ಲಾಕ್ ಬರುವಂಥದ್ದು ಈ ಕಡೆ. 13ನೇದು 8 ಫೀಟ್ನ ನಡ್ಕೊಂಡು ಹೋಗುವಂಥದ ಪಾತ್ ಬರ್ತದೆ ಇಲ್ಲಿ. ಆಮೇಲೆ 14ನೇದು ಸರ್ವಿಸಸ್ ಅಂತ ಹೇಳುವಂಥದ್ದು ಇಲ್ಲಿ ಬರ್ತದೆ. 15 ಬಿಡಿ ಪ್ರದರ್ಶನಕ್ಕೆ ಇಟ್ಟಂಥ ಜಾಗ ಈ ಜಾಗದಲ್ಲಿ. 16ನೇದು ಪುನಃ ವಾಕ್ ವೇ ಇದೆ. 17ನೇದು ಕಂಬಳ ಪರ್ಫಾರ್ಮೆನ್ಸ್ ಸ್ಟೇಜ್ ಅಂತೇಳಿ ಇಲ್ಲಿ ಬರ್ತದೆ, ಅದರ ಹಿಂದೆ ಓಪನ್ ಸ್ಟೇಜ್ ಬರ್ತದೆ. 18ನೇದು ಅದೇ ರಂಗಸ್ಥಳ ನಾನು ಹೇಳಿರೋದು ಈಗ. 19ನೇದು ರಥಬೀದಿ ಇಲ್ಲಿ, ಇದು ಫುಲ್ಲು ರಥಬೀದಿ ಬರ್ತದೆ. 20ನೇದು ಮೇಳ ಗ್ರೌಂಡ್ ಮತ್ತು ಲ್ಯಾಂಡ್ಸ್ಕೇಪ್ ಬರುವಂಥದ್ದು ಇಲ್ಲಿ. ಇಲ್ಲಿ ಕೂಡ 8 ಫೀಟ್ನ ದಾರಿ ಇದೆ ಇಲ್ಲಿ. 21ನೇದು ವೇಸ್ಟ್ ಮ್ಯಾನೇಜ್ಮೆಂಟ್ ಯೂನಿಟ್ ಅಂತೇಳಿ ಇಲ್ಲಿ ಒಂದು ಬಿಲ್ಡಿಂಗ್ ಬರ್ತದೆ, ವೇಸ್ಟ್ ಮ್ಯಾನೇಜ್ಮೆಂಟ್ ಯೂನಿಟ್ ಇಲ್ಲಿ ಬರ್ತದೆ ಅದು. 22ನೇದು ಟ್ರೀ ಪ್ಲಾಜಾ ವಿತ್ ಕಿಯೋಸ್ಕ್ ಅಂತೇಳಿ. 23ನೇದು ಬ್ರಹ್ಮರಥೋತ್ಸವದ ರಂಗಸ್ಥಳ. 24ನೇದು ಬ್ರಹ್ಮರಥದ ಸ್ಥಳ ಆಗಿರ್ತದೆ ಇಲ್ಲಿ. 20ನೇದು ರಥದ ಪ್ಲಾಜಾ. 26ನೇದು ಬ್ರಹ್ಮರಥ ಮಂಟಪ ಅಂತೇಳಿ ಇಲ್ಲಿ ಬರ್ತದೆ, ಅದು ಬ್ರಹ್ಮರಥ ಮಂಟಪ. 27ನೇದು ಗೋಶಾಲೆ ಇಲ್ಲಿ ಬರ್ತದೆ. ಹೀಗಿದ್ದಂಥ ಬ್ರಹ್ಮರಥ ಮಂಟಪ ಇಲ್ಲಿಂದ ಇಲ್ಲಿಗೆ ಶಿಫ್ಟ್ ಆಗಿದೆ. ಆಮೇಲೆ 28ನೇದು VIP ಲಾಂಚ್ ಮತ್ತು ಕ್ಲಾಕ್ ರೂಮ್, ಪ್ರಸಾದ ಕೌಂಟ್ರು, ಆಮೇಲೆ ಅನೌನ್ಸ್ಮೆಂಟ್ ಕೌಂಟರ್, ಟಾಯ್ಲೆಟ್, ಫ್ಲವರ್ ಶಾಪ್, ಫಸ್ಟ್ ಏಡ್, ಇದೆಲ್ಲ 28ನೇದಲ್ಲಿ ಬರ್ತದೆ. 29ನೇದು ದೇವಸ್ಥಾನ ಈಗ ಇದ್ದದೆ. 30ನೇದು ಲಾನ್ ಏರಿಯಾ, ಅಷ್ಟು ಕ್ಲಾರಿಟಿ ಇಲ್ಲ ಹಾಗೆ ನನಗೆ ಕಾಣ್ತಾ ಇಲ್ಲ ಇಲ್ಲಿ. 30ನೇದು ಕಾಣ್ತಾ ಇದೆಯಲ್ಲ. 31ನೇದು ಓಪನ್ ವೀವಿಂಗ್ ಏರಿಯಾ ಅಂತ ಕೊಟ್ಟಿದ್ದಾರೆ 31. 32ನೇದು ಪ್ರಪೋಸ್ಡ್ ಕ್ಲಾಯ್ಸ್ಟರ್ಡ್ ಔಟರ್ ಪ್ರಾಕಾರ ಅಂತ ಹೇಳಿ, ಇದು ಔಟರ್ ಪ್ರಾಕಾರದಲ್ಲಿ ಒಂದು ಮಾಡ್ತಾರೆ ಈಗ ಈ ದೇವಸ್ಥಾನ ಹೊರಾಂಗಣದ ಅದರಿಂದ ಹೊರಗೆ ಈ ಭಾಗವು. 33ನೇದು ಅನ್ನದಾನ ಹಾಲ್, ಕಿಚನ್ ಮತ್ತು ಆಫೀಸ್ ಅಲ್ಲಿ ಬರ್ತದೆ 33ನೇದು. 34 ಪ್ರಪೋಸ್ಡ್ ಅಮ್ಯುನಿಟೀಸ್ ಬ್ಲಾಕ್ ಅಂದರೆ ಟಾಯ್ಲೆಟ್, ವಾಷಿಂಗ್ ಏರಿಯಾ, ಚೇಂಜಿಂಗ್ ರೂಮ್ಸ್, ಪ್ರೀಸ್ಟ್ ರೂಮ್ಸ್ ಅದೆಲ್ಲ 34ನೇದಲ್ಲಿ ಬರ್ತದೆ. 35 ಪ್ರಪೋಸ್ಡ್ ಶಾಪ್ಸ್ 35 ಇಲ್ಲಿ ಪ್ರಪೋಸ್ಡ್ ಶಾಪ್ಸ್ ಬರ್ತದೆ ಇಲ್ಲಿ. 36ನೇದು ಪಶ್ಚಿಮ ದ್ವಾರದಲ್ಲಿ ಪ್ರಪೋಸ್ಡ್ ಪಶ್ಚಿಮ ದ್ವಾರ, ಇಲ್ಲಿ ಪಶ್ಚಿಮ ದ್ವಾರ ಬರ್ತದೆ ಈ ಏರಿಯಾದಲ್ಲಿ. 37ನೇದು ಮುತ್ತುಕೆರೆ ಇಲ್ಲಿ. 38ನೇದು ವಾಟರ್ ಟ್ಯಾಂಕ್, ಇಲ್ಲಿ ವಾಟರ್ ಟ್ಯಾಂಕ್ ಬರ್ತದೆ. 39 ಅಶ್ವತ್ಥ ಕಟ್ಟೆ ಇಲ್ಲಿದೆ. 40ನೇದು ಪ್ರಪೋಸ್ಡ್ ಮಂಟಪ, ಇಲ್ಲೊಂದು ಮಂಟಪ ಬರಲಿಕ್ಕಿದೆ. 41ನೇದು ಪ್ರಪೋಸ್ಡ್ ಕಮ್ಯುನಿಟಿ ಹಾಲ್, ಇಲ್ಲೊಂದು ಕಮ್ಯುನಿಟಿ ಹಾಲ್ ಬರಲಿಕ್ಕಿದೆ ಇಲ್ಲಿ. 41ನೇದಾಯಿತು ಕಮ್ಯುನಿಟಿ ಹಾಲ್. 42ನೇದು ಔಟ್ಡೋರ್ ಇವೆಂಟ್ ಸ್ಪೇಸ್ ಅಂತ ಇಲ್ಲಿ ಬರ್ತಾ ಇದೆ 42. 43 ಪ್ರಪೋಸ್ಡ್ ಪ್ರವೇಶನ ಸ್ತಂಭ ಅಂತ ಹೇಳಿ 43ನೇದು. ಆಮೇಲೆ 44ನೇದು STP ಅದು ಇಲ್ಲಿ ಬರ್ತಾ ಇದೆ. ಇವಿಷ್ಟು ಈಗ ಮಾಡಿದಂಥ ಮಾಸ್ಟರ್ ಪ್ಲ್ಯಾನ್. ಮುಂದೆ ಅದರ ಟೊಪೋಗ್ರಾಫಿಕಲ್ ವ್ಯೂ ಇದೆ, ಹೇಗೆ ಕಾಣುತ್ತೆ ಅಂತೇಳಿ. ಇದು ಕೂಡ ಇನ್ನೊಂದು ಸೈಡಿನ ಟೊಪೋಗ್ರಾಫಿಕಲ್ ವ್ಯೂ.
ಈ ಕಡೆ ಸ್ಮಶಾನ ಸೈಡಿಂದ ಕೊಟ್ಟಿದ್ದಾರೆ, ಈ ಸೈಡಿಂದ. ಇದು 3D ವ್ಯೂ. ಇದು ರೂಫ್ ಟಾಪ್ ಇಲ್ಲಿ ಬರುವಂಥದ್ದು. ಆಮೇಲೆ ಇಲ್ಲಿ ನಮ್ಮ ರಥದ ಕೋಣೆ ಬರ್ತದೆ ಇಲ್ಲಿ. ಆಮೇಲೆ ಅದನ್ನು ಆ ಕಡೆ ಗೋಶಾಲೆ. ಇದು 3D ವ್ಯೂ. ಇದು ದೇವಸ್ಥಾನದ ಪುರಾಣವನ್ನು ಹೇಳುವಂಥ ಹಾಲ್. ಇದು ನಮ್ಮ ಕೆರೆ ಸುತ್ತಲೂ ಮಂಟಪ ಬರುವಂಥದ್ದು. ಇದು ಅದರದ್ದೇ ಹತ್ತಿರದ ವ್ಯೂ ಕೊಟ್ಟಿದ್ದಾರೆ. ಆಮೇಲೆ ಶಿವನ ಮೂರ್ತಿಯನ್ನು ಹೇಗೆ ಕೂರಿಸಬಹುದು ಅಲ್ಲಿ ತೋರಿಸಿದ್ದಾರೆ. ಇದು ಕೂಡ ಟಾಪ್ ವ್ಯೂ. ಎಸ್, ಥ್ಯಾಂಕ್ ಯು. ಪುತ್ತೂರಿನ ಜನರು ಅತ್ಯಂತ ಶ್ರದ್ಧೆಯಿಂದ ಮಾಡುವ ಕಾರ್ಯವಿದ್ದರೆ ಅದು ಶ್ರೀ ಮಹಾಲಿಂಗೇಶ್ವರನ ಸೇವೆ. 2012-13ನೇ ಇಸವಿಯಲ್ಲಿ ನಡೆದ ಐತಿಹಾಸಿಕ ಕರಸೇವೆಯೇ ಇದಕ್ಕೆ ಸಾಕ್ಷಿ. ಪ್ರತಿ ವರ್ಷ ನಡೆಯುವ ಜಾತ್ರಾ ಮಹೋತ್ಸವವೇ ಇದಕ್ಕೆ ಸಾಕ್ಷಿ. ಸದಾ ಭಗವತ್ ಸನ್ನಿಧಾನದ ಚಿಂತನೆಯಲ್ಲಿರುವ ಭಕ್ತ ಜನರು ಶ್ರೀ ಕ್ಷೇತ್ರದ ಬಹುದೊಡ್ಡ ಆಸ್ತಿ. ಮಾಸ್ಟರ್ ಪ್ಲಾನ್ ಕುರಿತಾಗಿ, ಅಭಿವೃದ್ಧಿಯ ಕುರಿತಾಗಿ ತಮ್ಮೆಲ್ಲರ ಅಭಿಪ್ರಾಯಗಳನ್ನು ಪಡೆದುಕೊಳ್ಳುವ ಸಲುವಾಗಿಯೇ ಇಂದಿನ ಈ ಸಭೆ ಆಯೋಜನೆಗೊಂಡಿದೆ. ಇದೀಗ ತಮ್ಮ ಅಭಿಪ್ರಾಯ ಸಲಹೆಗಳನ್ನು ವ್ಯಕ್ತಪಡಿಸುವುದಕ್ಕಾಗಿ ಈ ವೇದಿಕೆ. ಅಧ್ಯಕ್ಷರು, ನನ್ನ ಸಮಿತ್ರರು, ಈಶ್ವರ ಭಟ್ರೆ, ಜೀರ್ಣೋದ್ಧಾರ ಸಮಿತಿಯ ಎಲ್ಲ ಸದಸ್ಯರೇ, ವ್ಯವಸ್ಥಾಪನಾ ಸಮಿತಿಯ ಎಲ್ಲ ಸದಸ್ಯರೇ, ಧಾರ್ಮಿಕ ಪರಿಷತ್ತಿನ ಜಿಲ್ಲಾ ಧಾರ್ಮಿಕ ಪರಿಷತ್ತಿನ ಸದಸ್ಯರೇ, ಎಲ್ಲ ಸಜ್ಜನ ಬಂಧುಗಳೇ, ದೇವಾಲಯಗಳು ಅಭಿವೃದ್ಧಿ ಆಗಬೇಕು. ಇದರಲ್ಲಿ ಎರಡು ಮಾತಿಲ್ಲ. ಆದರೆ ಅಭಿವೃದ್ಧಿ ಹೇಗೆ ಆಗಬೇಕು ಎಂಬ ಬಗ್ಗೆ ನಾವು ಚಿಂತನೆ ಮಾಡಬೇಕು. ನಮ್ಮ ಹತ್ರ ಇರುವ ಅವೈಲಬಿಲಿಟಿ ಆಫ್ ಪ್ರಾಪರ್ಟಿ ಅದನ್ನು ಹೇಗೆ ಉಪಯೋಗಿಸ್ಕೊಳ್ಬೋದು, ಭಕ್ತಾದಿಗಳಿಗೆ ಇದರಲ್ಲಿ ಏನು ಅನುಕೂಲ ಕಲ್ಪಿಸಬೇಕು ಎಂಬುದನ್ನು ನಾವು ಮನಸ್ಸಿನಲ್ಲಿ ಇಟ್ಟುಕೊಳ್ಬೇಕಾಗ್ತದೆ. ಈಗ ತಾನೇ ಒಂದು ಮಾಸ್ಟರ್ ಪ್ಲ್ಯಾನಲ್ಲಿ ತೋರಿಸಿದರು. ಇದರ ಪ್ರಕಾರ ಈ ಗದ್ದೆ ಎಲ್ಲ ಡೆವಲಪ್ ಆಗ್ತದೆ. ಈ ಎದುರಿನ ಪೋರ್ಷನ್ ಒಂದು ಚಿಂತನೆ ಮಾಡಿ, ಇಡೀ ದಕ್ಷಿಣ ಕನ್ನಡದಲ್ಲಿ ಜಾತ್ರೋತ್ಸವದಲ್ಲಿ ಸೇರುವ ಜನ 1 ಲಕ್ಷದಿಂದ ಜಾಸ್ತಿ ಇದ್ದರೆ ಅದು ಪುತ್ತೂರಲ್ಲಿ ಮಾತ್ರ. ನೀವು ರಥೋತ್ಸವ ಆಗಲಿ ಅಥವಾ ಉಳ್ಳಾಲ್ತಿ ದೇವರು ಬರುವ ಸಮಯದಲ್ಲಿ ಆಗಲಿ ಇಲ್ಲಿ ಈ ಗದ್ದೆಯಲ್ಲಿ ಫುಲ್ ಜನ ಇರ್ತಾರೆ. ಆದ ಕಾರಣ ಭಕ್ತಾದಿಗಳಿಗೆ ನಿಲ್ಲುವಂಥ ವ್ಯವಸ್ಥೆಗಳನ್ನು ನಾವು ಹೇಗೆ ಕಲ್ಪಿಸ್ತೀರಿ? ನೀವು ಎಲ್ಲ ಕಡೆಯಲ್ಲಿ ಸಹ ಹೂ ತೋಟ ಮಾಡ್ತೇವೆ, ಅದು ಮಾಡ್ತೇವೆ, ಇದು ಮಾಡ್ತೇವೆ ಅಂತೇಳಿ ನಾವು ಇದನ್ನು ಉಪಯೋಗಿಸ್ಕೊಂಡ್ರೆ ಜನ ಎಲ್ಲಿ ನಿಲ್ಲೋದು ಅದನ್ನು ಆಲೋಚನೆ ಮಾಡಿ. ಮತ್ತು ರಶ್ ಆದಾಗ ಈಗ ನಾವು ತುಂಬ ಕಡೆಯಲ್ಲಿ ನೋಡ್ತಾ ಇದ್ದೇವೆ, ಹಲವು ದೇವಸ್ಥಾನದಲ್ಲಿ ಕಾಲು ತುಳಿದಕ್ಕೆ ಒಳಗಾಗ್ತಾರೆ, ಅದುಂಟು ಇದುಂಟು. ಯಾಕೆಂದರೆ ಜನರಿಗೆ ಭಕ್ತಾದಿಗಳಿಗೆ ಹೋಗಲಿಕ್ಕೆ ಸರಿಯಾದ ಅವಕಾಶಗಳಿಲ್ಲ. ನಾವು ಎಲ್ಲವನ್ನು ಇದಕ್ಕೆ ಮಾಡಿಕೊಂಡ್ರೆ ಅದು ಸಾಧ್ಯವೇ? 2 ಸಲ ಆಲೋಚನೆ ಮಾಡಬೇಕು ಇದಕ್ಕೆ. ಇನ್ನೊಂದು, ಈ ಗದ್ದೆ ನಾವು ಯಾಕೆ ಎಕ್ವೈರ್ ಮಾಡಿದೆವು, ನೀವು ಅದನ್ನು ಹೋಗಿ ನೋಡಬೇಕು ದಾಖಲೆಗಳನ್ನು. ನಾವು ಎದುರಿನ ಗದ್ದೆ, ಇದು ದೇವಸ್ಥಾನದ ಗದ್ದೆ ಅಲ್ಲ, ಎದುರಿನ ಪೋರ್ಷನ್ ನಿಮಗೆ ಎದುರು ಈಗ ಅಲ್ಲಿ ಕಂಬಳ ನಡೀತದಲ್ಲ, ಅದು ಮಾತ್ರ ದೇವಸ್ಥಾನದ ಜಾಗೆ. ಈಚೆದೆಲ್ಲ ಅದು ಪ್ರೈವೇಟ್ ಲ್ಯಾಂಡ್ ಆಗಿತ್ತು. ಲ್ಯಾಂಡ್ ರಿಫಾರ್ಮ್ಸಲ್ಲಿ ಒಬ್ಬರು ಬೇರೆ ಜನಾಂಗಕ್ಕೆ ಹೋಗಿತ್ತು. ಆನಂತರ ನಾವು ಪರ್ಚೇಸ್ ಮಾಡಿದ್ದು. ನಾವು ಯಾಕೆ ಪರ್ಚೇಸ್ ಮಾಡಿದೆವು, ನಮ್ಮ ಪರ್ಪಸ್ ನೋಡಿ. ಅದರಲ್ಲಿ ರಥಬೀದಿ ಮತ್ತು ಶಾಪಿಂಗ್ ಕಾಂಪ್ಲೆಕ್ಸ್, ಇದಕ್ಕೆ 2ಕ್ಕೆ ಮಾತ್ರ ನಾವು ಆ ಉದ್ದೇಶದಲ್ಲಿ ಪಡ್ಕೊಂಡದ್ದು. ನಮಗೆ ಆಗ ಹಿಂದೆ ಕೃಷ್ಣನ್ ಅವರ ಕೈಯಲ್ಲಿ ಈ ಗದ್ದೆಗಳು ಎದುರಿನ ಪೋರ್ಷನ್ ಇರುವಾಗ ನಾವು ಕಟ್ಟವಣಿಯನ್ನು ಕಟ್ ಮಾಡಿ ರಥ ಬೀದಿಯನ್ನು ರಚಿಸ್ತಿದ್ದೆವು. ಇದು ತುಂಬ ಸಮಸ್ಯೆ ಆಗ್ತದೆ ಅಂತ ಹೇಳುವ ಉದ್ದೇಶದಿಂದ ರಥ ಬೀದಿ ರಚನೆಗೋಸ್ಕರ ನಾವು ಇದನ್ನು ಎಕ್ವೈರ್ ಮಾಡಿದ್ದೆವು. ಎಕ್ವೈರ್ ಮಾಡಿ ನಮ್ಮ ಉದ್ದೇಶ ಸಹ ಇಲ್ಲಿ ಕಲ್ಯಾಣ ಮಂಟಪ ಆಗಬೇಕು ಅಂತೇಳಿ. ನನ್ನ ಅಧ್ಯಕ್ಷರ ಸನ್ಮಿತ್ರರು ಹೇಳಿದರು ಇದು ಸ್ಮಶಾನಕ್ಕೆ ಅಡ್ಡ ಆಗ್ತದೆ ಅಂತ. ಇದರ ಬಗ್ಗೆ ನಾವು ತುಂಬ ಚಿಂತನೆ ಮಾಡಿದ್ದೆವು. ಹಿಂದೆ ಇದನ್ನು ಕೆಲಸ ಕಾಮಗಾರಿ ಆಗುವಾಗ ಸಹ ಈ ವಿಘ್ನ ಸಂತೋಷಗಳು ಇದ್ದರು. ಅದರಲ್ಲಿ ಭಾಳ ಅರ್ಜಿ ಹೋಯಿತು ಕಮಿಷನರಲ್ಲಿಗೆ, ಅಲ್ಲಿಗೆ ಇಲ್ಲಿಗೆ ಅಂತೇಳಿ. ಬೆಂಗಳೂರಿನಿಂದ ಅದಕ್ಕೆ ಸಂಬಂಧಪಟ್ಟ ಧಾರ್ಮಿಕ ತಜ್ಞರು ಬಂದು ಇಲ್ಲಿ ಅಳತೆ ಆಗಿದೆ, ಇದನ್ನು ಎನ್ಕ್ವೈರಿ ಆಗಿದೆ. ನೀವೆಲ್ಲ ದಾಖಲೆಗಳು ನಮ್ಮ ಕಡತದಲ್ಲಿ ಉಂಟು, ದೇವಸ್ಥಾನದ ಕಡತದಲ್ಲಿ ಉಂಟು. ಈ ಶಾಪಿಂಗ್ ಕಾಂಪ್ಲೆಕ್ಸ್ ನೀವು ಅಲ್ಲಿ ನೋಡಿ, ದೇವರ ಪೌಳಿಯಿಂದ ಹೊರ ಅಂಗಣದಿಂದ ಹೊರಗೆ ಉಂಟಿದ್ದು ದಾಖಲೆ ಉಂಟು, ಅದರ ದಾಖಲೆ ಆಗಿದೆ.
ಅದರಿಂದ ಹೊರಗೆ ಉಂಟು, ದೇವಸ್ಥಾನದ ಪರಿಧಿಯೊಳಗೆಲ್ಲ ಹೊರಗೆ ಉಂಟು. ಆದ ಕಾರಣ ದೇವರಿಗೆ ಯಾವುದೂ ಅಡ್ಡ ಇಲ್ಲ. ಸಪೋಸ್ ನಾವು ಇದನ್ನು ಅಕ್ವೈರ್ ಮಾಡೋದಿದ್ರೆ ಇದರಲ್ಲಿ ಬೇರೆಯವ್ರಿಗೆ ಬಿಲ್ಡಿಂಗ್ ಕಟ್ತಿದ್ರು. ಈಗ ನಾವು ನೋಡ್ತಾ ಇದ್ದೇವೆ, ಕೊಲ್ಲೂರು ನೋಡಿ, ಕಟೀಲು ನೋಡಿ, ಸುಬ್ರಹ್ಮಣ್ಯ ನೋಡಿ, ಯಾವ್ಯಾವ ಕಟ್ಟಡಗಳು ಇಲ್ವಾ ದೇವರಿಗೆ ಅಡ್ಡವ? ಈಗ ಸುಬ್ರಹ್ಮಣ್ಯದ ಗರ್ಭಗುಡಿ ಎದುರೇ ಮಠದ ಬಿಲ್ಡಿಂಗ್ಗಳುಂಟು. ಅಡ್ಡ ಅಂತ ಹೇಳಿದರೆ ಉಂಟು, ದೇವರಿಗೆ ಯಾವುದು ಅಡ್ಡ ಇಲ್ಲ. ಮತ್ತೊಂದು, ದೇವರದ್ದು ಮುಖ ಇರೋದು ರಥಬೀದಿಗೆ ನೇರವಾಗಿ ದೇವರ ಹೊರಗಿನ ಪೌಳಿ ಈ ಕಲ್ಯಾಣ ಮಂಟಪದಿಂದ ಹೊರಗೆ. ನಾವು ಈ ಉದ್ದೇಶದಿಂದ ಇದರ ಅಳತೆ ಆಗಿದೆ, ಎನ್ಕ್ವೈರಿ ಆಗಿದೆ, ಇದಕ್ಕೆ ಟೆಕ್ನಿಕಲ್ ಸ್ಯಾಂಕ್ಷನ್ ಆಗಿದೆ, ಅಡ್ಮಿನಿಸ್ಟ್ರೇಟಿವ್ ಸ್ಯಾಂಕ್ಷನ್ ಎಲ್ಲ ತಗೊಂಡು ಇಲಾಖೆ ನಮಗೆ ಅನುಮತಿ ಕೊಟ್ಟ ನಂತರ ಇಲ್ಲಿ ಕಟ್ಟಡಗಳು ರಚನೆ ಆದದ್ದು ಒಂದು. ಎರಡನೇದು, ಈ ಕಟ್ಟಡ ಮಾಡಿದ ನಂತರ ದೇವಸ್ಥಾನದ ಇನ್ಕಮ್ ಜಾಸ್ತಿ ಆಗಿದೆ. ನೀವು ನೋಡಿ ಎಷ್ಟು ಕಾರ್ಯಕ್ರಮಗಳಾಗ್ತಿತ್ತು ಇಲ್ಲಿ ಹಾಲ್ನಲ್ಲಿ, ತುಂಬ ಕಾರ್ಯಕ್ರಮಗಳು, ಮದುವೆ ಕಾರ್ಯಕ್ರಮಗಳಾಗಿತ್ತು. ಮೇಲಿನ ಅಂತಸ್ತಿಗೆ ಹೋಗುವಾಗ ನಮಗೆ ಹಣದ ಕೊರತೆ ಇತ್ತು. ಯಾಕೆ ಕೊರತೆ ಇತ್ತು ಅಂತ ಹೇಳಿದರೆ, ನಾವು ಗದ್ದೆನೇ ಭೂ ಸ್ವಾಧೀನ ಮಾಡಿಕೊಂಡಾಗ, ದಯವಿಟ್ಟು ಈಶ್ವರ್ ಭಟ್ರೆ ನನ್ನ ಮಾತನ್ನು ದಾಖಲೆ ಮಾಡಿಕೊಳ್ಬೇಕು ನೀವು. ನಾನು ಯಾಕೆ ಇದ್ದೇನೆ ಅಂತ ಹೇಳಿದರೆ, ಇದು ಕಾನೂನಿನ ಪ್ರಕಾರ ನಾನು ಮಾತಾಡ್ತಾ ಇರೋದು. ಹಲೋ ಹರೀಶರೇ, ಬರ್ಕೊಳ್ಳಿ ಪ್ರತಿಯೊಂದು ಪಾಯಿಂಟನ್ನು ಕೂಡ. ಇಲ್ಲಿ ನಾವು ಇದನ್ನು ರಚನೆ ಮಾಡುವಾಗ ಸಹ ಇಲಾಖೆ ಬಂದು ಇದನ್ನು ವೀಕ್ಷಿಸಿ ಆನಂತರ ಅನುಮತಿ ಕೊಟ್ಟು ನಾವು ಇದನ್ನು ಮಾಡಿದೆವು. ಯಾರೋ ಮೊನ್ನೆ ಹೇಳಿದರು, ಇದು ದೇವಸ್ಥಾನದಲ್ಲಿ ಈಗ ಕಾರ್ಯಕ್ರಮ ಕಮ್ಮಿ ಆಗಿದೆ ಅಂತೇಳಿ. ಕಾರ್ಯಕ್ರಮ ಕಮ್ಮಿ ಆಗಲಿಕ್ಕೆ ನಾವೇ ಕಾರಣ. ನಾವು ಏನು ಇಲ್ಲಿ ಭಕ್ತಾದಿಗಳಿಗೆ ಅವಕಾಶ ಮಾಡಿಕೊಡ್ತೇವೆ, ಒಂದು ಫೆಸಿಲಿಟಿ ಕೊಡಬೇಡುವ? ಅಲ್ಲಿ ಊಟ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಸೋಡ್ತಾ ಉಂಟು, ಫ್ಯಾನ್ ಇಲ್ಲ. ನಾವು ಸರಿಯಾಗಿ ನನ್ನ ಸಮಯದಲ್ಲಿ ಪುತ್ತೂರಿನಲ್ಲಿ ಹೈಯೆಸ್ಟ್ ಫಂಕ್ಷನ್ಗಳು ಆಗ್ತಿದ್ದ ದಾಖಲೆಗಳು ನೋಡಿ, ಇಲ್ಲಿ ಎಲ್ಲ ದಾಖಲೆಗಳು ಉಂಟು. ಹೈಯೆಸ್ಟು ಉಡುಪಿ ಬಿಟ್ಟರೆ ಸಾಂಸ್ಕೃತಿಕ ಕಾರ್ಯಕ್ರಮ ಈ ವೇದಿಕೆಯಲ್ಲಿ ನಡೀತಿತ್ತು. ಯಾಕೆ ಮತ್ತೆ ಹಿಂದೆ ಬಿತ್ತು? ಆಸಕ್ತಿ ಇಲ್ಲ, ಬರುವವರಿಗೆ ಆಸಕ್ತಿ ಇಲ್ಲ, ಅಥವಾ ಇದನ್ನು ಮುಚ್ಚಬೇಕು ಅಂತೇಳಿ ಉದ್ದೇಶ ಇತ್ತ ಅಂತ ನಂಗೆ ಗೊತ್ತಿಲ್ಲ. ಆದರೆ ಒಂದು ಮನಸ್ಸಿನಲ್ಲಿ ಇಟ್ಟುಕೊಳ್ಳಿ, 2 ಕೋಟಿಯಿಂದ ಜಾಸ್ತಿ ಇದಕ್ಕೆ ಖರ್ಚಾಗಿದೆ. ಇದು ದೇವಸ್ಥಾನದ ಸೊತ್ತು. ಇದನ್ನು ಯಾರಿಗೆ ಸಹ ಪಕ್ಕದಲ್ಲಿ ಇದನ್ನು ತೆಗಿಲಿಕ್ಕೆ ಸಾಧ್ಯ ಇಲ್ಲ. ಇದು ತುಂಬ ಸಮಸ್ಯೆಗೆ ಕೊಟ್ಟಿತು. ಆದ ಕಾರಣ ಈ ಕಲ್ಯಾಣ ಮಂಟಪವನ್ನು ತೆಗೆಯುವುದು ಅಂತ ಉದ್ದೇಶವನ್ನು ಕೈ ಬಿಡಬೇಕು ಅಂತೇಳಿ ನಾನು ಕೇಳಿಕೊಳ್ತಾ ಇದ್ದೇನೆ. ಇದರಿಂದ ದೇವಸ್ಥಾನಕ್ಕೆ ಅನುಕೂಲ. ನಿಮ್ಮ ಯಾವುದೇ ಕಾರ್ಯಕ್ರಮಗಳು ಹಾಕಬೇಕಾದ್ರೆ ಸಹ ಇಲ್ಲಿ ದೇವರ ಸನ್ನಿಧಿಯಲ್ಲಿ ಆಗ್ತಾ ಉಂಟು. ಯಾರೊಬ್ಬರು ಹೇಳಿದರು, ಇದರದ್ದು ಮಂಟಪ ಪಶ್ಚಿಮಕ್ಕೆ ಉಂಟು, ಅದು ಪೂರ್ವಕ್ಕೆ ಇರಬೇಕು ಅಂತೇಳಿ. ಇದಕ್ಕೆ ಸಹ ನಾವು ಎಲ್ಲ ತಜ್ಞರ ಅನುಮತಿ ಪಡ್ಕೊಂಡು ಅವರು ಒಪ್ಪಿಗೆ ಪಡ್ಕೊಂಡೇ ಮಾಡಿದ್ದೆವು. ನೀವು ಪೂರ್ವಕ್ಕಿಟ್ಟರೆ ದೇವರಿಗೆ ಕುಂಡೆ ಹಾಕಿ ನಾವು ಶುಭ ಕಾರ್ಯಕ್ರಮವನ್ನು ಮಾಡಬೇಕಾಗ್ತದೆ, ಹಾಗೂ ಸ್ಮಶಾನವನ್ನು ನೋಡಿಕೊಂಡು ಕಾರ್ಯಕ್ರಮ ಮಾಡಬೇಕಾಗ್ತದೆ. ಇದು ಆಗಬಾರ್ದು. ಶಿವನಿಗೆ ಯಾವಾಗಲೂ ಕುಂಡೆ ಹಾಕಿ ಅಲ್ಲ, ದೇವರನ್ನು ಎದುರಿಟ್ಟುಕೊಂಡು ನಾವು ಕಾರ್ಯಕ್ರಮಕ್ಕೆ ಈ ಉದ್ದೇಶದಿಂದ ನಾವು ಮಾಡಿದೆವು. ಹಾಗೂ ಇದನ್ನು ಮಾಡಬೇಕಾದರೆ ಸಹ ನಾವು ಮಂಗಳೂರಿನ ಎಲ್ಲ ಕಲ್ಯಾಣ ಮಂಟಪವನ್ನು ವೀಕ್ಷಣೆ ಮಾಡಿದ್ದೇವೆ, ಎಲ್ಲ ಕಡೆಯಲ್ಲಿ ಸಹ ನೋಡಿದ್ದೇವೆ. ಆಯಿತು. ದೇವರಿಗೆ ಅಡ್ಡ ಅಂತೇಳಿ ಹೇಳ್ತಾರೆ. ಯಾವುದಕ್ಕೆ ಅಡ್ಡ? ಶಿವನ ಮೂರ್ತಿ ಇತ್ತು, ಶಿವನ ಮೂರ್ತಿ ಅಡ್ಡ ಆಯಿತು ಅಂತೇಳಿ ತೆಗೆಸಿದ್ರು. ಈಗ ಪೌಳಿ ಬರಲಿಲ್ವಾ? ಅದು ಅಡ್ಡ ಅಲ್ವಾ? ನಾನು ಪಂಚಭಾಸ್ಕರ್ ಭಟ್ರ ಹತ್ರ ಕಲ್ಸಲ ಕೇಳಿದೆ, ಆಗ ಇದು ಅಡ್ಡ ಅಲ್ವಾ? ಅದಕ್ಕೆ ಉತ್ತರ ಇಲ್ಲ. ನಾನು ಯಾಕೆ ಹೇಳ್ತೇನೆ ಅಂತ ಹೇಳಿದರೆ, 4 ಸಲ ಅಷ್ಟಮಂಗಲ ಪ್ರಶ್ನೆ ಆಗಿದೆ. ಒಂದೊಂದು ಅಷ್ಟಮಂಗಲ ಪ್ರಶ್ನೆಯಲ್ಲಿ ಒಬ್ಬೊಬ್ಬರ ಅಭಿಪ್ರಾಯ ಒಂದೊಂದು. ಈಗ ಕಡೆಯದಾಗಿ ಮೂಡಿತಾರಿರುವಾಗ ಒಂದು ಅಷ್ಟಮಂಗಲ ಆಯಿತು. ಮೂಡಿತಾರಿರುವಾಗ ಅಷ್ಟಮಂಗಲದಲ್ಲಿ ಇದು ಅಡ್ಡ ಅಂತ ಎಲ್ಲಿ ಸಹ ಹೇಳಿಲ್ಲ. ವಾಸ್ತು ಸ್ವಲ್ಪ ತೊಂದರೆ ಉಂಟು, ಅದಕ್ಕೆ ಗೋಡೆ ಕಟ್ಟಿ ಒಂದು ಕಾಂಪೌಂಡ್ ಕಟ್ಟಿ ಮುಳಿಯ ಇದ್ದಾರೆ ಹೇಳಿದರು. ಇಷ್ಟು ಇನ್ವೆಸ್ಟ್ ಮಾಡಿದ್ದನ್ನು ತೆಗೆಯಲಿಕ್ಕೆ ಸಾಧ್ಯ ಉಂಟಾ? ಒಂದು. ಎರಡನೇದು, ಅದರ ಹಿಂದೆ ಒಂದು ಅಷ್ಟಮಂಗಲ ಆಯಿತು, ಅಲ್ಲಿ ಇದು ಅಡ್ಡ ಅಂತ ಬರಲೇ ಇಲ್ಲ. ಅದರ ಮೊದಲು ನೀವು ಆ ಗುಡಿಗಳ ಬಗ್ಗೆ ಹೇಳೋದಕ್ಕೆ, ಶ್ರೀಧರ್ ರೈಗಳ ಸಮಯದಲ್ಲಿ ಒಂದು ಅಷ್ಟಮಂಗಲ ಆಯಿತು. ಅದರಲ್ಲಿ ಏನು ಹೇಳಿದರು ಅಂತ ಹೇಳಿದರೆ, ಮೊದಲು ನಾಗನ ಮೂರ್ತಿ, ಶಾಸಕರಿಗೆ ಪ್ರೀತಿಯ ನಮಸ್ಕಾರಗಳು. ಈಗ ನಾನು ಕೆಲವು ವಿಚಾರವನ್ನು ಇಲ್ಲಿ ಪ್ರಸ್ತಾಪ ಮಾಡ್ತಾ ಇದ್ದೆ. ನಾಗನ ಗುಡಿಯ ಬಗ್ಗೆ ಒಂದು ಪ್ರಸ್ತಾಪ ಬಂತು. ಹಿಂದಿನ ಶ್ರೀಧರೈಗಳ ಸಮಯದಲ್ಲಿ ಅಷ್ಟಮಂಗಲ ಪ್ರಶ್ನೆ ಇಟ್ಟರು. ಆ ಪ್ರಶ್ನೆಯಲ್ಲಿ 2 ವಿಚಾರಗಳು ಬಂತು. ಏನು ಅಂತ ಹೇಳಿದರೆ, ನಾಗನ ಮೂರ್ತಿ ಆಗ ಗಣಪತಿ ಗುಡಿಯ ಬದಿಯಲ್ಲಿತ್ತು ಕೆಳಗೆ, ಅದನ್ನೆಲ್ಲ ಎಲ್ಲರೂ ಮುಟ್ತಿದ್ರು, ಅದರ ಆರೋಪ ಆಗಿತ್ತು. ಆಗ ಅವ್ರು ಹೇಳಿದರು, ಇದಕ್ಕೆ ಬೇರೆ ಕಡೆಯಲ್ಲೇ ನೀವು ವ್ಯವಸ್ಥೆ ಮಾಡಬೇಕು, ಇದು ಒಳಗೆ ಸರಿಯಲ್ಲ ಅಂತೇಳಿ. ಎರಡನೇದು, ದೇವಿ ಗುಡಿಯ ಬಗ್ಗೆ ಒಂದು ಬಂತು. ದೇವಿ ಗುಡಿ ಆಗ ಮೂರ್ತಿ ಇಲ್ಲ ಆಯಿತು, ಅದಕ್ಕೆ ಇಂಥ ರೂಪದಲ್ಲಿ ಮೂರ್ತಿ ಬರಬೇಕು ಅಂತೇಳಿ ಅಲ್ಲಿ ಅಷ್ಟಮಂಗಲ ಪ್ರಶ್ನೆಯಲ್ಲಿ ಬಂತು. ಆಗ ದಿಕ್ಕು ಎಲ್ಲಿ ಅಂತ ಹೇಳಿದರೆ ಇಲ್ಲಿಯೇ ಕೊಟ್ಟರು ನಾವು. ಅದರ ಪ್ರಕಾರ ನಾಗನ ಗುಡಿಯನ್ನು ನಾವು ಇಲ್ಲಿ ಹಾಕಿದೆವು, ಹಾಗೂ ದೇವಿಯ ಗುಡಿಗೆ ಮೂರ್ತಿ ಕಲ್ಪಿಸಿಕೊಟ್ಟೆವು ನಾವು.
ಕಲ್ಪಿಸಿಕೊಟ್ಟೆವು. ಆಮೇಲೆ ಅಯ್ಯಪ್ಪ ಗುಡಿಗೆ ಅದಕ್ಕೆ ನಾವು ಜವಾಬ್ದಾರರಲ್ಲ. ಯಾಕೆಂತ ಹೇಳಿದರೆ ನಾನು ಕೊಡೋದಿಲ್ಲ ಅಂತೇಳಿ ನನ್ನ ಸಮಯದಲ್ಲಿ ಆದ ವಿಚಾರ ಆದ ಕಾರಣ ಶಾಸಕರ ಗಮನಕ್ಕೆ ತರ್ತಾ ಇದ್ದೇನೆ ಏನು ನಡೆದಿದೆ ಅಂತೇಳಿ. ಅದಕ್ಕೆ ನಾನು ಅನುಮತಿ ಕೊಡೋದಿಲ್ಲ ಅಂತ ಹೇಳಿದ್ದಕ್ಕೆ ಸರ್ಕಾರದಿಂದ ಆದೇಶವನ್ನು ಪಡೆದು ಕಮಿಷನರು ನನಗೆ ಡೈರೆಕ್ಷನ್ ಕೊಟ್ಟರು. ಇಷ್ಟು ವಿಸ್ತೀರ್ಣದ ಜಾಗೆಯನ್ನು ಅಯ್ಯಪ್ಪ ಗುಡಿಗೆ ನೀವು ಕೊಡಬೇಕು ಅಂತ. ಅದರ ಪ್ರಕಾರ ನಾವು ಕೊಟ್ಟಿದ್ದೇವೆ. ಮತ್ತು ಈ ನವಗೃಹ ಗುಡಿಗಳು ಇವತ್ತು ನೀವು ನೋಡ್ಬೋದು ಉತ್ಪತ್ತಿಗಳು ಹೈಯೆಸ್ಟ್ ಇನ್ಕಮ್ ಬರ್ತಾ ಉಂಟು ದೇವಸ್ಥಾನಗಳಿಗೆ. ಅದರಿಂದಾಗಿ ನವಗ್ರಹ ಪೂಜೆಗಳು ಈ ದೇವಸ್ಥಾನದಲ್ಲಿ ತುಂಬ ಆಗ್ತಾ ಉಂಟು, ನಾಗನದ್ದು ತಂಬಿಲಗಳು ತುಂಬ ಆಗ್ತಾ ಉಂಟು. ಆದ ಕಾರಣ ನಾವು ಸದುದ್ದೇಶದಿಂದ ಇಲ್ಲಿ ರಚಿಸಿದೆವು. ನಿಮಗೆ ಇನ್ನೊಂದು ಮಾತು ಹೇಳ್ತಾ ಇದ್ದೇನೆ, ಒಂದು ಕಡೆಯಲ್ಲಿ ಒಂದು ಧಾರ್ಮಿಕ ಗುಡಿಗಳು, ನಮ್ಮ ಧಾರ್ಮಿಕ ಪರಿಷತ್ ಸದಸ್ಯರು ಇದನ್ನು ತಿಳಿಬೋದು ಅವರಿಗೆ. ನಾವೀಗ ಉಪ್ಪಿನಗಡಿಯಲ್ಲಿ ನೋಡಿದ್ದೇವೆ. ಉಪ್ಪಿನಗಡಿಯಲ್ಲಿ ಜೀರ್ಣೋದ್ಧಾರ ಆಗುವಾಗ ಹೊರಪೌಳಿಯಲ್ಲಿ ವಿಷ್ಣುವಿನ ಮೂರ್ತಿಯನ್ನು ಸ್ಥಾಪಿಸಿದ್ರು. ಅದರಲ್ಲಿ ಹಿಂದಿನ ಆಡಳಿತ ಮಂಡಳಿಯವರು ತುಂಬ ಆಕ್ಷೇಪ ಮಾಡಿದರು. ಅದಕ್ಕೆ ಜ್ಞಾನಿಗಳ ಹತ್ರ ಅದರ ಬಗ್ಗೆ ಅಷ್ಟಮಂಗಲ ಪ್ರಶ್ನೆ ಇಟ್ಟರು. ಆಗ ಅವರು ಹೇಳಿದರು, ಇಲ್ಲ, ಒಂದು ಸನ್ನಿಧಿಯಲ್ಲಿ ಇರುವಾಗ ಇನ್ನೊಂದು ಸನ್ನಿಧಿ ದೇವರು ಅಲ್ಲಿ ಇರಲಿಕ್ಕೆ ಆಗೋದಿಲ್ಲ ಅಂತ. ಅಂದರೆ ಅದು ಶಿವನ ಸಾನ್ನಿಧ್ಯ ಆದ ಕಾರಣ ವೈಷ್ಣವ ಪದ್ಧತಿಯಲ್ಲಿ ಆಗೋದಿಲ್ಲ ಅಂತೇಳಿ. ಕಡೆಗೆ ಮಧ್ಯಾಹ್ನದ ನಂತರ ಚಿಂತನೆ ಬರುವಾಗ ಹೇಳಿದರು, ಯಾವಾಗ ಅಲ್ಲಿ ಒಂದು ದೇವರ ಗುಡಿ ಸ್ಥಾಪನೆ ಆಯಿತಾ ಅದನ್ನು ತೆಗಿಲಿಕ್ಕೆ ಆಗೋದಿಲ್ಲ, ಯಾಕೆಂದರೆ ಸಾನ್ನಿಧ್ಯ ಬಂದಾಗಿದೆ ಅಂತೇಳಿ. ಆದ ಕಾರಣ ಇಲ್ಲಿ ಸಹ ನಾನು ಹೇಳೋದು ಏನು ಅಂತ ಹೇಳಿದರೆ, ಸಾನ್ನಿಧ್ಯ ಬಂದಿದೆ, ಪುನಃ ಎರಡೆರಡು ಸಲ ಚಿಂತನೆ ಮಾಡಿಕೊಳ್ಳಿ, ಯಾರಿಗೆ ಸಹ ದೋಷ ಬರಬಾರ್ದು ಅದನ್ನು ತೆಗೆಯುವಾಗ. ನೀವು ಬೇಕಾದರೆ ಎಲ್ಲಿ ಬೇಕಾದರೆ ಹಾಕಿ. ಆದರೆ ನನ್ನದೊಂದು ಅಭಿಪ್ರಾಯ, ಇದು ನನ್ನ ಅಭಿಪ್ರಾಯ, ಇಲ್ಲಿ ಎದುರಿನ ಗದ್ದೆಯಲ್ಲಿ ದಯವಿಟ್ಟು ಹೆಚ್ಚಿನ ಕಟ್ಟಡ ಕಟ್ಟಲಿಕ್ಕೆ ಹೋಗಬೇಡಿ. ಯಾಕೆ ಅಂತ ಹೇಳಿದರೆ ನಮಗೆ ಜಾತ್ರೆಯಲ್ಲಿ ಜನರಿಗೆ ನೀವು ನಿಲ್ಲಿಕ್ಕೆ ಅವಕಾಶ ಕೊಡಬೇಕಾಗ್ತದೆ. ಇಲ್ಲಿ 1 ಲಕ್ಷದಿಂದ ಮೇಲ್ಪಟ್ಟು ಜನರು ಇಲ್ಲಿ ಸೇರ್ತಾರೆ. ನೀವು ಎಲ್ಲ ಕಡೆಯಲ್ಲಿ ಬಂದ್ ಮಾಡಿದರೆ ಜನರ ಓಡಾಟಕ್ಕೆ ತೊಂದರೆ ಆಗ್ಬೋದು. ಮುಳ್ಯನಿಗೆ ಗೊತ್ತಾಗಿದೆ ಅದು. ಹಿಂದೆ ನಾವು ಅಲ್ಲಿ ಎದುರಿನ ಮುಖಮಂಟಪ ಶಿವನ ಮೂರ್ತಿಯನ್ನು ತೆಗೆದೆವು. ಅಲ್ಲಿ ತೋಟದ ಉದ್ಯಾನವನ ಮಾಡಿದರು ಹಿಂದಿನ ಕಮಿಟಿಯವರು. ಉದ್ಯಾನವನ ಮಾಡಿ ಜನರಿಗೆ ಬೊಬ್ಬೆ ನಿಲ್ಲಿಕ್ಕೆ ಅಲ್ಲಿ ಜಾಗ ಇಲ್ಲ ಅಂತ. ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ, ದೇವಾಲಯಗಳು ಇರೋದು ಭಕ್ತಾದಿಗಳ ಸಂತೋಷಕ್ಕೋಸ್ಕರ ಇರೋದು. ಇಲ್ಲಿ ಜಾತ್ರೆಯಲ್ಲಿ ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ, 3 ವರ್ಗದ ಜನರು ಜಾತ್ರೆಯಲ್ಲಿ ಭಾಗವಹಿಸ್ತಾರೆ. ಒಂದು, ಕೆಲವರು ದೇವರ ಒಟ್ಟಿಗೆ ದೇವರ ಉತ್ಸವದಲ್ಲಿ ಭಾಗವಹಿಸುವ ಒಂದು ವರ್ಗ ಉಂಟು, ಅವರು ದೇವರೊಟ್ಟಿಗೆ ಇರ್ತಾರೆ. ಇನ್ನೊಂದು ವರ್ಗ ಬರ್ತಾರೆ, ಹೋಗ್ತಾರೆ, ನೋಡ್ತಾ ಹೋಗ್ತಾರೆ. ಇನ್ನೊಂದು ವರ್ಗ ಇದ್ದಾರೆ, ಅವರು ಇಲ್ಲಿ ಇರುವ ಅಂಗಡಿಗಳ ವ್ಯಾಪಾರ ಮಾಡೋದು, ಇಲ್ಲಿ ಎಂಜಾಯ್ ಮಾಡೋದು ಅಂಥ ಜನರು ಇದ್ದಾರೆ. ಆದ ಕಾರಣ ಈ 3 ವರ್ಗಗಳಿಗೆ ಸಹ ನಾವು ಅವಕಾಶ ಮಾಡಿ ಕೊಡಬೇಕಾಗ್ತದೆ. ಒಂದು ಕಡೆ ವೀರೇಂದ್ರ ಹೆಗ್ಡೆ ಒಮ್ಮೆ ನಂತರ ಹೇಳಿದರು, ದಕ್ಷಿಣ ಕನ್ನಡದಲ್ಲಿ ಎಲ್ಲಿ ಸಹ ಇಷ್ಟು ವಿಶಾಲವಾದ ಜಾಗ ಎದುರಲ್ಲಿಲ್ಲ ಅಂತ. ನನ್ನ ಅಭಿಪ್ರಾಯ ಏನು ಅಂತ ಹೇಳಿದರೆ, ದೇವಸ್ಥಾನದ ಹಿಂಬದಿಯಲ್ಲಿ ಎಷ್ಟು ಬೇಕಾದರೆ ನಾವು ಡೆವಲಪ್ ಮಾಡ್ಬೋದು. ಎದುರುಗಡೆ ನೀವು ಭಕ್ತಾದಿಗಳ ಓಡಾಡಿಕೆಗೆ ಒಂದು ಅವಕಾಶ ನೀಡಬೇಕಲ್ಲಿ. ಅದನ್ನು ಹೆಚ್ಚು ನಾವು ಮಾಡಲಿಕ್ಕೆ ಆಗೋದಿಲ್ಲ. ಎರಡನೇದು, ಕಂಬಳದ ಏನೋ ಹೇಳಿದಿರಿ ನೀವು, ಸ್ವಂತ ಗ್ಯಾಲರಿ ಮಾಡ್ತೇವೆ ಅದು ಮಾಡ್ತೇವೆ ಅಂತೇಳಿ. ಅದಕ್ಕೆ ನನಗೆ ಸಂಶಯ ಉಂಟು ಅವಕಾಶ ಸಿಕ್ಕುವುದು. ಯಾಕೆ ಅಂತ ಹೇಳಿದರೆ, ಒಂದು ಜಗದೀಶ್ ಅವರೇ, ಒಂದು ಎದುರುಗಡೆ ಬಿಲ್ಡಿಂಗ್ ಯಾವುದು ಹಾಕುದಿಲ್ಲ ನಮ್ಮ ಮಾಸ್ಟರ್ ಪ್ಲಾನ್ ಅಲ್ಲಿ. ಯಾವುದೇ ಎದುರುಗಡೆ ಬಿಲ್ಡಿಂಗ್ ಇದನ್ನು ಕ್ವಶನ್ ಇರುವುದು, ಇದನ್ನು ತೆಗಿಬೇಕು ಅಂತ ಬಂದಿದೆ. ಮತ್ತೆ ಲಾಸ್ಟಿಗೆ ನಾವು ಉಳಿಸಿಕೊಳ್ಳಲಿಕ್ಕೆ ಆಗ್ತದ ಅಂತ ಒಂದು ಪ್ರಶ್ನೆಯನ್ನು ಇಟ್ಟಿದ್ದೇವೆ. ಉಳಿಸಿಕೊಳ್ಳಲಿಕ್ಕೆ ಆಗುವುದೇ ಇಲ್ಲ, ಇದನ್ನು ತೆಗಿಬೇಕು ಅಂತ ಒಂದು ಬಂದಿರುವಂಥ ಈಗ ನಮ್ಮ ಮುಖ್ಯ ಚರ್ಚೆ. ಎರಡನೇದು, ನೀವು ಈಗ ಹೇಳಿದಾಗೆ ಎದುರುಗಡೆ ಯಾವುದೇ ಬಿಲ್ಡಿಂಗನ್ನು ಹಾಕಬಾರ್ದು. ಎದುರುಗಡೆ ಯಾವುದೇ ಬಿಲ್ಡಿಂಗ್ ಹಾಕಲಿಕ್ಕೆ ದೇವರ ಪ್ರಶ್ನೆಯಲ್ಲಿ ನಮಗೆ ಕೂಡಿ ಬಂದಿಲ್ಲ, ನಾವು ಹಾಕ್ಲಿಕ್ಕೂ ನಮ್ಮ ಮಾಸ್ಟರ್ ಪ್ಲಾನಲ್ಲಿ ಇಲ್ಲ. ಅದು ಎರಡು ತೆಗಿಬೇಕು. ಯಾಕಂತ ಹೇಳಿದರೆ ನಾಗನ ಮೂಲ ಸ್ಥಾನ ಇರುವಂಥದ್ದು ಅಲ್ಲಿ. ಆನಂತರ ಯಾರ ಇಲ್ಲಿ ಬಂದು ಪುನಃ ಪ್ರತಿಷ್ಠೆಯನ್ನು ಮಾಡಿದ್ದಾರೆ, ಅದು ತೆಗಿಬೇಕು ಅಂತ ಪ್ರಶ್ನೆಯಲ್ಲಿ ಬಂದು ನಮಗೆ ಅದನ್ನು ತೆಗೆಯುವಂಥ ವೈಯಕ್ತಿಕ ವಿಚಾರಗಳು ಏನಿಲ್ಲ. ಇನ್ನೊಂದು, ಅಯ್ಯಪ್ಪಂದು ಅಲ್ಲಿ ಮಾಡಿದ್ದೇ ತಪ್ಪು, ಅಲ್ಲಿ ಮಾಡಲಿಕ್ಕಿಲ್ಲ. ಹಿಂದೆ ಅಲ್ಲೊಂದು ಫೌಂಡೇಶನ್ ಎಲ್ಲ ಮಾಡಿದೆ, ಅಲ್ಲ ಅರ್ಧ ಮಾಡಿ ಒಂದು ನಿಲ್ಲಿಸಿದೆ. ಫೌಂಡೇಶನ್ ಎಲ್ಲ ಆಗಿದೆ. ಅಯ್ಯಪ್ಪ ಮಂದಿರ ಕಟ್ಟಲಿಕ್ಕೆ ಶಾರದಾ ಮಂದಿರದ ಹತ್ರ ಒಂದು ಫೌಂಡೇಶನ್ ಹಿಂದೆ ಆಗಿದೆ, ಅರ್ಧದಲ್ಲಿ ಇದೆ. ಅಲ್ಲಿ ಹಾಕಬೇಕು, ಇಲ್ಲಿ ತೆಗಿಬೇಕು ಅಂತ ಬಂದಿರುವಂಥದ್ದು. ಸೊ ಇಲ್ಲಿ ವಾಸ್ತು ಪ್ರಕಾರ ಕೂಡ ಇಲ್ಲಿ ಇರಲಿಕ್ಕೆ ಇಲ್ಲ ಅಂತ ನಮ್ಮ ಪ್ರಶ್ನೆ ಚಿಂತನೆ. ಇದಕ್ಕೆ ಉತ್ತರ, ದೇವಸ್ಥಾನದಲ್ಲಿ ಗಣಪತಿ ಗುಡಿ ಎದುರಲ್ಲಿ ಮೊದಲೇ ಅಲ್ಲಿ ನಾಗನ ಕಟ್ಟೆ ಇತ್ತು, ನಾಗನ ವಿಗ್ರಹ ಇತ್ತು. ಎಲ್ಲರೂ ಸಹ ಅಲ್ಲಿ ಹಾಲು ಹಾಕ್ತಿದ್ದದ್ದು. ನಾಗರ ಪಂಚಮಿಗೆಲ್ಲ ಅಲ್ಲಿ ಹೋಗ್ತಿರ್ಲಿಲ್ಲ ಯಾರು ಸಹ, ಅಲ್ಲಿ ಹಾಕ್ತಿದ್ದರು. ಪನ್ನೆ ಶ್ರೀಧರೈಗಳು ಒಂದು ಅಷ್ಟಮಂಗಲ ಪ್ರಶ್ನೆ ಇಡುವಾಗ ಚಿಂತಕರು ಏನು ಹೇಳಿದರು ಅಂತ ಹೇಳಿದರೆ, ಇಲ್ಲ ಇದನ್ನು ಇಲ್ಲಿ ಇಡಬಾರ್ದು, ನಾಗನ ಮೂರ್ತಿ ಅದು ಪಾವಿತ್ರತೆ ಉಂಟು, ಅದಕ್ಕೆ ಯಾರು ಎಲ್ಲರೂ ಹೋಗಿ ಮುಟ್ಟುವ ಹಾಗೆ ಇಲ್ಲ, ಅದಕ್ಕೆ ಇಂಥ ಕಡೆಯಲ್ಲಿ ಮಾಡಿ ಅವರೇ ದಿಕ್ಕು ಸೂಚಿಸಿದ್ದು. ನಂತರ ಪುಸ್ತಕ ಉಂಟಲ್ಲ,
ಅವರು ಹೇಳಿದ ಪ್ರಕಾರವೇ ನಾವು ನಾಗನಗುಡಿಗೆ ಇಲ್ಲಿ ಪ್ರತಿಷ್ಠೆ ಮಾಡಿದ್ವಿ. ಈಗ ಅಲ್ಲಿ ಮೂಲ ವಿಗ್ರಹ ಇದ್ದರೆ ಸಹ ಇಲ್ಲಿ ಆರಾಧನೆ ಆಗ್ತಿತ್ತು ಹಿಂದಿನಿಂದಲೇ, ಈಗಿಂದಲ್ಲ, ನಮ್ಮ ಪೂರ್ವಿಕರ ಕಾಲದಿಂದ ಸಹ ಇಲ್ಲಿ ಆಗ್ತಿತ್ತು. ತೊಂದರೆ ಏನಾದರೂ ಇದೆಯಾ? ಈಗ ನಾಗಂದು ಮೂಲ ಸ್ಥಾನ ಇದೆ, ಅಲ್ಲಿ ಅಭಿವೃದ್ಧಿ ಮಾಡಿ ಅದನ್ನು ಸರಿ ಮಾಡಿ ಅಲ್ಲಿ ಮಾಡಿದ್ರೆ ಚಿಂತನೆ ಮಾಡಿ. ಒಂದೇ ಕಡೆ ಇರುವುದಲ್ಲ, ಸೇಮ್ ಅಲ್ಲ ಅಂತ ಆಕ್ಷೇಪ ಇಲ್ಲ. ಈಗ ಕಲ್ಯಾಣ ಮಂಟಪದ ವಿಷಯದಲ್ಲಿ ಇದ್ರೆ ನಾವು ಹಿಂದಿನವರು ಸರಿ ಮಾಡಿಲ್ಲ, ನಾವು ತಪ್ಪು ಹುಡುಕುವ ಕೆಲಸ ಮಾಡೋದಿಲ್ಲ. ನೀವೆಲ್ಲಾದ್ರೂ ಹಿಂದಿನವರು ತಪ್ಪು ಮಾಡಿದ್ದಾರೆ ಹಾಗೆ ಅದು ನಮ್ಮ ತಪ್ಪು ಹುಡುಕುವಂಥ ವಿಚಾರಗಳಿಲ್ಲ. ನಾವು ಮುಂದೆ ಯಾವ ರೀತಿ ಮಾಡಬೇಕು ಮಾಸ್ಟರ್ ಪ್ಲಾನಲ್ಲಿ ಈಗ ಇದರ ಪ್ರಕಾರ ಮಾಡ್ಕೊಂಡು ಹೋದರೆ ಒಬ್ಬರು ಅಧ್ಯಕ್ಷರು ಬರ್ತಾರೆ, ಅವರಿಗೆ ಬೇಕಾದಾಗ ಈಗ ಮುಂದೇನು ಇನ್ನು 25 ವರ್ಷದ ಅದಕ್ಕೆ ನಾವು ಮಾಸ್ಟರ್ ಪ್ಲಾನ್ ಮಾಡಿ. ಕಲ್ಯಾಣ ಮಂಟಪದ ಬಗ್ಗೆ 2 ಅಷ್ಟಮಂಗಲ ಪ್ರಶ್ನೆಯಲ್ಲಿ ಸಹ ಇದು ದೋಷ ಅಂತ ಇಲ್ಲಿ ಎಲ್ಲಿ ಸಹ ಬರಲಿಲ್ಲ. ಬಿಟ್ಟರೆ ಯಾರು ಹೇಳಿಲ್ಲ, ಒಳಕುಂಜ ಜೋಯಿಸರು ಹೇಳಿಲ್ಲ. ಅದರ ಹಿಂದೆ ಒಂದು ಅಷ್ಟಮಂಗಲ ಪ್ರಶ್ನೆ ಆಗಿತ್ತು, ಅದರಲ್ಲಿ ಸಹ ಎಲ್ಲಿ ಸಹ ಹೇಳಿಲ್ಲ ಕಲ್ಯಾಣ ಮಂಟಪ. ನಂತರ ಉಂಟು ಪುಸ್ತಕಗಳುಂಟು ಅದರ ಬಗ್ಗೆ, ಅವರು ಕೊಟ್ಟ ವ್ಯಾಖ್ಯಾನಗಳು ಎಲ್ಲಿ ಸಹ ಹೇಳಿಲ್ಲ. ಒಳಕುಂಜ ಜೋಯಿಸರು ಏನು ಹೇಳಿದ್ರು ಅಂತ ಹೇಳಿದರೆ ಸ್ವಲ್ಪ ಸಣ್ಣ ದೋಷ ಉಂಟು, ಇದಕ್ಕೆ ಸುತ್ತು ಸಹ ಒಂದು ಕಂಪೌಂಡ್ ಮಾಡಿ ಅಂತೇಳಿ ಹೇಳಿದಷ್ಟೇ ಹೊರತು, ಮುಳಿಯರದ ಟೈಮಲ್ಲಿ ಮಾಡಿದ್ದು. ಒಂದು ಶಾಸಕರೇ, ಶಾಸ್ತ್ರ ಏನು ಹೇಳ್ತದೆ ಅಂತ ಹೇಳಿದರೆ, ದೇವಸ್ಥಾನದ ಎದುರುಗಡೆ ಸಾರ್ವಜನಿಕ ರಸ್ತೆ ಹೋಗ್ತಾ ಇದ್ದರೆ, ಎರಡನೇದು ದೇವಸ್ಥಾನದ ಎದುರುಗಡೆ ನೀರಿನ ಹರಿವು ಇದ್ದರೆ ಆನಂತರ ಅದಕ್ಕೆ ಯಾವುದೇ ವಾಸ್ತು ಇಲ್ಲ. ಇದು ಶಾಸ್ತ್ರ. ಇವತ್ತು ನಮ್ಮ ದೇವಸ್ಥಾನದ ಎದುರುಗಡೆ ಸಾರ್ವಜನಿಕ ರಸ್ತೆ ಉಂಟು, ಅದರ ನಂತರ ನೀರಿನ ಹರಿವು ಕಣಿ ಉಂಟು. ಇದನ್ನು ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ, ಅಷ್ಟಮಂಗಲ ಪ್ರಶ್ನೆಯವರು ಒಬ್ಬೊಬ್ಬ ಒಂದೊಂದು ನಮ್ಮನ್ನು ಹೇಳೋದು. ಈಗ ಇಬ್ಬರು ಹೇಳಿಲ್ಲ, ಮೊನ್ನೆಯವರು ಬಂದು ಹೇಳಿದರು ಅದು ದೋಷವೇ ಉಂಟು ಅಂತೇಳಿ. ನೋಡಿ, ಅವರು ತಾಂಬೂಲ ಪ್ರಶ್ನೆ ಇಟ್ಟದ್ದು. ಅಷ್ಟಮಂಗಲ ಪ್ರಶ್ನೆ ಶ್ರೇಷ್ಠವ, ತಾಂಬೂಲ ಪ್ರಶ್ನೆ ಶ್ರೇಷ್ಠವ? ಅಷ್ಟಮಂಗಲ ಪ್ರಶ್ನೆ ಶ್ರೇಷ್ಠ, ತಾಂಬೂಲ ಪ್ರಶ್ನೆ ಅಲ್ಲ. ಇವತ್ತು ನೀರಿನ ಹರಿವು ಯಾರ ಹತ್ರ ವಿದ್ವಾಂಸರ ಹತ್ರ ಕೇಳಿಕೊಳ್ಳಿ, 2 ಸಲ ಚಿಂತನೆ ಮಾಡಿ. ಯಾಕೆಂದರೆ ಇದಕ್ಕೆ 2-3 ಕೋಟಿಯಿಂದ ಜಾಸ್ತಿ ಇನ್ವೆಸ್ಟ್ ಆಗಿದೆ ದೇವಸ್ಥಾನದ ಕಲ್ಯಾಣ ಮಂಟಪಕ್ಕೆ. ಇದಕ್ಕೆ ಭಕ್ತಾದಿಗಳ ದುಡ್ಡಿನ ದೇಣಿಗೆ ಉಂಟು ಇದರಲ್ಲಿ. ಅಲ್ಲದೆ ಇದಕ್ಕೆ ನಾವು ಖುಷಿ ಪ್ರಕಾರ ಕಟ್ಟಿದ್ದಲ್ಲ, ಇಲಾಖೆಯ ಅನುಮತಿ. ಶಾಸಕರೇ, ಇದನ್ನು ಕಟ್ಟುವಾಗಲೇ ಕೆಲವರು ವಿಘ್ನ ಸಂತೋಷಿಗಳು ಆಕ್ಷೇಪ ಮಾಡಿದರು, ಮಾಡಲೇಬಾರದು ಅಂತೇಳಿ. ಅವರಿಗೆ ಅದುವೇ ಕೆಲಸ. ಅದರಲ್ಲಿ ಇಲಾಖೆಗೆ ಕಂಪ್ಲೇಂಟ್ ಹೋಯಿತು. ಇಲಾಖೆಯಿಂದ ವೇದ ಪಂಡಿತರು ಎಲ್ಲ ಬಂದು ಇದನ್ನು ಇನ್ಸ್ಪೆಕ್ಷನ್ ಮಾಡಿದ್ದಾರೆ. ಇನ್ಸ್ಪೆಕ್ಷನ್ ಮಾಡಿ ಇದು ದೇವಸ್ಥಾನಕ್ಕೆ ಮತ್ತು ಇದು ಸ್ಮಶಾನಕ್ಕೆ ಅಡ್ಡ ಆಗೋದಿಲ್ಲ ಅಂತ ಬಂತು ಅವರ ರಿಪೋರ್ಟ್. ಯಾಕೆಂತೇಳಿದರೆ, ನಮ್ಮ ಕಲ್ಯಾಣ ಮಂಟಪ ಇರೋದು ದೇವಸ್ಥಾನದ ಪೌಳಿಯಿಂದ ಹೊರಗೆ ಅಡ್ಡ ಹೇಗೆ ಬರೋದು? ದೇವರ ಮುಖ ಇರೋದು ನಮ್ಮ ರಥಬೀದಿಗೆ ನೇರವಾಗಿ. ಆದರೆ ಈಗ ಮುಖಮಂಟಪ ಅಲ್ಲಿ ಅಡ್ಡ ಅಲ್ವಾ ದೇವರಿಗೆ? ನಾನು ಕೇಳೋದು ಇದು. ಕೆಲವರಿಗೆ ಮೊಸರಿನಲ್ಲಿ ಕಲ್ಲು ಹುಡುಕ್ತಾರೆ, ಏನು ಮಾಡಲಿಕ್ಕೆ ಆಗೋದಿಲ್ಲ. ದೇವರಿಗೆ ಯಾವುದೂ ಅಡ್ಡ ಇಲ್ಲ. ಇವತ್ತು ತಾವು ನೋಡ್ಬೋದು, ಸುಬ್ರಹ್ಮಣ್ಯದಲ್ಲಿ ಹೋಗಿ ನೋಡಿದರೆ ಗೊತ್ತಾಗ್ತದೆ. ದೇವರ ಎದುರಿನಲ್ಲಿ ನರಸಿಂಹ ಸಂಪುಟ ಸ್ವಾಮಿಗಳ ಬಿಲ್ಡಿಂಗ್ಗಳು ಉಂಟು. ಬೇಡ ಕೊಲ್ಲಲ್ಲ. ಇಲ್ಲಿ ಇವೇ ಪ್ರಶ್ನೆ ಬಂದಿರೋದು ದೇವರಿಗೆ ಮತ್ತೆ ಸ್ಮಶಾನಕ್ಕೆ ಇರುವಂತ ನೇರ ನೋಟದ ಬಗ್ಗೆ ಇಲ್ಲಿ ಚರ್ಚೆ ನೇರ ನೋಟ ಇಲ್ಲ. ದೇವರ ಬಂದು ದೇವರಿಗೆ ಅಡ್ಡ ಆಗುವಂಥದ್ದು ಬೇಕಾದಷ್ಟು ಕಡೆ ಅಡ್ಡಗಳು ಇರ್ತದೆ. ಅಲ್ಲ, ಇಲ್ಲಿ ಇರುವಂತ ಸಂಬಂಧಗಳು, ನಾನೀಗ ನಿನ್ನೆ ಒಂದು ಕಡೆ ಇಲ್ಲೊಂದು ಜಾಗದವರು ಇದ್ದಾರೆ, ಇಲ್ಲಿ ಇದ್ದಾರೇನೋ ಗೊತ್ತಿಲ್ಲ, ಒಬ್ಬರು ಜಾಗದವರು, ಅಲ್ಲಿ ಜಾಗ ಇದೆ. 1 ನಿಮಿಷ ನಿಮ್ಮ ಮಾತಿಗೆ, ನಮಗೆ ಇದನ್ನು ತೆಗಿಬೇಕಂತ ನಮ್ಮ ಹಠ ಏನಿಲ್ಲ, ನಮಗೆ ಮನಸ್ಸು ಇಲ್ಲ, ನೋವಿದೆ. ಆದರೆ ದೇವರಿಗೆ ಯಾವ ರೀತಿ ಬೇಕು ಆ ರೀತಿ ಮಾಡಿ. ನೀವೀಗ ಒಂದು ಉಲ್ಲೇಖ ಮಾಡಿದ್ರಿ, ಅಷ್ಟಮಂಗಲ ಪ್ರಶ್ನೆ ಇಡುವುದು ಒಳ್ಳೆಯದು ಅಂತ ಹೇಳಿದರೆ ಅದು ಉತ್ತಮ ಅಂತ ಒಂದು ವಿಚಾರ ನೀವು ಉಲ್ಲೇಖ ಮಾಡಿದ್ರಿ. ಬೇಕಾದ್ರೆ ಇನ್ನೊಮ್ಮೆ ಅಷ್ಟಮಂಗಲ ಪ್ರಶ್ನೆ ಇಟ್ಟು ಇದನ್ನು ಚರ್ಚೆ ಮಾಡುವ. ಹಾಗೆ ಅಷ್ಟಮಂಗಲ ಪ್ರಶ್ನೆ ಇಟ್ಟು ನೀವೀಗ ಹೇಳಿದ ಒಳ್ಳೆಯ ವಿಚಾರ, ಅದನ್ನು ಇಟ್ಟು ಇನ್ನೊಮ್ಮೆ ಚರ್ಚೆ ಮಾಡಿ. ನಮಗೆ ತೆಗಿಬೇಕು ಅನ್ನೋ ಇದೇನಿಲ್ಲ. ಆದರೆ ಇದು ನಾನು ಇವತ್ತಲ್ಲ, ಮೊನ್ನೆಯಿಂದ ಕೇಳಿದಲ್ಲ. ಮೊನ್ನೆ ಈಗ ಇವರ ಹತ್ರ ಕೇಳುವಾಗ ಇಲ್ಲ ಅಂತ ಹೇಳಿ, ಮೊನ್ನೆ ಹಿಂದೆ ಕೂಡ ನಾನು ಕಿವಿಯಲ್ಲಿ ಕೇಳಿದ್ದು ಇದನ್ನು ತೆಗಿಬೇಕು, ಅಡ್ಡ ಬಂದದ್ದು, ಬಾಕಿ ಅಡ್ಡ ಬರ್ತದೆ, ಇದು ಬರ್ತದೆ, ಇಲ್ಲಿ ಯಾವುದೇ ಕಾರ್ಯಕ್ರಮಗಳು ಆಗುವುದಿಲ್ಲ, ಇಲ್ಲಿ ಕಾರ್ಯಕ್ರಮ ಮಾಡಲಿಕ್ಕೂ ಹೆದರ್ತಾರೆ, ಇಲ್ಲಿ ಒಳ್ಳೆಯ ಕಾರ್ಯಕ್ರಮಗಳು ಮಾಡಲಿಕ್ಕೆ ಜನ ಹೆದರ್ತಾರೆ. ಅದರ ವಿಚಾರವನ್ನು ನಾನು ಸಾರ್ವಜನಿಕವಾಗಿ ಉಲ್ಲೇಖ ಮಾಡಲಿಕ್ಕೆ ಹೋಗುವುದಿಲ್ಲ. ಆದರೆ ಇಲ್ಲಿ ಯಾವುದೇ ಎಲ್ಲಿಯೂ ಮದುವೆಗಳು, ನಿಮ್ಮ ಪೂರಕವಾಗಿ ನಾನು ಹೇಳುವುದು, ಎಲ್ಲಿ ಮದುವೆ ಹಾಲು ಫುಲ್ ಆದರೂ ಇಲ್ಲಿ ಮದುವೆಗೆ ಯಾರು ಬರುವುದಿಲ್ಲ. ನಾನು ಅದಕ್ಕೆ ಆಗ ಹೇಳಿದ್ದು, ಶಾಸಕರು ತಮ್ಮ ಗಮನಕ್ಕೆ ತರ್ತಾ ಇದ್ದೇನೆ. ಇದರಲ್ಲಿ ಮಾಡಿದರೆ ಬರುವುದಿಲ್ಲ ಅಂತೇಳಿ ಅದು ಕೆಲವು ವಿಘ್ನ ಸಂತೋಷಿಗಳು ಅದನ್ನು ಪ್ರಚಾರ ಮಾಡುವವರು ಇರ್ತಾರೆ. ಕೆಲವರು ಹೇಳಿದ್ದಾರೆ ಇಲ್ಲಿ ಮದುವೆ ಆದದೆಲ್ಲ ಡೈವರ್ಸ್ ಆಗಿದೆ ಅಂತೇಳಿ. ಇಂಥ ಮಾತು ಯಾವ ಕಲ್ಯಾಣ ಮಂಟಪದಲ್ಲಿ ಡೈವರ್ಸ್ ಆಗೋದಿಲ್ಲ. ನಾನು ಕೇಳಿದ್ದು, ನನ್ನ ಮಗಳ ಮದುವೆ ಇಲ್ಲಿ ಆದದ್ದು, ಏನಾಗಲಿಲ್ಲ. ನಿಮಗೆ ನಮ್ಮ ಬಿಲ್ಡಿಂಗ್ನ ಕೆಳಗೆ ಅವನದ್ದು ಶುರು ಮದುವೆ ಇಲ್ಲಿ ಆದದ್ದು. ಯಾವುದು ಮದುವೆಗಳು ಡೈವರ್ಸ್ ಆಗೋದು?
ಸುಮ್ಮನೆ ಅಪಪ್ರಚಾರ ನಾವು ಮಾಡಬಾರ್ದು. ಇಲ್ಲಿ ಜನ ಬರುವುದಿಲ್ಲ ಅಂತ ಹೇಳಿದ್ದಕ್ಕೆ ನಾವು ಏನು ವ್ಯವಸ್ಥೆ ಕೊಟ್ಟಿದ್ದೇವೆ ಕಾರ್ಯಕ್ರಮ ಮಾಡುವವರಿಗೆ, ಅಲ್ಲಿ ಒಂದು ಸೋಡ್ತಾ ಉಂಟು, ಅಲ್ಲಿ ಕೂತ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ, ಒಳಗೆ ಒಂದು ಅಡಿಗೆಗೆ ಸರಿಯಾದ ವ್ಯವಸ್ಥೆಗಳು ಇಲ್ಲ. ನಾವು ಸರಿಯಾಗಿ ಕಲ್ಪಿಸಬೇಡವಾ? ಇವತ್ತು ಮಾಡಿದ್ದು ನೋಡಿ, ಫಸ್ಟ್ ಇಲ್ಲಿ ನನ್ನ ಟೈಮಲ್ಲಿ ಹೈಯೆಸ್ಟ್ ಇನ್ಕಮ್ ಪುತ್ತೂರಿನಲ್ಲಿ ಎಲ್ಲಿ ಸಾಕ್ತಿರಲಿಲ್ಲ, ಹೈಯೆಸ್ಟ್ ಫಂಕ್ಷನ್ಗಳು ಆಗ್ತಿತ್ತು. ಇವನು ಸಾಂಸ್ಕೃತಿಕ ಕಾರ್ಯಕ್ರಮ ಈ ವೇದಿಕೆಯಲ್ಲಿ ನಾವು ಅದಕ್ಕೆ ಆ ವೇದಿಕೆ ಮಾಡಿದ್ದು. ಉಡುಪಿ ಬಿಟ್ಟರೆ ಇಲ್ಲಿ ಆಗ್ತಿತ್ತು. ಆನಂತರ ಬಂದವರು ಇಲ್ಲೆಲ್ಲ ಫ್ರೀ ಆಗೋದು ಮಾತ್ರ ಮಾಡೋದು ಅಂತ ಇಲ್ಲ ಅಂತ ನೀವು ಅದುವೇ ತಪ್ಪು ಕಲ್ಪನೆ. ತಾವು ದಯವಿಟ್ಟು, ನಾನು ಪಬ್ಲಿಕ್ ವಿಚಾರವನ್ನು ಹೇಳುದು, ನಂದಲ್ಲ, ಪಬ್ಲಿಕ್ ಅಲ್ಲ, ವೈಯಕ್ತಿಕ ಅಲ್ಲ. ಪಬ್ಲಿಕ್ ಹೇಳಿದೆಲ್ಲ ಸರಿಯಲ್ಲ ಸ್ವಾಮಿ. ನೀವು ದಾಖಲೆಗಳು ನೋಡಿ, ದೇವಸ್ಥಾನದಲ್ಲಿ ದಾಖಲೆಗಳು ಉಂಟು. ನಾನು ದಾಖಲೆಯಲ್ಲಿ ಮೇಲೆ ಮಾತಾಡೋದು. ಅಲ್ಲಿ ಫ್ರೀ ಕೊಟ್ಟದ್ದು ಬಾಡಿಗೆ ವಸೂಲಾಗೋದು ಕಾಣ್ತಾ ಇಲ್ವಾ? ಸಾರ್ವಜನಿಕರು ಅವರ ಇಚ್ಛೆ ನೆರವೇರಬೇಕು ಅಂತೇಳಿ ಸುಳ್ಳು ಹೇಳುವ ಪ್ರಯತ್ನಗಳು ಆಗ್ತಾ ಉಂಟು. ನಾನು ಅದಕ್ಕೆ ಹೇಳಿದ್ದು, ಇಲ್ಲಿ ಯಾವುದು ಸರ್, ನಾವು 2 ವರ್ಗ ಮಾಡಿದೆವು ಸರ್. ನಾವು 2 ವರ್ಗ ರೆಂಟನ್ನು ಫಿಕ್ಸ್ ಮಾಡಿದೆವು. ತಾವು ದಯವಿಟ್ಟು ಕೇಳಬೇಕು ಸರ್. ಎರಡು ವಿಚಾರಗಳನ್ನು ನಾವು ಮಾಡಿದೆವು. ಒಂದು 200-500 ಜನರ ಒಳಗಿನವರಿಗೆ ಒಂದು ರೆಂಟ್, ಯಾಕೆಂದರೆ ಪಾಪದವನಿಗೆ ಸಹ ಇದು ಸಿಕ್ಕಬೇಕು. ನಾವು 2 ರೆಂಟ್ ಫಿಕ್ಸ್ ಮಾಡಿದೆವು. 500 ಒಳಗಿನವರಿಗೆ ಒಂದು ರೆಂಟ್, 500ರಿಂದ ಮೇಲ್ಪಟ್ಟು ಮದುವೆಗೆ ಬರುವವರಿಗೆ ಇನ್ನೊಂದು. ಯಾಕೆ ಅಂತ ಹೇಳಿದರೆ, ದೇವಸ್ಥಾನ ದುಡ್ಡು ಮಾಡುವ ವ್ಯವಸ್ಥೆ ಆಗಬಾರ್ದು. ಸಾರ್ವಜನಿಕ ಭಕ್ತಾದಿಗಳಿಗೆ ಸಹ ಉಪಯೋಗಕ್ಕೆ ನಿಲುಕುವಂಥ ಸ್ಥಳ ಆಗಬೇಕು ಎಂಬ ದೃಷ್ಟಿಯಲ್ಲಿ ನಾವು 500 ಜನರವರಿಗೆ ಒಂದು ರೆಂಟ್, 500ರಿಂದ ಮೇಲ್ಪಟ್ಟವರಿಗೆ ಒಂದು ಮಾಡಿದೆವು. ಯಾಕೆಂದರೆ ದೇವಸ್ಥಾನಗಳು ಬಡವರಿಗೆ ಸಹ ಕೂಡ ಸಹಕಾರಿಯಾಗಿ ಇರಬೇಕು ಎಂಬ ಉದ್ದೇಶದಲ್ಲಿ ನಾವು ಮಾಡಿದೆವು. ಇಲ್ಲಿ ಯಾವುದು ಸಹ ಫ್ರೀ ಕೊಡಲಿಲ್ಲ. ತಾವು ದಾಖಲೆಗಳನ್ನು ಪರಾಮರ್ಶಿಸಬೇಕು. 2ನೇದು, ಅಷ್ಟಮಂಗಲ ಪ್ರಶ್ನೆಯಲ್ಲಿ ಮೊನ್ನೆ, ತಾಂಬೂಲ ಪ್ರಶ್ನೆಯಲ್ಲಿ ಮೊನ್ನೆ ಒಂದು ಹೇಳಿದ್ದು ಬಿಟ್ಟರೆ ಅದರ ಹಿಂದೆ ಯಾವುದು ಹೇಳಿಲ್ಲ. ಮುಳಿಯ ಇದ್ರಲ್ಲ ಇಲ್ಲಿ, ಆ ಹಿಂದಿನ ಅದಿತ್ತು, ಅದರಿಂದ ಹಿಂದೆ ಒಂದು ಪ್ರಶ್ನೆ ಆಯಿತು, ಅಲ್ಲಿ ಸಹ ಏನು ಬರಲಿಲ್ಲ ಇದು ವಿಷಯ. ಈಗ ಹಿಂದೆ ಬಂದಿದೆ ಪ್ರಶ್ನೆಯಲ್ಲಿ, ಬಂದರೆ ಅದಕ್ಕೆ ಪರಿಹಾರವನ್ನು ಕೊಡುವಂತ, ಅದನ್ನೇ ಪರಿಹಾರ ಸೂಕ್ತ ಕಾಂಪೌಂಡ್ ವಾಲ್ ಹಾಕಬೇಕು, ಅದನ್ನೇ ಕೊಟ್ಟಿದ್ದಾರೆ. ಅದನ್ನೇ ಹೇಳಿದ್ದು. ಅದರ ಹಿಂದಿನ ಅಷ್ಟಮಂಗಲ ಪ್ರಶ್ನೆಯಲ್ಲಿ ಬರಲಿಲ್ಲ, ಮುಳಿಯ ಇಟ್ಟ ಇದರಲ್ಲಿ ಬಂತು. ಅದರಲ್ಲಿ ಒಂದು ಕಾಂಪೌಂಡ್. ಈ ಕಲ್ಯಾಣ ಮಂಟಪ ದೇವರಿಗೆ ಸಮಾಧಾನವಿಲ್ಲ. ಸರಿ, ಈ ಕಲ್ಯಾಣ ಮಂಟಪ ದೇವರಿಗೆ ಸಮಾಧಾನ ಇಲ್ಲ. ಪರಿಹಾರದಲ್ಲಿ ನೋಡುವ ಜೀರ್ಣ ಅಂತ ಶೀಘ್ರದಲ್ಲಿಯೇ ಅತಿ ಬೇಗ ಕೆಲವು ಮೃತ್ಯು ಬಾಧೆಗಳು ಬರಬಹುದು. ಇದು ಯಾವಾಗ ಬರ್ತದ್ದು? 2013ರಲ್ಲಿ. ಅದು ಹೌದು ಅಲ್ಲ, ಅದೇ ಅದರಲ್ಲಿ ಇದೆ ಅಂತ, ಇದು ಉಲ್ಲೇಖ ಆಗಿದೆ ಅಂತ. 2013 ಪ್ರಶ್ನೆಯಲ್ಲಿ ಇತ್ತು, ಅದರಲ್ಲಿ ಕರೆಕ್ಟ್ ಅವರು ಬರೆದಿದ್ದಾರೆ. 16/12/2009 ಅಲ್ಲಿ ಪ್ರಶ್ನೆ ಇಟ್ಟದಲ್ಲಿ, ಈ ಕಲ್ಯಾಣ ಮಂಟಪವು ದೇವರಿಗೆ ಸಮಾಧಾನವಿಲ್ಲ. ಪರಿಹಾರದಲ್ಲಿ ನೋಡುವ ಶೀಘ್ರದಲ್ಲಿಯೇ ಅತಿ ಬೇಗ ಪರಿಹಾರ ಮಾಡಿಕೊಂಡು, ಅಲ್ಲದೆ ಕೆಲವು ಆಪತ್ತುಗಳು ಮೃತ್ಯು ಬಾಧೆಗಳು ಬರಬಹುದು. ಅದರ ನಂತರ ಅದರಲ್ಲಿ ಎಲ್ಲಿ ಬಂತು? ಬರಲಿಲ್ಲ. ಅದು ಮುಳಿಯದವರಲ್ಲಿ ಏನು ಹೇಳಿದರು? ಕಾಂಪೌಂಡ್ ಕಟ್ಟಬೇಕು ಅಂತೇಳಿ ಹೇಳಿದ್ದು. ಅಷ್ಟಮಂಗಲ ಪ್ರಶ್ನೆಯಲ್ಲಿ ಒಬ್ಬೊಬ್ಬ ಒಂದೊಂದು ಶಾಸಕರೇ ಅಲ್ಲ. ಈಗ ನೋಡಿ, ಇದರಲ್ಲಿ ಒಂದು ನಾವು ಈಗ ಮಾಸ್ಟರ್ ಪ್ಲಾನ್ ಮಾಡುವಾಗ ಈಗ ನನ್ನೊಂದು ಅಭಿಪ್ರಾಯ ಹೇಳ್ತೇನೆ, ಮತ್ತೆ ಅದು ನೀವು ಇಂಪ್ಲಿಮೆಂಟ್ ಮಾಡಿ ಬಿಡಿ, ನನಗೇನಿಲ್ಲ. 12 ವರ್ಷ ಆಡಳಿತ ಮುಕ್ತೇಸರಾಗಿ, 4 ವರ್ಷ ಮುಕ್ತೇಸರಾಗಿ, 16 ವರ್ಷ ದುಡಿದಿದ್ದೇನೆ. ನನ್ನ ಅಭಿಪ್ರಾಯ, ಯಾಕೆಂದ್ರೆ ನನ್ನ ಅಭಿವೃದ್ಧಿ ಆಗಿದೆ, ನಿಮ್ಮ ಸಮಯದಲ್ಲಿ ಒಳ್ಳೆಯ ಅಭಿವೃದ್ಧಿ ಆಗಿದೆ. ಎಲ್ಲ ದೇವಸ್ಥಾನಗಳು ಅಭಿವೃದ್ಧಿ ಆಗಿದೆ, ನಾವು ಒಪ್ತೇವೆ. ಯಾಕೆಂದ್ರೆ ನಮ್ಮ ದೇವಸ್ಥಾನಗಳು ನೀವು ಇರುವಾಗ 6 ಲಕ್ಷ ರೂಪಾಯಿ ದುಡ್ಡು ಕೊಟ್ಟಿದ್ರಿ, ಯಾರು ಕೊಡಲಿಲ್ಲ. ಅಲ್ಲ, ಈಗ ನನಗೆ ಅದೇನಿಲ್ಲ. ನನಗೇನು ಅಂತ ಹೇಳಿದರೆ, 2 ಸಲ 3 ಸಲ ಚಿಂತನೆ ಮಾಡಿ ಅಂತೇಳಿ ಹೇಳೋದು ಅಷ್ಟೇ. ಯಾಕೆಂದರೆ ಅಷ್ಟಮಂಗಲ ಪ್ರಶ್ನೆಯಲ್ಲಿ ಇಟ್ಟವರಲ್ಲಿಯೇ ಡಿಫರೆನ್ಸ್ ಒಪಿನಿಯನ್ಗಳು ಉಂಟು. ನನ್ನ ಹತ್ರ ಉಂಟು, ದಾಖಲೆಗಳೆಲ್ಲ ಉಂಟು. ನಾನು ಅದಕ್ಕೆ ಹೇಳಿದ್ದು, ಸರ್ ಹರಿಬರಿಯಲ್ಲಿ ತಗೊಳ್ಳೋ ಡಿಸಿಷನ್ ಬೇಡ, ಯಾಕೆಂದರೆ ಇದಕ್ಕೆ ಇಷ್ಟು ಇನ್ವೆಸ್ಟ್ಮೆಂಟ್ ಆಗಿದೆ. ಅಲ್ಲ, ಹರಿಬರಿ ಡಿಸಿಷನ್ ಬೇಡ, ಇವತ್ತೊಂದು ಕನ್ಕ್ಲೂಷನ್ ಬರಬೇಕು. ನೀವು ಹೇಳಿದಾಗೆ ಇದರ ಬಗ್ಗೆ ಒಂದು ಅಷ್ಟಮಂಗಲ ಪ್ರಶ್ನೆಯನ್ನು ಇಟ್ಟು ಬೇಕಾದ್ರೆ ಚಿಂತನೆ ಮಾಡು, ಅದು ಮಾಡುವ ಸರ್. ನನ್ನ ಅಷ್ಟಮಂಗಲ ಪ್ರಶ್ನೆ ಇಟ್ಟೆ. ಈಗ ನಮಗೆ ಇದನ್ನು ತೆಗಿಬೇಕಂತ ಏನು, ನಮ್ಮ ಇದನ್ನು ತೆಗೆದ್ರೆ 4-7 ಕೋಟಿ ರೂಪಾಯಿ ಖರ್ಚಾಗಿದೆ ಇದಕ್ಕೆ. ಮತ್ತೆ ಇಷ್ಟು ತೆಗಿಲಿಕ್ಕೆ ಅಷ್ಟು ಖರ್ಚಿದೆ. ತೆಗಿಲಿಕ್ಕೆ ನಮಗೆ ಒಂದು 15-20 ಲಕ್ಷ ರೂಪಾಯಿ ಇದಕ್ಕೆ ಖರ್ಚಿದೆ. 2ನೇದು, ಇಂಥ ಹಾಲ್ ಕಟ್ಟಬೇಕಿದ್ರೆ ಪುನಃ 30 ಕೋಟಿ ರೂಪಾಯಿ. ಈಚೆಗೆ ಒಂದು ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಕೊಟ್ಟಿತ್ತು, ತಮ್ಮ ಗಮನಕ್ಕೆ ತರ್ತಾ ಇದ್ದೇನೆ. ಇನ್ನು ಮುಂದಕ್ಕೆ ದೇವಸ್ಥಾನದ ಹಣಗಳನ್ನು ಕಲ್ಯಾಣ ಮಂಟಪಕ್ಕೆ ಉಪಯೋಗಿಸಬಾರ್ದು. ಇದು ಡಿಸಿಷನ್ ಸುಪ್ರೀಂ ಕೋರ್ಟ್. ಯಾಕೆ ಅಂತ ಹೇಳಿದರೆ,
ದೇವಸ್ಥಾನದ ಇನ್ಕಮನ್ನು ಕಲ್ಯಾಣ ಮಂಟಪ ಕನ್ಸ್ಟ್ರಕ್ಷನ್ಗೆ ಉಪಯೋಗಿಸಬಾರ್ದು. ಯಾಕೆಂದರೆ ಜಡ್ಜರ್ ಫೀಲಿಂಗ್ ಏನಂತ ಹೇಳಿದರೆ, ಭಕ್ತಾದಿಗಳು ಕೊಡುವುದು ದೇವಸ್ಥಾನದ ಅಭಿವೃದ್ಧಿಗೆ. ಇದು ಕಲ್ಯಾಣ ಮಂಟಪ ಅಂತ ಹೇಳಿದರೆ ಅದು ಕಮರ್ಷಿಯಲ್ ಆ್ಯಕ್ಟಿವಿಟೀಸ್ ಅಂತ. ಆದರೆ ನಾವೀಗ ಮಾಡೋ ಬೈ ಚಾನ್ಸ್ ಆ ಥರ ಬಂದರೂ ನಾವು ದೇವಸ್ಥಾನದ ದುಡ್ಡನ್ನು ಬಳಕೆ ಮಾಡಲಿಕ್ಕೆ ಆಗುದಿಲ್ಲ. ಅದರಲ್ಲಿ ಮಾಡಲಿಕ್ಕೂ ನಿಮಗೆ ಗೊತ್ತಿದಲ್ಲ, ನೀವು 10 ವರ್ಷ ಮಾಡಿದವರು, ಹೊರಗಡೆಯಿಂದ ಬಂದ ದುಡ್ಡಲ್ಲೇ. ಬಟ್ ಈಗ ಕಲ್ಯಾಣ ಮಂಟಪದ ಪ್ರಪೋಸಲ್ ಇಲ್ಲ ನೆಕ್ಸ್ಟ್ ನಮ್ಮ ಇದು ಮಾಸ್ಟರ್ ಪ್ಲಾನಲ್ಲಿ. ಹಾಗೆ ಮಾಡಿದ್ರು ಆ ರಥ ಇದೆಯಲ್ಲ, ರಥ ಈಗ ನಮ್ಮ ಇದರಲ್ಲಿರೋದು ನಾವು ಒಂದು ಹಾಲ್ ಬೇಕಾಗ್ತದೆ. ನಾವು ಏನು ಕಮರ್ಷಿಯಲ್ ಕಾಂಪ್ಲೆಕ್ಸ್ ಕಟ್ತೇವೆ, ಆ ಕಾಂಪ್ಲೆಕ್ಸ್ ಮೇಲ್ಗಡೆ ಹಾಲನ್ನು ಬಳಕೆ ಮಾಡೋದು ತಾತ್ಕಾಲಿಕವಾಗಿ. ನಾವು ಸರ್ ಆ ಸಮಯದಲ್ಲಿ ನಾವು ಇಲ್ಲಿ ಯಾಕೆ ಮಾಡಿದ್ವಿ ಚಿಂತನೆ ನಾವು ಸಹ ಮಾಡಿದ್ದೇವೆ, ಇದರ ಬಗ್ಗೆ ಪ್ರಶ್ನೆಯನ್ನು ಕೇಳಿದ್ದೇವೆ, ಚಿಂತಕರಲ್ಲಿ ಕೇಳಿದ್ದೇವೆ. ಅಲ್ಲಿ ನಮಗೆ ಮಾಡಲಿಕ್ಕೆ ಆಗಲಿಲ್ಲ. ಯಾಕೆಂತ ಹೇಳಿದರೆ ಅಲ್ಲಿ ನಮಗೆ ನೀರನ್ನು ಡಿಸ್ಚಾರ್ಜ್ ಮಾಡಲಿಕ್ಕೆ ನಮಗೆ ಅವಕಾಶ ಇಲ್ಲ. ಯಾಕೆಂತ ಹೇಳಿದರೆ ಕ್ರಾಸ್ ಆಗಿ ಇಲ್ಲಿಗೆ ತಂದು ಕೊಡಲಿಕ್ಕೆ ಆಗೋದಿಲ್ಲ. ರಥ ಎಳಿತಾ ಉಂಟು, ಅದರ ಅಡಿಯಲ್ಲಿ ಯಾವುದೇ ಕೊಳಕ್ಕೆ ನೀರು ಹೋಗಬಾರ್ದು. ಆ ದೃಷ್ಟಿಯಲ್ಲಿ ಡಿಸ್ಚಾರ್ಜ್ಗೆ ನಮಗೆ ಪ್ರಾಬ್ಲಮ್ ಆಯಿತು. ಅದಕ್ಕೆ ನಾವು ಇಲ್ಲಿ ಮತ್ತೆ ಮಾಡಿದ್ವಿ. ಇಲ್ಲಿಂದ ಇದು ರಥ ಬೀದಿಗೆ ಯಾವುದೇ ಅಡ್ಡವಾಗಿ ಯಾವುದೇ ನೀರು ಹರಿವು ಹೋಗಬಾರ್ದು. ಆದ ಕಾರಣ ನಾವು ಇಲ್ಲಿ ಮಾಡಿದ್ದೇವೆ. ಇದಕ್ಕೆ ಎಲ್ಲ ಪೂರಕವಾದ ಎಲ್ಲ ವಿಚಾರಗಳನ್ನು ತಿಳ್ಕೊಂಡು ಇಲಾಖೆಯ ಅನುಮತಿ, ಟೆಕ್ನಿಕಲ್ ಸ್ಯಾಂಕ್ಷನ್ ಎಲ್ಲ ತಗೊಂಡು ನಾವು ಇದನ್ನು ಮಾಡಿದ್ದೇವೆ. ನನಗೇನು ಅದರಲ್ಲಿ ಹಠ ಇಲ್ಲ. ಆದರೆ ಎರಡೆರಡು ಸಲ ಆಲೋಚನೆ ಮಾಡುವ 10 ಜನರ ದುಡ್ಡು ಉಂಟು ಇಲ್ಲಿ. ಆದ ಕಾರಣ ಯಾರು ಯಾಕೆ ಹೇಳಿದ್ದೆ ಅಂತ ಹೇಳಿದ್ದೆ ಸರ್, ಆವತ್ತು ಅಲ್ಲಿ ಶಿವನ ಮೂರ್ತಿ ಅಷ್ಟು ಕಷ್ಟ ಬಂದು ನಾವು ಕಟ್ಟಿದ್ದೆವು. ಯಾರ ಬಂದರೂ ಅದಿಲ್ಲಿ ಬೇಡ, ಕೊನೆಗೆ ಅನಾಥವಾಗಿ ಉಂಟು ಅಲ್ಲಿ ಶಿವ. ಅಲ್ಲಿ 100ರಲ್ಲಿ 100 ನೀವು ಹೇಳು ಸರಿ. 10 ಜನರ ದುಡ್ಡು ಖರ್ಚು ಮಾಡಿದ್ರು. ಆನಂತರ ಅದಕ್ಕೆ ಗಾರ್ಡನ್ ಮಾಡಿದರು, ಅದು ಹೋಯ್ತು ವೇಸ್ಟ್. ನಾನು ಹೇಳಿದ್ದು 10 ಜನರ ದುಡ್ಡು ಖರ್ಚು ಮಾಡುವಾಗ ಭಕ್ತಾದಿಗಳದು ಎರಡೆರಡು ಸಲ ಚಿಂತಿಸಬೇಕು ಅಂತ ನನ್ನೊಂದು ಪ್ರಾರ್ಥನೆ ಸರ್, ಅಷ್ಟೇ. ಖಂಡಿತ ಇಡ್ಲಿಕ್ಕೆ ಬಂದಿದ್ದಾರೆ ಶರ್ಮ, ಪ್ರಶ್ನೆ ಇಡ್ಲಿಕ್ಕೆ ಬಂದಿದ್ದಾರೆ. ಇವರು ಪ್ರಶ್ನೆ ಇಡುವುದಕ್ಕೆ ಮುಂಚೆ ಶರ್ಮರು ಬಂದದ್ದು. ಆಗ ಅವರು ಹೇಳಿದ್ದಾರೆ, ಅವರು ಈ ಜಾಗೆಯಲ್ಲಿ ಈ ದಿಕ್ಕಿಗೆ ನೀವು ಕಲ್ಯಾಣ ಮಂಟಪ ಕಟ್ಟಲಿಕ್ಕೆ ನಿಮಗೆ ಯಾರು ಹೇಳಿದ್ದು ಅಂತ ಹೇಳಿ ಆಗ ಇದ್ದಂಥ ನಮ್ಮ ಭಕ್ತೇಶ್ವರತ್ವೇ ಪ್ರಶ್ನೆ ಮಾಡಿದ್ದಾರೆ. ನೀವು ಯಾರ ಹತ್ರ ಕೇಳಿದ್ದೀರಾ? ಇಲ್ಲ. ಯಾಕೆ ಕೇಳಲಿಲ್ಲ ನೀವು? ಈ ದಿಕ್ಕಿಗೆ ಕಟ್ಟಬಹುದು ಅಂತ ಕೇಳಿದ್ದೀರಾ ನೀವು ಅಂತ ಕೇಳಿದ್ದಾರೆ. ಅದು ಇಲ್ಲ ಅಂತ ಹೇಳಿದರು ಇವರು. ಅಷ್ಟಾಗೋದು ನೀವೊಂದು ಮನೆ ಕಟ್ಟುವುದು ಅಂತ ಕೇಳ್ತೀರಾ ಇಲ್ಲೊಂದು ಆ ಮುಕ್ತೇಶ್ವರ ಅಂತ ಕೇಳಿದ್ದು. ಮುಕ್ತೇಶ್ವರಿಂದ ಇವರೇ, ಬೇರೆ ಯಾರಲ್ಲ. ಮನೆ ಕಟ್ಟುವುದಾದ್ರೆ ನೀವು ಕೇಳ್ತೀರಾ ಇಲ್ಲೋ? ಕೇಳ್ತೇವೆ. ಮತ್ತು ಇದನ್ನೇ ಏನು ಕೇಳಲಿಲ್ಲ ನೀವು ಈ ಕಟ್ಟಡ ಕಟ್ಟುವಾಗ? ಇದಕ್ಕೆ 20 ವರ್ಷ ಆಯ್ತು. ಇದಕ್ಕೆ ಇದು ಮೇಲೆ ಅಂತಸ್ತಿಗೆ ಹೋಗಲೇ ಇಲ್ಲ, ಯಾರೂ ಹೋಗುವುದೂ ಇಲ್ಲ ಅಲ್ಲಿಗೆ. ಇದು ಕೆಳ ಅಂತಸ್ತಿನಲ್ಲೇ ಉಂಟು. ಇದು ಕಟ್ಟಲಿಕ್ಕೆ ಶುರುವಾದ ನಂತರ ಎಷ್ಟೋ ಕಲ್ಯಾಣ ಮಂಟಪ ಪೇಟೆಯಲ್ಲಿ ಆಯಿತು, ಮಾಡಿ ಆಯಿತು. ಅಲ್ಲಿ ಎಲ್ಲ ಆದದ್ದೆಲ್ಲ ಇದರ ನಂತರ, ಇದು ಕಟ್ಟಲಿಕ್ಕೆ ಶುರು ಮಾಡಿದ ನಂತರ ಆದದ್ದು. ಇದು ಆಗುವುದೇ ಇಲ್ಲ. ಇದು ಎಷ್ಟು ವರ್ಷ ಆಯಿತು? 20 ವರ್ಷ ಸಾಧಾರಣ. ಇದನ್ನು ಕೇಳುವವರೇ ಇಲ್ಲ. ಇಲ್ಲಿ ಇನ್ಕಮ್ ಇಲ್ಲ, ಮತ್ತೊಂದಿಲ್ಲ. ಇಲ್ಲಿ ಮದುವೆ ಆಗಲಿ ಕೂಡುದು ಅಂತೇಳಿ ಪ್ರಶ್ನೆಯಲ್ಲಿ ಹೇಳಿದರು. ಆದರೂ ನಾವು ಇದನ್ನು ಇಟ್ಟುಕೊಂಡಿದ್ದೇವೆ. ಇದನ್ನು ಆದಷ್ಟು ಬೇಗ ನಾವು ಇದನ್ನು ತೆಗೆದರೆ ಮಾತ್ರ ನಮಗೆ ಇದರಿಂದ ಇದಲ್ಲದೆ ಇಲ್ಲ ನಮಗೆ ಖಂಡಿತ ನಮಗೆ ಇದರಿಂದ ತೊಂದರೆ ಆಗುತ್ತದೆ ನಮಗೆ. ಯಾಕೆಂತ ಹೇಳಿದರೆ ಯಾವಾಗ ಒಂದು ಪ್ರಶ್ನೆಯಲ್ಲಿ ಶರ್ಮರು ಹೇಳಿದ್ದಾರಾ ನಾವು ಹೋಗ್ಲಿ ಕೂಡುದು, ಇದು ಮಾಡಲಿಕ್ಕೆ ಕೂಡುದು ಅಂತ ಹೇಳಿದ್ದಾರ. ಅದರ ನಂತರ ನಾವು ಅದನ್ನು ಪುನಃ ಅದನ್ನೇ ನಾವು ಮಾತಾಡೋದು ಸರಿಯಲ್ಲ. ಆದ್ದರಿಂದ ದಯವಿಟ್ಟು ಈ ಕಟ್ಟಡವನ್ನು, ನನಗೇನು ಮತ್ಸರ ಇಲ್ಲ ಈ ಕಟ್ಟಡದ ಹತ್ರ, ಅದೇನಿಲ್ಲ. ಈ ಕಟ್ಟಡಕ್ಕೆ ಒಂದು 3-3.5 ಕೋಟಿ ರೂಪಾಯಿ ಖರ್ಚಾಗಿದೆ. ಅದನ್ನು ಜಗನ್ನಿವಾಸರ ಹತ್ರ ನಾವು ವಸೂಲು ಮಾಡಬೇಕು. ನಾವು ಅವರನ್ನು ಕೇಳದೆ ಮಾಡಿದ್ದು, ಯಾರ ಹತ್ರ ಕೇಳಲಿಲ್ಲ. ವಸೂಲು ಅವರ ಹತ್ರ ಮಾಡಬೇಕು, ಬೇರೆ ಯಾರ ಹತ್ರ ಅಲ್ಲ. ಇದು 1 ಕೋಟಿ ಅಲ್ಲ, 3.5 ಕೋಟಿ ಅಂದಾಜು ಖರ್ಚಾಗಿದೆ. ಇದು ಯಾರ ದುಡ್ಡು? ಈಗ ಹೇಳುವುದಂಥದ್ದು ನಾವು ಮುಳ್ಯದವರು ಇರುವಾಗ ಇದು ಹೇಳಿದ್ದೇವೆ, ಮತ್ತೊಂದು ಕಡೆಯಲ್ಲಿ ಇರುವ ಹಾಗೆ ಹೇಳಿದ್ದೇವೆ, ಹೀಗೆ ಹೇಳಿದ್ದೇವೆ. ಒಂದೊಂದು ಕಡೆಯಲ್ಲಿ ಒಂದೊಂದು ಕಡೆ ಹೇಳ್ತೇವೆ. ಪ್ರಶ್ನೆ ಇಡುವವರು ಕೂಡ ಇಲ್ಲಿ ಲೋಕಲೆಲ್ಲ ಇರುವವರು ಅವರ ಮನೆಯಲ್ಲಿ ಒಂದು ಪ್ರಶ್ನೆ ಇಡುವಾಗ ಒಂದು ಹೇಳ್ತಾರೆ, ಇಲ್ಲಿ ಬಂದು ಮತ್ತೊಂದು ಹೇಳ್ತಾರೆ. ಅದನ್ನೆಲ್ಲ ನಮಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅಂತೂ ಶಾಸಕರೇ, ನಾನು ಹೇಳ್ತಿದ್ದೇನೆ, ದಯವಿಟ್ಟು ಯಾರಿಗೂ ಪರಿಚಯ ಇಲ್ಲದಂಥ ಒಂದು ಪ್ರಶ್ನೆ ಇಡುವಂಥವರನ್ನೇ, ಅಷ್ಟಮಂಗಲ ಪ್ರಶ್ನೆಯವರನ್ನೇ ತಂದು ಇಲ್ಲಿ ಪ್ರಶ್ನೆ ಇಡಿಸ್ಬೇಕು. ಈ ಗುರ್ತ ಇದ್ದವರ ಹತ್ರ ನಾವು ಹೇಳಿದ್ದಕ್ಕೆ ಅವರು ತಂದು ಇಲ್ಲಿ ಹೇಳಿಸುವುದು ಸರಿಯಲ್ಲ. ನಾನು ಈ ಪಬ್ಲಿಕ್ಕಿನಲ್ಲಿ ನಾನು ಹೇಳುವುದು ಸರಿಯಲ್ಲ. ನನಗೆ ಗೊತ್ತುಂಟು, ನನಗೆ ಇವರು ಅಲ್ಲಿ ಏನು ಹೇಳಿರ್ತಾರೆ, ಇನ್ನು ಏನು ಹೇಳ್ತಾರೆ ಅಂತ ಹೇಳಿ ಗೊತ್ತುಂಟು ನನಗೆ. ಇದೆಲ್ಲ ನಾವು ನೋಡಿ ಸಾಕಾಯಿತು. ಇದು ಸಾಧಾರಣ ಮುರಳಿ ಮೋಹನ್ ಶೆಟ್ಟರ ಕಾಲದಿಂದ ಈ ಪ್ರಶ್ನೆ ಇಡುವುದನ್ನು ನಾನು ನೋಡಿದ್ದೇನೆ. ಯಾವ ರೀತಿಯಾದ ಪ್ರಶ್ನೆ, ಯಾವ ರೀತಿಯಾದನ್ನೆಲ್ಲ ಮಾಡಿದ್ದಾರೆ. ಆದ್ದರಿಂದ ಆಗಲಿಲ್ಲ.
ಈ ಬಿಲ್ಡಿಂಗನ್ನು ಆದಷ್ಟು ಬೇಗ ತೆಗೆದು ಒಂದು ಚಂದದ ಒಂದು ಬೇರೆ ಬಿಲ್ಡಿಂಗನ್ನು ಕಟ್ಟಬೇಕು ಅಂತ ನನ್ನ ಆಯ್ಕೆ ಅಂದು. ಯಾಕೆ ಅಂತ ಹೇಳಿದರೆ ಇದರಲ್ಲಿ ನಮಗೆ ದೋಷ ಉಂಟು ಎಂಬುದು ನಾನು ಹೇಳಿದ್ದಲ್ಲ, ಅಷ್ಟಮಂಗಲ ಪ್ರಶ್ನೆಯಲ್ಲಿ ಹೇಳು. ಇನ್ನೊಂದು ಬೇಕಾದರೆ ಇನ್ನೊಂದು ಸತಿ ಬೇಕಾದರೆ ಅಷ್ಟಮಂಗಲ ಪ್ರಶ್ನೆಯನ್ನು ಇಡಿ, ಪ್ರಶ್ನೆ ಇಡುವವರ ಹತ್ರ ಕೇಳಿ, ಇದು ಬೇಕಾ ಬೇಡ ಅಂತ ಕೇಳಿ. ನಮ್ಮಿಂದ ಏನಿಲ್ಲ, ಇದನ್ನು ತೆಗಿಬೇಕಂತ ನನಗೇನು ಆಸೆ ಏನಿಲ್ಲ. ಇದು ಎಂಥದ್ದು, ಇದು ಮೇಲೆ ಯಾರೂ ಹೋಗಲಿಲ್ಲ, ಮೇಲೆ ಯಾರೂ ಹೋಗುದು, ಇದು ಬಿಲ್ಡಿಂಗ್ ಇದು ಇದು. ಈಗ ನಾನು ಮಾತಾಡ್ತೇನೆ, ಕಳೆದ ಸಲ ನಾವು ಎಲ್ಲ ಚಿಂತನೆಯನ್ನು ಮಾಡಿ ಕಳೆದ ಒಂದೇ ಪ್ರಶ್ನೆ ಮಾಡಿದ್ದು, ಹೌದು, ನಾವು ಇದನ್ನು ಉಳಿಸ್ಕೊಳ್ಬಹುದಾ ಅಂತ, ದೇವರಿಗೆ ಸಮಾಧಾನ ಇದೆಯಾ ಅಂತ. ಅದು ದುಡ್ಡು ಹಾಕಿದೆ, ಮುಂದೆ ಹಿಂದೆ ಮಾಡ್ಕೊಂಡು ಬಂದಿದ್ದಾರೆ, ದೇವರ ಜನಗಳ ದುಡ್ಡು ಉಳಿಸ್ಬಹುದಾ ಅಂತ. ಅದಕ್ಕೆ ನಮಗೆ ನಿಖರವಾದ ಪ್ರಶ್ನೆಯಲ್ಲಿ ಕಂಡು ಬಂದಿರು ಅಂತ ಹೇಳಿದ್ರೆ ಇದನ್ನು ಉಳಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಈಗ ಸಾರ್ವಜನಿಕರ ನಾಳೆ ಒಬ್ಬರು ಹೇಳಬಾರ್ದು, ಗೊಂದಲ ಸೃಷ್ಟಿ ಆಗಬಾರ್ದು. ಅಶೋಕ್ ರೈಗಳು MLA ಅವರು ಹೇಳಿದರು, ಈಶ್ವರ ಭಟ್ರು ಅಧ್ಯಕ್ಷರು ಹೇಳಿದರು, ಜನರ ದುಡ್ಡನ್ನು ಪೋಲು ಮಾಡಿದರು ಅಂತ. ಒಟ್ಟು ನಾವು ಇಷ್ಟು ಜೀರ್ಣೋದ್ಧಾರ ಮಾಡೋದು ಯಾಕೆ? ದೇವರಿಗೆ ತೃಪ್ತಿ ಇರಬೇಕು, ಅದು ನಮ್ಮ ಮುಖ್ಯ ಉದ್ದೇಶ. ಹಿಂದಿನವರು ಅವರು ಮಾಡಿದ್ದಾರೆ, ನಾವು ಇನ್ನೊಬ್ಬರನ್ನು ದೂರುವ ಪ್ರಶ್ನೆಗೆ ನಾವು ಹೋಗುವುದಿಲ್ಲ. ಅವರು ಅಭಿವೃದ್ಧಿ ಮಾಡಿದ್ದಾರೆ, ಅದು ನಾವು ಈಗ ಇದನ್ನು ತೆಗಿಬೇಕಾ ಬೇಡುವ ಅಂತ ಒಂದು ನಮ್ಮಲ್ಲಿರುವಂಥ ಪ್ರಶ್ನೆ. ಅದಕ್ಕೆ ಇಷ್ಟರವರೆಗೆ ಪ್ರಶ್ನೆ ಕೇಳಿದ್ರಲ್ಲಿ ಬಂದದ್ದು ಇಲ್ಲ, ಅದು ತೆಗಿಬೇಕು ಅಂತ ಮೊನ್ನೆ 2 ಸಲ ಬಂದಿದೆ. ಈ ಹಿಂದೆ ಕೂಡ ಅದರಲ್ಲಿಗೆ ಓದಿದಾಗ ನನಗೆ ಗೊತ್ತಾಯಿತು, ನಾನು ನೋಡಲಿಲ್ಲ. ಇನ್ನೊಂದು ಸಲ ಬೇಕಿದ್ರೆ ಸಾರ್ವಜನಿಕರ ಆ ಗೊಂದಲಗಳು ಇದ್ದರೆ ನಾವು ಅದಕ್ಕಾಗಿ ನೀವು ಹೇಳಿದಾಗೆ ಇನ್ನೊಬ್ಬರು ಥರ್ಡ್ ಪಾರ್ಟಿ, ಇನ್ನೊಬ್ರು ಇದಕ್ಕೆ ಪರಿಚಯ ಇಲ್ಲದವರನ್ನೇ ಒಂದು ಪ್ರಶ್ನೆಯನ್ನು ಇಟ್ಟು ಒಂದೇ ಪ್ರಶ್ನೆ, ತೆಗಿಬೇಕಾ ತೆಗಿಬೇಡುವ, ಇದು ಹೇಗೆ ಅಂತ ಕೇಳು, ದೇವರಿಗೆ ಸಮಾಧಾನ ಆಗೋಗಿ ನಾವು ಮಾಡಬೇಕಾಗ್ತದೆ. ಅದನ್ನು ಮಾಡುವಂತ ನನ್ನ ಒಂದು ಅನಿಸಿಕೆ. ನೀವು ಹೇಳಿಗೆ ಆಯ್ತು. ಇಷ್ಟೇ ಅದಕ್ಕಂತ ಹೇಳಿ ನನ್ನ ಮನಸ್ಸಿಗೆ ಬಂದ ವಿಷಯನೂ ನಾನು ಹೇಳಿದ್ದೇನೆ. ಯಾಕೆಂತ ಹೇಳಿದ್ರೆ ಆವತ್ತು ಬಿಲ್ಡಿಂಗ್ ಕಟ್ಟಲಿಕ್ಕೆ, ದೊಡ್ಡ ದೊಡ್ಡ ಬಿಲ್ಡಿಂಗ್ ಕಟ್ಟಲಿಕ್ಕೆ ಕೊಡ್ದು, ಯಾರು ಹೇಳಿದ್ದು ಈ ದಿಕ್ಕಿಗೆ ಕಟ್ಟಲಿಕ್ಕೆ ಕೊಡ್ದು ಅಂತ ಹೇಳ್ತಾ ಇದ್ದಾರೆ. ಇದನ್ನು ನೀವು ಕೇಳಿದ್ದೀರಾ ಅಂತ ಹೇಳಿ ಶರ್ಮರು ಕೇಳಿದರು ಇವ್ರ ಹತ್ರ, ನಾನು ಕೇಳಲಿಲ್ಲ ಅಂತ ಹೇಳಿದರು. ಆಗ ಇವರು ಹೇಳಿದ್ರು, ನೀವೊಂದು ಮನೆ ಕಟ್ಟುವುದಾದ್ರೆ ಕೇಳುವುದಿಲ್ಲೋ ಅಂತ ಹೇಳಿದ್ರು. ಅದು ಕೇಳ್ತೇವೆ, ಮತ್ತಿದೇನು ಏನು ಕೇಳಲಿಲ್ಲ ಅಂತ ಕೂಡ ಮಾತಾಡಿದ್ದಾರೆ. ಇಲ್ಲಿ ಇದೇ ಹಾಲ್ನಲ್ಲಿ ಅಲ್ಲಿ ಮಾತಾಡಿದ್ದು, ಬೇರೆ ಎಲ್ಲಿ ಮಾತಾಡಿದ್ದಾರೆ, ಇದೇ ಹಾಲ್ನಲ್ಲಿ ಪ್ರಶ್ನೆ ಇಡುವವರು ಬಂದು ಇಲ್ಲಿ ಮಾತಾಡಿದ್ದು. ಈಗ ನಾವು ಹೀಗೆ ಅಂತ ಹೇಳಿದರೆ ಅರ್ಥವೇ ಇಲ್ಲ ಅದಕ್ಕೆ. ಇದು ಯಾಕೆ ಬೇಕಾಗಿ ನಾವು ಈ ರೀತಿ ನಾವು ಇದು ಖರ್ಚು ಮಾಡೋದು? 3.5 ಕೋಟಿ ರೂಪಾಯಿ ಖರ್ಚು ಮಾಡಿ ಲಗಡಿ ಸರ್ಕಾರದ ಹಣವನ್ನು ನಾವು ಲಗಡಿ ಕೊಟ್ಟು ಬಿಟ್ಟೇವೆ. ಇನ್ನಾದರೂ ನಾವು ಎಲ್ಲರೂ ಬಂದು ಇಲ್ಲಿ ಮದುವೆ ಆಗುವಾಗುವೆ ಎಲ್ಲ ಕಾರ್ಯಕ್ರಮ ಎಲ್ಲ ಆಗುವಂತೆ ನೀವು ಎಲ್ಲ ಜನರಿಗೆ ನೀವು ಆಶೀರ್ವಾದ ಕೊಡಬೇಕು ಅಂತ ನಾನು ಕೇಳ್ತಾ ಇದ್ದೇನೆ. ನಾನು ಎಲ್ಲ ನಮ್ಮ ಭಕ್ತಾದಿಗಳ ಶಾಸಕರೇ ಮತ್ತು ಎಲ್ಲ ನಮ್ಮ ಮಿತ್ರರೇ, ಇಲ್ಲಿ 2 ಅಷ್ಟಮಂಗಲ ಪ್ರಶ್ನೆ ಮತ್ತು ಮೊನ್ನೆಯ ಪ್ರಶ್ನೆಯ ವಿಚಾರಗಳು ನಾವಿಲ್ಲಿ ಮಾತಾಡಬೇಕಾಗ್ತದೆ. ದೇವರಲ್ಲಿ ಒಂದು ಅಷ್ಟಮಂಗಲ ಪ್ರಶ್ನೆ ಇಟ್ಟಾಗ, ಅಂದರೆ ಈ ಅಷ್ಟಮಂಗಲ ಪ್ರಶ್ನೆ ಎಲ್ಲಿಂದ ಬಂತು ಅಂತ ಹೇಳುವಂಥದ್ದು ನಾನು ಈಗಾಗಲೇ ಉಲ್ಲೇಖ ಮಾಡಿದ್ದೇನೆ ಮೊನ್ನೆ ಮೀಟಿಂಗಲ್ಲಿ ಕೂಡ. ದೇವರೇ ಅದನ್ನು ತೋರಿಸಿದ್ದು, ಅಷ್ಟಮಂಗಲ ಪ್ರಶ್ನೆ ಇಡಬೇಕು ಅಂತೇಳಿ ನೆಲಸ್ಪರ್ಶ ಆಗುವಂತಹ ಒಂದು ಸಂದರ್ಭ ಬಂದಿತ್ತು. ಆಗಾಗ ಹಿಂದಿನ ಅಧ್ಯಕ್ಷರು ಬಂದು ತಾಂಬೂಲ ಪ್ರಶ್ನೆ ಇಟ್ಟಾಗ ಅಷ್ಟಮಂಗಲ ಪ್ರಶ್ನೆ ಆಗಬೇಕು ಅಂತೇಳಿ ಆಯಿತು. ಅಷ್ಟಮಂಗಲ ಪ್ರಶ್ನೆಯನ್ನು ನಮ್ಮ ಸಮಿತಿ ನಿರ್ವಹಿಸಿತ್ತು. ಅಂದರೆ ಎಲ್ಲಿಂದಲೋ ಅಷ್ಟಮಂಗಲ ಪ್ರಶ್ನೆ ಇಟ್ಟದ್ದಲ್ಲ, ಆ ಒಂದು ದೇವರ ಸೂಚನೆ ಮೇಲೆಗೆ ಅಷ್ಟಮಂಗಲ ಪ್ರಶ್ನೆ ಇಟ್ಟದ್ದು. ಆ ಅಷ್ಟಮಂಗಲ ಪ್ರಶ್ನೆಯಲ್ಲಿ ಬಂದಂಥ ವಿಚಾರ ಏನು ಅಂತೇಳಿ ಹೇಳಿದರೆ, ಹಾಗೂ ಅದರ ಹಿಂದಿನ ಅಷ್ಟಮಂಗಲ ಪ್ರಶ್ನೆಯಲ್ಲಿ ಕೂಡ ನಾವಿಲ್ಲಿ ನೋಡುವ, ಈ ಕಲ್ಯಾಣ ಮಂಟಪವು ದೇವರಿಗೆ ಸಮಾಧಾನವಿಲ್ಲ ಅಂತ ಬರೆದಿದ್ದಾರೆ, ಬ್ರ್ಯಾಕೆಟ್ನಲ್ಲಿ ಪರಿಹಾರದಲ್ಲಿ ನೋಡುವ ಅಂತ ಬರೆದಿದ್ದಾರೆ. ಶೀಘ್ರದಲ್ಲಿ ಆಪತ್ತುಗಳು ಬರ್ಬೋದು, ಅದೀಗ ಶಾಸಕರು ಓದಿದರು. ಸೊ ಪರಿಹಾರದಲ್ಲಿ ನೋಡುವ ಅಂತ ಬರೆದಿದ್ದಾರೆ. ನಾನು ಕೆದ್ಲಾಯರ ಹತ್ರ ಈಗ ಕೇಳಿದೆ, ಇದರದ್ದು ಪರಿಹಾರ ಎಲ್ಲಿದೆ? ಬೇಳ ಶರ್ಮರು ಕೊಟ್ಟ ಪರಿಹಾರ. ಯಾಕೆಂತ ಹೇಳಿದರೆ, ಒಂದು ವಿಷಯವನ್ನು ನಾವು ಕೂಲಂಕುಷವಾಗಿ, ತಾವೆಲ್ಲರೂ ಈಗ ಹೇಳಿದಾಗೆ ಕೂಲಂಕುಷವಾಗಿ ನೋಡಬೇಕು, ಅರ್ಧ ಓದುವುದಲ್ಲ. ಇದರಲ್ಲಿ ಬೇಳ ಶರ್ಮರ ಪರಿಹಾರ ಮಾಡಿದ್ದು ಎಲ್ಲಿದೆ? ಪರಿಹಾರ ಸೂಚಿಸಿದ್ದು ಎಲ್ಲಿದೆ? ಅಲ್ಲ, ಒಂದು ನಿಮಿಷ ಸರ್ ಒಂದು ನಿಮಿಷ. ಅದಕ್ಕೆ 2ನೇ ಪ್ರಶ್ನೆ ಅಷ್ಟಮಂಗಲ ಪ್ರಶ್ನೆ ಆದದ್ದು. ಈಗ 3ನೇ ಅಷ್ಟಮಂಗಲ ಪ್ರಶ್ನೆಯನ್ನು ತಾವು ಹೇಳ್ತಾ ಇದ್ದೀರಿ. ಖಂಡಿತವಾಗಿ 3ನೇ ಅಷ್ಟಮಂಗಲ ಪ್ರಶ್ನೆ ಅಗತ್ಯ ಇದ್ದರೆ ಮಾಡ್ಬೋದು. ಆದರೆ ಪ್ರತಿ ಸಲ ಒಂದೊಂದು ಅಷ್ಟಮಂಗಲ ಪ್ರಶ್ನೆ ಇಡ್ತಾ ಹೋದಾಗ ಏನಾಗ್ತದೆ ಅಂತೇಳಿ ಹೇಳಿದರೆ, ಒಬ್ಬೊಬ್ಬರು ಒಂದೊಂದು ರೀತಿಯನ್ನು ಹೇಳ್ತಾರೆ. ನಾವು ಏನು ಮಾಡಬೇಕು ದೇವಸ್ಥಾನಗಳಲ್ಲಿ ಆದರೂ ಕೂಡ ಹೇಗೆ ಅಂತ ಹೇಳಿದರೆ, ಹಿಂದೆ ಆಸ್ಥಾನ ಜೋಯಿಷರು ಅಥವಾ ಆಸ್ಥಾನ ಪಂಡಿತರು ಅಂತೇಳಿ ಇರ್ತಿದ್ರು. ಯಾಕೆ ಅಂತೇಳಿ ಹೇಳಿದರೆ, ಯಾವ ಕಮಿಟಿ ಬಂದರೂ ಕೂಡ ಒಬ್ಬರನ್ನು, ಈಗ ನಾನು ಇಂಥವರೇ ಆಗಬೇಕು ಅಂತೇಳಿ ನಾನು ಹೇಳೋದಲ್ಲ, ಒಬ್ಬರನ್ನು ಹಿಡ್ಕೊಂಡು ಒಬ್ಬರ ಮಾರ್ಗದರ್ಶನದಲ್ಲಿ, ಈಗ ನಮಗೆ ವಾಸ್ತುಶಿಲ್ಪಕ್ಕೆ ಇಲ್ಲಿ
ಮುನಿಯಂಗಳ ಜೋಯಿಷರಿದ್ದಾರೆ. ಆ ಮುನಿಯಂಗಳ ಜೋಯಿಷರನ್ನೇ ನಾವು ಯಾವುದೇ ಕಮಿಟಿ ಬಂದರೂ ಕೂಡ ಮುನಿಯಂಗಳ ಜೋಯಿಷರ ಹತ್ರನೇ ನಾವು ಹೋಗುವಂಥದ್ದು. ಅದೇ ರೀತಿ ಯಾವುದೋ ಒಬ್ಬರನ್ನು, ಈಗ ಈ ಕಟ್ಟಡದ ವಿಷಯಕ್ಕಾಗಿ ನಾನು ಹೇಳ್ತಾ ಇಲ್ಲ, ಯಾವುದೋ ಒಬ್ಬರು ಜೋಯಿಷರನ್ನು ಪರ್ಮನೆಂಟಾಗಿ ಈ ಆಸ್ಥಾನಕ್ಕೆ, ಮಹಾಲಿಂಗೇಶ್ವರನ ಆಸ್ಥಾನಕ್ಕೆ ನಾವು ಅವರನ್ನು ಜ್ಯೋತಿಷ್ಯರು, ಆಸ್ಥಾನ ಜ್ಯೋತಿಷ್ಯರು ಅಂತೇಳಿ ನಾವು ಮಾಡ್ಕೊಳ್ಬೇಕು. ಆಗ ಏನಾಗ್ತದೆ, ಒಂದು ಗುರಿಯಲ್ಲಿ ಹೋಗ್ತದೆ, ಒಂದು ದಾರಿಯಲ್ಲಿ ಹೋಗ್ತದೆ. ಇಲ್ಲದಿದ್ದರೆ ಒಬ್ಬರು ಹೇಳಿದಾಗ ಒಂದು, ಇನ್ನೊಂದು ಹೇಳಿದಾಗ ಇನ್ನೊಂದು ಆಗ್ತದೆ. ಆಯಿತು, ಬೇಳಶರ್ಮರ ಸಂದರ್ಭದಲ್ಲಿ ಪರಿಹಾರ ಹೇಳಲಿಲ್ಲ. ಇಲ್ಲಿ ಪರಿಹಾರ ಏನು ಹೇಳಿದ್ದಾರೆ, ಹಿಂದಿನ ಅಷ್ಟಮಂಗಲದಲ್ಲಿ ಪರಿಹಾರ ಏನು ಹೇಳಿದ್ದಾರೆ ನೋಡುವ. ಕಲ್ಯಾಣ ಮಂಟಪವನ್ನು ಈಗ ಬರುವ ಹಾಗೆ ರಕ್ಷಿಸಿ, ಅಂದರೆ ಅದು ತೊಂದರೆ ಇದೆ ಅಂತ ಹೇಳುವಂಥದ್ದು ಹೌದು ಅಂತ ಹೇಳುವಂಥದ್ದನ್ನು ಅವ್ರು ಹೇಳಿದ್ದಾರೆ ಮೊದಲು. ಅದರಲ್ಲಿ ಇದಕ್ಕೆ ಶಿಲ್ಪ ನಿರ್ದೇಶನದ ಪ್ರಕಾರ ಆವರಣಪೂರ್ವಕ ಸೂಕ್ತ ವ್ಯವಸ್ಥೆ ಮಾಡಿಕೊಂಡು ಇದರ ಅಭಿವೃದ್ಧಿಗೆ 1008 ಸಂಖ್ಯೆಯಲ್ಲಿ ಅಥರ್ವಶೀರ್ಷ ಗಣಪತಿ ಯಾನವನ್ನು ನಡೆಸಿ ರುದ್ರ ಏಕಾದಶಿನಿ ಮಾಡಿ ನಂತರ ತ್ರಿಕಾಲ ಪೂಜೆ ಮಾಡಿ ಊರದನದ ತುಪ್ಪವಿರಿಸಿ 2000 ಬೇರೆ ಬೇರೆ ಮಂತ್ರ ಕಾರ್ಯಕ್ರಮಗಳನ್ನು ಹೇಳಿದ್ದಾರೆ. ಅದನ್ನು ಮಾಡೋದು, ಪ್ರಸಾದ ಹಾಕೋದು, ಇದರಲ್ಲಿ ವೇದಿಕೆಯನ್ನು ಪೂರ್ವಾಭಿಮುಖವಾಗಿ ಮಾಡುವುದು ಅಂತ ಹೇಳುವಂಥದ್ದನ್ನು ಹಾಕಿದೆ. ಹಾಗಾದರೆ ಶಿಲ್ಪದವ್ರ ಹತ್ರ ಮತ್ತೆ ನಾನು ಪುನಃ ಕೇಳಿದೆ, ಹಾಗಾದರೆ ಇದು ಹೀಗೆ ಮಾಡೋದ್ರ ಬಗ್ಗೆ ಹೇಗೆ, ಅಥವಾ ಜನಾಭಿಪ್ರಾಯ ಒಂದಿದೆ, ಇಲ್ಲಿ ಎಲ್ಲರಿಗೆ ಒಂದು ಇದಿದೆ ಏನು ಅಂತ ಹೇಳಿದರೆ ಇದು ತೊಂದರೆ ಆಗ್ತದೆ, ದರ್ಶನ ಶಿವನಿಗೆ ಇದರ ನಮ್ಮ ಸ್ಮಶಾನಕ್ಕೆ ಅಡ್ಡ ಆಗ್ತದೆ ಅಂತ ಹೇಳುವಂಥ ನಮ್ಮ ಭಾವನೆ ಇದೆ. ಭಾವನೆಯನ್ನು ಕೂಡ ಗೌರವಿಸಬೇಕು ಅಂತೇಳುವಂಥದ್ದನ್ನಿದೆ. ಹಾಗಾಗಿ ಇದನ್ನು ಪೂರ್ಣವಾಗಿ ತೆಗೆಯುವುದರ ಬಗ್ಗೆ ಏನು ಅಂತೇಳಿ ಹೇಳಿದರೆ, ಇದಕ್ಕೆ ಆವರಣ ಮಾಡಬೇಕು ಅಂತೇಳಿ ಹೇಳಿದ್ದಕ್ಕೆ ಆವರಣ ಮಾಡಿಯಾಗಿದೆ, ಅಲ್ಲಿ ಕಲ್ಲು ಕಟ್ಟಿಯಾಗಿದೆ. ಶಾಸಕರ ಮುಖಾಂತರವೇ ಅಲ್ಲಿ ಯಾವುದೇ ದಿವಸ ಬಂದಾಗ ಶಾಸಕರಿಗೆ ಆ ಸಂದರ್ಭದಲ್ಲಿ ಇದು ಗಮನದಲ್ಲಿ ಬಂದಿರಲಿಕ್ಕಿಲ್ಲ ಯಾವ ಇದಕ್ಕೆ ಮಾಡಿದ್ದು ಅಂತ ಹೇಳಿಕೊಂಡು, ಯಾಕಂದರೆ ಅವರು ಜಸ್ಟ್ ಬಂದ ಸಂದರ್ಭದಲ್ಲಿ ಅಲ್ಲಿ ಇಂಟರ್ಲಾಕ್ ಹಾಕಿ ಇದನ್ನು ಆವರಣವನ್ನು ಬೇರೆ ಮಾಡಿಯಾಗಿದೆ, ಅದಕ್ಕೆ ಸಪರೇಟ್ ಮಾಡಿದೆ. ಅದರ ನಂತರ ಇಲ್ಲಿಗೆ ಪುನಃ ಈ ಒಂದು ಇದನ್ನು ಈಗ ಯಾರು ಜಗನ್ನಿವಾಸರಾಯರು ಏನು ಹೇಳ್ತಾ ಇದ್ದಾರೆ, ಇಲ್ಲಿ ವ್ಯವಸ್ಥೆ ಅಂತ ಹೇಳೋದಕ್ಕೆ ಈ 30 ಲಕ್ಷ ರೂಪಾಯಿ ಖರ್ಚು ಮಾಡಿ ಈ ಒಂದು ಇದನ್ನು ನವೀಕರಣ ಮಾಡಿಯಾಗಿದೆ. ಇಲ್ಲಿ ಯಾಕೆ ಜನ ಬರ್ತಾ ಇಲ್ಲ ಅಂತೇಳಿ ಕೇಳಿದರೆ, ಯಾವುದೇ ಕ್ಷೇತ್ರದಲ್ಲಿ ಅಥವಾ ಯಾವುದೇ ಊರಿನಲ್ಲಿ ಹೊಸ ಕಲ್ಯಾಣ ಮಂಟಪಗಳು ಆದಾಗ ಅಲ್ಲಿ ಜನ ಹೋಗುವುದು ಸಹಜ. ಇಲ್ಲಿ ಇದು 20 ವರ್ಷದ ಹಿಂದೆ ಪುತ್ತೂರು ಕ್ಷೇತ್ರದಲ್ಲಿ ಬೇರೆ ಈ ರೀತಿಯ ಕಲ್ಯಾಣ ಮಂಟಪಗಳು ಇರಲಿಲ್ಲ, ಆಗ ಇಲ್ಲಿ ಜನ ಬರ್ತಾಯಿದ್ರು. ಈಗ ಇವತ್ತು ಜನ ಸ್ವಾಮಿ ಕಲ್ಯಾಣ ಮಂಟಪ ಇರ್ಬೋದು, ಅಥವಾ ಗೌಡ ಸಮಾಜ ಇರ್ಬೋದು, ಅಥವಾ ಬೇರೆ ಬಂಟ ಸಮಾಜ ಇರ್ಬೋದು, ಎಲ್ಲ ಬೇರೆ ಬೇರೆ ರೀತಿಯ ದೊಡ್ಡ ಹಾಲ್ಗಳಾಗಿರುವುದರಿಂದ ಇಲ್ಲಿ ಜನ ಬರ್ತಾ ಇಲ್ಲ ಅಷ್ಟೇ ಹೊರತು ಇಲ್ಲಿ ಅದಕ್ಕೋಸ್ಕರ ಬಾರದಿರುವುದಲ್ಲ. ಹಾಗಾದರೆ ಪುನಃ ನಾನು ಹೇಳ್ತಾ ಇರೋದು ಏನು ಅಂತ ಹೇಳಿದರೆ, ಜನರ ಭಾವನೆಯನ್ನು ನಾವು ಹಾಗಾದರೆ ಏನು ಮಾಡುವ, ದೇವರಿಗೆ ಶಿಲ್ಪಿಗಳ ಹತ್ರ ನಾವು ಕೇಳಿದಾಗ ಏನಾಯಿತು ಅಂತೇಳಿ ಹೇಳಿದರೆ, ಶಿಲ್ಪಿಗೆ ಏನಿದೆ ಜನರ ಭಾವನೆಯನ್ನು ಸಹ ಗೌರವಿಸಬೇಕು. ನನ್ನ ಪ್ರಸ್ತಾಪ ಇಲ್ಲಿ ನಾನು ಮಾಡೋದಿಷ್ಟೇ, ಒಂದು ನಮಗೆ ಸಾಧ್ಯ ಇದ್ದರೆ ಈ ಕೆಳಗಿದನ್ನು ಹೀಗೆ ಇಟ್ಟುಕೊಂಡು ಮೇಲೆ ಶಿವನಿಗೆ ಅಡ್ಡ ಆಗ್ತದೆ ಅಂತೇಳಿ ನಮ್ಮ ಭಾವನೆ ಏನಿದೆ ಅದನ್ನು ಮೇಲಿನ ಗೋಡೆಗಳನ್ನು ನಾವು ತೆಗಿಬೋದು. ಆಗ ಇದು ಹೇಗಾಗ್ತದೆ ಅಂತೇಳಿ ಹೇಳಿದರೆ, ಒಂದು ಗ್ಯಾಲರಿಯ ರೀತಿಯಲ್ಲಿ ಆಗ್ತದೆ. ಶಿವನಿಗೆ ಅಡ್ಡ ಅಂತೇಳಿ ನಾವು ಏನು ಭಾವಿಸ್ತಾ ಇದ್ದೇವೆ ಆ ಭಾವನೆ, ಮನುಷ್ಯನ ಭಾವನೆ ಕೂಡ ಮುಖ್ಯ, ಅಂದರೆ ಭಕ್ತರ ಭಾವನೆ ಮುಖ್ಯ ಅಂತ ಹೇಳೋದನ್ನು ಶಿಲ್ಪಿಗಳು ಹೇಳ್ತಾರೆ, ಮುನಿಯಂಗಳ ಜೋಯಿಸರು ಹೇಳ್ತಾರೆ. ಆ ರೀತಿಯಲ್ಲಿ ನೋಡುವಾಗ ಆ ಗೋಡೆಯನ್ನು ನಾವು ತೆಗೀತು ಅಂತೇಳಿ ಆದರೆ ಈ ಏನು ಖರ್ಚು ಮಾಡಿದೆ ಅದರಲ್ಲಿ ಒಂದು ಗೋಡೆ ತೆಗೆಯುವ ಖರ್ಚು ಮಾತ್ರ ನಮಗೆ ಬರ್ತದೆ, ಮತ್ತು ಗ್ಯಾಲರಿ ಹಾಗೆ ಉಳಿತದೆ, ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಮಾಡ್ಬೋದು. ಶಿವನಿಗೆ ಅಡ್ಡ ಅಂತ ಹೇಳುವಂಥ ನಮ್ಮ ಭಾವನೆ ಕೂಡ ಅದರಲ್ಲಿ ಹೋಗ್ತದೆ. ಮತ್ತು ಇನ್ನೊಂದು ಪ್ರಶ್ನೆ, ಅಷ್ಟಮಂಗಲ ಪ್ರಶ್ನೆಯಲ್ಲಿ ಇಟ್ಟಾಗ ಬಂದಂಥ ವಿಚಾರ ಏನು ಅಂತೇಳಿ ಹೇಳಿದರೆ, ಒಂದು ಅಕ್ರಮವಾಗಿ ಅಥವಾ ಸರಿಯಾದ ಕ್ರಮದಲ್ಲಿ ಇಲ್ಲದೆ ಅಕ್ರಮವಾಗಿ ಒಂದು ವಿಷಯವನ್ನು ದೇವಸ್ಥಾನದಲ್ಲಿ ನಾವು ಮಾಡಿದರೆ ಅದು ಮಾಡಿದ್ದನ್ನು ತೆಗಿಲಿಕ್ಕೆ ನಮಗೆ 48 ವರ್ಷಗಳ ಕಾಲ ಹಕ್ಕಿಲ್ಲ. ಈಗ ಅಲ್ಲಿ ಪ್ರತಿಷ್ಠಾಪನೆ ಆಗಿದೆ ಅಂತೇಳಿ ಆದರೆ ಪೂರ್ಣಮಂಡಲ ಆಗದೆ, ಅಲ್ಲಲ್ಲ ಇದು ಅಷ್ಟಮಂಗಲದಲ್ಲಿ ಹೇಳಿದ್ದು. ಸೊ ಆಗದೆ ಆ ರೀತಿಯಲ್ಲಿ ಇರುವುದರಿಂದ ಅದನ್ನು ತಾವು ಹೇಳಿದ ರೀತಿಯಲ್ಲಿ ಪುನಃ ಬೇಕಿದ್ದರೆ ಅದನ್ನು ಕೇಳಿಕೊಂಡು ಸಕ್ರಮ ಮಾಡಬಹುದು, ಅಥವಾ ಒಂದು 48 ಪೂರ್ಣಮಂಡಲ ಆದ ನಂತರ. ಯಾಕೆ ಅಂತೇಳಿ ಹೇಳಿದರೆ, ಈಗ ಮೊನ್ನೆ ಪ್ರಶ್ನೆಯಲ್ಲಿ ನನಗೆ ಆ ದಿವಸ ಗೊತ್ತಿರಲಿಲ್ಲ, ಹಾಗಾಗಿ ನಾನು ಆ ದಿವಸ ಬಂದಿರಲಿಲ್ಲ. ಸೊ ಹಾಗಾಗಿ ನೀವು ಹೇಳುವ ರೀತಿಯಲ್ಲಿ ಆ ರೀತಿಯಲ್ಲಿ ಮಾಡುವುದಾದರೆ ಆ ರೀತಿಯಲ್ಲಿ ನೋಡ್ಬೋದು ಅಂತೇಳುವಂಥದ್ದನ್ನು ನನ್ನ ಒಂದು ಅಭಿಪ್ರಾಯವನ್ನು ನಾನಿಲ್ಲಿ ವ್ಯಕ್ತಪಡಿಸ್ತೇನೆ. ಮತ್ತು ಮುಂದಿನ ನಮ್ಮ ಕಮಿಟಿಯ ಮೀಟಿಂಗ್ಗಳಲ್ಲಿ ಮತ್ತು ಸಾರ್ವಜನಿಕರನ್ನು ನಾವು ನೋಡಿಕೊಂಡು ನಾವು ಮುಂದುವರಿಸುವ. ಪಶ್ಚಿಮಕ್ಕೆ ಮುಖ ಮಾಡಿ ಮದುವೆ ಆಗೋದು ಅಂತ ಇಲ್ಲ. ಎಷ್ಟೋ ಜನ ಇಲ್ಲಿ ಮದುವೆ ಆಗಿದ್ದಾರೆ, ಅಲ್ಲಿ ಬೇರೆ ಮಂಟಪ ಮಾಡಿದ್ದು, ಇಲ್ಲಿ ಆದವರು ಕೂಡ ಇಲ್ಲಿ ಆಚೆ ಸೈಡ್ನಲ್ಲಿ ಆಗಲಿಲ್ಲ. ಯಾಕಂತ ಹೇಳಿದ್ರೆ ಮುಖ ಮಾಡೋದು ಆಚೆ, ನಾವು ಪೂರ್ವಕ್ಕೆ ಮುಖ ಮಾಡಿ ನಾವು ಮದುವೆ ಆಗಬೇಕು. ಮತ್ತು ಏನು ಅಡ್ಡಗಿಡ್ಡ ಎಲ್ಲ ಏನೇ ಇಲ್ಲ, ಅಡ್ಡ ಇರ್ತದೆ, ಆದರೆ ದಿಕ್ಕು ಮಾತ್ರ ಇದು ಆಗಲಿಲ್ಲ ಅಂತ ಹೇಳಿ ಪ್ರಶ್ನೆಯಲ್ಲೇ ಹೇಳಿದ ಕಾರಣ, ಈ ದಿಕ್ಕಿಗೆ ಇದು ಕಟ್ಟಲಿಕ್ಕೆ ಕೊಡುದು ಅಂತ ಹೇಳಿದ ಕಾರಣ ಅದನ್ನು ತೆಗಿಬೇಕು ಅಂತ ಹೇಳಿದಲ್ಲದೆ ಬೇರೆ ಏನು ನಮಗೆ ಮಸ್ತರ ಇಲ್ಲ, ಮತ್ತೊಂದಿಲ್ಲ. ಇನ್ನು ಬೇಕಾದರೆ ಇದರಿಂದ ಮೇಲೆ ಇನ್ನೊಂದು ಕಟ್ಟಿಕೊಂಡು ಹೋಗಿ ಸುಮ್ಮನೆ ಇರಲಿ. ಇದೊಂದು 20 ವರ್ಷ ಆಯಿತು ಹೀಗೆ ಆಗೋದು, ಇದು ಕಟ್ಟುದೇ ಕೆಲಸ.
ಏನು ಮಾಡಲಿಕ್ಕೇನಿಲ್ಲ. ಮೇಲೆ ಎಂತ ಮಾಡ್ತೇವೆ, ಏನು ಮಾಡಲಿಕ್ಕಿಲ್ಲ, ಕಟ್ಟುದು. 3.5 ಕೋಟಿ ರೂಪಾಯಿ ಖರ್ಚಾಯಿತು ನಮಗೆ, ಇದೇ ಕೆಲಸ. ಆದ್ದರಿಂದ ಎಲ್ಲ ಮದುವೆ ಆಗೋದೆಲ್ಲ ಆಗೋರು ಹೆಚ್ಚಿನವರೆಲ್ಲ ಅಲ್ಲಿ ಮಂಟಪ ಮಾಡ್ತಾರೆ, ಈಚೆ ಮುಖ ಮಾಡ್ತಾರೆ. ಇದು ಸಹ ಕೇಳಲಿಕ್ಕಿಲ್ವ? ಇದು ಯಾರು ಹೇಳಲಿಲ್ಲ, ಯಾವ ಜೋಯಿಸರು ಹೇಳಲಿಲ್ವ? ಪೂರ್ವಕ್ಕೆ ಮುಖ ಪಶ್ಚಿಮಕ್ಕೆ ಮುಖ ಮಾಡಲಿಕ್ಕೆ ಹುಡುದು ಅಂತ ಹೇಳಲಿಲ್ಲ. ಇದನ್ನು ಉಳಿಸುವುದಾದರೆ ಪೂರ್ವಕ್ಕೆ ಮಾಡಬೇಕು ಅಂತ ಹೇಳುವುದನ್ನು ಹೇಳಿದ್ದಾರೆ. ಹಾಗಾಗಿ ಕಿಟ್ಟನಗೌಡರು ಹೇಳಿದ ರೀತಿಯಲ್ಲಿ ಈ ಕಟ್ಟಡವನ್ನು ಉಳಿಸುವುದಾದರೆ ನಮ್ಮ ದೇವಾಲಯದ ಜೀರ್ಣೋದ್ಧಾರ ಆದ ನಂತರದಿಂದ ಹಳೆ ದೇವಸ್ಥಾನ ಮತ್ತು ಪ್ರಸ್ತುತ ಈಗಿರುವಂಥ ದೇವಾಲಯ, ಮೊದಲು ದೇವಸ್ಥಾನದ ಮಹಾಲಿಂಗೇಶ್ವರ ದೇವರ ಬಲಭಾಗದಲ್ಲಿ ದೇವಿಯ ಗುಡಿ ಇತ್ತು ಹಿಂದಿನ ದೇವಸ್ಥಾನದಲ್ಲಿ. ಅದಾದ ನಂತರ ಜೀರ್ಣೋದ್ಧಾರ ಆದ ನಂತರ ಈ ಗುಡಿಯನ್ನು ಹಿಂಬದಿಗೆ ಅದನ್ನು ಶಿಫ್ಟ್ ಮಾಡಿದ್ದಾರೆ. ತಾಯಿ ರಕ್ತೇಶ್ವರಿಯ ಮೂಲ ಈಗ ಎಲ್ಲಿ ದೀಪ ಇಡ್ತಿದ್ದೀರಾ ಅಲ್ಲೇ ಮೊದಲು ದೇವರದಲ್ಲಿ ದೀಪ ಇಟ್ಟು ಅಲ್ಲಿ ಆರಾಧನೆ ಆಗ್ತಿತ್ತು. ಅದರ ನಂತರ ಅಲ್ಲಿ ಪ್ರಶ್ನೆ ಚಿಂತನೆ ಆಯಿತು, ಅಲ್ಲಿ ದೇವಿಯನ್ನು ಹೊರಗೆ ತರಬೇಕು ಅನ್ನೋ ಚಿಂತನೆಯಿಂದ ಅದನ್ನು ಈಗ ಅಗ್ನಿಮೂಲೆಯಲ್ಲಿ ಬಂದು ಈಗ ಗುಡಿ ಕಟ್ಟಿ ಈಗ ಅಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದೀರಿ. ಈಗ ನೋಡುವಾಗ ಅಲ್ಲಿ ಅದು ಆಗಬಾರ್ದು ಅಂತೇಳಿ ಆಗ್ತಾ ಉಂಟು. ಮಹಾಲಿಂಗೇಶ್ವರ ದೇವರ ಮೂರ್ತಿ ಇಲ್ಲಿ ಮುಂಭಾಗದಲ್ಲಿತ್ತು, ಅದನ್ನು ಕೂಡ ಪ್ರಶ್ನೆ ಚಿಂತನೆಯಲ್ಲಿ ಕೇಳಿಕೊಂಡೇ ಮೂರ್ತಿಯನ್ನು ಅಲ್ಲಿ ಮಾಡಿರುವಂಥದ್ದು. ಪುನಃ ಅದು ಅಲ್ಲಿ ಇರಬಾರ್ದು ಅಂತೇಳಿ ಪ್ರಶ್ನೆ ಚಿಂತನೆಯಲ್ಲಿ ಹೇಳಿ ಅದನ್ನು ತೆಗೆದು ಈಗ ಅಲ್ಲಿ ಸ್ಮಶಾನದ ಹತ್ತಿರ ಅಲ್ಲಿ ಇಟ್ಟಿದ್ದೀರಿ. ಎಲ್ಲವೂ ಕೂಡ ಪ್ರಶ್ನೆ ಚಿಂತನೆಯಲ್ಲಿಯೇ ಕೇಳಿಕೊಂಡು ಮಾಡುವಂಥದ್ದು, ಪುನಃ ಪ್ರಶ್ನೆ ಚಿಂತನೆಯಲ್ಲಿ ಕೇಳಿಕೊಂಡೇ ತೆಗೆಯುವಂಥದ್ದು. ಹಾಗಾದರೆ ಯಾರು ಸರಿ ಇಲ್ಲಿ? ವಾಸ್ತುನವರು ಸರಿ ಇಲ್ವಾ? ಪ್ರಶ್ನೆ ಚಿಂತಕರು ಸರಿ ಇಲ್ವಾ? ಅಲ್ಲ ಭಕ್ತಾದಿಗಳು ಸರಿ ಇಲ್ವಾ ಅಂತ ಹೇಳುವಂಥ ಪ್ರಶ್ನೆ. ಅದಾದ ನಂತರ ನೋಡಿ ನಾಗನ ಗುಡಿ ಈಗ ಇಲ್ಲಿರುವಂಥದ್ದು, ಈಗ ಅದು ಅವರು ಹೇಳಿದಾಗೆ ಅದು ಮೊದಲು ಮಹಾಗಣಪತಿಯ ದೇವರ ಪಕ್ಕದಲ್ಲಿದ್ದಂಥ ನಾಗನ ಕಟ್ಟೆ ಅದನ್ನು ಮತ್ತೆ ಇಲ್ಲಿಗೆ ಶಿಫ್ಟ್ ಮಾಡಿದ್ದು, ಅಲ್ಲಿಂದ ಇಲ್ಲಿಗೆ ತಂದದಲ್ಲ ಅದು. ಇದು ಅಲ್ಲಿ ಪ್ರತಿಷ್ಠಾಪನೆ ಆಗುವಾಗ ನಾನು ಬಾಲ್ಯದಲ್ಲಿ ಅಲ್ಲೇ ಇದ್ದೆ, ನಾನು ಪ್ರತಿಷ್ಠಾಪನೆ ದಿವಸ. ಆಗ ಡೋಲು ಬಡಿಯುವವರು ಅಲ್ಲೇ ಅವರು ಮರಣ ಹೊಂದಿದ್ದಾರೆ ಅವತ್ತು, ಅದೇ ದಿವಸ ಅಲ್ಲಿ ಪ್ರತಿಷ್ಠಾಪನೆ ಆದ ದಿವಸವೇ ಮರಣ ಹೊಂದಿದ್ದಾರೆ. ಹಾಗಾದರೆ ಅಲ್ಲಿ ವಿಘ್ನ ಉಂಟು ಅಂತ ಆಯ್ತು ಅಲ್ಲಿ ಇಲ್ಲಿ ಈ ನಾಗನ. ಹಾಗಾದರೆ ಆ ಚರಂಡಿ ಹತ್ತಿರ ಒಬ್ಬ ಜನಸಾಮಾನ್ಯನ ಹತ್ರ ಕೇಳಿದ್ರು ಹೇಳ್ತಾನೆ, ಚರಂಡಿ ಹತ್ರ ಯಾರಾದರೂ ಗುಡಿಯನ್ನು ಕಟ್ತಾರ? ನಾವು ಹೇಳುವಂಥದ್ದು ಇದು ಯಾಕೆ ಹೀಗೆಲ್ಲ ಆಗ್ತಾ ಉಂಟು ನೋಡಿ. ಭಕ್ತಾದಿಗಳು ಮುಗ್ಧರು, ದೇವರಿಗೆ ಅಂತ ಹೇಳಿದರೆ ಯಾರೂ ಕೂಡ ಇಲ್ಲ ಅಂತ ಹೇಳುವುದಿಲ್ಲ. ಒಬ್ಬ ಕೂಲಿ ಕೆಲಸಕ್ಕೆ ಹೋಗುವಾಗ ಕೂಡ ಒಂದು 100 ರೂಪಾಯಿ ಆದರೂ ದೇವಸ್ಥಾನಕ್ಕೆ ಕೊಡ್ತಾನೆ. ಇವತ್ತು ದೇವಾಲಯ ಅಂತ ಹೇಳುವಂಥದ್ದು ಭಕ್ತಾದಿಗಳಿಂದ ನಡೆಯುವಂಥದ್ದು. ಹಾಗಿರುವಾಗ ಒಬ್ಬೊಬ್ಬರಿಗೆ ಬೇಕಾದಾಗೆ ಬಂದು ಪ್ರಶ್ನೆ ಚಿಂತನೆ ಮಾಡುವುದು ಅಂತ ಹೇಳಿದರೆ ಆದರೆ ಭಕ್ತಾದಿಗಳಿಗೆ ಏನು ಮರ್ಯಾದಿಲ್ವ? ಹಾಗಾದರೆ ಈಗ ಅವರು ಹೇಳ್ತಾರೆ ಇದನ್ನು ತೆಗಲಿ. ಅವತ್ತು ನಮ್ಮ ಹಿರಿಯರು ಹೇಳ್ತಿದ್ರು ಮಹಾಲಿಂಗೇಶ್ವರ ದೇವರಿಗೆ ಅಲ್ಲಿ ಸ್ಮಶಾನ ಅಡ್ಡ ಆಗ್ತದೆ, ಅದಕ್ಕೆ ಇದು ಕೂಡ ಅಡ್ಡ ಆಗ್ತದೆ ಅಂತ ಹೇಳಿದರು. ಅದು ಫಸ್ಟ್ನ ಫ್ಲೋರ್ ಇತ್ತು, ಆಗಲೇ ಅವರಿಗೆ ವಿಷಯ ಗೊತ್ತಿತ್ತು, ಮತ್ತೆ ವಾಪಸ್ ಮೇಲೆ ಕಟ್ಟಿದ್ರು. ಎಷ್ಟು ಲಾಸ್ ಆಯಿತು? ಯಾರು ಕೊಡೋದು ಅದಕ್ಕೆ ಹಣ? ಅದರ ನಂತರ ಕೇಶವಪ್ರಸಾದ್ ಅವರ ಆಡಳಿತದಲ್ಲಿ ರಿನ್ಯೂವೇಷನ್ ಮಾಡಿದರು. ಇದಕ್ಕೆ 25 ಲಕ್ಷಕ್ಕಿಂತ ಮೇಲೆ ಇದಕ್ಕೆ ವಾಪಸ್ ದುಡ್ಡು ಹಾಕಿದರು. ಅವರ ಚಿಂತನೆ ಒಳ್ಳೆಯದಿತ್ತು. ಅವ್ರು ಹೇಳಿದರು ಈಗ ಹೊರಗಡೆ ಹಾಲುಗಳೆಲ್ಲ ಈಗ ಬೇಕಾದಾಗಿದೆ, ಮೊದಲು ಯಾವುದು ಹಾಲ್ ಇಲ್ಲ ಇತ್ತು, ಅನಿವಾರ್ಯ ಇಲ್ಲಿಗೆ. ಈಗ ಸ್ವಲ್ಪ ನೋಡುವಾಗ ಚಂದದ ಕೂಡಲೇ ಬರ್ತಾರೆ, ಈಗ ಮದುವೆ ಎಲ್ಲ ಆಗ್ತದೆ ಅಂತೇಳಿ ಸರಿ ಉಂಟು. ಬಟ್ ಈಗ ಇಲ್ಲಿಂದ ಇದನ್ನು ಶಿಫ್ಟ್ ಮಾಡಬೇಕು ಅಂತೇಳಿ ಈಗ ಮೊನ್ನೆ ಪ್ರಶ್ನೆ ಚಿಂತನೆಯಲ್ಲಿ ಕಾಣಿತು. ಹಾಗಾದರೆ ಇದು ಶಿಫ್ಟ್ ಮಾಡೋದು ಕಟ್ಟುವುದು, ಹಾಗಾದರೆ ಇದಕ್ಕೆ ಹೇಗೆ ಇದರದ್ದು? ನಾನು ಹೇಳುವಂಥದ್ದು ಎಲ್ಲ ಪ್ರಶ್ನೆ ಎಲ್ಲಿಂದ ಸ್ಟಾರ್ಟ್ ಆಗಿದೆ ಅಲ್ಲಿಂದ ಪ್ರಶ್ನೆ ಚಿಂತಕರನ್ನು, ವಾಸ್ತುತಜ್ಞರನ್ನು ಎಲ್ಲರನ್ನು ಕರೆದು ಭಕ್ತಾದಿಗಳ ಮುಂದೆ ನಿಲ್ಲಿಸಿ ಸರಿಯಾಗಿ ನಮಗೆ ಅವರು ಉತ್ತರ ಕೊಡಬೇಕು. ಯಾವುದು ಸರಿ ಯಾವುದು ತಪ್ಪು, ಯಾಕೆ ತೆಗೆದದ್ದು, ಯಾಕೆ ಕಟ್ಟಿದ್ದು, ಇದು ಬೇಕು ನಮಗೆ ಕ್ಲಾರಿಫಿಕೇಶನ್. ಈಗ ನೋಡಿ ಅಲ್ಲಿ ಈಗ ಅನ್ನಛತ್ರ ಕಟ್ಟಿದೆ, ಅನ್ನಛತ್ರದ ಮೇಲೆ ಒಂದು ದೊಡ್ಡ ಒಂದು ಹೈಟ್ ಮಾಡಿ ಮಹಾಲಿಂಗೇಶ್ವರ ದೇವಸ್ಥಾನದಿಂದ ಮೇಲೆ ಆಗಿದೆ. ಅದು ಎಂಥ ವಿಷಯ ಅಂತ ಗೊತ್ತಿಲ್ಲ, ಯಾಕೆ ಅದು ಅಷ್ಟೇ ಎತ್ತರ ಕಟ್ಟಿದ್ದಾರೆ ಅಂತ ಗೊತ್ತಿಲ್ಲ. ಅದು ಉದ್ದಕ್ಕೆ ಯಾವುದು ಯಾರು ಎತ್ತರ ಉಂಟಲ್ಲ ಅಲ್ಲಿ? ಅಲ್ಲ ಅದು ಯಾಕೆ ಅಂತೇಳಿ ಒಂದು ನಮಗೆ ಸಹ ಗೊತ್ತಿಲ್ಲ, ತಾವು ತಿಳಿಸ್ಬೇಕಷ್ಟೇ. ಅದು ಎತ್ತರ ಇಲ್ಲ ಅಲ್ಲ, ತಾವು ತಿಳಿಸ್ಬೇಕು ಅಂತ ಹೇಳಿದ್ರೆ. ಇನ್ನೊಂದು ಸರ್ ಮತ್ತೆ ಮಾತಾಡಿ. ಮತ್ತೊಂದು ನೋಡಿ, ಅವತ್ತು ನಿಮ್ಮ ಅವಧಿಯಲ್ಲಿ ಅನ್ನಛತ್ರ ಪೂರ್ಣ ಆಗಲಿಲ್ಲ, ಅದರ ಕೆಲಸ ಕಾರ್ಯಗಳು. ನಾನು ಶಾಸಕರಿಗೆ ಫೋನ್ ಮಾಡಿದ್ದೇನೆ, ಶಾಸಕರ ಹತ್ರ ನಾನು ಹೇಳಿದೆ, ಸರ್ ನೋಡಿ ಈಗ ಅಲ್ಲಿ ಅನ್ನಛತ್ರ ಪೂರ್ಣ ಆಗಲಿಲ್ಲ, ದಯಮಾಡಿ ನೀವು ಹೇಳಿ ಅದನ್ನೊಂದು ಪೂರ್ಣ ಮಾಡಿ
ಅದನ್ನೊಂದು ಮುಂದುವರಿಸಿ ಸರ್. ಯಾಕೆ ಅಂತ ಹೇಳಿದರೆ ಅವರ ಅವಧಿ ಮುಗಿತದೆ ಅಂತೇಳಿ ಅದನ್ನು ಹೋಗಿ ಅವರು ಉದ್ಘಾಟನೆ ಮಾಡೋದು ಅದು ಸರಿಯಲ್ಲ. ಯಾಕೆಂದರೆ ಕೆಲಸ ಪೂರ್ಣ ಆಗಲಿ, ಕೆಲಸ ಪೂರ್ಣ ಆದ ಮೇಲೆ ನೀವು ಬೇಕಾದ ಉದ್ಘಾಟನೆ ಮಾಡಿ, ಸಂತೋಷ ನಮಗೆ ಅಂತ. ಆಗ ಇವರು ಶಾಸಕರು ಹೇಳಿದರು ನನ್ನ ಹತ್ರ, ಅದಕ್ಕೆ ಒಬ್ಜೆಕ್ಷನ್ ಹಾಕಬೇಕು ನೀವು ಅಂತ ಹೇಳಿದರು. ಆಯಿತು ಅಂತ ಹೇಳಿದ್ದೆವು. ನಾವು ಇವ್ರಿಗೆ ಲೆಟ್ರ್ ಕೊಟ್ಟಿದ್ದೆ, ನಮ್ಮ ಹತ್ರ ದಾಖಲೆ ಇದೆ. ನಾವು ಧಾರ್ಮಿಕ ಇಲಾಖೆ DC ಅವರಿಗೂ ನಾವು ಲೆಟ್ರ್ ಕೊಟ್ಟಿದ್ದೇವೆ. ಆದರೆ ಒಂದು 5 ದಿವಸದ ನಂತರ ನೀವು ಅದನ್ನು ಉದ್ಘಾಟನೆ ಮಾಡಿ. ಶಾಸಕರು ಕೂಡ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಹೋಗಿದೆ. ನಮಗೆ ಸ್ವಲ್ಪ ಬೇಸರ ಉಂಟು ನಿಮ್ಮ ಮೇಲೆ. ಯಾಕೆಂತ ಹೇಳಿದರೆ ನೀವು ಅಲ್ಲಿ ಹೋಗಿ ಮಾಧ್ಯಮದವ್ರ ಹತ್ರ ಹೇಳಿದ್ರಿ, ನನಗೆ ಫೋನ್ ಮಾಡಿದರು, ಉದ್ಘಾಟನೆ ಈಗ ಇದು ಕೆಲಸ ಕಾರ್ಯಗಳು ಪೂರ್ಣ ಆಗಲಿಲ್ಲ, ಪೂರ್ಣ ಆಗದೆ ನೀವು ಅದಕ್ಕೆ ಅನುಮತಿ ಕೊಡಬಾರ್ದು ಅಂತ ನನ್ನ ಹತ್ರ ಹೇಳಿದರು. ಚಪ್ಪಲನ್ನು ಹೊರಗಿಟ್ಟು ಇಲ್ಲಿ ರಾಜ್ಯಕ್ಕೆ ಮಾಡಬಾರ್ದು, ಒಳ್ಳೆ ಕೆಲಸವನ್ನು ಅವ್ರು ಮಾಡ್ತಿದ್ದಾರೆ, ಅವರ ಕೆಲಸಕ್ಕೆ ನಾವೆಲ್ಲ ಕೈ ಜೋಡಿಸಬೇಕು, ಯಾವತ್ತೂ ಕೂಡ ನೀವೀಗ ಮಾಡಬಾರ್ದು ಅಂತೇಳಿ ತಾವು ಹೇಳಿದಿರಿ. ಅದು ಸ್ವಲ್ಪ ನೋವಾಯಿತು ನಮಗೆ. ಯಾಕೆಂತ ಹೇಳಿದರೆ ನಾವು ಎಲ್ಲಿಯೂ ಕೂಡ ಅವರನ್ನು ಬೊಟ್ಟು ಮಾಡಿ ನಾವು ಮಾತಾಡಿದಲ್ಲ. ನಮಗೆ ಮಹಾಲಿಂಗೇಶ್ವರ ದೇವಸ್ಥಾನ ಅಭಿವೃದ್ಧಿ ಆಗಬೇಕು. ಭಕ್ತರು ಕೊಟ್ಟ 1 ರೂಪಾಯಿ ಕೂಡ ಮಹಾಲಿಂಗೇಶ್ವರನಿಗೆ ಸಮರ್ಪಣೆ ಆಗಬೇಕು ಹೊರತು ಅದು ದುರುಪಯೋಗ ಆಗಬಾರ್ದು ಅಂತ ಹೇಳುವಂಥದ್ದು ಅಷ್ಟೇ. ಈಗ ಹೊಸ ಕಮಿಟಿ ಬಂದಿದೆ. ಮೊದಲಿಗಿಂತ ಈಗ ನೋಡಿದರೆ ಅನ್ನದಾನದ ವ್ಯವಸ್ಥೆ, ಸುಬ್ರಹ್ಮಣ್ಯ ದೇವಸ್ಥಾನ ಇರ್ಬೋದು, ಧರ್ಮಸ್ಥಳ ಇರ್ಬೋದು, ಕಟೀಲಿ ಇರ್ಬೋದು, ಸೌತಡ್ಗೆ ಇರ್ಬೋದು, ಅದರ ನಂತರ ಅನ್ನದಾನದೊಂದು ವ್ಯವಸ್ಥೆ ಅಂತೇಳಿ ಅದು ಪುತ್ತೂರು ಮಹಾಲಿಂಗೇಶ್ವರ ದೇವಸ್ಥಾನ. ಅದನ್ನು ನಾವು ML ಹೇಳ್ತೇವೆ. ಯಾಕೆಂತ ಹೇಳಿದ್ರೆ ಒಳ್ಳೆ ಕಾರ್ಯವನ್ನು ನಾವು ಒಳ್ಳೇದು ಅಂತ ಹೇಳಬೇಕು. ಯಾವುದು ತಪ್ಪುಂಟು ಅದನ್ನು ನಾವು ತಪ್ಪು ಅಂತ ಹೇಳಿ, ತಪ್ಪು ನಾವು ಇಲ್ಲ ಅಂತ ಹೇಳಿದರೆ ಮಹಾಲಿಂಗೇಶ್ವರ ನಮ್ಮನ್ನು ಕ್ಷಮಿಸಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತ ಹೇಳಿದರೆ ಅದಕ್ಕೆ ನಾವು ಹೇಳೋದು, ಶಾಸಕರೇ ದಯಮಾಡಿ ನೀವು ಇನ್ನೂ ಯಾವುದೇ ಪ್ರಶ್ನೆ ಇಡುವಾಗ ಮೊದಲಿಂದ ಯಾರೆಲ್ಲ ಮಾಡಿದ್ದಾರೆ, ಮೋಸ ಮಾಡಿದ್ದಾರೆ, ಇದು ಮೋಸ. ಒಬ್ಬೊಬ್ಬರು ಬಂದು ಒಂದೊಂದು ಮಾಡಿ ಮೋಸವಲ್ಲ ಮಾಡೋದು. ಇದು ಪ್ರಶ್ನೆ ಚಿಂತನೆದವರು ಮತ್ತು ವಾಸ್ತುತಜ್ಞರನವರು ಅವರಿಗೆ ಬೇಕಾದಾಗ ಅವರು ಮಾಡೋದು ಎಂಥದ್ದು? ಹಾಗಾದರೆ ಏನು ಭಕ್ತಾದಿಗಳು ಮಾತಾಡೋದಿಲ್ಲ ಅಂತೇಳಿ ಅವರು ಮಾಡುವುದಾ? ಅದಕ್ಕೆ ಒಂದು ನಮಗೆ ಕ್ಲಾರಿಫಿಕೇಶನ್ ಬೇಕು. ಯಾಕೆಂದರೆ ಎಲ್ಲಿಯೂ ಭಕ್ತಾದಿಗಳಿಗೆ ಮೋಸ ಆಗಬಾರ್ದು. ದೇವರು ಮತ್ತು ಭಕ್ತರಿಗೆ ಸಂಬಂಧ ಇರುವಂಥದ್ದು, ವ್ಯವಸ್ಥಾಪನಾ ಸಮಿತಿ ನಡುವಲ್ಲಿ ಇರುವಂಥದ್ದು. ನಾಳೆ ನೀವು ಹೋಗ್ತೀರಿ, ಇನ್ನೊಬ್ಬರು ಬರ್ತಾರೆ, ಅದು ಜಗದ ನಿಯಮ, ನಮಗೆ ಗೊತ್ತಿಲ್ಲ. ಆದರೆ ಈಗ ಮಾಸ್ಟರ್ ಪ್ಲ್ಯಾನಲ್ಲಿ ಈಗ ಅವ್ರು ಹೇಳಿದಾಗೆ ಎಲ್ಲ ಕಡೆಗಳಲ್ಲಿ ಗಾರ್ಡನ್ ಮತ್ತು ಅದು ಇದು ಹಾಕಿದರೆ ಜಾತ್ರೆ ಸಮಯದಲ್ಲಿ ಸ್ವಲ್ಪ ಜನರಿಗೆ ನಿಲ್ಲಿಕ್ಕೆಲ್ಲ ಸ್ವಲ್ಪ ತೊಂದರೆ ಆಗ್ಬೋದು. ಮತ್ತೊಂದು ನಿಮ್ಮ ಮಾಸ್ಟರ್ ಪ್ಲ್ಯಾನ್ ಯಾವ ರೀತಿಯಲ್ಲಿ ನೀವು ಅದನ್ನು ಮಾಡಲಿಕ್ಕೆ ನೀವು ಇದು ಮಾಡ್ತಿದ್ದೀರಾ, ಅದನ್ನು ಪೂರ್ಣವಾಗಿ ತಾವೇ ಮಾಡ್ತೀರಿ ಅಂತೇಳಿ ಭಕ್ತಾದಿಗಳಿಗೆ ಭರವಸೆ ಕೊಡಬೇಕು. ನಾಳೆ ನಿಮ್ಮ ಕಾಲಾವಧಿ ಮುಗ್ದ ನಂತರ ಅದು ಅಲ್ಲಿ ನಿಲ್ಲಬಾರ್ದು. ಈಗ ಕೆರೆ ನೋಡಿ, ಅಲ್ಲಿ ಅರ್ಧದಲ್ಲಿ ಬಾಕಿ ಆಗಿದೆ, ಸುತ್ತು ಕಾಂಪೌಂಡ್ ಇಲ್ಲ ನಮ್ಮ ಇದಕ್ಕೆ ದೇವಸ್ಥಾನಕ್ಕೆ, ದನ ಕಲ್ಲವು, ಏನೆಲ್ಲ ಅನಾಚಾರಗಳು ಏನೆಲ್ಲ ಆಗ್ತಾ ಉಂಟು ಈ ದೇವಸ್ಥಾನದ ಗದ್ದೆಯಲ್ಲಿ. ಯಾರು ನೋಡ್ತಿಲ್ಲ, ನಾವು ನೋಡ್ತೇವೆ ಅದನ್ನೆಲ್ಲ. ನಾವು ಖಾಲಿ ದೇವಸ್ಥಾನಕ್ಕೆ ಬಂದು ಕೈ ಮುಗಿದು ಹೋಗುವುದಿಲ್ಲ. ನಾವು ಇಲ್ಲಿ ಏನೆಲ್ಲ ನಡೀತದೆ ಎಲ್ಲವನ್ನು ನಾವು ನೋಡ್ತೇವೆ. ನೋಡಿ ನಾವು ಅವರ ಗಮನಕ್ಕೂ ಕೂಡ ತರ್ತೇವೆ. ನಾವು ಖಾಲಿ ರುದ್ರಾಭಿಷೇಕ ಮಾಡಿ ನಮ್ಮನ್ನು ಒಳ್ಳೆ ಮಾಡಿ ಅಂತೇಳಿ ನಾವು ದೇವರ ಹತ್ರ ಎಲ್ಲಿಯೂ ಕೇಳಲಿಲ್ಲ, ಎಲ್ಲರನ್ನು ಒಳ್ಳೆ ಮಾಡಿ ಅಂತೇ ನಾವು ಕೇಳಲಿಕ್ಕೆ ಬರುವಂಥವ್ರು. ಹಾಗಾಗಿ ಅದನ್ನೆಲ್ಲವನ್ನು ನೋಡಬೇಕು. ಮತ್ತೊಂದು ಭಕ್ತಾದಿಗಳು ಹೇಳುವಂಥ ಅಭಿಪ್ರಾಯಗಳನ್ನು ಸಕಾರಾತ್ಮಕವಾಗಿ ತಗೊಳ್ಬೇಕು ಅಧ್ಯಕ್ಷರು ದೇವಸ್ಥಾನದ. ಯಾಕೆಂದರೆ ನಾವು ಎಲ್ಲಿಯೂ ಕೂಡ ನಿಮ್ಮ ವೈಯಕ್ತಿಕ ನಾವು ಎಲ್ಲಿ ಮಾತಾಡೋದಿಲ್ಲ. ನಾವು ಇಲ್ಲಿ ದೇವಸ್ಥಾನದ ವಿಷಯದಲ್ಲಿ ಮಾತ್ರ ನಿಮ್ಮಲ್ಲಿ ನಾವು ಹೇಳುವಂಥದ್ದು. ನಮ್ಮ ಒಳ್ಳೆತನ ಇದ್ದರೆ ನೀವು ಸ್ವೀಕಾರ ಮಾಡಿ, ನಮ್ಮ ತಪ್ಪಿದರೆ ನೀವು ನಮ್ಮನ್ನು ಹೇಳಿ ನಿಮ್ಮ ತಪ್ಪಿದೆ ಅಂತೇಳಿ. ಇಷ್ಟೇ ಹೇಳಲಿಕ್ಕೆ ಇಚ್ಛೆ ಬರ್ತೇನೆ. ನಮಸ್ಕಾರ. ಥರ 2.5 ಇಂಚಿನಷ್ಟು ಕಡಿಮೆ ಇದೆ. ಅದನ್ನು ವಾಸ್ತುವಿನಲ್ಲಿ ಲೆಕ್ಕಾಚಾರ ಮಾಡಿದ್ದು ದೇವಸ್ಥಾನದ ಗೋಪುರಕ್ಕಿಂತ ಕಮ್ಮಿ ಇರುವ ರೀತಿಯಲ್ಲೇ ಇಟ್ಕೊಂಡಿದೆ ಅದನ್ನು. ಸೊ ಅದು ಯಾಕೆ ಅಷ್ಟು ಎತ್ತರ ಹೋದದ್ದು ಅಂತೇಳಿ ಹೇಳಿದರೆ, ಹಿಂದೆ ಆ ಹಾಲಿನ ಹಿಂದುಗಡೆ ಪುನಃ ಇನ್ನೊಂದು ಹಾಲ್ ಬರಬೇಕು. ನಮಗೆ ಅನ್ನಛತ್ರ ಕೆಳಗೆದ್ದು ಸಾಕಾಗೋದಿಲ್ಲ, ಮೇಲಿನ ಹಾಲ್ ಬರಬೇಕು. ಮೇಲಿನ ಹಾಲಿನ ಮಾಡನ್ನು ಗಮನದಲ್ಲಿಟ್ಟುಕೊಂಡು ಇದನ್ನು ಮಾಡಿದೆ. ಈಗ ಮುಂದಿನ ಕಮಿಟಿಯವರು ಅಥವಾ ಜೀರ್ಣೋದ್ಧಾರದಲ್ಲಿ ಈಗ ಮಾಡುವಾಗ ನಾವೇನು ಮೇಲಿನ ಹಾಲನ್ನು ಮಾಡ್ತದೆ, ಆ ಹಾಲಿನ ಮಾಡನ್ನು ಗಮನದಲ್ಲಿಟ್ಟುಕೊಂಡು ಅದನ್ನು ಈಗ ಎದುರಿದನ್ನು ಮುಗಿಸುವಾಗ ಮಾಡಿದ್ದು. ಮತ್ತು ತಾವು ಹೇಳಿದ ಹಾಗೆ ಇದನ್ನು ಮುಗಿಸಬೇಕು ಅಂತೇಳಿ ಹೇಳಿದರೆ ಆ ಸಂದರ್ಭದಲ್ಲಿ ಅದನ್ನು ಉಪಯೋಗಕ್ಕೆ ಬಿಡಲಿಕ್ಕೆ ಬೇಕಾಗಿ ಅದನ್ನು ಕಾರ್ಯಕ್ರಮ ಮಾಡಿದೆ. ಅದು ಶಾಸಕರ ಗಮನಕ್ಕೆ ತಂದು ಆ ಕಾರ್ಯಕ್ರಮ ಮಾಡಿದೆ. ಮತ್ತು ಮುಗಿಸುವಂತಹ ಜವಾಬ್ದಾರಿ ಮಹಾಲಿಂಗೇಶ್ವರ ದೇವಸ್ಥಾನ ನಮಗೆ ಅವಕಾಶ ಕೊಟ್ಟದ್ರಿಂದಾಗಿ ಈಗ ಸಂಪೂರ್ಣ ಆಗಿದೆ. ಎದುರಿನ ಮುಖಮಂಟಪ ಕೂಡ ಈಗ ವ್ಯವಸ್ಥೆಯನ್ನು ನಾವೇ ಸ್ವತಃವಾಗಿ ನಿಂತು, ಯಾವುದೇ ಸಂದರ್ಭದಲ್ಲಿ ನಾವು ಅಧಿಕಾರಕ್ಕೋಸ್ಕರ ಬಂದದ್ದು ಅಲ್ಲ, ಅಧಿಕಾರ ಮಾಡಲೂ ಇಲ್ಲ, ಸೇವಾಧಿಕಾರ ಅಂತ ಹೇಳುವಂಥದ್ದು ದೇವಸ್ಥಾನವನ್ನು ತಗೊಂಡಿದೆ. ಸಮಿತಿಯ ನಮ್ಮ ಅವಧಿ ಕಳೆದ ನಂತರ ಕೂಡ ಆ ಕೆಲಸವನ್ನು ಕಂಪ್ಲೀಟ್ ಮಾಡುವ ವ್ಯವಸ್ಥೆಯನ್ನು ಮಾಡಿದೆ. ಈಗ ಹರಿಪ್ರಸಾದ್ ಅವರು ಹೇಳಿದಾಗೆ ಅವರು ಉಲ್ಲೇಖ ಮಾಡಿರುವಂಥದ್ದು, ಈ ಹಿಂದೆ ಕನ್ಫ್ಯೂಷನ್ ಇದೆ, ಒಂದೊಂದು ಪ್ರಶ್ನೆಯವನು ಒಂದೊಂದು ವಿಚಾರ ಹೇಳ್ತಾನೆ. ನಮ್ಮ ಮನಸ್ಸಲ್ಲೂ ನಿಮ್ಮ ಮನಸ್ಸಲ್ಲಿ ಇರುವುದೇ ಇರುವುದು. ಭಕ್ತರು ಬಂದು ದುಡ್ಡು ಹಾಕೋದು, ಒಬ್ಬರು ಅಧ್ಯಕ್ಷ ಬರ್ತಾರೆ, ಒಬ್ಬ MLA ಇರ್ತಾರೆ, ಅವರಿಗೆ ಬೇಕಾಗ ಶಿವನ ಮೂರ್ತಿ ಅಲ್ಲಿ ಕೂಡಿಸೋದು, ಅಲ್ಲಿ ತಗೊಂಡೋಗಿ ಅದು ಯಾವ ಪ್ರಶ್ನೆಯವನು ಅಲ್ಲಿ ಶಿವನ ಮೂರ್ತಿ ಕೂಡಿಸ್ಬೇಕಂದ್ರೆ ಶಿವನ ಒಂದು ಮೂರ್ತಿಯನ್ನು ಮಾಡಿದ್ದು.
ಅದು ಯಾಕೆ ನಾವು ಇದನ್ನು ಈಗ ಯಾರು ಕೂಡಿಸಿದ್ದಾರೆ ಅಂತ ಅವರಿಗೆ ನೋವಾಗುವಂಥ ಸಂಗತಿಗಳಾಗ್ತದೆ. ಈಗ ಜಗನ್ನಾಥರಾವಿರುವಾಗ ಇದನ್ನು ಕಟ್ಟಿದ್ದಾರೆ. ವಾಸ್ತು ಪ್ರಕಾರ ಇಲ್ಲಿ ಕಟ್ಟಲಿಕ್ಕಿಲ್ಲ, ವಾಸ್ತು ಪ್ರಕಾರ ಅಲ್ಲಿ ನಾಗಂದು ಮಾಡಲಿಕ್ಕಿಲ್ಲ, ವಾಸ್ತು ಪ್ರಕಾರ ಅಲ್ಲಿ ಅಯ್ಯಪ್ಪಂದು ಮಾಡಲಿಕ್ಕಿಲ್ಲ. ಇದು ಧಾರ್ಮಿಕ ದತ್ತಿ ಇಲಾಖೆಯವರು ಕೂಡ ಇದನ್ನು ಉಲ್ಲೇಖ ಮಾಡಿದೆ. ಈ ಮಾಸ್ಟರ್ ಪ್ಲಾನನ್ನು ನಾವು ಮಾತ್ರ ಇಲ್ಲಿ ಮಾಡಿ ಪುನಃ ಧಾರ್ಮಿಕ ದತ್ತಿ ಇಲಾಖೆಯಲ್ಲಿ ಒಂದು 5 ಜನ ಇಂಜಿನಿಯರ್ಸ್ ವಾಸ್ತು ತಜ್ಞರು ಇರ್ತಾರೆ. ಅವರು ಕೂಡ ಇದನ್ನು ಉಲ್ಲೇಖ ಮಾಡಿ ನಮ್ಮ ಪ್ರಶ್ನೆಯಲ್ಲಿ ಹೇಗೆ ಕಂಡು ಬಂದಿದೆ ಅದೇ ರೀತಿ ಅವರು ಕೂಡ ಇದನ್ನು ಉಲ್ಲೇಖ ಮಾಡಿದೆ. ಇದನ್ನು ತೆಗಿಬೇಕು, ಬೇರೆ ಕಡೆ ಶಿಫ್ಟ್, ಅವರು ತೆಗೆದು ಅಲ್ಲಿ ಮಾಡಿ ಅಂತ ಹೇಳಿದಲ್ಲ, ಶಿಫ್ಟ್ ಮಾಡಬೇಕು, ಅಲ್ಲಿಂದ ರಥವನ್ನು ಅಲ್ಲಿ ನಿಲ್ಲಿಸಬೇಕು ಅಂತ ಹೇಳಿದ್ದಾರೆ. ವಾಸ್ತು ಪ್ರಕಾರ ರಥ ನಿಲ್ಲಿಸಲಿಕ್ಕೆ ಈ ಜಾಗ ಅಲ್ಲ, ರಥ ಅಲ್ಲಿ ಕೊಠಡಿ ಮಾಡಬೇಕು ಅಂತ ಹೇಳಿದ್ದಾರೆ. ಈ ಹಾಲನ್ನು ನಮಗೆ ಹಾಲು ಬೇಕಿದ್ರೆ ಅಲ್ಲಿ ಕಟ್ಟಬೇಕು ಅಂತ ಹೇಳಿದ್ದಾರೆ. ಅಲ್ಲಿ ಒಂದು ಲಾಂಜು, VIP ಲಾಂಜು, ಮತ್ತು ಅಲ್ಲಿ ರಥ ನಮ್ಮ ಹಾಲನ್ನು 1,000 ಜನರಿಗೆ ಬೇಕಾಗುವಂಥ ಹಾಲನ್ನು ಅಲ್ಲಿ ಮಾಡೋದು. ನಮಗೊಂದು ಅವಶ್ಯಕತೆ ಇರ್ತದೆ, ಏನಾದರೂ ಮಾಡಲಿಕ್ಕೆ ಮಿನಿಮಮ್ ಬೇಕಾಗುವಂಥದ್ದನ್ನು ಅಲ್ಲಿ ಮಾಡ್ಬೋದು. ಇದೆಲ್ಲ ಬಯಲಾಗಿ ಓಪನ್ ಆಗಿ ಇರಬೇಕು ಅಂತ. ಈಗ ಜಗನೇಶ್ವರರು ಕೂಡ ಹೇಳಿದರು, ಇಲ್ಲಿ ಜಾಸ್ತಿ ಕಟ್ಟಬೇಡಿ, ಜಾಸ್ತಿ ಕಟ್ಟಲಿಕ್ಕಿಲ್ಲ, ಎಲ್ಲ ಓಪನ್ ಆಗಿ ಆ ಸೈಡಲ್ಲೆಲ್ಲ ಪಾರ್ಕ್ ಮಾಡುವಂಥದ್ದು. ನಿನ್ನೆ ನಿಮಗೆ ಗೊತ್ತಿದೆ ನನ್ನಿಂದ ಜಾಸ್ತಿ, ನಾನು ನಿನ್ನೆ ಅಲ್ಲಿ ಅವರೆಲ್ಲ ರಸ್ತೆ ಇಲ್ಲ ಅಂತ ಬಂದಿದ್ದರು ನನ್ನ ಹತ್ರ ಕೇಳಲಿಕ್ಕೆ. ನಾನು ಬಂದಿದ್ದೆ ಅಲ್ಲಿಗೆ, ಅವರಿಗೆ ರಸ್ತೆ ಇಲ್ಲ. ಅದಕ್ಕೆ ಅಲ್ಲಿ ಒಬ್ಬರದು ಅವ್ರು ಇಲ್ಲಿ ಇದ್ದಾರೋ ಏನೋ ಗೊತ್ತಿಲ್ಲ, ನೀವು ಕೆಸರಡೊಂಜಿ ದಿನ ಮಾಡಿದವರು, ಆ ಕೆಸರಡೊಂಜಿ ದಿನ ಮಾಡಿದವ್ರ ಹತ್ರ ನಾನು ಕೇಳಿದೆ, ನಿಮ್ಮದೊಂದು ಅರ್ಧ ಎಕರೆ ಜಾಗೆ ಅದನ್ನು ನಮಗೆ ಹೀಗೆ ಬಂದು ಒಂದು ಅವ್ರದ್ದು ಇಬ್ಬರದು, ಒಂದು ಕ್ರಿಶ್ಚಿಯನ್ ಅವ್ರದ್ದು ಮತ್ತು ಅವ್ರದ್ದು ಜಾಗ ಅಡ್ಡ ಬರ್ತದೆ. ಅವರು ಕೂಡ ಅವ್ರಿಗೇನು ಅಭಿವೃದ್ಧಿ ಆಗಲಿಕ್ಕೆ ಆಗಲಿಲ್ಲ. ನಾನು ಸಾರಿ ಟು ಸೇ ದಿಸ್, ನಾನು ಅದನ್ನು ಹೇಳಬಾರ್ದು, ಆದರೂ ಅವರ ಜಾಗನೂ ಅದೇ ರೀತಿ ಇದೆ. ನಾನು ಅವ್ರ ಹತ್ರ ಕೇಳಿದೆ, ನಾವು ಸ್ಟ್ರೈಟ್ ಮಾಡ್ತೀವಿ, ನಿಮ್ಮದೊಂದು ಅರ್ಧ ಎಕರೆ ಜಾಗ ನಮಗೆ ಕೊಡಿ. 90% ಕ್ರಿಶ್ಚಿಯನ್ದು, ಅದಕ್ಕೆ ಮೊದಲಿದ್ದು ಒಂದು ಗದ್ದೆ ಇದೆ ಇವ್ರದ್ದು. ಅವರು ಕೂಡ ನಿನ್ನೆ ಒಪ್ಪಿದ್ದಾರೆ ನನ್ನ ಹತ್ರ. ಅವರನ್ನು ಕೂಡ ನಾಳೆ ಕರೆಸಿದ್ದೀನಿ ನನ್ನ ಕಚೇರಿಗೆ. ಆ ಗದ್ದೆಯನ್ನು ಮತ್ತು ಆ ಕ್ರಿಶ್ಚಿಯನ್ದು 1 ಎಕರೆ ಜಾಗವನ್ನು ಕೂಡ ನಾವು ಖರೀದಿ ಮಾಡಬೇಕು. ಖರೀದಿ ಮಾಡಿದರೆ ನಮ್ಮ ಸ್ಟ್ರೈಟ್ ನಮ್ಮದೊಂದು ಲೈನ್ ಆಗ್ತದೆ, ಮತ್ತು ಆ ರಸ್ತೆಯನ್ನು ಕರೆಕ್ಟ್ ನಾವು ಅಲ್ಲಿ ಮುಟ್ಟಿಸಿದರೆ ಪೂರ್ತಿ ಜಾಗ ನಮಗೆ ರೆಕ್ಟ್ಯಾಂಗ್ಲ್ ಆಗಿ ದೇವಸ್ಥಾನಕ್ಕೆ ಸಿಗ್ತದೆ. ನೀವೀಗ ಹೇಳಿದಾಗೆ ನಮಗೆ ಪರಿಧಿ ಇಲ್ಲ, ಕಾಂಪೌಂಡ್ ಇಲ್ಲ, ಅರ್ಜೆಂಟ್ ಲಾಕ್ ಮಾಡಬೇಕಂದ್ರೆ ನಮ್ಮ ಹತ್ರ ಲಾಕ್ ಇಲ್ಲ. ಇಲ್ಲಿಂದ ಓಪನು, ಅಲ್ಲಿಂದ ಓಪನು, ಇಲ್ಲಿಂದ ಓಪನು, ಎಲ್ಲಿ ಪರಿಧಿ ಅಂತ ಇಲ್ಲ ಇದೆ. ಅದಕ್ಕೆ ಫಸ್ಟ್ ಪರಿಧಿಯನ್ನು ಕೂಡ ಮಾಡಬೇಕು ನಾವು. 30 ಫೀಟ್ ರೋಡ್ ನಾವೇನು ಇದರಲ್ಲಿ ಮಾಸ್ಟರ್ ಪ್ಲಾನಲ್ಲಿ ಪ್ಲ್ಯಾನ್ ಮಾಡಿದ್ದೇವೆ, ಅದು ಹೊರಗಡೆ ಬಿಡುವಂಥದ್ದು. ಅದು ಹೊರಗಡೆಯಿಂದ ಹೊರಗೆ ಜನರಿಂದ ಆ ಕಡೆ ಬಂದು ನಮ್ಮ ಈ ಕಡೆವರೆಗೆ ಹೋಗ್ತಾರೆ. ಕೊಂಬೆಟ್ಟಿಗೆ ಹೋಗುವವರು ಅಲ್ಲಿಂದ ಬಂದು ಅಲ್ಲಿ ಹೋಗ್ತಾರೆ. ಇಲ್ಲಿಗೆ ಓಪನ್ ಇರ್ತೇವೆ, ಆದರೆ ಬೇಕಂತಾಗೂ ನಾವು ಇಲ್ಲಿ ಲಾಕ್ ಮಾಡಿದರೆ ದೇವಸ್ಥಾನದ ಪರಿಧಿ ಲಾಕಲ್ಲಿ ಈಗ ಮಾಸ್ಟರ್ ಪ್ಲ್ಯಾನಲ್ಲಿ ಬರ್ತದೆ. ಇನ್ನೊಂದು ನೀವು ಉಲ್ಲೇಖ ಮಾಡಿರುವಂಥದ್ದು, ಇದನ್ನು ಕಂಪ್ಲೀಟ್ ಮಾಡಬೇಕು 2 ವರ್ಷದಲ್ಲಿ ಅಂತ. ಅದಕ್ಕೆ ನಿಮಗೆ ಗೊತ್ತಿದ್ದಾಗೆ ಮೊನ್ನೆ ಮುಳಿಯ ಬಾಕಿಯವರನ್ನ ಉದ್ಯಮಿಯನ್ನು ಸೇರಿಸಿ 2 ವರ್ಷದಲ್ಲಿ ಮಾಡಬೇಕು ಅಂತ ಮಾಲಿಂಗೇಶ್ವರನ ಇಚ್ಛೆ. ನಮಗೆ ಇದನ್ನು ತೆಗಿಬೇಕು ಅಂತ ನೀವು ಹೇಳಿದಾಗೆ ಖಂಡಿತ ಇಲ್ಲ, ನಮ್ಮ ಮನಸ್ಸಲ್ಲಿ ಇದನ್ನು ತೆಗಿಬೇಕು. ಆದರೆ ನಾವು ಮಾಡುವಾಗ ನಿಮಗೆ ಹೇಳಿದಾಗೆ ಇಟ್ ಶುಡ್ ಬಿ ಫೈನಲ್. ಪುನಃ ನಾವು ಪ್ರಶ್ನೆಯಲ್ಲಿ ಪರಿಹಾರ ತಗೊಳ್ಳೋದು, ಆಗ ಪರಿಹಾರ ಆಗ್ತದೆ. ಪರಿಹಾರ ಆದ ನಂತರ ಪುನಃ ನೆಕ್ಸ್ಟ್ ಪ್ರಶ್ನೆ ಇಡುವಾಗ ಇದು ಅಂತ ಬರ್ತದೆ. ಅದಕ್ಕಾಗಿ ಒಮ್ಮೆ ಒನ್ಸ್ ಫಾರ್ ಆಲ್ ನಾವು ಸಾರ್ವಜನಿಕರು ಡಿಸಿಷನ್ ಮಾಡಬೇಕು, ತೆಗಿಬೇಕಾ ಬೇಡವಾ ಇಲ್ಲ. ಇನ್ನೊಂದು ಅದಕ್ಕಾಗಿ ಒಂದು ಪ್ರಶ್ನೆ ಇಟ್ಟು ಆ ಪ್ರಶ್ನೆಯಲ್ಲಿ ಹೇಗೆ ಚಿಂತನೆ ಆಗ್ತದೆ ಹಾಗೆ ಮಾಡೋದು ಅಂತ ಒಂದು ಥರ್ಡ್ ಬೇರೆ ಒಬ್ಬರನ್ನು ಕರೆಸೋದ ಅಲ್ಲ. ಮತ್ತು ನೀವು ಹೇಳಿದಾಗ ಎಲ್ಲರನ್ನು ಹಿಂದೆ ಕರೆಸಿ ಯಾರೂ ಬರಲಿಕ್ಕಿಲ್ಲ, ಅವರನ್ನು ಕರೆಸಿದರೆ ಯಾರೂ ಬರಲಿಕ್ಕಿಲ್ಲ, ಅವರೆಲ್ಲ ತಪ್ಪಿಸಿ ಅಲ್ಲಿ ಹೋಗ್ಬಿಟ್ಟಾರು. ಈಗ ಸಮಸ್ಯೆ ಅದು ಅವರಿಂದ ಮತ್ತೆ ಭಕ್ತರಿಂದ ಸಮಸ್ಯೆ ಆಗಲಿಲ್ಲ ದೇವಸ್ಥಾನಕ್ಕೆ, ಅವರನ್ನೇ ವ್ಯವಸ್ಥಾಪಕರಿಂದ ಸಮಸ್ಯೆ ಮತ್ತು ಚಿಂತನೆ ಅವರಿಂದ ಸಮಸ್ಯೆ ಅಲ್ಲ. ಅದೇ ಅದು ಸಮಸ್ಯೆ ಅಂತ ಹೇಳಿ ಎಲ್ಲಿಯಾದ್ರೂ ಕಂಡು ಬಂದ್ರೆ ಪ್ರಶ್ನೆ ಚಿಂತನೆಯಲ್ಲಿ ನೋಡಿಬೇಕಾದ್ರೆ ಅದು 50-50 ಇದೆ. ನಾನು ಅದರಲ್ಲಿ ಉಲ್ಲೇಖ ಮಾಡಲಿಕ್ಕೆ ಆಗುದಿಲ್ಲ. 50-50 ಇದೆ, ಆ ಕಡೆನೂ ಅವ್ರದ್ದು ಇದೆ. ಈಗ ಆಗುದಿಲ್ಲ ಅಂತ ಹೇಳ್ತಾರೆ. ಈಗ ನಾವು ಮೊನ್ನೆ ಅವ್ರು ಆಗುದೇ ಇಲ್ಲ ತೆಗಿಬೇಕು ಅಂತ ಹೇಳಿದ್ರು, ತಂದ್ರೆ ದಾದಾಲಾಗಿ ಪರಿಹಾರ ಕೊಡಲಿ ಅಂತ ಹೇಳಿ ಒಂದು ಪೂಜೆ ಹೇಳಿ ಇನ್ನೊಂದು ಪರಿಹಾರವನ್ನು ಮಾಡಬೇಕಾಗ್ತದೆ. ನಮಗೆ ತೆಗಿಲಿಕ್ಕೆ ಆಗುದಿಲ್ಲ ಅಂತ. ಸೊ ದೇವಸ್ಥಾನವನ್ನು 2 ವಿಚಾರದಲ್ಲಿ ಶಿಫ್ಟ್ ಮಾಡ್ಬೋದಂತೆ. ಯಾವುದೇ ಒಂದು ದೇವಸ್ಥಾನಗಳನ್ನು ಕೇಂದ್ರಗಳನ್ನು ಶಿಫ್ಟ್ ಮಾಡಬೇಕಿದ್ರೆ 2 ರೂಲ್ ಇರುವುದಂತೆ ನನಗೆ ಗೊತ್ತಿದ್ದಾಗೆ. ಒಂದು ರಾಜಾದೇಶ ಅಂತ ಹೇಳ್ತಾರೆ, ಇನ್ನೊಂದು ಪ್ರಕೃತಿ ಅಂತ ಹೇಳ್ತಾರೆ. ಇದು 2ಕ್ಕೆ ಮಾತ್ರ ಅವಕಾಶ ಇರುವಂಥದ್ದು. ನಾನು ಹೇಳುವಂಥದ್ದು, ದೇವರಿಗೆ ಸಮಾಧಾನ ಇಲ್ಲದ್ರೆ ಇದು ಆಫ್ಟರ್ ಆಲ್ 1-2-3 ಕೋಟಿ ಖರ್ಚು ಮಾಡಿ ಯಾರೂ ಬರುವುದಿಲ್ಲ ಇಲ್ಲಿಗೆ. ನನ್ನ ಅಭಿಪ್ರಾಯ, ನನಗೆ ತೆಗಿಬೇಕಂತ ಖಂಡಿತ ಇಲ್ಲ. ನಾವು ಮಾಡುವಾಗ ಒನ್ಸ್ ಫಾರ್ ಆಲ್ ಇದನ್ನು ತೆಗೆದ್ರೆ ಬಯಲು ಸೀಮೆ ಆಗ್ತದೆ ಅಂತ, ಭಾರಿ ಚಂದ ಆಗ್ತದೆ. ನಿಮಗೆ ಒಂದು ನೋಡಲಿಕ್ಕೂ ಕೂಡ ಇದನ್ನು 2 ಜಾಗ ತೆಗೆದ್ರೆ ನೀವು ನೋಡಿ ಆಲೋಚನೆ ಮಾಡಿ. ಅವ್ರದ್ದು ಕೆಸರು ಗದ್ದೆದು ಒಂದು ಗದ್ದೆ, ಅದು ಹಾಗೇನೆ ಇಟ್ಟದ್ದೇ ಯಾಕೆ ದೇವರಿಗೆ ಬೇಕಾಗಿ, ಇಲ್ಲಾಂದರೆ ಅದು ಉಳಿತಿರಲಿಲ್ಲ. ಇಷ್ಟು ವರ್ಷ ಉಳಿತಿತ್ತ?
ನೀವು ಆಲೋಚನೆ ಮಾಡಿ. ಆ ಕ್ರಿಶ್ಚಿಯನ್ ಅವ್ರದ್ದು ಜಾಗ ಇಷ್ಟವರೆಗೆ ಉಳಿತಿತ್ತ, ಅದು ಸಂದದ್ದು ದೇವರಿಗೇನೆ. ಅವರು ಪಾಪ ನಾನು ನಿನ್ನೆ ಹೇಳಿದಾಗ ಇಜ್ಜಿ ಸರ್ ಈತ ಜಾಗೇನೆ ಅಂಕಲ ಕೊರಪ ಅಂತ ಒಂದು ಓರಲ್ ಆಗಿ ಹೇಳಿದ್ದಾರೆ. ಅವರ ಕುಟುಂಬವನ್ನು ಕರ್ಕೊಂಡು ಬರ್ತೀನಿ ಅಂತ ಹೇಳಿದ್ದಾರೆ. ಅವ್ರಿಗೇನು ಕೊಡ್ತದೆ, ಧರ್ಮಕ್ಕೆ ಅಲ್ಲ, ಅವರಿಗೆ ಕೊಟ್ಟು ಏನಾದರೂ ಮಾಡಿ ಅದನ್ನು ತಗೊಂಡ್ರೆ ನಮಗೆ ಸ್ಟ್ರೈಟ್ ಜಾಗ ಆಗ್ತದೆ. ಆ ರೀತಿ ಮಾಡಿದರೆ ಒಳ್ಳೆಯದಾಗ್ತದೆ ಅಂತ ನನ್ನ ಅನಿಸಿಕೆ. ಮತ್ತು ಈಗ ಕೆಲವರೆಲ್ಲ ಹೇಳಿದ್ದಾರೆ ಪ್ರಶ್ನೆ ಚಿಂತನೆ ಮಾಡಬೇಕು. ಇಲ್ಲಿ ಕಾರ್ಯಕ್ರಮಗಳು ಆಗೋದಿಲ್ಲ. 500 ರೂಪಾಯಿ ಇಲ್ಲಿ ಕೊಡೋದೆಷ್ಟು? ಈಗ ನೋಡಿ, ಇಲ್ಲಿ ಹೈಯೆಸ್ಟ್ ಕಾರ್ಯಕ್ರಮಗಳು ಆಗಬೇಕಿತ್ತು. ಯಾಕಂತ ಹೇಳಿದ್ರೆ ಬಡವರಿಗೂ ಕೂಡ ಮದುವೆ ಆಗ್ಬೋದು ದೇವಸ್ಥಾನದಲ್ಲಿ, ಊಟ ಅಲ್ಲಿದೆ, ವೇದಿ ಇಲ್ಲಿದ್ದು ಮಾತ್ರ 5,000 ಕೊಟ್ಟರೆ ಆಯ್ತು. 5,000 ಎಷ್ಟು ಚಾರ್ಜ್ ಮಾಡಿದೆ ಇದಕ್ಕೆ? 20,000 ಎಷ್ಟು ಮಾಡ್ತಾರೆ. ಬಡವರಿಗೆ ಅಲ್ಲಿ ಹೋಗಿ ಊಟ ವ್ಯವಸ್ಥೆಗಳು ಅಲ್ಲಿದೆ. ನಾವು 1,000 ನಮಗೆ ಹಾಲು ಬೇಕಂತ ಹೇಳಿದ್ರೆ ಒಂದು 500ರಿಂದ 800 ಜನರದೊಂದು ಹಾಲು ಆ ತುದಿಯಲ್ಲಿ ಮಾಡಿದರೆ ಎಲ್ಲ ವ್ಯವಸ್ಥೆಗಳು ಸರಿ ಆಗ್ತದೆ. ಇದೆಲ್ಲ ಓಪನ್ ಆಗ್ತದೆ. ಎದುರು ಗದ್ದೆ ದೊಡ್ಡದು ನೋಡುವಾಗ ಡೈರೆಕ್ಟ್ ನಮಗೂ ಕೂಡ ಅಲ್ಲಿಂದ ನಿಂತು ನೋಡಿದರೆ ಆ ಕಡೆ ರಸ್ತೆ ಕಾಣಬೇಕು. ಆನಂತರ ಕಾಣಬೇಕು ರಾಷ್ಟ್ರಧ್ವಜ ಕಾಣಬೇಕು ಅಂತ ಅದಕ್ಕೊಂದು ರಾಷ್ಟ್ರಧ್ವಜನೂ ಕೂಡ ಅಲ್ಲಿ ಹಾಕ್ತೀವಿ ಎದುರುಗಡೆ ನಿಮ್ಮ ಪಾರ್ಕಿನಲ್ಲಿ. ಹಾಗೆ ಕಲ್ಪನೆ ಇದೆ. ಇದಕ್ಕೆ ಪೂರಕವಾಗಿ ನಿಮ್ಮ ಮಾಹಿತಿಗಳನ್ನು ಸಾರ್ವಜನಿಕರಿಗೆ ಹೇಗೆ ಬೇಕು ಹಾಗೆ ಮಾಡುವಂಥದ್ದು. ಅಶೋಕ್ ರೈದು ಒಬ್ಬರದ್ದು ದುಡ್ಡಿಲ್ಲ, ಇಲ್ಲ ಈಶ್ವರ ಬಡ್ಡಿದು ಒಬ್ಬರು ದುಡ್ಡಿಲ್ಲ, ಅದು ನಿಮ್ಮ ಅವಧಿಯಲ್ಲಿ ಮಾಡಬೇಕು. ಮಹಾಲಿಂಗೇಶ್ವರ ಏನೇನೋ ಮಾತಿ ಕೊಡ್ತಾನೆ ಆ ಪ್ರಕಾರ ನಾವು ಮಾಡ್ತೇವೆ. ಯಾರಿಗೆ ಎಷ್ಟು ಯಾವತ್ತು ಅಂತ ಗೊತ್ತಿಲ್ಲ. ಸಾರ್ವಜನಿಕರು ಮತ್ತು ದೇವರ ಆಶೀರ್ವಾದ ಒಂದೇ ಅಂತೆ. ಹಾಗೆ ಅದರ ಪ್ರಕಾರ ನಮಗೆ ಎಷ್ಟು ಕಂಪ್ಲೀಟ್ ಮಾಡಲಿಕ್ಕೆ ಆಗ್ತದೆ ಕಲ್ಪನೆ ಇದೆ. ನಮಗೆ ಕಲ್ಪನೆ ಇದೆ. 2 ವರ್ಷದಲ್ಲಿ ಮಾಡಿ ಒಳ್ಳೆಯ ಬ್ರಹ್ಮಕಲಶವನ್ನು ಮಾಡಬೇಕು, ಎಲ್ಲರನ್ನೂ ಸೇರಿಸಬೇಕು. ನೀವು ಹೇಳಿದಾಗೆ ರಾಜಕೀಯವನ್ನು ಇಲ್ಲಿ ಮಾಡಬಾರ್ದು ಅಂತ ಇದೆ. ಕೆಲವು ಸಲ ಈಗ ಉದ್ಘಾಟನೆಗೆ ಕರೆದ್ರೂ ನಮಗೆ ನೋವಾಗಿದೆ ಅಂತ ಹೇಳಿದ್ರಿ. ಅವರು ಒಂದು ಶ್ರಮಪಟ್ಟು 2 ವರ್ಷದಲ್ಲಿ ಒಂದಷ್ಟು ಕಾರ್ಯಕ್ರಮವನ್ನು ಮಾಡಿ ನಾನು ಕರೆಯುವಾಗ ಅವರ ಹಂತಕ್ಕೆ ಒಂದು ಮಾಡಿದೆ. ಮತ್ತು ಅವಧಿ ಮುಗೀತಾ ಬಂತು. ಅವರು ಒಳ್ಳೆ ಕೆಲಸ ಮಾಡಿದ್ದಾರೆ. ಅವರು ಸ್ವಂತ ದುಡ್ಡೇ ಒಂದು 30 ಲಕ್ಷ ರೂಪಾಯಿ ಈ ದೇವಸ್ಥಾನಕ್ಕೆ ಹಾಕಿದ್ದಾರೆ. ಈಗಲೂ ಅದನ್ನು ಮಾಡ್ತಾ ಇದ್ದಾರೆ. ಹಾಗೆ ನಾವು ಒಬ್ಬರನ್ನು ಇದು ಮಾಡಲಿಕ್ಕೆ ಆಗೋದಿಲ್ಲ, ಕರೆದಾಗ ನಾನು ಹೋಗುವುದಿಲ್ಲ ಅಂತಲೂ ಹೇಳಲಿಕ್ಕೆ ಆಗೋದಿಲ್ಲ. ಒಂದು ಹಂತದಲ್ಲಿ ಮುಗಿಸಿದ್ದಾರೆ. ಅದಕ್ಕೆ ನಾವು ಪೂರಕವಾಗಿ ಸ್ಪಂದಿಸಬೇಕಾಗುವಂಥ ನಾವು ಸಾರ್ವಜನಿಕ ಜೀವನದಲ್ಲಿ ಇರುವವರು. ಆದ್ದರಿಂದ ಎಲ್ಲದಕ್ಕೂ ಹೊಂದಾಣಿಕೆ ಮಾಡಿಕೊಂಡು ಹೋಗುವಂಥ ಅವಶ್ಯಕತೆ ಇರ್ತದೆ. ಆದರೆ ತಪ್ಪು ಮಾಡಿ ಹೊಂದಾಣಿಕೆ ಮಾಡೋದಿಲ್ಲ, ಹಂತಕ್ಕೆ ಹೊಂದಾಣಿಕೆ ಮಾಡ್ಕೊಂಡು ಹೋಗುವಂಥ ಅವಶ್ಯಕತೆ ಇದೆ ಅಂತ ಕೂಡ ನೀವು ಕೂಡ ತಿಳ್ಕೊಂಡಿದ್ರಿ ಅಂತ ನಾನು ಭಾವಿಸ್ತೇನೆ. ನನ್ನ ಸಮಿತಿಯ ಅಧ್ಯಕ್ಷರೇ, ಸದಸ್ಯರೇ ಹಾಗೂ ಬ್ರಹ್ಮಕಲಶೋತ್ಸವ ಸಮಿತಿಯ ಪದಾಧಿಕಾರಿಗಳೇ, ನಾನು ಸುದರ್ಶನ್, ನಾನು ಶ್ರೀ ಮಹಾಲಿಂಗೇಶ್ವರ ದೇವರ ಪಡ್ನೂರು ಗ್ರಾಮ ಸೇವಾ ಸಮಿತಿಯ ಸದಸ್ಯನಾಗಿ ನಿಮ್ಮ ಮುಂದೆ ಒಂದೆರಡು ಮಾತುಗಳನ್ನ ಆಡಲಿಕ್ಕೆ ಇಷ್ಟಪಡ್ತಿದ್ದೇನೆ. ನಾನು ಒಂದೇ ವಿಷಯದಲ್ಲಿ ಹೆಚ್ಚಿನ ಚರ್ಚೆಯನ್ನು ಮಾಡಲಿಕ್ಕೆ ಮುಂದಾಗೋದಿಲ್ಲ. ಇವತ್ತು ಏನು ಅಜೆಂಡವನ್ನು ಇಟ್ಟು ಈ ಸಭೆಯನ್ನು ಕರೆದಿದ್ದೀರಿ ಅದಕ್ಕೆ ಪೂರಕವಾಗಿ ಮಾತ್ರ ನಾನು ಮಾತಾಡ್ತೇನೆ. ಏನು ಅಂತ ಹೇಳಿದರೆ, ನನ್ನದು ಒಂದು ಈ ಬ್ರಹ್ಮಕಲಶೋತ್ಸವ ನಡೆಯುವ ಮೊದಲು ನಮ್ಮ ಏನು ಕೆರೆಯ ಅಭಿವೃದ್ಧಿ ಆಗ್ತದೆ, ಆಗ ಕೆರೆಯ ಹೂಳೆತ್ತುವಂಥ ಕೆಲಸವನ್ನು ಈ ಮುಂದಿನ ಮಳೆಗಾಲದ ಮೊದಲು ಅಂದರೆ ಜಾತ್ರೆಯ ಮೊದಲು ಮಾಡುವಂಥ ಕೆಲಸ ಆಗಬೇಕು. ಯಾಕೆಂದರೆ 5-6 ದಶಕಗಳ ಹಿಂದೆ ಬಕೆಟಿನಲ್ಲಿ ಎಲ್ಲ ಜನರು ಹೂಳನ್ನು ಎತ್ತುವ ಮೂಲಕ ಈ ಒಂದು ಸೇವಾ ಕಾರ್ಯವನ್ನು ಮಾಡಿ ಕೆರೆಯನ್ನು ಶುದ್ಧ ಮಾಡಿದರು. ಈಗ ಕೆರೆ ಅಭಿವೃದ್ಧಿ ಆಗ್ತಾ ಇದೆ. ಅದಕ್ಕೆ ಪೂರಕವಾಗಿ ಕೆರೆ ಹೂಳ ಎತ್ತುವ ಕೆಲಸವನ್ನು ಭಕ್ತರ ಕೈಯಲ್ಲಿ ಮಾಡಿಸಬೇಕು. ಅದಕ್ಕೋಸ್ಕರ ಪ್ರತಿ ಗ್ರಾಮಗಳಲ್ಲಿ ಭಕ್ತರು ಸನ್ನದ್ಧರಾಗಿದ್ದಾರೆ. ಇದನ್ನು ಗಮನದಲ್ಲಿ ಇಟ್ಕೊಳ್ಬೇಕು. ಆಮೇಲೆ ಸುತ್ತಿನ ತಡೆಬೇಲಿ ಏನಿದೆ ಇದನ್ನು ಸಂಪೂರ್ಣವಾಗಿ ತೆಗೆದು ಭದ್ರವಾಗಿ ಮಾಡಬೇಕು. ಮತ್ತು ಉಳಿದಂಥ ಅಭಿವೃದ್ಧಿ ಕಾರ್ಯಗಳನ್ನು ನೀವು ಮಾಸ್ಟರ್ ಪ್ಲ್ಯಾನ್ನಲ್ಲಿ ತೋರಿಸಿದ್ದೀರಿ, ಅದು ಮಾಡೋದಕ್ಕೆ ನನ್ನದೇನು ಅಡ್ಡಿ ಇಲ್ಲ. ಸಭಾಭವನದ ವಿಚಾರ ಬಂದಾಗ ಇದನ್ನು ಸುಮಾರು 20 ವರ್ಷಗಳಿಂದ ಆರಂಭ ಆಗಿದೆ, ಇನ್ನೂ ಅಂತ್ಯ ಆಗಿಲ್ಲ ಅಂತ ಹೇಳಿದರು, ಈಗ ಉಲ್ಲೇಖ ಮಾಡಿದರು. ಆನಂತರ 2-3 ಅಷ್ಟಮಂಗಲ ಪ್ರಶ್ನೆಗಳಲ್ಲಿ ಉಲ್ಲೇಖವಾದಾಗ ಬಹಳ ಚರ್ಚೆ ಆಗಿದೆ. ಅದರಲ್ಲಿ ಎಲ್ಲದರಲ್ಲಿಯೂ ನಾನು ಪಾಲ್ಗೊಂಡಿದ್ದೆ. ಈಗ ಉಳಿಸ್ಬೇಕಾ ತೆಗಿಬೇಕಾ ಅನ್ನುವಂಥ ಕಟ್ಟಕಡೆಯ ಪ್ರಶ್ನೆ ಬಂದಾಗ ತೆಗೀಲಿಕ್ಕೆ ಸರ್ಕಾರದ ಕಾನೂನು ಇರ್ತದೆ, ಅದಕ್ಕಷ್ಟೊಂದಷ್ಟು ಜನ ವಿರೋಧ ಇದ್ದಾರೆ ಅಂತಾದರೆ ಇದನ್ನು ಎತ್ತರವನ್ನು ತಗ್ಗಿಸಬೇಕು ಅಂತ ಸಲಹೆ ಕೊಟ್ಟಿದ್ದಾರೆ. 1 ಅಡಿಯ 1 ಮೀಟರ್ನಷ್ಟು ತಗ್ಗಿಸಿ ಈ ಟ್ರಸ್ಸನ್ನು ರಿಮೂವ್ ಮಾಡಿ ಉಳಿಸ್ಕೊಳ್ಬೋದು. ಮತ್ತು ಕಳೆದ ಪ್ರಶ್ನಾಚಿಂತನೆಯಲ್ಲಿ ಮುಳಿಯ ಕೇಶವ ಪ್ರಸಾದ್ ಅವರು ಇದಕ್ಕೆ ಪರಿಹಾರಾರ್ಥವಾಗಿ ಆವರಣವನ್ನು ಮಾಡಿದರು, ಒಂದಷ್ಟು ರಿಪೇರಿಯನ್ನೆಲ್ಲ ಮಾಡಿದರು. ಆ ನಂತರ ಬಾಡಿಗೆ ಸ್ವಲ್ಪ ಬರಲಿಕ್ಕೆ ಸುಧಾರಣೆ ಆಗಿತ್ತು, ಆದರೆ ಮೇಲ್ಛಾವಣಿ ಸುಧಾರಣೆ ಆಗಿಲ್ಲ. ಇದನ್ನು ನೀವು ಮಾಡಿ ಇದರ ಎಂಟ್ರೆನ್ಸನ್ನು, ಪ್ರವೇಶ ದ್ವಾರವನ್ನು ಬದಲಾಯಿಸಿ ಇದ್ರೆ ಇದನ್ನು ಹೀಗೆ ಸ್ವಲ್ಪ ಮಟ್ಟಿಗೆ ಉಪಯೋಗಿಸ್ಕೊಳ್ಬೋದು. ಮತ್ತು ಬದಲಾಗಿ ಪಂಚಾಕ್ಷರಿ ಮಂಟಪ ಏನಿದೆ ಇದನ್ನು ಒಂದು ಸಣ್ಣ ಸಭಾಭವನವಾಗಿ ಮಾಡಿದರೆ ಅದು ಉಪಯೋಗ ಆಗ್ತದೆ ಅಂತ ಹೇಳುವಂಥ ಭಾವನೆ ನನ್ನ ಹತ್ರ ಇದೆ. ಹಾಗೆ ನಿಮ್ಮ ಮಾಸ್ಟರ್ ಪ್ಲ್ಯಾನ್ನಲ್ಲಿ ತೋರಿಸಿದ ಹಾಗೆ ಕಂಬಳದ ಏನು ಗ್ಯಾಲರಿ ಇದೆ ಇದು
ಕಂಬಳದ ನಮ್ಮ ರಥಬೀದಿ ಇದೆ, ಆ ಕಡೆಗೆ ಜಾಸ್ತಿ ಗ್ಯಾಲರಿಯನ್ನು ತೋರಿಸಿದ್ದೀರಿ. ಬಹುಶಃ ಅದನ್ನು ಹೊರಭಾಗಕ್ಕೆ ಜಾಸ್ತಿ ಗ್ಯಾಲರಿಯನ್ನು ಮಾಡುವ ಮೂಲಕ ಅದು ಕಂಬಳ ವೀಕ್ಷಣೆಗೂ ಆಗ್ತದೆ, ಜಾತ್ರೆ ವೀಕ್ಷಣೆಗೂ ಆಗ್ತದೆ. ಇದನ್ನು ತಾವು ದಯವಿಟ್ಟು ಗಮನ ಇಟ್ಟುಕೊಂಡು ಮಾಡಬೇಕು ಅಂತ ನನ್ನ ಮನವಿ ಇದೆ. ಆನಂತರ STP ಅನ್ನೋದು ನಾನು ವಿವರಣೆಯಾಗಿ ಹೇಳಬಹುದಿಲ್ಲ. ಇಲ್ಲಿ ನೀರು ಕೆಳಮುಖವಾಗಿ ಹರಿದು ಈ ಭಾಗದಲ್ಲಿ, ಹಾಗಿರುವಾಗ STP ಅನ್ನೋದು ಮೇಲ್ಭಾಗದಲ್ಲಿ ಇದ್ದರೆ ನೀರನ್ನು ಯಾವ ಆ ಕಡೆಗೆ ಹರಿಸಿ STP ಕೆಲಸವನ್ನು ಮಾಡ್ತದೆ ಅಂತ ನನಗೆ ಗೊತ್ತಾಗೋದಿಲ್ಲ. ಕೆಳಮುಖವಾಗಿ ಕೆಳಭಾಗದಲ್ಲಿ STPಯನ್ನು ಮಾಡಿದರೆ ಮಾಡ್ಬೋದು. ಅದು ನೀರು ಶುದ್ಧೀಕರಣ ಮಾಡುವಂಥದ್ದು, ರೀಸೈಕಲ್ ಮಾಡುವಂಥದ್ದು ಅಂತ ಕಾಣ್ತದೆ. ಮತ್ತು ಅದು ಹೊರಭಾಗಕ್ಕೆ ಈ ಭಾಗಕ್ಕೆ ಬಂದರೆ ಒಳ್ಳೆಯದು ಅಂತ ಕಾಣ್ತದೆ. ಕಂಬಳದ ಕರೆಯ ಭಾಗಕ್ಕೆಲ್ಲ ನೀವು ತೋರಿಸಿದ ಪ್ರಕಾರ ಇನ್ನೊಂದು ಭಾಗದಲ್ಲಿ ಕಾಣ್ತಾ ಇದೆ. ಅಲ್ಲಲ್ಲ, ನಾವು ಅಲ್ಲಿ ಈ ಭಾಗದಲ್ಲಿ ಮಾಡಿದ್ದು ಪ್ಲ್ಯಾನು. ಆ ಕ್ರಿಶ್ಚಿಯನ್ ಅವರ ಜಾಗ ಇದೆಲ್ಲ, ಆ ತುದಿಯಲ್ಲಿ ನಾವು ಪ್ಲಾನ್ ಮಾಡಿದ್ದು. ವೇಸ್ಟ್ ವಾಟರ್ ಭೌಗೋಳಿಕವಾಗಿ ಆ ಭಾಗ ಸರಿಯಾಗಿದೆ, ನಾವು ಪ್ಲಾನ್ ಹಾಗೆ ಇತ್ತು. ಹೌದು. ಮತ್ತೆ ಅಲ್ಲಿ ಒಂದು ವೇಸ್ಟ್ ವಾಟರ್ ಅಲ್ಲಿ ಮಾಡಬಾರ್ದು ಅಂತದಕ್ಕೆ. ಮತ್ತೆ ಈ ತುದಿ ನಮಗೆ ನೀವು ಹೇಳಿದ್ದು ಕರೆಕ್ಟು, ಭೌಗೋಳಿಕವಾಗಿ ಅದು ಕರೆಕ್ಟ್ ರನ್ ಆಗ್ತದೆ. ಅಲ್ಲಿ ಕಾರ್ನರ್ಗೆ ಎಲ್ಲವನ್ನೂ ಡೈವರ್ಟ್ ಮಾಡಬೇಕು. ಅದು ಮಾಡಿದ್ರೆ ಒಳ್ಳೇದು ಅಂತ ನನ್ನ ಅಭಿಪ್ರಾಯ ಇದೆ. ದಯವಿಟ್ಟು ಗಮನದಲ್ಲಿ. ಮತ್ತೆ ನೀವು ಮಾಡಬಾರ್ದು ಅಂತ ಪ್ರಶ್ನೆಯಲ್ಲಿ ಬಂದಿದೆ, ಅದಕ್ಕೆ ಕಾರ್ನರ್ ಕೊಟ್ಟು ಅದನ್ನು ಇನ್ನೊಮ್ಮೆ ಚಿಂತನೆ ಮಾಡೋದು ಒಳ್ಳೇದು. ಅಲ್ಲ, ಒಮ್ಮೆ ಅದು ನಾವು ನೋಡ್ಕೊಳ್ಬೇಕು ಕೆಲವು ವಿಷಯವನ್ನು. ನೀವು ಗೊತ್ತಿರಬಹುದು, ಅಷ್ಟಮಂಗಳದಲ್ಲಿ ಬೇರೆ ಬೇರೆ ಅಭಿಪ್ರಾಯಗಳು, ಭಿನ್ನಾಭಿಪ್ರಾಯಗಳು ಬಂದು ಎಷ್ಟು ಗೊಂದಲ. ವಾಸ್ತು ಪ್ರಕಾರವನ್ನು ನಾವು ನೋಡಿದ್ರೆ ಅಲ್ಲಿ ಮಾಡಿಕ್ಕೆ ಆಗಲ್ಲ. ನಾವು ಅದು ಈಗ ಮಾಡುವಂಥದ್ದನ್ನು ಫೈನಲ್ ಮಾಡಬೇಕು. ಇನ್ನು ಪುನಃ ಅಲ್ಲಿ ಮಾಡಿದ್ರು ತಪ್ಪಾಯಿತು, ಇಲ್ಲಿ ಮಾಡಿದ ನಾವು ವಾಸ್ತುವನ್ನು ಇದನ್ನು ಎರಡನ್ನು ಜೋಡಿಸ್ಕೊಂಡು ಮಾಡಿದ್ವಿ ಸಾಧಾರಣ. ಸೊ ಅದು ವೇಸ್ಟ್ ವಾಟ್ರು, ಮತ್ತು ಅಲ್ಲಿ ಮಾಡಬಾರ್ದು ವಾಸ್ತು ಪ್ರಕಾರ ಇಲ್ಲಿಗೆ ಬರುವಂಥದ್ದು. ಮತ್ತು ಈಗ ನೀವು ರಥದ ಶೆಡ್ಡನ್ನು ಸ್ಥಳಾಂತರ ಮಾಡುವಂಥ ಯೋಜನೆಯನ್ನು ಮಾಡಿದ್ದೀರಿ. ಏನು ರಥದ ಪೂಜೆ ನಡೆಯುತ್ತದೆ, ರಥವನ್ನು ಒಂದು ನಿಮಿಷ STP ಇದು ಮುಗಿಸಿಬಿಡುವ. ಅಲ್ಲಿದು STP ಏನಿದೆ, ಆ STP ನಮ್ಮ ತೋಡು ಏನಿದೆ, ತೋಡಿನಿಂದ ಬರುವಂತಹ ಬೇಸಿಗೆ ಕಾಲದಲ್ಲಿ ಬರುವಂತಹ ನೀರನ್ನು, ಯಾಕೆಂದರೆ ಇಲ್ಲಿ ಕ್ಲೀನ್ ನೀರು ಹರಿಬೇಕು ಅಂತೇಳಿ ಇದೆ. ಆ ಕ್ಲೀನ್ ನೀರು ಹರಿಬೇಕು ಅಂತ ಹೇಳೋದಕ್ಕೆ ಸರ್ಕಾರದ ಮುಖಾಂತರ ಅಲ್ಲಿ ಒಂದು ವ್ಯವಸ್ಥೆ ಮಾಡಿ ಆ ಕ್ಲೀನ್ ನೀರು ಈ ಕಡೆ ಬರುವಂಥ ವ್ಯವಸ್ಥೆಗೆ ಒಂದು. ಎರಡನೆಯದು ಶಾಸಕರು ಹೇಳಿದಂಥದ್ದು ಏನು ಅಂತೇಳಿ ಹೇಳಿದರೆ, ಈ ಕಡೆಯಲ್ಲಿ ಆ ಕಡೆಯಲ್ಲಿ ವಾಸ್ತು ಪ್ರಕಾರ ಆ ಕಡೆ ಮಾಡಲಿಕ್ಕೆ ಆಗೋದಿಲ್ಲ, ಈಶಾನ್ಯ ಭಾಗದಲ್ಲಿ ಮಾಡಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಈ ಭಾಗದಲ್ಲಿ ಮಾಡುವಂಥದ್ದು, ಈ ಭಾಗದಲ್ಲಿ ಅವರು ತೋರಿಸಿ ಆಗ್ನೇಯ ಭಾಗದಲ್ಲಿ ಮಾಡುವಂಥದ್ದು, ಕಂಬಳದ ಸೈಡ್ನಲ್ಲಿ ಮಾಡುವಂಥದ್ದು. ಅಲ್ಲ, ಕಂಬಳ ಕರೆಯ ಸೈಡ್ನಲ್ಲಿ ಅವರು ತೋರಿಸಲಿಲ್ಲ ಆಗ. ಅಲ್ಲ, ಅದರಲ್ಲಿ ತೋರಿಸಲಿಲ್ಲ. ಯಾಕೆಂದರೆ ಅದರಲ್ಲಿ ಬಂದದ್ದು ಒಂದು ವಾಸ್ತು STP ಇರುವಂಥದ್ದು. ಅದು ಸೀವೇಜ್ ಟ್ರೀಟ್ಮೆಂಟ್ ಪ್ಲ್ಯಾಂಟ್. ಯಾವುದಕ್ಕೆ ಅಂತ ಹೇಳಿದರೆ ಕ್ಲೀನ್ ನೀರು ಹರಿಲಿಕ್ಕೋಸ್ಕರ ಇರುವಂಥ ಸೀವೇಜ್ ಟ್ರೀಟ್ಮೆಂಟ್ ಪ್ಲ್ಯಾಂಟ್. ಅಲ್ಲಿಗೆ ಇಲ್ಲಿಂದ ತಗೊಂಡೋಗಿ ಮಾಡಲಿಕ್ಕೆ ಆಗೋದಾದ್ರೆ ಅದು ಇರ್ತದೆ. ಅದಲ್ಲದೆ ಇದ್ದರೆ ಇಲ್ಲಿ ಕೆಳಗಡೆ ಒಂದು ಬೇರೆ ಬರ್ತದೆ ಆಗ್ನೇಯ ಭಾಗದಲ್ಲಿ. ಈಗ ರಥದ ಶೆಡ್ಡನ್ನು ನೀವು ಬೇರೆ ಕಡೆ ಸ್ಥಳಾಂತರ ಮಾಡ್ತೀವಿ ಅಂತ ತೋರಿಸಿದ್ದೀರಿ. ಹಾಗಾದರೆ ರಥೋತ್ಸವದ ರಥ ಎಳೆಯುವಂಥದ್ದು, ರಥದ ಪೂಜೆ ಆಗುವಂಥದ್ದು ಸ್ವಲ್ಪ ಮುಂದೆ ಹೋದಾಗೆ ಕಾಣ್ತದೆ ಇದರ ಪ್ರಕಾರ. ಇಲ್ಲ, ರಥ ಎಲ್ಲಿ ನಿಲ್ತದೆ, ಈಗ ಬಂದು ಎಲ್ಲಿ ನಾವು ನಿಲ್ಲಿಸ್ತೇವೆ ಆ ಜಾಗದಲ್ಲಿ ಅಲ್ಲಿ ಮಾಡುವಂಥದ್ದು, ಸ್ವಲ್ಪ ಹಿಂದಕ್ಕೆ ಎಳೆದು ನಿಲ್ಲಿಸುವಂಥದ್ದು. ಹಾಗಾದರೆ ಪಂಚಾಕ್ಷರಿ ಮಂಟಪ ಅಡ್ಡ ಆಗ್ತದಲ್ಲ ರಥ ಶೆಡ್ ಮಾಡುವಾಗ? ಅದೇ ಈಗ ಆ ಭಾಗಕ್ಕೆ ಬರ್ತದೆ. ಆ ಭಾಗಕ್ಕೆ ಬರ್ತದೆ. ರಥದ ಶೆಡ್ಡನ್ನು ಉಳಿಸ್ಕೊಳ್ಳಿಕ್ಕೆ ಸಾಧ್ಯತೆ ಇದ್ದರೆ ಅದನ್ನು ಸ್ವಚ್ಛ ಮಾಡಿ ಅದನ್ನು ಹಾಗೆ ಉಳಿಸ್ಕೊಳ್ಬೋದು. ಯಾಕೆಂದರೆ ಈ ಭಾಗಕ್ಕೆ ಅದನ್ನು ಶಿಫ್ಟ್ ಮಾಡಬೇಕು ಅಂತ ಅಷ್ಟಮಂಗಳದಲ್ಲಿ ಕಂಡಿತ್ತು. ಆದರೆ ಯಾಕೆ ನಿರ್ಧಾರ ತಗೊಳ್ಳಿಲ್ಲ ಅನ್ನೋದು ನಿಮಗೆ ಬಿಟ್ಟಂಥ ವಿಚಾರ. ಎಲ್ಲ ನವೀಕರಣ ಆಗುವಾಗ ಅದನ್ನು ಚಂದ ಮಾಡಿ ಮಾಡ್ತೇವೆ. ಮತ್ತು ದೇವಸ್ಥಾನದ ಗದ್ದೆಯನ್ನು ವಿಶಾಲ ಮಾಡುವ ದೃಷ್ಟಿಯಿಂದ ಕಟ್ಟಡಗಳು ಮಾಡಬಾರ್ದು ಅಂತ ನಮ್ಮ ಕೋರಿಕೆ ಇದೆ. ಆದ್ದರಿಂದ ಯಾವುದೇ ಕಟ್ಟಡ ರಚನೆಗಳು ಬರೋದು ಬೇಡ. ಮತ್ತು ಇನ್ನಷ್ಟು ಜನ ಏನೋ ಈ ದೇವಸ್ಥಾನಗಳಿಗೆ ಕಾಲ್ತುಳಿತಗಳಾಗ್ತದೆ, ನೂಕುನುಗ್ಗಲಾಗ್ತದೆ. ಇದಕ್ಕೆ ಪೂರಕವಾಗಿ ಎಂಟ್ರೆನ್ಸ್ ಮತ್ತು ಎಕ್ಸಿಟ್ಗಳನ್ನು ಸರಿಯಾಗಿ ಗಮನದಲ್ಲಿಟ್ಕೊಂಡು ಮಾಡಬೇಕು ಅಂತ ನನ್ನ ಮನವಿ ಇದೆ. ಹಾಗೆ ಕೊನೆಯದಾಗಿ ನಾನು ಕೆರೆಯ ಹೂಳೆತ್ತುವುದನ್ನು ವಿಚಾರ ಮಾಡಿದ್ದೆ. ಕೆರೆಯ ಸುತ್ತಲೂ, ಕೆರೆಯ ಸಮೀಪ ಅಶ್ವತ್ಥ ಕಟ್ಟೆಯನ್ನು ಸ್ವಲ್ಪ ಟ್ರಿಮ್ ಮಾಡಿ ನವೀಕರಣ ಮಾಡಬೇಕು. ಯಾಕೆಂದರೆ ಅಶ್ವತ್ಥ ಕಟ್ಟೆ ಆಗ್ತದೆ, ಕೆರೆ ಅಭಿವೃದ್ಧಿ ಆಗ್ತದೆ, ಕೆರೆಯ ಸುತ್ತ ಗ್ರನೈಟ್ ಹಾಕುವಂಥದ್ದಾಗ್ತದೆ. ಕೆರೆಗೆ ಕಿರಾಯಣಕ್ಕೆ ಹೋಗುವಂಥ ಜಾಗವನ್ನು ಬಿಟ್ಟು ಬಾಕಿ ಅದರಲ್ಲಿ ಕಾರಂಜಿಗಳನ್ನು ಹಾಕುವಂಥದ್ದಾಗ್ತದೆ. ಈಗಿರುವಂಥ ಕಿರಾಯಣದ ಏನು ಕಟ್ಟೆ ಇದೆ ಅದನ್ನು ಮೇಲೆ ತರುವಂಥದ್ದು ಆಗ್ತದೆ. ನೀರಿನ ಮಟ್ಟವನ್ನು ಮೇಲೆ ತರಲಿಕ್ಕೆ ನಮ್ಮ ಈ ಲೆವೆಲಿನಿಂದ 1 ಫೀಟ್ ಕೆಳಗೆ ಮಾಡುವಾಗೆ ಅದು ಮಾಡ್ತದೆ. ಅಂದರೆ ಅಲ್ಲ, ಮ್ಯೂಸಿಕ್ ಫೌಂಟೈನ್ ಆಗುವಾಗ ನೀರು ಮೇಲೆ ಬರಬೇಕು, ಇಲ್ಲ ಮ್ಯೂಸಿಕ್ ಫೌಂಟೈನ್ ಕೆಳಗೆ ಇರ್ತದೆ, ಅದಾಗ್ತದೆ. ಮತ್ತು ಇಡೀ ಹೊರಗಡೆಗೆ ಎಲ್ಲ ಗ್ರನೈಟಿನ ವ್ಯವಸ್ಥೆಗಳು ಆಗ್ತದೆ ಇಡೀ ದೇವಸ್ಥಾನದ ಸುತ್ತಮುತ್ತ. ಇಲ್ಲಿ ಮೇಯ್ನ್ ಇರುವಂಥದ್ದು ಟಾಯ್ಲೆಟ್ಗಳ ವ್ಯವಸ್ಥೆ ಇವತ್ತಿನವರೆಗೆ ಸರಿ ಇಲ್ಲ. ನೀವು ಟಾಯ್ಲೆಟ್ಗೆ ಹೋಗಬೇಕಿದ್ರೆ
ಸೀರೆಯನ್ನು ಹಾಕಿಕೊಂಡು ಹೋಗಲಿಕ್ಕೆ ಆಗಲಿಕ್ಕಿಲ್ಲ, ಪ್ಯಾಂಟ್ ಹಾಕ್ಕೊಂಡು ಹೋಗಲಿಕ್ಕೆ ಆಗಲಿ, ಆ ರೀತಿ ಇದೆ ಪರಿಸ್ಥಿತಿ. ಅಂದರೆ ಅಲ್ಲಿ ಸರಿಯಾದ ವ್ಯವಸ್ಥೆಗಳು ಆಗಲಿಲ್ಲ. ಅದಕ್ಕೆ ಎಲ್ಲಿ ಹೋದರೂ ಸ್ವಚ್ಛತೆ ಬಗ್ಗೆ ಗಮನ ಕೊಡಬೇಕು ಅಂತ ವ್ಯವಸ್ಥಿತವಾಗಿ ವಾಶ್ರೂಮ್ಗಳ ವ್ಯವಸ್ಥೆಗಳನ್ನು ಕೂಡ ನಾವು ಜೋಡಣೆ ಮಾಡಿದ್ದೀವಿ ಇದರಲ್ಲಿ. ಕೆರೆಯ ಬಳಿ ಇರುವಂತಹ 2 ಅಶ್ವತ್ಥ ಮರಗಳು ಬಹಳ ಮಹತ್ವದ್ದಾಗಿದೆ. ಕಟ್ಟೆಗಳೆಲ್ಲ ಈಗ ದರಸೆ ಆಗಿದೆ, ಅದಕ್ಕೋಸ್ಕರ ಇನ್ನೊಂದು ಇರುವಂಥ ಮರವನ್ನು ಟ್ರಿಮ್ ಮಾಡಿ ಅದು ಪ್ರಶ್ನೆಯ ಮುಖಾಂತರ ಕೇಳಿಕೊಂಡು ಅದನ್ನು ಎರಡು ಕಟ್ಟೆಗಳನ್ನು ಉಳಿಸಬೇಕಂತಾಗಿದೆ, ಭದ್ರ ಮಾಡಬೇಕು ಅಂತ ನನ್ನ ಬೇಡಿಕೆ ಇದೆ. ಹಾಗೆ ಏನು ಹಳೆಯ ರಥದ ಶೆಡ್ ಇತ್ತು ಮತ್ತು ಅಲ್ಲಿ ಶಾಲೆ ಇತ್ತು, ಈಗ ಮತ್ತೆ ಶಾಲದ ಭಜನಾ ಮಂದಿರ ಇದೆ, ಈ ಭಾಗವನ್ನು ಅಭಿವೃದ್ಧಿ ಮಾಡಿ ಅದನ್ನು ಮೇಲಂತಸ್ತಿಗೆಲ್ಲ ಕೊಂಡೋಗಬಾರ್ದು. ಯಾಕೆಂದರೆ ಹೊರಗೆ ರಸ್ತೆಗೆ ದೇವಸ್ಥಾನ ಕಾಣಬೇಕು. ಅದನ್ನು ಸ್ವಲ್ಪ ಪಾರಂಪರಿಕವಾಗಿ ಹಳೆ ಬಿಲ್ಡಿಂಗ್ ಅನ್ನೆಲ್ಲ ತೆಗಿತೀವಿ. ಅದಕ್ಕೆ ಮೇಲಂತಸ್ತನ್ನೆಲ್ಲ ಕಟ್ಟಲಿಕ್ಕೆ ಹೋಗಬೇಡಿ, ಆಫೀಸ್ ಎಲ್ಲ ಮಾಡ್ಲಿಕ್ಕೆ ಹೋಗಬೇಡಿ. ಮತ್ತೆ ಈಗಾಗಲೇ ಅವರು ಉಲ್ಲೇಖಿಸಿದ ಹಾಗೆ ನಮ್ಮ ಏನು ಕಚೇರಿ ಕಟ್ಟಡ ಇದೆ ಅಲ್ಲಿ ಮೇಲಂತಸ್ತನ್ನು ಕಟ್ಟುವಾಗ ಬಹಳ ಎತ್ತರವಾಗಿ ಕಟ್ಟಿದ್ದಾರೆ. ದೇವಸ್ಥಾನದ ಇದರಿಂದ ಕಟ್ಟಡದಿಂದ ಮೇಲೆ ಕಾಣ್ತದೆ, ಕೊಡಿಕಂಬದಷ್ಟು ಎತ್ತರ ಮಾಡಿದ್ದಾರೆ. ಇದು ತಪ್ಪು. ಯಾಕೆಂದರೆ 2 ಅಂತಸ್ತು ಮಾಡಬಹುದಾಗಿತ್ತು. ಕೇವಲ ನಿಮ್ಮ ಆಡಳಿತ ಮಂಡಳಿಯ ಸಭೆ ನಡೆಸುವಂಥದ್ದು ಮತ್ತು ಅವರಿಗೆ ಕೂತ್ಕೊಳ್ಳಿಕ್ಕೆ ಸಮಯಾವಕಾಶ ಮಾಡಲಿಕ್ಕೆ ಅಷ್ಟು ಹೈಡ್ ಮಾಡಬೇಕಾದ ಅಗತ್ಯ ಇಲ್ಲ. ಯಾಕೆಂದರೆ ನಾಳೆ ಅವರು ಮಾಡೋದು AC ರೂಮೇ ಮಾಡೋದು, ಹಾಗಿರುವಾಗ ತಗ್ಗು ಮಾಡ್ಬೋದಾಗಿತ್ತು, ಅಗತ್ಯ ಇರಲಿಲ್ಲ. ಇದೆಲ್ಲ ಸ್ವಲ್ಪ ಚಿಂತನೆ ಮಾಡ್ಕೊಳ್ಬೇಕಾಗಿತ್ತು ಅಂತ ನನ್ನ ಬೇಡಿಕೆ. ಹಾಗೆ 2ನೇದ್ದು, ದೂರವಾಣಿ ಕಚೇರಿ ಏನಿದೆ ಆ ಭಾಗದಲ್ಲಿ ಗ್ಯಾಲರಿಯನ್ನು ಮಾಡಿ ಒಂದು ಜಾತ್ರೆಯನ್ನು ವೀಕ್ಷಣೆ ಮಾಡಲಿಕ್ಕೆ ಒಂದು ಅಭಿವೃದ್ಧಿಯನ್ನು ಕೆಲಸವನ್ನು ಮಾಡಬೇಕು ಅಂತ ನನ್ನ ಬೇಡಿಕೆ ಇದೆ. ಅಲ್ಲಿ ಇದೆ ಅಲ್ಲ ಆ ಕಡೆಯಿಂದ, ಈಗ ಇಲ್ಲ, ಇಲ್ಲಿ ಸಾಮಾನೆಲ್ಲ ಇಡ್ತಾರೆ, ಅದಕ್ಕೆ ಬೇರೆ ಕಡೆ ವ್ಯವಸ್ಥೆ ಮಾಡಿ ಅಲ್ಲಿ ಗ್ಯಾಲರಿಯನ್ನು ಮಾಡಬೇಕು, ಸ್ಟೆಪ್ ಕೂತ್ಕೊಳ್ಳಿಕ್ಕೆ. 2ನೇದು, ನಮ್ಮದು ಪೋಸ್ಟ್ ಆಫೀಸ್ ಕಡೆಯಿಂದ ಎಂಟ್ರೆನ್ಸ್ ಬರುವ ಜಾಗ ಅಗಲಕ್ಕಿರಿದಕ್ಕಾಗಿ ಅದನ್ನು ಅಗಲ ಮಾಡಲಿಕ್ಕೋಸ್ಕರ ಟೆಲಿಕಮ್ಯುನಿಕೇಷನ್ ಅವರಿಗೆ ಸಂಬಂಧಿಸಿದ ಒಂದು ಜಾಗವನ್ನು ನಾವು ಅನುಮತಿ ತಗೊಂಡು ದ್ವಿಮುಖ ರಸ್ತೆಯನ್ನಾಗಿ ಮಾಡುವ ಮೂಲಕ ಸಂಚಾರಕ್ಕೆ ಅನುವನ್ನು ಮಾಡಲಿಕ್ಕೆ ನಾನು ಸಂಸದರಿಗೆ ಮನವಿಯನ್ನು ಕೂಡ ಮಾಡಿದ್ದೇನೆ. ಕಮ್ಯುನಿಕೇಷನ್ ಮಿನಿಸ್ಟರ್ ವಿಭಾಗಕ್ಕೆ ಕೂಡ ಮನವಿಯನ್ನು ಮಾಡಿದ್ದೇನೆ. ಮೊನ್ನೆ ಬಂದಾಗ ಸಂಸದರ ಹತ್ರ ಮಾತುಕತೆಯನ್ನು ಮಾಡಿ ಅವರಿಗೆ ಮನವಿಯನ್ನು ಮಾಡಿದ್ದೇನೆ. ಕಳೆದ ಸರ್ತಿ ನಳಿನ್ ಕುಮಾರ್ ಕಟೀಲ್ ಅವರಿಗೂ ಕೂಡ ಮನವಿ ಮಾಡಿದ್ದೆ, ಮತ್ತು ಶ್ರೀಯುತ ಮುಳಿಯ ಕೇಶವ ಪ್ರಸಾದ್ ಅವರಿಗೂ ಕೂಡ ಮನವಿ ಮಾಡಿದ್ದೆ. ಇದನ್ನು ಈಗಿನ ಆಡಳಿತ ಮಂಡಳಿಯವರು ಮುತುವರ್ಜಿ ವಹಿಸಿ ದೇವಸ್ಥಾನಕ್ಕೆ ಬರುವ ಜಾಗವನ್ನು ಅಗಲ ಮಾಡುವಂಥ ದೃಷ್ಟಿಯನ್ನು, ಅದು ಪರ್ಮನೆಂಟ್ ಇರ್ಬೋದು ಅಥವಾ ತಾತ್ಕಾಲಿಕ ಇರ್ಬೋದು, ದೇವಸ್ಥಾನಕ್ಕೆ ಶಾರ್ಟ್ಕಟ್ ದಾರಿ ಅದು. ಈಗ ನಾವೇನು ಮಹಾದ್ವಾರ ಮಾಡಿ ರಥಬೀದಿಯಲ್ಲೇ ಬರಬೇಕು ಅಂತ ನಾವು ಮಾಡಿರ್ಬೋದು. ಈಗ ನಾವು ದೇವಸ್ಥಾನದ ಕೆಲವು ಗುಡಿಗಳನ್ನು ವಿಕೇಂದ್ರೀಕರಣ ಮಾಡೋದು, ಹೊರಗೆ ಅಥವಾ ಮೂಲ ಗುಡಿಗೆ ಸೇರಿಸುವಂಥದ್ದು ತುಂಬ ಒಳ್ಳೆಯ ವಿಚಾರ. ಯಾಕೆಂದರೆ ಅಲ್ಲಲ್ಲಿ ಗುಡಿಗಳು ಬೇರೆ ಬೇರೆ 2 ನಾಗನ ಕಟ್ಟೆ ಇಂಥದ್ದೆಲ್ಲ ಮಾಡುವುದು ಬೇಡ ಅಂತ ಹೇಳೋದು ನನ್ನ ಕೂಡ ಅಭಿಪ್ರಾಯ ಇದೆ. ಇಂದಿಷ್ಟು ಹೇಳಿ ಕೊನೆಗೆ ಕೆರೆದು ಅಭಿವೃದ್ಧಿ ಆಗ್ತದೆ. ಕೆರೆದು ಅಭಿವೃದ್ಧಿಗೆ ಎಲ್ಲ ಪ್ಲಾನ್ 3,75,00,000 ನಾವು ಇಟ್ಟಿದ್ದೀವಿ. ಈಗ ಆಲ್ರೆಡಿ ಸ್ಯಾಂಕ್ಷನ್ ಆಗಿದೆ ಕೆರೆ ಅಭಿವೃದ್ಧಿಗೆ. ನೋಡಿ, ಈಗ ನಿಮಗೆ ಎಲ್ಲ ಗೊತ್ತಿದೆ, ಮೊನ್ನೆ 13,75,00,000 ವಾಗ್ದಾನ ನಮ್ಮವರೆಲ್ಲ ದಾನಿಗಳು ವಾಗ್ದಾನವನ್ನು ಮಾಡಿದ್ದಾರೆ. ಆನಂತರ ಸರ್ಕಾರದಿಂದ 11 ಕೋಟಿ ರೂಪಾಯಿಗಳು ಈಗಲೇ ಸ್ಯಾಂಕ್ಷನ್ ಆಗಿದೆ. 11 crores ಈಗಲೇ ಸ್ಯಾಂಕ್ಷನ್ ಬಿಡುಗಡೆ ಆಗಿದೆ. ಅದರಲ್ಲಿ 3,75,00,000 ಕೆರೆಗೆ, ಪೂಡದಿಂದ 2.5 ಕೋಟಿ ರೂಪಾಯಿ ನಮ್ಮ ಸುತ್ತು ದೇವಸ್ಥಾನ ಏನು ಜಾತ್ರೆ ಆಗ್ತದೆ ಅದಕ್ಕೆ, ಅದರ ಅಭಿವೃದ್ಧಿಗೆ, ಈ ರಸ್ತೆಗೆ 3 ಕೋಟಿ ರೂಪಾಯಿ, ತಡೆಗೋಡೆಗೆ 2 ಕೋಟಿ ರೂಪಾಯಿ, ಸುಮಾರು 11 ಕೋಟಿ ರೂಪಾಯಿಗಳ ದುಡ್ಡು ಈಗಲೇ ಇದಕ್ಕೆ ಬಂದಿದೆ. ಸೊ ಇನ್ನೂ 13,75,00,000 ನಾವು ವಾಗ್ದಾನ ಬಂದಿದೆ. ಸುಮಾರು 20 ಕೋಟಿ ರೂಪಾಯಿಗಳ ನಿರೀಕ್ಷೆಯಲ್ಲಿ ನಾವು ಇದ್ದೇವೆ. ಇನ್ನು 20 ಕೋಟಿಯಿಂದ 25 ಕೋಟಿ ಅಂದರೆ ಒಂದು ಅಲ್ಲಿ ಕಮರ್ಷಿಯಲ್ ಜಾಗ, 1 ಎಕರೆ ಜಾಗ ಇದೆ. ಆ ಕಮರ್ಷಿಯಲಲ್ಲಿ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಕಟ್ತೇವೆ, ಅದಕ್ಕೆ ಒಂದು 20 ಕೋಟಿ 25 ಕೋಟಿ ಬೇಕಾಗ್ತದೆ. ಅದರಲ್ಲಿ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಕೊಟ್ಟು ಅದರ ಗ್ರೌಂಡ್ ಫ್ಲೋರು ಮತ್ತು ಫಸ್ಟ್ ಫ್ಲೋರು ಯಾರಿಗಾದರೂ ಬಾಡಿಗೆ ಕೊಡ್ತೇವೆ, ಯಾರು ಹೆಚ್ಚು ಬಾಡಿಗೆ ಕೊಡ್ತಾರೆ ಅವ್ರಿಗೆ ಕೊಡ್ತೇವೆ. ಆನಂತರ ಸೆಕೆಂಡ್ 3rd ಫ್ಲೋರಲ್ಲಿ 40 ರೂಮ್ಗಳನ್ನು ಮಾಡ್ತೇವೆ. ಈಗ ನೋಡಿ, ಸುಬ್ರಹ್ಮಣ್ಯ ಮತ್ತು ಧರ್ಮಸ್ಥಳಕ್ಕೆ ಬೇಕಾದಷ್ಟು ಜನ ಬರ್ತಾರೆ. ಅವರು ದೇವಸ್ಥಾನಕ್ಕೆ ಬರುವವರು 1,500, 2,000, 3,000 ರೂಪಾಯಿ ರೂಮಲ್ಲಿ ನಿಲ್ಲುವುದಿಲ್ಲ. ಅವರಿಗೊಂದು 500, 600, 700 ರೂಪಾಯಲ್ಲಿ ಮಿನಿಮಮ್ ಅದರಲ್ಲಿ ಬೇಕಾಗ್ತದೆ. ಅದಕ್ಕೆ ಅಲ್ಲಿ ಒಂದು 40-50 ರೂಮ್ ಮಾಡಬೇಕು. 1 ಫ್ಲೋರಲ್ಲಿ ಡಾಮೆಟ್ರಿ ಮಾಡಬೇಕು. ಈಗ ಬಸ್ಸಲ್ಲಿ ಮಕ್ಕಳೆಲ್ಲ ಬರ್ತಾರೆ, ಇಲ್ಲ ಒಂದು ಗ್ರೂಪ್ ಆಗಿ ಬರ್ತಾರೆ, ಅವರಿಗೆ ನಿಲ್ಲಲಿಕ್ಕೆ ದೊಡ್ಡ ಹಾಲ್ ಮತ್ತು ವಾಶ್ರೂಮ್ಗಳು, ಡಾಮೆಟ್ರಿ. ಅದರ ಮೇಲೆ ಓಪನ್ ಸ್ಪೇಸಲ್ಲಿ ನಾವು ಹಾಲನ್ನು ಮಾಡುವಂಥದ್ದು. ನಮ್ಮ ಕಲ್ಪನೆ ಏನಿದೆ ಅಂತ ಹೇಳಿದ್ರೆ, ದೇವಸ್ಥಾನಕ್ಕೆ ತಿಂಗಳಿಗೆ ಒಂದು 10-20 ಲಕ್ಷ ರೂಪಾಯಿ ರೆಂಟ್ ಬರಬೇಕು. ರೆಂಟು ಬರ್ತಾ ಇದ್ದರೆ ಇಲ್ಲಿ ಅಭಿವೃದ್ಧಿಗೆ ನಮಗೆ ಬಳಕೆ ಮಾಡಲಿಕ್ಕೆ ಆಗ್ತದೆ. ಅದು ಹೊರಗಡೆ ಇರುವಂಥ ಜಾಗ, ಈಗಲೇ ಅದನ್ನು ನಾವು ವಾಪಸ್ ತಗೊಳ್ಳುವಂಥ ಕೆಲಸವನ್ನು ಮಾಡಿದ್ದೇವೆ. ಹಾಗೆ ಈ ಅಭಿವೃದ್ಧಿ ಜೊತೆಗೆ ಅದನ್ನು ಕೂಡ ಸೇರಿಸಿಕೊಂಡು ಮಾಡುವಂಥದ್ದು. ಈಗ ಒಂದು
ಮುಖ್ಯ ಪ್ರಶ್ನೆ ಇರುವುದು ನೀವೀಗ ಮೇಲ್ಗಡೆ ತೆಗೀರಿ ಕೆಳಗಡೆ ಹಾಗೇನೆ ಬಿಡಿ ಅಂತ ಹೇಳಿದ್ರಿ. ಇದನ್ನೆಲ್ಲ ಬಾಕಿಯವ್ರದ್ದು ಯಾರೋ ಒಪಿನಿಯನ್ ಇದ್ದರೆ ಇನ್ನು ನಾವು ಇನ್ನೊಂದು 10 ನಿಮಿಷ 15 ನಿಮಿಷದಲ್ಲಿ ನಮ್ಮ ಇದನ್ನು ಮುಗಿಸ್ತೇವೆ. ಎಲ್ಲರ ವಿಚಾರಗಳನ್ನು ಕೇಳಿ ಒಂದು ಪ್ರಶ್ನೆ ಇಡುವುದರ ಪ್ರಶ್ನೆ ಇದನ್ನು ತೆಗಿಬೇಕಾ ಬೇಡವಾ, ಇನ್ನು ಮೇಲೆ ತೆಗೆದು ಅರ್ಧ ಇಟ್ಕೊಂಡು ಆನಂತರ ಪುನಃ ಅದು ಪ್ರಶ್ನೆಯಲ್ಲಿ ಕೇಳಿ ಬರೋದು, ಇದು ಅಬ್ಜೆಕ್ಷನ್ ಇದೆ, ಇದು ದೇವರಿಗೆ ಸಮಾಧಾನ ಇಲ್ಲ. ಅದಕ್ಕೆ ಒಂದು ಪ್ರಶ್ನೆ ಚಿಂತನೆ, ಯಾವ ಚಿಂತನೆಗಳು ಬೇಕಿದ್ರೆ ಬೇರೆಯವರನ್ನು ಕರೆದು ಮಾಡುವುದಿಲ್ಲ ಮಾಡುವ, ಇಲ್ಲಾಂದರೆ ಹೇಗೆ ಬೇಕೋ ಹಾಗೆ. ನಮಗೆ ನಾವು ಮನುಷ್ಯರು, ನಮಗೆ ಗೊತ್ತಿಲ್ಲ, ನಾವು ಆಲೋಚನೆಗಳು, ನಿಮ್ಮ ಆಲೋಚನೆ ಒಂದಿರ್ತದೆ, ನನ್ನ ಆಲೋಚನೆ ಒಂದಿರ್ತದೆ, ನನ್ನ ಆಲೋಚನೆ ಕೂಡ ಇದನ್ನು ತೆಗಿಬೇಕಂತಲ್ಲ. ಆದರೆ ದೇವರಿಗೆ ನಾವು ಇಷ್ಟು ಕೆಲಸ ಮಾಡಿ ಪುನಃ ನಾವು ಪ್ರಶ್ನೆ ಇಡುವಾಗ ಇದು ದೇವರಿಗೆ ಸಮಾಧಾನ ಇಲ್ಲ ಅಂತ ಹೇಳಿದ್ರೆ ನಾವು 60 ಕೋಟಿ ರೂಪಾಯಿ ಖರ್ಚು ಮಾಡಿ ಕೆಲಸ ಮಾಡಿ ಏನು ಪ್ರಯೋಜನ ಇಲ್ಲಲ್ಲ. ನಾವು ಒನ್ಸ್ವರ್ಲು ಮಾಡಿದರೆ ಅದು ಮಾಡಬೇಕು. ಅದಕ್ಕೆ ಮಾಸ್ಟರ್ ಪ್ಲಾನ್ ಎಲ್ಲ ಮಾಡಿ ಇನ್ನೂ ಯಾರು ಬರಲಿ, ಯಾರು ಅಧ್ಯಕ್ಷರಾಗಲಿ, ಆ ಮಾಸ್ಟರ್ ಪ್ಲಾನ್ ಪ್ರಕಾರ ಮಾಡಬೇಕು ಅಂತ ನಮ್ಮ ಕಲ್ಪನೆ. ದೇವಸ್ಥಾನದ ದುಡ್ಡು ವ್ಯರ್ಥ ಆಗಬಾರ್ದು ಅಂತ ನಮ್ಮ ಕಲ್ಪನೆ. ಅದಕ್ಕೆ ಎಲ್ಲರದ್ದು ಒಪಿನಿಯನ್ ಕೇಳಿ ಫೈನಲ್ ಇನ್ನು 10 ನಿಮಿಷದಲ್ಲಿ ನಾವು ಕನ್ಕ್ಲೂಷನ್ ಮಾಡೋಣ. ಕೊನೆಯದಾಗಿ ಮಾಸ್ಟರ್ ಪ್ಲ್ಯಾನ್ನಲ್ಲಿ ತೋರಿಸಿದ ಪ್ರಕಾರ ಏನು ಕಮರ್ಷಿಯಲ್ ಅಂಗಡಿ ಅಥವಾ ಹಣ್ಣುಕಾಯಿ ಅಂಗಡಿ ಇರ್ಬೋದು ಅಥವಾ ಫ್ಯಾನ್ಸಿ ಅಂಗಡಿ ಇರ್ಬೋದು, ಇಂಥದ್ದನ್ನು ದೇವಸ್ಥಾನದಲ್ಲಿ ತೋರಿಸಿದ್ದು ನನಗೆ ಅಷ್ಟು ಇಷ್ಟ ಅನ್ನಿಸ್ಲಿಲ್ಲ. ನಾವೆಲ್ಲಿ ನೋಡ್ಬೋದು, ಧರ್ಮಸ್ಥಳ ಇರ್ಬೋದು, ಸುಬ್ರಹ್ಮಣ್ಯಲ್ಲಿ ಇರ್ಬೋದು, ಎಡ ಮತ್ತು ಬಲಭಾಗಕ್ಕೆ ಅಂಗಡಿಗಳು ಸಾಲಾಗಿರ್ತದೆ. ಆ ಮಾದರಿಯಲ್ಲಿ ತಗೊಳ್ಬೇಕು ಅಂತ ಹೇಳುವಂಥ ಸಲಹೆ ನನ್ನದಿದೆ. ಇದರಲ್ಲಿ ನೋಡಿದರೆ ಅದು ಕೆರೆಗೆ ಮುಖ ಮಾಡಿ ಅಂಗಡಿಗಳನ್ನು ನೀವು ಕಟ್ಟುವಂಥ ಅಲ್ಲಿ ಏನೋ ಅಂಗಡಿ ಶಾಪಿಂಗ್ ಉಂಟು ಅಂತ ಹೇಳಿದರು ಅವರು. ಇಲ್ಲಿ ಶಾಸಕರ ಪರವಾಗಿ ಅಥವಾ ಮಾಸ್ಟರ್ ಪ್ಲ್ಯಾನ್ನಲ್ಲಿ ಇರೋದೇನು ಅಂದರೆ 16 ನಂಬರ್ ಅಂದರೆ ಈಗಿನ ರಥ ಮಂದಿರ ಏನಿದೆ ಅಲ್ಲಿಂದ ಆ ಪಿಂಕ್ ಬಣ್ಣದ್ದೇನಿದೆ 16 ನಂಬರ್, ಮತ್ತು ಆಚೆ ಸೈಡ್ನಲ್ಲಿ 16 ನಂಬರ್. ಸೊ ಈ 16 ನಂಬರ್ಡ್ ಕವರ್ಡ್ ವಾಕ್ವೇ ಮತ್ತು ಅಂಗಡಿಗಳು. ಅಂದರೆ ಅದು ಯಾಕೆಂದರೆ ಜಾತ್ರೆ ಸಮಯದಲ್ಲಿ ಕೂಡ ನಾವು ಅಲ್ಲಿ ಅಂಗಡಿಗಳನ್ನು ಕೊಡ್ತೇವೆ. ಹಾಗಾಗಿ ನಿತ್ಯದಲ್ಲಿ ಕೂಡ ಆ ಅಂಗಡಿಗಳಿರ್ತದೆ ಅಲ್ಲಿ 16 ನಂಬರ್ ಮತ್ತು 16 ನಂಬರಲ್ಲಿ ಇರ್ತದೆ. ಮತ್ತು 11 ನಂಬರ್ ಅದು ಈಗ ಪಾರ್ಕಿಂಗ್ ಹೇಗಿದೆ ಹಾಗೆ ಪಾರ್ಕಿಂಗ್ ಉಳಿತದೆ. ಸೊ ಹಾಗಾಗಿ ನೀವು ಹೇಳುವ ರೀತಿಯಲ್ಲಿ ಪಾರ್ಕಿಂಗ್ ಮಾಡಿ ಅಂಗಡಿಗಳಿಂದ ಹಣ್ಣು ಕಾಯಿಯನ್ನು ತಗೊಂಡು ಬರುವ ರೀತಿಯಲ್ಲೇ ಇದೆ ಪ್ಲ್ಯಾನ್. ಈ ಅಂಗಡಿಗಳು ಪರ್ಮನೆಂಟ್ ಇರಬೇಕು ಅಂತ. ಅದು ಸರಿ. ಮತ್ತೆ ಏನಂತ ಹೇಳಿದ್ರೆ ಅಲ್ಲಿ ಈಗ ಕೆರೆಯ ಭಾಗದಲ್ಲಿ ಅಂಗಡಿಯನ್ನು ತೋರಿಸಿದ್ದೀರಿ, ಮತ್ತು ನಾನು ಅದನ್ನು ಕೆರೆ ಭಾಗದಲ್ಲಿ ಅಂಗಡಿ ಇಲ್ಲ, ತೋಡಿನ ಭಾಗದಲ್ಲಿ SPT ತೋಡಿನ ಸೈಡಿಗೆ ನೀವು ಕಮರ್ಷಿಯಲ್ ಕಟ್ಟಡ ತರ್ತೀರಾ ಅಂತ ಕೇಳುವಂಥ ಪ್ರಶ್ನೆ ಇದೆ. ಇಲ್ಲ, ತೋಡಿನ ಭಾಗದಿಂದ ಅಂಗಡಿಗಳು ಬರೋದಿಲ್ವಾ? ಏನು ಅಲ್ಲಿ ನಾವು ಅನ್ನದಾನವನ್ನು ಮಾಡ್ತೇವೆ ಜಾತ್ರೆಯ ಸಮಯದಲ್ಲಿ? ಇಲ್ಲ ಅಲ್ಲಿ ಏನಿಲ್ಲ, ಎದುರುಗಡೆ ಓಪನ್ ಇರ್ತದೆ. ದೇವಸ್ಥಾನ ಎದುರುಗಡೆ ಇಡೋದಲ್ಲ ನೀವು, ಆ ಕಡೆ ಮೇನ್ ರೋಡ್ಗೆ ಏನಿಲ್ಲ ಓಪನ್. ಅಲ್ಲಿ ಒಂದು ವೇದಿಕೆ ಮಾಡ್ತೇವೆ ನೋಡಿ, 35 ಅಲ್ಲಿ ಏನೊಂದು ವೇದಿಕೆ ಇದೆ. ಅಂದರೆ ಅಲ್ಲಿ ಹರಿಕಥೆಗಳು, ಯಕ್ಷಗಾನಗಳು ಯಾರಾದರೂ ಮಾಡುವವರಿದ್ರೆ ಅಲ್ಲಿ ಒಂದು ಮ್ಯೂಸಿಕ್ ಫೌಂಟೇನ್ ವರ್ಕ್ ಆಗ್ತದೆ. ಮತ್ತು ಜನರಿಗೆ ಬಂದು ಕೂತ್ಕೊಳ್ಳಿಕ್ಕೆ ಆರಾಮ ಸಾಯಂಕಾಲ ಬಂದು ಕೂತ್ಕೊಂಡು ಮ್ಯೂಸಿಕ್ ಫೌಂಟೇನ್ ನೋಡಿ, ಆಮೇಲೆ ಹರಿಕಥೆ ಏನಾದರೂ ಹೇಳೋದಿದ್ರೆ, ಯಕ್ಷಗಾನಗಳು ಮಾಡೋದಿದ್ರೆ, ನಾಟಕಗಳನ್ನು ಮಾಡೋದಿದ್ರೆ ವೇದಿಕೆ ನಿರ್ಮಾಣ ಮಾಡಿ ಕೊಡ್ತೇವೆ. ಅಲ್ಲಿ ಜನನೂ ಬರ್ತಾರೆ. ಜನರಿಗೆ ಬಂದಾಗ ಒಂದು ದೇವಸ್ಥಾನದ ಪರಿಕಲ್ಪನೆ ಜೊತೆಗೆ ಅದನ್ನು ಜೋಡಿಸುವಂಥ ಕೆಲಸ. 35ನೇ ಶಾಸಕರೇ ಅವ್ರು ಕೇಳ್ತಾ ಇರೋದು 35ನೇದು ಪ್ರಪೋಸ್ಡ್ ಶಾಪ್ಸ್. ಯಾಕೆ ಅಂತ ಹೇಳಿದರೆ ಪಶ್ಚಿಮ ಭಾಗದಿಂದ ನಮ್ಮಲ್ಲಿ ತುಂಬ ಜನ ನಡ್ಕೊಂಡು ಬರುವವರು ಪಶ್ಚಿಮ ಭಾಗದಿಂದ ಬರ್ತಾರೆ. ಈಗ ಅಲ್ಲಿ ಹಣ್ಣುಕಾಯಿ ಅಂಗಡಿ ಹೇಗಿದೆಯೋ ಅದೇ ರೀತಿಯಲ್ಲಿ ಸಣ್ಣದಾದ ಒಂದು ಹಣ್ಣುಕಾಯಿ ಅಂಗಡಿಗಳು ಒಂದು 3-4 ಅಂಗಡಿಗಳು ಬರಬಹುದು ಅಲ್ಲಿ. ಅಂದರೆ ಅಲ್ಲಿ ಏನು ಮನೆಗಳನ್ನು ತೆರವು ಮಾಡಿದಲ್ಲ ಆ ಭಾಗದಲ್ಲಿ ಉದ್ದಕ್ಕೆ ಕಟ್ಟಡ ಬಂದರೆ ಅಲ್ಲಿ ನೀವು ಹೇಳಿದ ಸಭಾಭವನ ಇರ್ಬೋದು ಅಥವಾ ಏನು ಕಾರ್ಯಕ್ರಮ ಮಾಡುವಂಥ ವೇದಿಕೆ ಇರ್ಬೋದು, ಇಂಥವನ್ನು ಕಲ್ಪಿಸಬಹುದಾಗಿತ್ತು ಅಂತ. ಅದು ಪುನಃ ಅಡ್ಡ ಆಗ್ತದೆ ದೇವಸ್ಥಾನಕ್ಕೆ. ಮತ್ತೆ ಅಲ್ಲಿ ತುಂಬ ಜಾಗಗಳು ಇಲ್ಲ. ತೋಡಿನ ಬದಿಯಿಂದ ಅಷ್ಟು ತೋಡಿನ ಅಲ್ಲಿ ರೋಡ್ ಬರ್ತದೆ, 30 ಫೀಟ್ ರೋಡ್ ಬರ್ತದೆ. ಆನಂತರ ಒಂದು 5 ಫೀಟ್ ಗ್ಯಾಪ್ ಬರ್ತದೆ. ಮತ್ತು ಅಲ್ಲಿ ಸ್ವಲ್ಪ ಜಾಗ ಸಿಗುವಂಥದ್ದು. ಮೊದಲು ನಮಗೆ ಈ ನೆಲ್ಲಿಕಟ್ಟೆ ಜಾಗ ಸಿಗಬೇಕಿದ್ರೆ ಮೊದಲು ಅಲ್ಲಿ ನಾವು ವಸತಿ ಗೃಹ ಮಾಡುವಂತಹ ಒಂದು ಉದ್ದೇಶ ಯೋಚನೆ ಇತ್ತು. ಆದರೆ ಈಗ ನಮಗೆ ಅಲ್ಲಿ ನೆಲ್ಲಿಕಟ್ಟೆಯಲ್ಲಿ ಸಿಕ್ಕಿದ ಕಾರಣ ನಮಗೆ ಈ ಜಾಗವನ್ನು ಮಾಡಬೇಕಾದ ಅವಶ್ಯಕತೆ ಇಲ್ಲ. ಇದನ್ನು ನಿಜವಾಗಿ ದೇವರಿಗೆ ಓಪನ್ ಸ್ಪೇಸ್ ಆಗಿ ಬಿಟ್ಟರೆ ಭಾಳ ಚೆಂದ ಆಗ್ತದೆ ಅಂತ ಹೇಳುವಂಥ ಉದ್ದೇಶ ಅಷ್ಟೆ. ಮಹಾಲಿಂಗೇಶ್ವರ ದೇವಸ್ಥಾನಕ್ಕೆ ಒಂದು ಸುತ್ತ ಪರಿಧಿ ಆಗಬೇಕು ಅಂತೇಳಿ 2004ರಿಂದ ನಾನು ಮನವಿ ಕೊಡ್ತಾ ಬಂದಿದ್ದೆ. ಇನ್ನೊಂದು ಈ ದೇವಸ್ಥಾನಕ್ಕೆ ಒಂದು 14 ಎಕರೆ ಜಾಗ ಆಗಬೇಕಿದ್ರೆ ಮಾನ್ಯ ತಹಶೀಲ್ದಾರ್ ಕೋಚಂಡ್ರೈಗಳ ಅತ್ಯಂತ ಮುತುವರ್ಜಿ ವಹಿಸಿ ಅವರು ತಹಶೀಲ್ದಾರ್ ಅಂತೇಳಿ ಎನಿಸದೆ ಈ ದೇವಸ್ಥಾನದ ಭಕ್ತ ಅಂತೇಳಿ ಒಂದು ನೆಲೆಯಲ್ಲಿ ಅವರು ಪಹಣಿ ಮಾಡಿದ್ದಾರೆ. ಅವರ ಹೆಸರನ್ನು ಕೂಡ ಯಾವುದಾದ್ರೂ ಒಂದು ಇಲ್ಲಿ ಉಲ್ಲೇಖ ಮಾಡಬೇಕೆಂದರೆ ಯಾವುದಾದ್ರೂ ಒಂದು ಕಟ್ಟಡ ಅಥವಾ ಪಾರ್ಕ್ ಇಂಥದ ವಿಚಾರದಲ್ಲಿ ಅಥವಾ ಒಂದು ರಸ್ತೆಗೆ ಅವರ ಹೆಸರನ್ನು ಕೂಡ ಒಂದು ಗಣನೆ ತೆಗೆದುಕೊಳ್ಬೇಕಂತೇಳಿ ನಾನು ಈ ಮೂಲಕ ಮನವಿ ಮಾಡುತ್ತಿದ್ದೇನೆ. ಅದೇ ರೀತಿ ಈ ನಮ್ಮ ಧಾರ್ಮಿಕ ಕೇಂದ್ರ
ಇದೊಂದು ಶ್ರದ್ಧಾ ಕೇಂದ್ರವಾಗಿ ಮುಂದುವರಿಯಬೇಕು ಎಂದ ನಮ್ಮ ಅಪೇಕ್ಷೆ ಇದ್ದು, ಅಯ್ಯಪ್ಪ ವೃತಾಧಾರಿಗಳಿಗೆ ಅವರ ಅನುಕೂಲಕ್ಕೆ ತಕ್ಕಂತೆ ಅವರಿಗೆ ಸ್ನಾನ ಮಾಡಲಿಕ್ಕೆ, ಅವರಿಗೆ ಉಳ್ಕೊಳ್ಳಿಕ್ಕೆ ಒಂದು ರೂಮ್ನ ವ್ಯವಸ್ಥೆ ಕೂಡ ಆಗಬೇಕು. ಉತ್ತರ ಭಾರತದಿಂದ ಅಥವಾ ಬೇರೆ ಬೇರೆ ಕಡೆಯಿಂದ ಸ್ವಾಮೀಜಿಗಳು ನಮ್ಮ ಶ್ರದ್ಧಾ ಕೇಂದ್ರಕ್ಕೆ ಬರ್ತಾರೆ, ಅವರಿಗೆ ಕೂಡ ಉಳಿದುಕೊಳ್ಳೋಕ್ಕೆ ಒಂದು ರೂಮಿನ ವ್ಯವಸ್ಥೆ ಕೂಡ ದೇವಸ್ಥಾನದ ವತಿಯಿಂದ ಕಲ್ಪಿಸಬೇಕು ಅಂತೇಳಿ ಈ ಮೂಲಕ ಮನವಿ ಮಾಡ್ತಿದ್ದೇನೆ. ನಮ್ಮದೊಂದು ಮನವಿ ಇದೆ. ಈಗಲೇ ಪ್ರಸ್ತಾಪಿಸಿದ್ದಾರೆ. ಕೋಚಂಡ್ರಿಯವರು ಲ್ಯಾಂಡ್ ರಿಫಾರ್ಮ್ಸ್ ಆ್ಯಕ್ಟಿನ ಪ್ರಕಾರ ಹೋದಂಥ ಟಿನೆನ್ಸಿಗೆ ಹೋದಂಥ ಈ 14 ಎಕರೆ ಸ್ಥಳವನ್ನು ಪುನಃ ದೇವಸ್ಥಾನಕ್ಕೆ ಸಿಗುವ ಹಾಗೆ ಮಾಡಿದ್ದಾರೆ. ಹಾಗೆ ಅವರ ಹೆಸರನ್ನು ಶಾಶ್ವತವಾಗಿ ಉಳಿಯುವಂತೆ ಮಾಡಬೇಕು ಅಂತ ಹೇಳುವಂಥದ್ದು ಒಂದು ನಮ್ಮ ಮನವಿ. ಈ ಮನವಿಯನ್ನು ಶಾಸಕರಿಗೆ ಮತ್ತು ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರಿಗೆ ನಾವು ಈಗ ಕೊಡ್ತಾ ಇದ್ದೇವೆ. ಖಂಡಿತ ಆವರಣವನ್ನು ಮಾಡುವಂಥ ಕೆಲಸ ಆಗ್ತದೆ, ಅದಕ್ಕೆ ಪ್ರಾಮುಖ್ಯತೆಯನ್ನು ಕೊಡ್ತೇವೆ. ಆನಂತರ ಅಯ್ಯಪ್ಪ ಭಕ್ತಾದಿಗಳಿಗೆ ವ್ಯವಸ್ಥೆ, ಸ್ನಾನದ ವ್ಯವಸ್ಥೆಗೆ ಅದು ನಮ್ಮ ಮನಸ್ಸಿನಲ್ಲಿ ಮೊದಲೇ ಬಂದಿದೆ. ಅದಕ್ಕೆ ಟಾಯ್ಲೆಟ್ ವಾಶ್ರೂಮ್ ಮಾಡುವ ಜೊತೆಗೆ ಅವರಿಗೆ ಸ್ನಾನದ ವ್ಯವಸ್ಥೆಯನ್ನು ಅಲ್ಲಿ ಕಲ್ಪಿಸ್ತೇವೆ. ಆದರೆ ನಿಲ್ಲಿಕೆ ವ್ಯವಸ್ಥೆಯನ್ನು ಇಲ್ಲಿ ಮಾಡೋದಿಲ್ಲ, ಅದು ತೊಂದರೆಗಳಾಗ್ತದೆ. ನಾವು ಹಾಲ್ ಕಟ್ಟೋದಿದ್ರೆ ಹಾಲಿನಲ್ಲಿ ಅವರಿಗೆ ಏನಾದರೂ ವ್ಯವಸ್ಥೆ ಮಾಡಲಿಕ್ಕೆ ಒಂದು 500 ಜನರದ್ದು ಅಲ್ಲಿ ಮಾಡ್ತೇವೆ. ಅಲ್ಲೇನಾದರೂ ಮಾಡಲಿಕ್ಕೆ ಸಪ್ರೇಟ್ ಹಾಲ್ ಮಾಡಲಿಕ್ಕೆ ಆಗೋದಿಲ್ಲ. ಸ್ವಾಮೀಜಿಗಳಿಗೂ ಕೂಡ ಯಾವುದೇ ವ್ಯವಸ್ಥೆಗಳು ಅಂತ ಇರೋಲ್ಲ. ಇಲ್ಲಿ ಲಾಂಜ್ ಇರ್ತದೆ, ರೂಮ್ ಇರ್ತದೆ. ಅದರಲ್ಲಿ ತಂತ್ರಿಗಳಿಗೆ ಒಂದು ಸಪ್ರೇಟ್ ರೂಮ್ ಮಾಡ್ತೇವೆ, ತಂತ್ರಿಗಳಿಗೆ ಇರಲಿಕ್ಕೆ. ಅಲ್ಲಿ ಸ್ವಾಮೀಜಿಗಳು ಬೇಕಿದ್ರೆ ಅಲ್ಲಿಗೆ ರೆಸ್ಟ್ ಮಾಡುವಂಥದ್ದು, ಇಲ್ಲಂದರೆ ವಾಶ್ರೂಮನ್ನು ಬಳಕೆ ಮಾಡುವಂಥದ್ದು. ಯಾಕಂದರೆ ನೀವು ಹೇಳಿದ್ದು ಕರೆಕ್ಟು, ಕೆಲವು ಕಾರ್ಯಕ್ರಮಕ್ಕೆ ಸ್ವಾಮೀಜಿಗಳು ಬರ್ತಾರೆ, ಕಾರ್ಯಕ್ರಮ ಲೇಟ್ ಆಗುತ್ತೆ, ಸಾಯಂಕಾಲ ಹೋಗೋರು ಅವರಿಗೆ ಎಲ್ಲಿಯೂ ತಂಗುದಾನ ಇರುವುದಿಲ್ಲ. ಅದಕ್ಕೆ ಒಂದು ರೂಮನ್ನು ಅಲ್ಲಿ ದೊಡ್ಡದು ಮಾಡ್ತೀವಿ ತಂತ್ರಿಗಳಿಗೆ, ಅವರಿಗೆ ಹೋಗಿ ಬರಲಿಕ್ಕೆ. ಅದಕ್ಕೆ ಅವರಿಗೆ ವಿದ್ ವಾಶ್ರೂಮ್ ಅಲ್ಲಿ ಅವರಿಗೆ ಜೋಡಣೆಯನ್ನು ಮಾಡ್ಕೊಳ್ತೇವೆ. ನಾನೊಬ್ಬ ಅಯ್ಯಪ್ಪ ಭಕ್ತ. ಸುಮಾರು ವರ್ಷದಿಂದ ಶಬರಿಮಲೆಗೆ ಹೋಗುವವರು ಇಲ್ಲಿಂದ ಹೋಗ್ತಾ ಇದ್ದಾರೆ. ಸಾವಿರಾರು ಜನ ಪುತ್ತೂರಿನಲ್ಲಿ ಮಾಲೆ ಹಾಕಿ ಮತ್ತೆ ಅಲ್ಲಿಂದ ಬಂದು ಇಲ್ಲಿಯೇ ಮಾಲೆ ತೆಗೆದು ಹೋಗುವಂಥ ಒಂದು ಸಂಪ್ರದಾಯ ಅನೇಕ ವರ್ಷಗಳಿಂದ ಇದೆ. ಆದರೆ ಪುತ್ತೂರು ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ಸರಿಯಾದ ಒಂದು ಸ್ನಾನ ಮಾಡಲಿಕ್ಕೆ, ಸರಿಯಾದ ಒಂದು ಭಸ್ಮಲೇಪನ ಮಾಡಲಿಕ್ಕೆ ಸರಿಯಾದ ವ್ಯವಸ್ಥೆ ಇಲ್ಲ. ಅದೆಷ್ಟೋ ಭಕ್ತಾದಿಗಳು ಇಲ್ಲಿ ಮನೆಗೊಂಡು ಕಂಪ್ಲೇಂಟ್ ಎಲ್ಲ ಕೊಟ್ಟಿದ್ದಾರೆ. ನಾವು ಮೊದಲಲ್ಲಿ ನಮ್ಮ ಭಟ್ರು ಇದು ಮಾಡುವ ಅಂಡೆಯಲ್ಲಿ ಹೋಗಿ ಸ್ನಾನ ಮಾಡಿ ಬರುವಂಥ ಒಂದು ಪ್ರಮೇಯ ಇಲ್ಲಿತ್ತು. ಯಾಕಂದರೆ ಅಯ್ಯಪ್ಪ ಭಕ್ತರು ಸಾವಿರಾರು ಜನ ಇಲ್ಲಿಂದ ಹೋಗ್ತಾ ಇದ್ದಾರೆ. ಅವರಿಗೊಂದು ಸರಿಯಾದ ವ್ಯವಸ್ಥೆ ಈಗ ಹೇಳಿದ್ರಿ, ಆದರೆ ಸರಿಯಾದ ವ್ಯವಸ್ಥೆ ಸ್ನಾನ ಮಾಡಲಿಕ್ಕೆ, ಮತ್ತೊಂದು ಅಲ್ಲಿ ಅವರಿಗೆ ಶರಣದ ಕರೀಲಿಕ್ಕೆ ಮತ್ತು ಕಟ್ಟಲಿಕ್ಕೆ ಅದು ಕೂಡ ಒಂದು ವ್ಯವಸ್ಥೆ ಸರಿಯಾದ ಆಗಬೇಕು. ಸಾವಿರಾರು ಜನ ಇಲ್ಲಿಂದ ಹೋಗ್ತಾರೆ. ಪುತ್ತೂರು ತಾಲೂಕಿನಿಂದ ಹೊರತುಪಡಿಸಿ ಬೇರೆ ತಾಲೂಕಿನಿಂದ ಬಂದು ಕೂಡ ಪುತ್ತೂರಲ್ಲಿ ಮಾಲೆ ಹಾಕಿ ಅಯ್ಯಪ್ಪ ಹೋಗಿ ಮತ್ತೆ ಇಲ್ಲಿಯೇ ಮಾಲೆ ತೆಗೆಯುವಂಥ ಪ್ರಮೇಯ ಇದೆ. ಅದಕ್ಕೆ ದಯವಿಟ್ಟು ಸರಿಯಾದ ವ್ಯವಸ್ಥೆ ಆಗಬೇಕು. ಮತ್ತು ಮಾಸ್ಟರ್ ಪ್ಲ್ಯಾನ್ ಭಾಳ ಚೆಂದ ಆಗಿದೆ. ಯಾಕೆಂದರೆ ಮೊದಲಿನ ಮುಕ್ತೇಶ್ವರು ಜಗನ್ನಾಥರಯ್ಯರಿಂದ, ಜಗನೀವ್ ಸರಿಂದ, ಆನಂತರ ಮುಳಿಯದವರು, ಸುಧಾಕರ್ ಶೆಟ್ಟರು ಅತ್ಯುತ್ತಮವಾಗಿ ಕೆಲಸ ಮಾಡಿದ್ದಾರೆ. ಈಗ ಈಶ್ವರ ಭಟ್ರು ಬಂದ ಮೇಲೆ ಜಾಗ ದೇವಸ್ಥಾನಕ್ಕೆ ತುಂಬ ಸಿಕ್ಕಿದೆ ಮತ್ತು ಉತ್ತಮವಾದ ಮಾಸ್ಟರ್ ಪ್ಲ್ಯಾನ್ ಆಗಿದೆ. ಬದಲಾವಣೆ ಜಗದ ನಿಯಮ. ಆ ರೀತಿಯಾಗಿ ಯಾವುದೇ ಕಟ್ಟಡಗಳು ತೆಗೆಯುತ್ತಿದ್ದರೂ ಕೂಡ ಬದಲಾವಣೆ ಮೂಲಕ ನಮ್ಮ ಮಹಾಲಿಂಗೇಶ್ವರನ ಅಭಿವೃದ್ಧಿ ಆಗಬೇಕಂತ ನನ್ನದೊಂದು ಕೋರಿಕೆ. ಅಯ್ಯಪ್ಪ ಮಂದಿರ ಕಟ್ಟುವಾಗ ಅಲ್ಲಿ ಅವರಿಗೆ ಕಟ್ಟಲಿಕ್ಕೆ ಏನಾದರೂ ಸ್ವಲ್ಪ ಜಾಗವನ್ನು ಮಾಡಿ, ಸ್ವಲ್ಪ ಹಾಲ್ ಉದ್ದ ಮಾಡಿ, ಅವರು ಹೇಳೋದು ಕರೆಕ್ಟು. ಒಂದು ತುಂಬ ಜನ ಬರ್ತಾರೆ ದೇವಸ್ಥಾನ ಅಂತ ಹೇಳುವಾಗ, ಅಲ್ಲಿ ಸ್ವಲ್ಪ ಹಾಲ್ ಸ್ವಲ್ಪ ಉದ್ದ ಮಾಡಿ ಎದುರುಗಡೆ, ಆ ಮಂದಿರದ ಎದುರುಗಡೆ ಅಲ್ಲೇ ಕಟ್ಟಲಿಕ್ಕೆ ಏನಾದರೂ ವ್ಯವಸ್ಥೆ ಮಾಡ್ಕೊಳ್ಳಿಕ್ಕೆ, ಅದು ಸ್ನಾನದಿಗಳು ಹೇಳಿದ್ದೀವಿ, ವ್ಯವಸ್ಥೆ ಮಾಡ್ತೀವಿ. ಅವರಿಗೆ ಮಾತ್ರ ಅಲ್ಲ, ಬೇರೆಯವರಿಗೂ ಬಂದರೂ ಸ್ನಾನದ ವ್ಯವಸ್ಥೆ ಇಲ್ಲಿ ಇರಬೇಕು. ಅಂದರೆ ಇಲ್ಲಿ ಯಾವುದೇ ವ್ಯವಸ್ಥೆಗಳು ಮಹಿಳೆಯರಿಗೆ ಬೇರೆ, ಬಾಕಿಯವರಿಗೆ ಸ್ನಾನದ ವ್ಯವಸ್ಥೆಗಳನ್ನು ಸಪ್ರೇಟಾಗಿ ಮಾಡ್ತೇವೆ. ಮತ್ತು ಅವರಿಗೆ ನಿಲ್ಲಿಕ್ಕೆ ವ್ಯವಸ್ಥೆ ಮಾಡೋದು ಸ್ವಲ್ಪ ಕಷ್ಟ, ಅದನ್ನು ಅಂತ ಆಲೋಚನೆ ಮಾಡ್ತೇವೆ. ಈಗ ಇಷ್ಟರವರೆಗೆ ಪ್ರಶ್ನೆ ಚಿಂತನೆ, ಅಷ್ಟಮಂಗಲ ಇಂಥದ್ದೆಲ್ಲ ಮಾಡಿ ತುಂಬ ಸಮಸ್ಯೆ ಬರ್ತುಂಟು. ಹಾಗಾಗಿ ನಾನು ಹೇಳೋದು ಒಂದೇ, ಮುಂದಕ್ಕೆ ಪ್ರಶ್ನೆ ಚಿಂತನೆ ಅಷ್ಟಮಂಗಲ ಯಾಕೆ ಬೇಕು? ಮಹಾಲಿಂಗೇಶ್ವರ ದೇವಸ್ಥಾನ ಪ್ರಸಾದ ತೆಗೆದೆ ಅಲ್ಲಿಂದನೇ ನಾವು ಈಗ ಇದು ಬೇಕಾ ಬೇಡವಂತ ಅಲ್ಲಿಂದ ಅವರ ಹತ್ರ ನಿರ್ಧಾರ ತಗೊಂಡು ಯಾಕೆ ಮಾಡಬಾರ್ದು? ಅಲ್ಲಿಂದ ಪ್ರಸಾದ, ಹೂ ಪ್ರಸಾದ ತೆಗೆದು ಅಥವಾ ಮಂತ್ರಕ್ಷ ಅಕ್ಕಿಯನ್ನು ತೆಗೆದು ಮಹಾಲಿಂಗೇಶ್ವರ ಲಿಂಗದಲ್ಲಿ ಇಟ್ಟು ಅಲ್ಲಿಂದ ದೇವರಿಗೆ ಕೊಟ್ಟ ಏನು ಅನುಗ್ರಹ ಉಂಟು ಅದನ್ನು ನಾವು ಮುಂದುವರಿಸೋದು ಅಂತ ನನ್ನ ಒಂದು ಇದು. ಯಾಕಂದರೆ ನಮಗೆ ದೇವರ ಮೇಲೆ ಇಷ್ಟು ಭಕ್ತಿ ಉಂಟು, ನಂಬಿಕೆ ಉಂಟು, ಅವರಿಗೆ ಸಹ ನಮ್ಮ ಭಕ್ತರು ಅಂತ ಹೇಳುವ ಒಂದು ಇದು ಉಂಟು. ಹಾಗಾಗಿ ನಾವು ಅಲ್ಲಿಂದವೆಲ್ಲ ಒಂದು ಪ್ರಸಾದ ತೆಗೆದು ಬೇಕಾ ಬೇಡವಂತ ಅಲ್ಲಿಂದ ತೀರ್ಮಾನ ಮಾಡಬೇಕಂತ ನನ್ನೊಂದು ಒಪಿನಿಯನ್. ಈ ಭಕ್ತಿ ಅನ್ನೋದು ನಂಬಿಕೆ ಇದ್ದರೆ ಅದನ್ನು ಕೊಂಡಿ ಭಕ್ತಿ ಅಂತ ಹೇಳೋದು.
ಸೊ ನಾವು ಈಗ ನಮ್ಮ ಧರ್ಮದಲ್ಲಿ ನಾವು ಪಾಲಿಸ್ಕೊಂಡು ಬರುವಂಥದ್ದು, ನಾವು ಏನನ್ನು ಆಲೋಚನೆ ಮಾಡಿಕೊಂಡು ಪ್ರಸಾದ ತೆಕ್ಕೊಂಡು ಬರ್ಬೋದು. ಆದರೆ ಚಿಂತನೆ ಮೂಲಕ ಅದಕ್ಕೆ ಪರಿಹಾರ ಸಿಕ್ಕಿದ್ರೆ ನಮಗೊಂದು ಮನಸ್ಸಿಗೆ ನೆಮ್ಮದಿ. ನಮ್ಮ ಜವಾಬ್ದಾರಿ, ನಾನೇನು ತಪ್ಪು ಮಾಡ್ತಾ ಇದ್ನ, ನಾನು ಇಲ್ಲಿ ಬರುವಾಗಲೂ ನನಗೆ ಹೆದರಿಕೆ ಆಗ್ತದೆ. ಆ ಜಾಗ ತೆಗೆಯುವಾಗ, ಜಾಗ ಹೊಡೆದನ್ನು ಬಿಡಿಸುವಾಗ ನನಗೆ ಎಷ್ಟೋ ಜನ ಹೇಳಿದರು, ಈ ರೇಖೆ ಪೋಡ್ಚಿ ಅವು ಅದು ಆಪೂಜಿ ಅಂತ. ನನ್ನ ಮನಸ್ಸಿಗೆ ನನಗೆ ಸಮಾಧಾನ ಅಂತ ಕಂಡಿದ್ದೆ. ನಾನು ಮುಳಿಯದವರು ಇರುವಾಗಲೂ ಅವರು ಲಾಸ್ಟ್ ಒಂದು 2-3 ತಿಂಗಳು ಇರುವಾಗಲೂ ಅವರು ಕರೆದು ಮಾತಾಡಿದರು. ಒಂದು ಸರಿಯಾದ ವಿಚಾರಗಳನ್ನು ನಾವು ನಿರ್ಧಾರಗಳನ್ನು ತಗೊಳ್ಬೋದು. ನಾವೇನು ಪ್ರಶ್ನೆ ಕೇಳಿಲ್ಲ, ಮಹಾಲಿಂಗೇಶ್ವರ ದೇವರ ಹತ್ರ ಪ್ರಶ್ನೆ ಚಿಂತನೆ ಮಾಡಿ ಆ ಜಾಗಗಳನ್ನು ಖಾಲಿ ಮಾಡಲಿಲ್ಲ. ಈಗ ತೆಗೆದನ್ನು ನಾವು ತೆಗಿತಿದ್ವಿ. ಆದರೆ ಕೆಲವು ವಿಚಾರಗಳನ್ನು ನಾವು ಚಿಂತನೆ ಮಾಡಬೇಕಾಗ್ತದೆ. ನಮ್ಮ ಸಂಸ್ಕೃತಿ ಆ ರೀತಿ ಬಂದಿದೆ, ಸಂಬಂಧಗಳು, ಅದರಿಂದ ಅದನ್ನು ಮಾಡಬೇಕಾಗ್ತದೆ. ಕೆಲವು ವಿಚಾರಗಳು ನೀವು ಹೇಳಿದಾಗೆ ನಿರ್ಧಾರಗಳನ್ನು ಮಾಡಬಹುದು. ಅಧ್ಯಕ್ಷರ ಹತ್ರ ಒಂದು ಮನವಿ, ಯಾಕೆಂದರೆ ಈಗಾಗಲೇ ನಾವು ಒಂದು ನಮಗೆ ಮನವಿ ಕೊಟ್ಟಿದ್ದೇವೆ. ಯಾಕೆಂದರೆ ಇಲ್ಲಿ ದೇವಸ್ಥಾನದ ಸುತ್ತು ಅಂದರೆ ರಾಜಗೋಪುರದ ಒಳಗೆ ಅಂದರೆ ಇದು ರಕ್ತೇಶ್ವರಿ ಗುಡಿಯ ಹತ್ತಿರ ಅಥವಾ ಶಾರದಾ ಅಲ್ಲಿ ಸುತ್ತು ಬರುವಾಗ ಕೆಲವು ಭಕ್ತರು, ಈಗ ಅದು ಭಕ್ತರದೇ ಪ್ರಾಬ್ಲಮ್ಗಳು, ಚಪ್ಪಲಿ ಹಾಕಿಕೊಂಡು ಹೋಗ್ತಾ ಇದ್ದಾರೆ. ನಾವು ಅದನ್ನು ತುಂಬ ಸಲ ಹೇಳಿದ್ದೇವೆ ನಿಮ್ಮ ಹತ್ರ, ನಿಮ್ಮ ಅಧ್ಯಕ್ಷರಿಗೆ ಗಮನ ಬಂದಿದೆ. ಅದನ್ನೊಂದು ಸಂಪೂರ್ಣವಾಗಿ ಆ ಕಡೆಯಿಂದ ಬರುವವರು ಚಪ್ಪಲಿ ಹಾಕಿಕೊಂಡು ಈ ಕಡೆ ಬರೋದು, ಈ ಕಡೆಯಿಂದ ಹೋಗುವವರು ಆ ಕಡೆ ಚಪ್ಪಲಿ ಹಾಕಿಕೊಂಡು ಹೋಗೋದು, ಅದನ್ನೊಂದು ವ್ಯವಸ್ಥೆ ಸಂಪೂರ್ಣವಾಗಿ ನಿಷೇಧಿಸುವ ಹಾಗೆ ವ್ಯವಸ್ಥೆ ಮಾಡಬೇಕಂತೇಳಿ ತಮ್ಮಲ್ಲಿ ವಿನಂತಿ. ರಾಜಗೋಪುರದ ಒಳಾಂಗಣದ ಪರಿಧಿಯಲ್ಲಿ ಅದು, ಯಾಕೆಂದರೆ ಅಲ್ಲಿ ಜಾತ್ರೋತ್ಸವ ಸಮಯದಲ್ಲಿ ಎಲ್ಲ ದೇವರು ಬಳಿ ಬರುವುದು, ಅದಕ್ಕೊಂದು ಪ್ರಾಧಾನ್ಯತೆ ಉಂಟದ್ದು ಆ ಜಾಗಕ್ಕೂ ಕೂಡ. ಹಾಗಾಗಿ ಒಂದು ಮನವಿ. ಹೇಳೋದು ಸರಿ ನೋಡಿ, ಕೆಲವು ಕಡೆ ಚಪ್ಪಲಿ ಹಾಕಬೇಕಾಗ್ತದೆ. ಈ ಜಾಸ್ತಿ ಭಕ್ತಿ ಆದರೂ ಕಷ್ಟನೇ. ಭಕ್ತಿಯಾಗ ಭಕ್ತಿ ಮಾಡಬೇಕು, ಪ್ರಾರ್ಥನೆ ಮಾಡುವಾಗ ಪ್ರಾರ್ಥನೆ ಮಾಡಬೇಕು, ಎಲ್ಲದನ್ನು ನಾವು ಸೇರಿಸ್ಕೊಂಡು ಹೋಗಬೇಕು. ಒಬ್ಬ ಶುಗರ್ ಪೇಷಂಟ್, ನಾನು ದೇವಸ್ಥಾನಕ್ಕೆ ದೇವರ ಹಿಂದೆ ಹೋಗುವಾಗ ನಾನು ಚಪ್ಪಲಿ ಹಾಕ್ಕೊಂಡು ಹೋಗಿದ್ದೆ. ಅಷ್ಟು ವಾಟ್ಸಪ್ಪಲ್ಲೆಲ್ಲ ಹಾಕಿದ್ರು ಚಪ್ಪಲಿ. ನಾನು ಒಬ್ಬಲ್ಲ, ಎಲ್ಲ ತುಂಬ ಜನ ಹಾಕ್ಕೊಂಡು ಹೋಗ್ತಾರೆ. ಎಷ್ಟೋ ಜನರಿಗೆ ಶುಗರ್ ಇರ್ತದೆ. ನಿಮಗೆ ಇನ್ನೂ ಏಜ್ ಆಗಲಿಲ್ಲ, 45-50 ವರ್ಷ ಹೋಗುವಾಗ ಈಗ ಶುಗರ್ ಫಿಕ್ಸ್. ಅವನಿಗೆ ಒಂದು ಚಿಕ್ಕ ಕಲ್ಲು ತಾಗಿದರೆ ಕೆಳಗಡೆಯಿಂದ, ಚಿಕ್ಕ ಕಲ್ಲು, ಎಷ್ಟೋ ಇನ್ಸಿಡೆಂಟ್ ಇದೆ, ಅದು ಗ್ಯಾಂಗ್ರೀನ್ ಆಗಿ ಮಾರ್ಪಾಡ್ತದೆ. ಅದು ಗ್ಯಾಂಗ್ರೀನ್ ಆಗ್ತದೆ, ಕಲ್ಲು ಎಲ್ಲ ಚಿಕ್ಕ ಸಿಕ್ಕಿದ್ರೆ. ಬೇರೆಲ್ಲ ಕಟ್ ಮಾಡಬೇಕಾಗ್ತದೆ, ಕಾಲು ಕಟ್ ಮಾಡಬೇಕಾಗ್ತದೆ. ಸೊ ಅದರಿಂದ ಇಲ್ಲಿ ನೀವು ಹೇಳೋದು ಕರೆಕ್ಟ್, ನಾನು ಓದ್ತೇನೆ, ಅಲ್ಲಿ ಚಪ್ಪಲಿ ಹಾಕಬಾರ್ದು. ಫಸ್ಟ್ ನಾವು ಅಭಿವೃದ್ಧಿ ಮಾಡಬೇಕು. ನೀವು ಚಪ್ಪಲಿ ಹಾಕಬೇಕಂತ ಹೇಳಿದರೆ ನೀವು ಅಲ್ಲಿ ಗ್ರನೇಟ್ ಹಾಕಿ ಕೊಡಬೇಕು. ಮತ್ತು ಅವನು ಚಪ್ಪಲಿ ಹಾಕೋದಿಲ್ಲ, ದಿಟ್ಟೆ ಫೋರ್ಚಿ ಮಾರ್ರೆ. ನೀವು ಫಾರಿನಿಗೆ ಹೋದರೆ ನೀವೇನು ಮಾಡ್ತೀರಿ, ಒಂದು ಕಸ ನಿಮ್ಮ ಕೈಗೆ ಬಂದರೆ, ವೇಸ್ಟ್ ಕಸ ಬಂದರೆ, ನೀವು ಫಾರಿನ್ಗೆ ಹೋದ್ರೆ ನೀವು ಅದನ್ನು ಬಿಸಾಕೋದಿಲ್ಲ. ಎಲ್ಲಿ ಡಸ್ಟ್ಬಿನ್ ಇದೆ ಅಂತ, ಮತ್ತು ಅಷ್ಟು ಕ್ಲೀನ್ ಇದೆ ಅಲ್ಲಿ, ಬಿಸಾಕೋದಿಲ್ಲ. ಇಲ್ಲಿ ಜ್ಯೂಸ್ ಕೊಡ್ತಕ್ಕ ಅಂದರೆ ಇಲ್ಲಿ ಪರಿಸ್ಥಿತಿ ಆಗಿದೆ. ಸೊ ನಾವು ಬದಲಾವಣೆ ಆದರೆ ಜನ ಬದಲಾವಣೆ ಆಗ್ತಾರೆ. ನೀವು ಹೇಳಿದ್ದು ಕರೆಕ್ಟ್ ಒಪ್ತೇನೆ ನಾನು, ತಪ್ಪೇನಂತ ಹೇಳಿದಲ್ಲ. ಅಲ್ಲಿ ಅಭಿವೃದ್ಧಿ ಮಾಡಿ ಆ ಕಾನೂನನ್ನು ತನ್ನುವಾಗ ಫಸ್ಟ್ ಕ್ಲಾಸ್ ಗ್ರನೈಟಲ್ಲಿ ಮಕ್ಕಳು ಅವರು ಇವರು ನಡ್ಕೊಂಡು ಹೋಗ್ತಾರೆ. ಅದಕ್ಕೆ ಪೂರಕವಾಗಿ ಕೆಲಸವನ್ನು ಮಾಡುವಂಥದ್ದು. ಶಾಸಕರು ಈಗ ಹೇಳಿದಾಗೆ ಮೊದಲು ನಮಗೆ ಏನು ತೊಂದರೆ ಇತ್ತಲ್ಲಿ ಅಂತೇಳಿ ಹೇಳಿದರೆ, ಅಲ್ಲಿ ಮನೆಗಳಿತ್ತು ಮತ್ತು ಆ ಕಡೆ ಈ ಕಡೆ ಹೋಗುವ ವ್ಯವಸ್ಥೆಗೆ ಪ್ರಾಬ್ಲಮ್ ಆಗ್ತಾಯಿತ್ತು. ಶಾಸಕರಿಗೆ ಹೇಳಿದಾಗೆ ಡೇ ಟೈಮ್ನಲ್ಲಿ ಹೋಗಲಿಕ್ಕೆ ಪ್ರಾಬ್ಲಮ್ ಆಗ್ತಾಯಿತ್ತು. ಈಗ ನಮಗೆ ಹೊರಗಡೆ ಕಂಪ್ಲೀಟ್ ಓಪನ್ ಆಗಿ ಸಿಕ್ಕಿದ ಕಾರಣ ಅದನ್ನು ಮುಂದಿನ ದಿವಸಗಳಲ್ಲಿ ಕಂಪ್ಲೀಟ್ ಕ್ಲೋಸ್ ಮಾಡಲಿಕ್ಕೆ ಈಗ ಅವಕಾಶ ಇದೆ. ಈಗ ಅದನ್ನು ಮಾಡ್ಬೋದು. ಅಷ್ಟಕ್ಕೂ ಅದು ಏನು ಅಂತೇಳಿ ಹೇಳಿದರೆ, ನಮ್ಮ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ಅದು ಹೊರಾಂಗಣ, ಅದು ನಿಜವಾದ ಅಂಗಣ ಅಲ್ಲ. ಆದರೆ ಭಕ್ತರ ಒಂದು ಭಾವನೆ ಮತ್ತು ನಮಗೆಲ್ಲರಿಗೆ ಅಲ್ಲಿ ಚಪ್ಪಲ್ ಹಾಕಿಕೊಂಡು ಹೋಗೋದು ನಮಗೆ ಇಷ್ಟ ಇಲ್ಲ. ಹಾಗಾಗಿ ಮುಂದಿನ ದಿವಸಗಳಲ್ಲಿ, ಯಾಕೆಂತ ಈಗ ಹೊರಗಡೆ ಓಪನ್ ಆದ ಕಾರಣ ಹಿಂದಿಂದ ಯಾರಾದರೂ ನಡ್ಕೊಂಡು ಹೋಗಬೇಕು ಅಂತೇಳಿ ಆದರೆ, ಈ ಕಡೆ ಬರಬೇಕು ಅಂತೇಳಿ ಆದರೆ ಈಗ ನಮಗೆ ಓಪನ್ ಆಗಿ ಸಿಕ್ಕಿದೆ. ಆ ವ್ಯವಸ್ಥೆಯನ್ನು ಈಗಿನ ಸಮಿತಿ ಮಾಡಿದೆ. ಆದರೆ ಮುಂದುವರಿಸ್ಕೊಂಡು ಹೋಗ್ಲಿಕ್ಕೆ ಭಾಳ ಒಳ್ಳೆಯ ಒಂದು ಅವಕಾಶ ಇದೆ. ಸರ್ ಒಂದು ನಿಮಿಷ ಸರ್, ನೀವು ಹೇಳಿದಕ್ಕೆ ಈಗ ಅಲ್ಲಿ ಹೊರಾಂಗಣ ಆದ ಕಾರಣ ಚಪ್ಪಲ್ ಹಾಕಿ ಹೋಗ್ಬೋದು ಅಂತ ಹೇಳಿದ್ರಿ. ಗುಡಿ ಹತ್ರ ನಾವು ಹೇಗೆ ಚಪ್ಪಲ್ ಹಾಕೊಂಡು ಹೋಗೋದು, ಅದು ಬಿಡಿ, ಅದೊಂದು ಭಾಗ. ಮಹಾಲಿಂಗೇಶ್ವರ ದೇವಸ್ಥಾನ ಜಾತ್ರೆಯ ಸಂದರ್ಭದಲ್ಲಿ ದೇವರ ಸುತ್ತು ಬರುವಾಗ ದೇವರ ಜೊತೆಯಲ್ಲಿ ಚಪ್ಪಲ್ ಹಾಕೊಂಡು ಹೋಗುವವರು ಎಷ್ಟು ಜನ ಇದ್ದಾರೆ? ಹೋದ ಸಲ ನಾವು ಅವೇರ್ನೆಸ್ ಮಾಡಿದ್ದೇವೆ, ನಾವು ಯಾರನ್ನು ಫೋರ್ಸ್ ಮಾಡಲಿಲ್ಲ. ದಯಮಾಡಿ ಯಾರು ಕೂಡ ಚಪ್ಪಲ್ ಹಾಕಬೇಡಿ ಒಳಗಡೆ ಅಂತೇಳಿ ನಾವು ನಮ್ಮ ಒಂದು ಭಕ್ತಾದಿಗಳು ಒಂದು 10 ಜನರಲ್ಲಿ ಯಾರು ಹಾಕಬಾರ್ದು, ಅದನ್ನು ಹಾಕಿದ್ದಾರೆ. ಅದನ್ನು ನಾವು ಅಧ್ಯಕ್ಷರ ಗಮನಕ್ಕೂ ತಂದಿದ್ದೇವೆ ನಾವು. ಯಾಕೆಂತೇಳಿ ದೇವರ ಹಿಂದೆ ಚಪ್ಪಲ್ ಹಾಕೊಂಡು ಬರುವ ಅವು ಬರುದೇ ಬೇಡ. ಅವು ಎಂತ ಭಕ್ತವ ಚಪ್ಪಲ್ ಹಾಕೊಂಡು ಬರುವ, ಹೊರಗೆ ಅಲ್ಲಿಗೆ ಹೋಗುವುದನ್ನು ತಡಿಲಿಕ್ಕೆ ಈಗ ನಾವು ಅದನ್ನು ಸಮರ್ಥನೆ ಮಾಡಬಾರ್ದು. ಯಾಕಂತ ಹೇಳಿದ್ರೆ ಭಕ್ತಾದಿಗಳು ಚಪ್ಪಲ್ ಹಾಕಬೇಡಿ ಅಂತ ಹೇಳಿದ ಬೋರ್ಡಿನ ಕೆಳಗಡೆ ಚಪ್ಪಲ್ ಇಡ್ತಾರೆ. ನಿಮ್ಮ ವಿಚಾರಕ್ಕೆ ಬೀರಮಂಗಲದ್ದು ನಮ್ದು ಕಲ್ಪನೆ ಬೇರೆ ಇದೆ. ಹೌದು,
ನಾವು ಸ್ನಾನ ಮಾಡಲಿಕ್ಕೆ ಪ್ರಯಾಗಿಗೆ ಹೋಗ್ತೇವೆ ಅಲ್ವಾ, ಉತ್ತರ ಭಾರತಕ್ಕೆ ಹೋಗ್ತೇವೆ. ಮಾಲಿಂಗೇಶ್ವರನ ಜೊತೆ ಸ್ನಾನ ಮಾಡೋದು ಎಷ್ಟು ಪ್ರಾಮುಖ್ಯತೆ. ಬೀರಮಂಗಲಕ್ಕೆ ಹೋಗಿ, ನಾವು ಬೀರಮಂಗಲಕ್ಕೆ ಹೋಗುವ ಚಪ್ಪಲಿ ನೀವು ಹಾಕಬೇಡ ಅಂತ ಹೇಳಿದ್ರೆ ಈ ರಸ್ತೆಯಲ್ಲಿ ನಡ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಇದೆಯಾ? ಅಲ್ಲ, ಅದು ಅಲ್ಲಿದು ಅದು ಬೇರೆ ವಿಚಾರ. ಇಲ್ಲಿದ್ದಕ್ಕೆ ಹೋಗ್ತೇನೆ ನಾನು. ಅಲ್ಲ, ಯಾಕಂದ್ರೆ ಇಲ್ಲಿದ್ದಕ್ಕೆ ಒಂದು ನಿಮಿಷ, ಇಲ್ಲಿದ್ದಕ್ಕೆ ನಾವೀಗ ಅಲ್ಲಿ ಗ್ರನೈಟ್ ಎಲ್ಲ ಹಾಕಿದ ನಂತರ ನಾವು ಚಪ್ಪಲಿ ಸ್ಟ್ಯಾಂಡ್ ಮಾಡಬೇಕು ಫಸ್ಟ್ ಕ್ಲಾಸ್. ಒಬ್ಬ 50 ರೂಪಾಯಿ 1 ರೂಪಾಯಿ ತಗೊಳ್ಳಿ ಬೇಕಿದ್ರೆ. ಕ್ವಾಲಿಟಿ ಸರ್ವಿಸ್ ಕೊಟ್ಟ ಕೂಡಲೇ ನೀವು ಒಂದು ಚಪ್ಪಲಿ ಸ್ಟ್ಯಾಂಡ್ ಮಾಡಿ ಅಲ್ಲಿ ಒಬ್ಬನನ್ನು ಇಟ್ಟ ಕೂಡಲೇ ಕೆಲವರು ಅವರ ವೇಷಭೂಷಣಗಳು ಬೇರೆ ಬೇರೆ ಇರ್ತದೆ, ಗೊತ್ತಿರುವುದಿಲ್ಲ ಅವರಿಗೆ. ಅಲ್ಲಿ ನಾವು ಮಾಹಿತಿಗಳನ್ನು ಕೊಡುವಂಥದ್ದು ಇಲ್ಲ, ಅಲ್ಲಿ ಒಬ್ಬ ಚಪ್ಪಲಿ ಸ್ಟ್ಯಾಂಡನ್ನು ನಾವು ಕರೆಕ್ಟಾಗಿ ಮಾಡಿಕೊಟ್ರೆ ಕರೆಕ್ಟ್ ಅದಕ್ಕೆ ವ್ಯವಸ್ಥೆಯನ್ನು, ವಾಶ್ರೂಮಲ್ಲೂ ಕೂಡ ಹಾಗೆ ಅದು ತುಳಿಯುವುದಿಲ್ಲ. ಅದನ್ನೆಲ್ಲ ನಾವು ಈಗ ಇನ್ನು ಕೊಟ್ಟ ಮೇಲೆ ಅದು ಪ್ರೊಫೆಷನಲ್ ವೇಯಲ್ಲಿ ಮಾಡ್ತೇವೆ. ಅದಕ್ಕೆ ದುಡ್ಡು ಕೊಟ್ಟೇ ಹೋಗಬೇಕು, ಅವನು ಫ್ರೀ ಕೊಡೋಲ್ಲ. ಸರ್, ಒಂದು ಅಭಿಪ್ರಾಯ, ಇದು ಈಗ ಚಪ್ಪಲಿದೆ, ಈಗ ಸಮಸ್ಯೆ ಆಚೆಯಿಂದ ಈಚೆ ಬರ್ತದೆ. ನಮಗೆ ಅಶ್ಲೀಲವಾದಂಥ ಉಡುಪನ್ನು ಹಾಕ್ಕೊಂಡು ಬರುವವರು ತುಂಬ ಜನ ಇದ್ದಾರೆ. ಇಲ್ಲಿ ದೇವಸ್ಥಾನ ಅಂತ ಹೇಳುವಂಥ ಒಂದು ಶ್ರದ್ಧಾ ಕೇಂದ್ರ ಅದು. ಅಲ್ಲಿ ಅವನ ಮನಸ್ಸಿನಲ್ಲಿ ಏನೆಲ್ಲ ಇದೆ ದೇವರಲ್ಲಿ ಹಾಕೊಂಡು ಬಂದ ನೀವು ಮುಂಡೆ ಹಾಕಬೇಕಂತ ಹೇಳಿ ಹಾಗೆಲ್ಲ ಮುಂಡಾಕಬೇಕು ಅಂತ ಹೇಳಿ ಕಡ್ಡಾಯ ಇಲ್ಲ. ಸಂಖ್ಯೆ ಕಡಿಮೆ ಆಗಬಾರ್ದು. ನಾವು ಕೇರಳದಾಗೆ ನಾವು ಎಲ್ಲಿಲ್ಲ ಮುಂಡೆ ಹಾಕಬೇಕು ಅಂತ ಹೇಳಿ ನಮ್ಮ ನಿಯಮ ಅಲ್ಲ ಸರ್. ನಾವು ಹೇಳುದು ಎಂತಂದ್ರೆ ಈ ಚಡ್ಡಿ ಹಾಕುದು, ಅಶ್ಲೀಲವಾದಂಥ ಉಡುಪು ಅಂದರೆ ಯಾವುದು, ಅಂಥದ್ದನ್ನು ಹಾಕುದು ಬೇಡ ಅಂತೇಳಿ ಅದೊಂದು ಸ್ಟ್ರಿಕ್ಟ್ ಆಗಿ ಮಾಡಬೇಕು. ಕೇವಲ ನಾವು ಅಲ್ಲಿ ಮಾಧ್ಯಮದಲ್ಲಿ ನಾವು ಇದು ಮಾಡೋದು ಮನವಿ ಮಾಡೋದಲ್ಲ, ಅದನ್ನು ಸ್ಟ್ರಿಕ್ಟ್ ಮಾಡಿದರೆ ಮುಂದೆ ಅದು ತನ್ನಷ್ಟಕ್ಕೆ ನಿಲ್ತದೆ. ಅದು ದಯಮಾಡಿ ಒಂದು ಮಾಡಬೇಕು ನಿಮ್ಮಲ್ಲಿ ವಿನಂತಿ. ಇವತ್ತು ಈಗಿನ ಸಮಿತಿಯವರು ನಮ್ಮ ಶಾಸಕರ ಒಂದು ಮಾರ್ಗದರ್ಶನ ಇರಬಹುದು ಅಥವಾ ಭಕ್ತರ ಒಂದು ಪೂರಕವಾದಂಥ ಸಹಕಾರ ಇರಬಹುದು. ಸುಮಾರು ನಮ್ಮ ದೇವಸ್ಥಾನದ ಮುಂದುಗಡೆ 18 ಎಕರೆ 40 ಸೆಂಟ್ಸ್, ಆನಂತರವಾಗಿ ಸ್ಥಳ ಬಾಡಿಗೆ ಚೀಟಿ ಎಂಬುದನ್ನು 19 ಎಕರೆ 40, ಉದಾಹರಣೆಗೆ ತೆಂಕಿಲ ಇರ್ಬೋದು, ನೆಲ್ಲಿಕಟ್ಟೆ ಇರ್ಬೋದು, ಬೇರೆ ಬೇರೆ ಭಾಗಗಳಲ್ಲಿ 19 ಎಕರೆ 40 ಸೆಂಟ್ಸ್ ಜಾಗೆ ಸ್ಥಳ ಬಾಡಿಗೆ ಚೀಟಿಯಲ್ಲಿದೆ. 18 ಎಕರೆ 40 ಸೆಂಟ್ಸು ನಮ್ಮ ದೇವಸ್ಥಾನದ ಪ್ರಾಂಗಣ, ಒಳಾಂಗಣ ಮತ್ತು ಗದ್ದೆಯನ್ನು ಹೇಳ್ಬೋದು. ಅದನ್ನು ಈ ಸಮಿತಿಯವರು ಬಹಳ ಶ್ರಮಪಟ್ಟು ಅದನ್ನು ಮಾಲಿಂಗೇಶ್ವರನ ಸುಪರ್ದಿಗೆ ತಂದುಕೊಟ್ಟಿದ್ದಾರೆ. ಅವರಿಗೆ ನಾವು ಈ ಸಂದರ್ಭದಲ್ಲಿ ಬಹಳ ಒಂದು ಗೌರವವನ್ನು, ಅಭಿನಂದನೆಯನ್ನು ಸಲ್ಲಿಸಬೇಕಂತ ನನ್ನ ವೈಯಕ್ತಿಕ ಹಾಗೂ ಎಲ್ಲರ ಭಾವನೆಯನ್ನು ವ್ಯಕ್ತಪಡಿಸ್ತೇನೆ. ಹಾಗೆಯೇ ಇವತ್ತು ನನ್ನ ವೈಯಕ್ತಿಕ ಆಶಯ ಏನೆಂದರೆ, ಪ್ರತಿಯೊಂದು ನಮ್ಮ ವ್ಯವಸ್ಥಾಪನಾ ಸಮಿತಿ ಇರುವುದು ದೇವರ ಸೇವೆ ಮಾಡಲಿಕ್ಕೆ, ಹಾಗೆಯೇ ಜೀರ್ಣೋದ್ಧಾರ ಸಮಿತಿ ಇರುವುದು ಕೂಡ ದೇವರ ಸೇವೆ ಮಾಡಲಿಕ್ಕೆ. ಭಕ್ತರ ಅಭಿಪ್ರಾಯಗಳು, ಸಲಹೆಗಳು ಆಗಿಂದಾಗೆ ನಮ್ಮ ವ್ಯವಸ್ಥಾಪನಾ ಸಮಿತಿಗೆ ಬರಬೇಕು. ಅಷ್ಟಮಂಗಲದಲ್ಲಿ ಸೂಚಿ ಆಗುವುದೇನೆಂದರೆ, 2009ರಲ್ಲಿ ಈ ಕಟ್ಟಡದ ಬಗ್ಗೆ ಆವಾಗಲೇ ಅವರು ಪರಿಹಾರ ಸೂಚನೆ ಮಾಡಿದರೂ ಕೂಡ ಪರಿಹಾರವನ್ನು ಮಾಡಿಲ್ಲ. ನನ್ನ ಕೆಲವೊಂದು ಜನಪದ ಮಾತುಗಳನ್ನು ನಾವು ಕೇಳಿ ತಿಳ್ಕೊಂಡದನ್ನು ಹೇಳ್ತೇವೆ. ಈ ಕಟ್ಟಡವನ್ನು ನಿರ್ಮಾಣ ಮಾಡುವಾಗ ಆಗಿನ ಶಂಕುಸ್ಥಾಪನೆಯಲ್ಲಿ ಆಗಿನ ತಂತ್ರಿಗಳು ಈ ಕಟ್ಟಡ ಇದು ಅಭಿವೃದ್ಧಿ ಹೊಂದುವುದಿಲ್ಲ ಅಂತ ಅವರು ಶಪಿಸಿ ಹೇಳಿದ್ದಾರಂತ ಕೆಲವರು ಜನರ ಅಭಿಪ್ರಾಯ ಕೂಡ ಇತ್ತು. 2009ರಲ್ಲಿ ಅಷ್ಟಮಂಗಲ ಸೂಚನೆ ಮಾಡಿದಾಗ ಈ ಕಟ್ಟಡಕ್ಕೆ ಪರಿಹಾರವನ್ನು ಸೂಚಿಸಿದ್ದಾರೆ, ಪರಿಹಾರೋಪಾದಿಯನ್ನು ಹೇಳಿದ್ದಾರೆ. ಅದನ್ನು ಪರಿಹಾರವನ್ನು ಮಾಡಿದ್ದಾರೆ ಇಲ್ಲವಂತ ನಮಗೆ ಗೊತ್ತಿಲ್ಲ, ಅದು ಇಲ್ಲಿನ ಪ್ರಮುಖರಿಗೆ ಗೊತ್ತಿರಬಹುದು. ಯಾವುದೇ ಸಂದರ್ಭಗಳಲ್ಲಿ ಅಷ್ಟಮಂಗಲ ಬಂದಾಗ ಇವತ್ತು ಬಂದಂಥ ಸಂಖ್ಯೆಯಲ್ಲಿ ಪ್ರತಿ ಅಷ್ಟಮಂಗಲಕ್ಕೆ ಜನಸಂಖ್ಯೆ ಬಂದು ಅಲ್ಲಿ ಭಕ್ತರ ಪ್ರತಿರೋಧವನ್ನು ವ್ಯಕ್ತಪಡಿಸಿದರೆ ಅಥವಾ ಅವರ ಭಾವನೆಗಳನ್ನು ಅಲ್ಲಿ ವ್ಯಕ್ತಪಡಿಸಿದರೆ ಈ ಒಂದು ಹಂತ ತಲುಪ್ತಾ ಇಲ್ಲಾಗಿತ್ತು. ಆನಂತರದಲ್ಲಿ ನಾನು ಯಾವುದೇ ವಿರೋಧ ಅಲ್ಲ ಅಥವಾ ಪ್ರತಿರೋಧ ಕೂಡ ಅಲ್ಲ, ನನ್ನ ವೈಯಕ್ತಿಕ ಭಾವನೆಯನ್ನು ಹೇಳ್ತಾ ಇದ್ದೇನೆ. ಈ ಕಟ್ಟಡವನ್ನು ನಾವು ನಮ್ಮ ಅವಧಿಯಲ್ಲಿ ಅಂದರೆ 2023ರ ಅವಧಿಯಲ್ಲಿ ಅಷ್ಟಮಂಗಲ ಆದಾಗ ಅಲ್ಲಿ ಅಷ್ಟಮಂಗಲದಲ್ಲಿ ಸೂಚ್ಯ ಏನಂದರೆ ಈ ಕಟ್ಟಡ ಅದು ಸಾನ್ನಿಧ್ಯಕ್ಕೆ ತೊಂದರೆ ಅಂತಲೇ ಹೇಳಿದ್ದಾರೆ. ಆನಂತರದಲ್ಲಿ ಉದಾಹರಣೆಗೆ ನಾವು ಹೇಳಿದಾಗೆ 48 ವರ್ಷಗಳ ಅದೊಂದು ಜಸ್ಟು ಅವರ ಉಕ್ತಿ ಅಥವಾ ಅವರೊಂದು ಸೂಚ್ಯ ಅಷ್ಟೇ, ದೈವಜ್ಞರ ಸೂಚ್ಯ. 48 ಮಂಡಲಗಳಾಗಬೇಕು, ಪೀಡಬ್ಲ್ಯೂಡಿ ಅವರ ಅನುಮೋದನೆ ಬೇಕು, ಅಥವಾ ಜನಸಾಮಾನ್ಯರ ಭಕ್ತರ ಹಣಕ್ಕೆ ಪೋಲಾಗ್ತಾ ಉಂಟು, ಸುಮಾರು 2.5 ಕೋಟಿ ಮೊತ್ತ ಪೋಲಾಗ್ತಾ ಉಂಟಂತ ನಾವು ನಮ್ಮ ಭಾವನೆಗಳನ್ನು ವ್ಯಕ್ತಪಡಿಸಿದಾಗ ಅವರು ನಮಗೆ ಬೇಕಾಗಿ ಕಾಂಪ್ರಮೈಸ್ ಮೈಂಡ್ನಲ್ಲಿ ನಮ್ಮ ಭಾವನೆಗಳಿಗೆ ಸ್ಪಂದಿಸಿಕೊಂಡು ಆ ಒಂದು ಹಂತವನ್ನು ಅದನ್ನು ಪರಿಧಿ ಮಾಡಿಕೊಂಡು ಅದನ್ನು ನಿರ್ಮಾಣ ಮಾಡಿ ಅಥವಾ ಅದಕ್ಕೆ ಒಂದು ಪರಿಹಾರ ಮಾಡಿ ಅಂತ ಹೇಳ್ತಾರೆ. ಇದು ಯಾವತ್ತಾದರೂ ಕೂಡ ಮುಂದಿನ ಅಷ್ಟಮಂಗಲಗಳಲ್ಲಿ ಯಾವತ್ತಾದರೂ ತೊಂದರೆಗಳು ಬರ್ತದೆ, ಆಗಿಂದಾಗೆ ನಮಗೆ ಸೂಚ್ಯಗಳು ಬರ್ತದೆ. ಈಗ ಮೊನ್ನೆ ಪ್ರಶ್ನಾಚಿಂತನೆಯಲ್ಲಿ ಕೂಡ ನಾವು ಅದನ್ನು ವೇದ್ಯ ಮಾಡಬೇಕಾಗಿದೆ. ಅವರು ಕೂಡ ಹೇಳಿದ್ದೇನು, ಈ ಸಾನ್ನಿಧ್ಯಕ್ಕೆ ಭಾಳ ಆಘಾತವಾಗಿದೆ, ಧಕ್ಕೆ ಆಗಿದೆ ಅಂತ ಹೇಳ್ತಾರೆ. ಈಗ ನಾವು ಕೂಡ ಮಾಡಿ ತಪ್ಪೇನೆಂದರೆ ಇದಕ್ಕೆ ನಾವು ತುಂಬ ವಹಿಸಿದ್ದೇವೆ. ನಮ್ಮ ಆಲೋಚನೆಗಳಿಗೆ ನಾವು ಬದ್ಧರಾಗಿ ಈ ಒಂದು ಕೆಳಗಿನ ಅಂತಸ್ತಿಗೆ ಹಣವನ್ನು ವ್ಯಯಿಸಿದೆ, ಭಕ್ತರ ಹಣವನ್ನು ಕೂಡ ನಾವು ಅದನ್ನು ಹೇಳಿದ್ದೇವೆ. ಪ್ರತಿ ಹಂತಗಳಲ್ಲಿ ಕೂಡ ಭಕ್ತರು ಅದನ್ನು ಪ್ರತಿರೋಧನೆ ಮಾಡಬೇಕು.
ಅವರ ಸಲಹೆಗಳನ್ನು ಕೊಡಬೇಕು. ಯಾವತ್ತೂ ಕೂಡ ಈ ದೇವಸ್ಥಾನ ಸಮಿತಿಗೆ ಕಾಲಕ್ಕೆ ಯಾವುದೇ ಒಂದು ಅಭಿವೃದ್ಧಿ ಕಾರ್ಯಕ್ರಮ ಮಾಡುವಾಗ, ಚಿಂತನೆಯನ್ನು ಮಾಡುವಾಗ ನೀವು ಅದನ್ನು ಪ್ರತಿರೋಧ ಮಾಡಬೇಕು, ಅವರಿಗೆ ಸಲಹೆಯನ್ನು ಕೊಡಬೇಕು. ಆಗಿಂದಾಗೆ ಮಾತ್ರ ಅಲ್ಲಿ ಏನಾದರೂ ನಾವು ಬದಲಾವಣೆ ಮಾಡಲಿಕ್ಕಾಗತ್ತೆ, ವ್ಯವಸ್ಥಿತವಾಗಿ ಮಾಡಲಿಕ್ಕಾಗತ್ತೆ. ಧನ್ಯವಾದಗಳು. ಈಗ ಈ ಕಟ್ಟಡವನ್ನು ತೆಗಿಬೇಕು ನನ್ನ ಪ್ರಕಾರ, ಪ್ರಶ್ನೆ ಪ್ರಕಾರ ಇಷ್ಟರವರೆಗೆ ಎಲ್ಲ ಅವರ ಅಭಿಪ್ರಾಯ ಯಾರೆಲ್ಲ ಹೇಳಿದ್ದಾರೆ ಅವರೆಲ್ಲ ಅಭಿಪ್ರಾಯವನ್ನು ಕ್ರೋಢೀಕರಿಸಿದರೆ ಪ್ರಶ್ನೆ ಕಟ್ಟಡವನ್ನು ತೆಗಿಬೇಕು ಅಂತ ಹಿಂದಿನಿಂದ ಬಂದಿದೆ. ಯಾರ ಮನಸ್ಸಲ್ಲಿ ತೆಗಿಬೇಕು ಅಂತ ಇದೆ ಒಮ್ಮೆ ದಯಮಾಡಿ ಕೈ ಎತ್ತಿ. ಇದು ನಮಗೆ ಬೇಕಾಗಿಲ್ಲ, ದೇವರ ಇದಕ್ಕಾಗಿ ನಾವು ಓಕೆ ಮೆಜಾರಿಟಿ ಅದು ಇದೆ. ಆದರೆ ನೀವು ಕೈ ಎತ್ತಿದ್ರಿ ಅಂತ ನಾವು ಅದನ್ನು ತೆಗೀರಿ ಅಂತ ನಾವು ನಿರ್ಧಾರ ಮಾಡೋದಿಲ್ಲ, ದಯಮಾಡಿ ತಿಳ್ಕೊಳ್ಳಿ. ಇನ್ನೊಮ್ಮೆ ನೀವೇನ ಒಂದು ನಿಮಿಷ, ಇನ್ನೊಬ್ಬರು ಮಾತ್ರ ಮಾತಾಡಲಿಕ್ಕೆ, ಯಾರೊಬ್ರು ನಿಂತಿದ್ದಾರೆ, ಇನ್ಯಾರಿಗೆ ಮಾತಾಡಲಿಕ್ಕೆ ಅವಕಾಶ ಇಲ್ಲ, ಟೈಮ್ ಆಯಿತು. ದೇವಸ್ಥಾನದಲ್ಲಿ ಒಂದು ಪೂಜೆ ಪ್ರಸಾದ ಹೂ ಕೊಡುವ ವ್ಯವಸ್ಥೆ ಉಂಟು. ಆ್ಯಕ್ಚುಲಿ ಹೂ ಕೊಡುವುದಂದರೆ ಅದು ಒಂದು ಏನು ನಮ್ಮ ಹಿಂದೂ ಧರ್ಮದಲ್ಲಿ ಆ ದೇವರ ಮೇಲಿರುವ ಹೂವು ಸಿಗುವುದು ಅಂತೇಳಿದರೆ ಅದೊಂದು ಏನು ಪಾಸಿಟಿವ್ ಎನರ್ಜಿ ಇದ್ದ ಹಾಗೆ. ಹಾಗಾಗಿ ನಮ್ಮ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ಕೂಡ ಒಂದು ಹೂ ಕೊಡುವ ಪ್ರಸಾದದ ಜೊತೆಗೆ ಒಂದು ಹೂ ಕೊಡುವ ವ್ಯವಸ್ಥೆಯನ್ನು ಕೂಡ ಮಾಡಬೇಕು. ಹಾಗೆ ಅವರು ಅಣ್ಣ ಹೇಳಿದರು ವಸ್ತ್ರ ನೀತಿ, ಹಾಗೆ ಕೆಲವು ಬೇರೆ ಬೇರೆ ರೀತಿಯ ವಸ್ತ್ರಗಳನ್ನು ಹಾಕ್ಕೊಂಡು ಬರ್ತಾರೆ ದೇವಸ್ಥಾನಕ್ಕೆ, ಅದು ಬೇಡ. ಅಂದರೆ ನಮ್ಮ ಹಿಂದೂ ಧರ್ಮದ ಪ್ರಕಾರ ಒಂದು ಅಚ್ಚುಕಟ್ಟಾದ ಡ್ರೆಸ್ ಕೋಡನ್ನು ಕೊಡೋದು ಒಳ್ಳೆಯದು ಅಂತ ನನ್ನ ಒಂದು ಅಭಿಪ್ರಾಯ. ನಾನು ಹೇಳಿದ್ದೆ ಪೂರಕವಾಗಿ ಆ ಒಂದು ವಸ್ತ್ರ ಸಮಿತಿ ಶಾಸಕರ ಗಮನಕ್ಕೆ ಭಕ್ತ ಸಮಿತಿಯವರ ಒಂದು ಬೇಡಿಕೆಯ ರೀತಿಯಲ್ಲಿ ನಮ್ಮ ಅವಧಿಯ ನಂತರ ಅದು ಬಂದಾಗ ನಾನು ಹೇಳಿದ್ದೆ, ಆ ರೀತಿ ಮಾಡೋದಾದರೆ ನಾವೊಂದು ವ್ಯವಸ್ಥೆ ಮಾಡಬೇಕೇನು ಅಂತ ಹೇಳಿದರೆ, ಹೊರಗಡೆ ನಮ್ಮ ಕೌಂಟ್ರ್ ಏನಿದೆ ಆ ಕೌಂಟ್ರಲ್ಲಿ ಬಟ್ಟೆ ಇಡುವಂಥ ಒಂದು ವ್ಯವಸ್ಥೆ ಮಾಡಬೇಕು. ಯಾರಾದರೂ ಶಾರ್ಟ್ಸು ಈ ರೀತಿ ಹಾಕಿಕೊಂಡು ಬಂದವರಿಗೆ ಒಳಗೆ ಪ್ರವೇಶ ಇಲ್ಲ ಅಂತೇಳಿ ನಾವು ಮಾಡಬಾರ್ದು. ಅಲ್ಲಿ ಒಂದು ಸೇಲಿಗೆ ಅಥವಾ ಬಾಡಿಗೆಗೆ ಒಂದು ವ್ಯವಸ್ಥೆ ಮಾಡಬೇಕು. ಅದಕ್ಕೆ ಪೂರಕವಾಗಿ ಒಂದು 10 ಬಟ್ಟೆಯನ್ನು ನಾನೇ ಕೊಡ್ತೇನೆ ಅಂತ ಹೇಳುವಂಥದ್ದನ್ನು ಕೂಡ ಹೇಳಿದ್ದೆ. ಹಾಗಾಗಿ ಅದನ್ನು ಶೀಘ್ರದಲ್ಲಿ ಈಗಿನ ವ್ಯವಸ್ಥಾಪನಾ ಸಮಿತಿ ಮಾಡಿ ಅಲ್ಲಿ ಒಂದು ಬಟ್ಟೆಯ ವ್ಯವಸ್ಥೆಯನ್ನು ಮಾಡಿ ಈ ಒಂದು ವಸ್ತ್ರ ಸಂಹಿತೆಯನ್ನು ಆದಷ್ಟು ಬೇಗ ತರಬೇಕು ಅಂತೇಳಿ ನನ್ನ ಕೂಡ ಒಂದು ಕೋರಿಕೆಯನ್ನು ನಾನು ಸಲ್ಲಿಸ್ತಾ ಇದ್ದೇನೆ. ಸರ್, ಬಟ್ಟೆ ಕೊಡುವುದು ಅದು ಸಮಂಜಸ ಅಲ್ಲ ಅಂತೇಳಿ ನಾನು ಹೇಳ್ತೇನೆ. ಯಾಕಂದ್ರೆ ಇಲ್ಲಿ ಒಮ್ಮೆ ಬಟ್ಟೆ ಕೊಟ್ಟರೆ ಹೋಗುವಾಗ ಅಲ್ಲಿ ಬಿಸಾಡಿ ಹೋಗ್ತಾರೆ, ಅದಕ್ಕೆ ಯಾರು ಹೊಣೆ ಆಗ್ತಾರೆ? ಬೇಡ, ಬಟ್ಟೆ ಕೊಡೋದು ಬೇಡ. ಅವರಿಗೆ ಫಸ್ಟ್ ಆಫ್ ಆಲ್ ನಾವು ಅವರಿಗೆ ಮನವರಿಕೆ ಮಾಡುವ, ನೆಕ್ಸ್ಟ್ ಟೈಮ್ ಬರುವಾಗ ಸರಿ ಬನ್ನಿ ಅಂತ ಹೇಳಿದ್ ಸಾಕು, ಬಟ್ಟೆ ಕೊಡೋದು ಬೇಡ. ಅದನ್ನು ಸೆಕ್ಯೂರಿಟಿ ಅವರಿಗೆ ಹೇಳಿದರೆ ಅವ್ರು ಹೇಳ್ತಾರೆ ವ್ಯವಸ್ಥೆ. ಅಲ್ಲ, ಬಾಡಿಗೆಯಲ್ಲಿ ಕೊಡುವ ವ್ಯವಸ್ಥೆ ಕೇರಳದಲ್ಲಿ ಕೆಲವು ಕಡೆ ಇದೆ, 2 ರೀತಿಯಲ್ಲೂ ಮಾಡ್ಬೋದು, ಇರ್ಬೋದು. ಅದು ಮಾಡಿದ್ರೆ ಸಮಸ್ಯೆ ಆಗ್ತದೆ. ಬಟ್ಟೆ ಕೊಟ್ರೆ ಅದರ ಬಗ್ಗೆ ಅಯ್ಯಪ್ಪನ ಬಟ್ಟೆ ನೋಡಿ ಅಲ್ಲಿ ಪಂಪೆಯಲ್ಲೆಲ್ಲ ಬಿಸಾಡಿ ಹೋಗ್ತಾರೆ, ಅದೇ ರೀತಿ ಆಗ್ತದೆ. ಮತ್ತೆ ಚರ್ಚೆ ಮಾಡ ಇದೀಗ ನಮ್ಮೆಲ್ಲರನ್ನ ಉದ್ದೇಶಿಸಿ ಇವತ್ತು ನಾವು ಮಾಡಿದಂತಹ ವಿಚಾರಗಳ ಬಗ್ಗೆ ನಮ್ಮೆಲ್ಲರನ್ನ ಉದ್ದೇಶಿಸಿ ಮಾನ್ಯ ಶಾಸಕರಾದ ಶ್ರೀಯುತ ಅಶೋಕ್ ಕುಮಾರ್ ರೈ ಅವರು ನಮ್ಮನ್ನು ಉದ್ದೇಶಿಸಿ ಮಾತನಾಡಬೇಕಾಗಿ ಕೇಳಿಕೊಳ್ತೇನೆ. ಮಹಾಲಿಂಗೇಶ್ವರ ದೇವರ ಅನುಗ್ರಹವನ್ನು ಬೇಡುತ್ತಾ ಇವತ್ತಿನ ಭಕ್ತರ ಸಭೆಯ ಸಭಾ ವೇದಿಕೆಯಲ್ಲಿ ಆಸೀನರಾಗಿರುವಂಥ ಎಲ್ಲ ಗೌರವಾನ್ವಿತರೇ, ಸೇರಿರುವಂಥ ಎಲ್ಲ ಭಕ್ತಾಭಿಮಾನಿ ಬಂಧುಗಳೇ, ನಾವು ಮನುಷ್ಯರು. ನಮ್ಮ ಶ್ರದ್ಧಾ ಕೇಂದ್ರ ನಮ್ಮ ಮಹಾಲಿಂಗೇಶ್ವರ ದೇವರ ಜೀರ್ಣೋದ್ಧಾರವನ್ನು ಮಾಡಬೇಕು ಅಂತ ನಾವು ಒಂದು ಕನಸನ್ನು ಕಂಡಿದ್ದೇವೆ. ನಿಮಗೆಲ್ಲ ಗೊತ್ತಿರುವ ಹಾಗೆ ಎಷ್ಟೋ ಜಾಗ ಬೇರೆ ಬೇರೆಯವರು ಅದರಲ್ಲಿ ಅವರ ಸ್ವಾಧೀನದಲ್ಲಿ ಇದ್ದದ್ದು ನಿಮಗೆಲ್ಲ ಗೊತ್ತಿದೆ. ಒಂದು ಹಂತದಲ್ಲಿ ಅದನ್ನು ಹಿಂಪಡೆಯುವಂಥ ಕೆಲಸವನ್ನು ನಾವು ಮಾಡಿದ್ದೇವೆ. ಇನ್ನೂ ಸುಮಾರು 10 ಎಕರೆಯಷ್ಟು ಜಾಗ ಬೇರೆ ಬೇರೆಯವರ ಕೈಯಲ್ಲಿ ಇದೆ. ಅದರಲ್ಲಿ ಕೆಲವರು ವಾಸವಾಗಿರುವಂಥ ಜಾಗ ಕೂಡ ಇದೆ. ಅವರಿಗೂ ಕೂಡ ಮಾಹಿತಿಯನ್ನು ಕೊಟ್ಟಿದ್ದೇವೆ. ಇವತ್ತಲ್ಲ ನಾಳೆ ನಿಮ್ಮ ಜಾಗವನ್ನು ನೀವು ದೇವಸ್ಥಾನಕ್ಕೆ ಬಿಟ್ಕೊಡ್ಬೇಕಾಗ್ತದೆ, ನಿಮಗೆ ಬೇರೆ ವ್ಯವಸ್ಥೆಗಳನ್ನು ಮಾಡಿಕೊಳ್ಳಿ. ಸುಮಾರು 25 ಲಕ್ಷ ರೂಪಾಯಿಗಳ ದುಡ್ಡನ್ನು ನಾವು ಇಲ್ಲಿ ಯಾರೋ ಮನೆ ಅವರಷ್ಟಕ್ಕೆ ಬಿಟ್ಟು ಹೋಗಿದ್ದಾರೆ, ಅವರಿಗೆ ನಾನು ಮತ್ತು ಈಶ್ವರ ಭಟ್ರು ಇಬ್ಬರು ಸೇರಿ ದೇವಸ್ಥಾನದ ದುಡ್ಡಲ್ಲ, ನಮ್ಮ ಸ್ವಂತ ದುಡ್ಡಿನಿಂದ ಅವರಿಗೆ ಕೊಡುವಂಥ ಕೆಲಸವನ್ನು ಮಾಡಿದ್ದೇವೆ. ದೇವಸ್ಥಾನದಿಂದ ದುಡ್ಡು ತಗೊಂಡಿಲ್ಲ. ಹಾಗಂತ ಯಾರು ಬಿಟ್ಟು ಕೊಡುವುದೇ ಇಲ್ಲ ಅಂತ ಹೇಳಿದರೆ ಅದು ಕೆಲವರು ಭಕ್ತಾದಿಗಳು ಬಂದು ಅದನ್ನು ತೆರವುಗೊಳಿಸುವಂಥ ಕೆಲಸ, ಕೆಲವೊಂದು ಮರ ಬಿದ್ದು ಒಂದು ಮನೆ ಹೋಗುವಂಥದ್ದು ಎಲ್ಲ ಮಹಾಲಿಂಗೇಶ್ವರನ ಏನು ಇಚ್ಛೆ ಇತ್ತ ಅದರ ಪ್ರಕಾರ ಅದಾಗಿದೆ. ಕೆಲವು ವಿಚಾರಗಳು ಎಲ್ಲ ವಿಚಾರಗಳು ನಾವು ಪರ್ಮಿಷನ್ ತಗೊಂಡು ಮಾಡಿದರೆ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಈಗ ಇದನ್ನು ತೆಗಿಬೇಕಿದ್ರೆ ನೀವು ಸರ್ಕಾರದ ಪರ್ಮಿಷನ್ ತಗೊಳ್ಬೇಕಿದ್ರೆ
ಇನ್ನು 3 ವರ್ಷ ಬೇಕಾದಿತ್ತು. ನಮ್ಮದು ಕೆಲವು ವಿಚಾರಗಳಿದೆ, ಕೆಲವು ಆಲೋಚನೆ ಮಾಡಿದರೆ ಅದನ್ನು ಮಾಡಿಬಿಡೋದು. ದೇವರು ಒಪ್ಪಿಗೆ ಕೊಟ್ಟರೆ ಬೇರೆ ಯಾರು, ದೇವರು ಅಂತಿಮ ಅಂತ ನಾವು ಅದನ್ನು ಕೆಲಸ ಮಾಡುವಂಥ ಕೆಲಸಗಳು ಮಾಡಬೇಕು. ಮಾಸ್ಟರ್ ಪ್ಲ್ಯಾನನ್ನು ಯಾಕೆ ಮಾಡಿದ್ದೀವಿ ಅಂತ ಹೇಳಿದರೆ, ಪ್ರತಿಯೊಬ್ಬರು ಒಬ್ಬೊಬ್ಬ ಅಧ್ಯಕ್ಷ ಬರೋದು, ಅವ್ರಿಗೇನಾದರೂ ಆ 3 ವರ್ಷದಲ್ಲಿ ಒಂದು ಸಾಧನೆ ಮಾಡಬೇಕು. ಒಬ್ಬ ಶಾಸಕ ಬರ್ತಾನೆ, ಅವ್ರಿಗೇನಾದರೂ ಒಂದು ಅಭಿವೃದ್ಧಿಗಳನ್ನು ತೋರಿಸಬೇಕು. ಅದಕ್ಕೆ ಪ್ರಕಾರ ಅದನ್ನು ಮಾಡಿಕೊಂಡು ಹೋಗ್ತಾರೆ. ದುಡ್ಡು ಯಾರು? ದುಡ್ಡು ಭಕ್ತಾದಿಗಳು ಕೊಡೋದು. ಬೇರೆ ಬೇರೆ ಅವರು ಇವರು ದೇಣಿಗೆಯನ್ನು ಕೊಡುವಂಥ ಕೆಲಸ ಮಾಡ್ತಾರೆ. ಅದಕ್ಕೆ ಮಾಸ್ಟರ್ ಪ್ಲ್ಯಾನ್ ಅಪ್ರೂವ್ ಮಾಡಿದರೆ ಅದರ ಪ್ರಕಾರನೇ ಮಾಡಬೇಕು. ಬೇರೆ ಚಿಕ್ಕ ಚಿಕ್ಕ ಬದಲಾವಣೆ ಮಾಡಬೇಕಿದ್ರೂ ಸರ್ಕಾರದ ಗಮನಕ್ಕೆ ತಂದು ಅದನ್ನು ಮಾಡಬೇಕಾಗ್ತದೆ. ಅದಕ್ಕೆ ಒಂದು ವ್ಯವಸ್ಥಿತವಾದ ವ್ಯವಸ್ಥೆಯನ್ನು ನಾವು ಜೋಡಣೆ ಮಾಡಿದ್ದೀವಿ. ಬೇಕಾದ ಎಲ್ಲ ಭಕ್ತಾದಿಗಳು, ಮುಳಿಯದವರು ಕೂಡ 1 ಕೋಟಿ ರೂಪಾಯಿಯನ್ನು ಕೊಡ್ತೀನಿ ಅಂತ ಹೇಳಿದ್ದಾರೆ. ಈಶ್ವರ ಭಟ್ರು ಅವರೇನು ಅಡಿಕೆ, ಅವ್ರದ್ದು 15 ಎಕರೆ ಜಾಗ ಇದೆ, ಅಡಿಕೆಯಲ್ಲಿ 1 ಕೋಟಿ ರೂಪಾಯಿ ಏಕೆ ಕೊಡೋದು? ನಾನೇ ಅವ್ರ ತಲೆಗೆ 1 ಕೋಟಿ ರೂಪಾಯಿ ಇರ್ಕೊಡು ಅಂತ ಹೇಳಿದ್ದೀನಿ. 1 ಕೋಟಿ ಅವರು ಬಾಯಿ ಬಿಚ್ಚಿರಲಿಲ್ಲ, 1 ಕೋಟಿಗೆ ಒಪ್ಪಿಕೊಂಡಿದ್ದಾರೆ. ಎಲ್ಲ ಆ ದೇವಸ್ಥಾನ ಅಭಿವೃದ್ಧಿ ಆಗಬೇಕು ಅಂತ ನಮಗೆ ಕನಸಿದೆ. ನಮ್ಮ ವ್ಯವಸ್ಥೆಗಳು ಹಾಗೆ. ಇವತ್ತು ಸುಬ್ರಹ್ಮಣ್ಯಕ್ಕೆ, ಧರ್ಮಸ್ಥಳಕ್ಕೆ ಬರುವಂಥ ಯಾತ್ರಾರ್ಥಿಗಳು ಇಲ್ಲಿ ಬರಬೇಕಿದ್ರೆ ನಾವೇನು ಮಾಡಬೇಕು? ವ್ಯವಸ್ಥೆಯನ್ನು ಕಳಿಸ್ಬೇಕು. ಇಲ್ಲಿ ಸರಿಯಾದ ರೂಮಿನ ವ್ಯವಸ್ಥೆ ಆಗಬೇಕು, 2 ಊಟದ ವ್ಯವಸ್ಥೆಗಳು ಆಗಬೇಕು. ನೀವು ಹೇಳಿದಾಗೆ ಊಟದ ವ್ಯವಸ್ಥೆ ಚೆನ್ನಾಗಾಗಿದೆ. ನಂದು ಇನ್ನೊಂದು ಹೆಜ್ಜೆ ಮುಂದೆ ಹೋಗ್ತಾ ಇದ್ದೇನೆ. ಇನ್ನೂ ಭಕ್ತಾದಿಗಳಿದ್ರೆ ರಾತ್ರಿ ಕೂಡ ಊಟ ಕೊಡಬೇಕು ಅಂತ. ನಾವು ರಾತ್ರಿ ಕೂಡ ಊಟ ನಮ್ಮ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ಇವತ್ತು ಸುಬ್ರಹ್ಮಣ್ಯ, ಧರ್ಮಸ್ಥಳ, ಕೊಳ್ಳೂರು ನೋಡಿ, ರಾತ್ರಿ ಊಟ ಇದೆ, ಹಗಲು ಊಟ ಇದೆ. ಜನ ಬರ್ತಾರೆ, ಮಕ್ಕಳು ಟೂರಿಗೆ ಹೋಗುವವರು, ಅದು ಇದು. ಇಲ್ಲಿಗೆ ಜನ ಬಂದ ಕೂಡಲೇ ಇಲ್ಲಿ ಅಭಿವೃದ್ಧಿಗಳು ಆಗ್ತದೆ. ಅದಕ್ಕೆ ಆ ಕಲ್ಪನೆಯನ್ನು ಇಟ್ಕೊಂಡು ನಮ್ಮದು ಒಂದು ಪ್ರಯತ್ನಕ್ಕೆ ನಾವು ದೇವರ ಅನುಗ್ರಹವನ್ನು ಬೇಡಿ ಅದನ್ನು ಮಾಡ್ತಾ ಇದ್ದೀವಿ. ನಿಮ್ಮೆಲ್ಲ ಸಲಹೆಗಳು ಬೇಕು. ನಾನು ಹೇಳುವಂಥದ್ದು ಕನ್ಕ್ಲೂಷನ್ ಆಫ್ ದ ಮೀಟಿಂಗ್ ಇದು. ಈ ಬಿಲ್ಡಿಂಗನ್ನು ಇನ್ನೊಂದು ಬೇಕಿದ್ರೆ ಭಕ್ತಾದಿಗಳ ಅಲ್ಲಿ ಗೊಂದಲ ಇದ್ದರೆ ಇನ್ನೊಂದು ಪ್ರಶ್ನೆಯನ್ನು ಇಟ್ಟು ನಮ್ಮ ಬೇರೆ ಪ್ರಶ್ನೆಗಳ ಜೊತೆಗೆ ಇಲ್ಲ ಸಪ್ರೇಟ್ ಇದಕ್ಕೆ ಟಚ್ ಇಲ್ಲದವರನ್ನು ಬೇಕಿದ್ರೆ ಕರೆಯುವ. ಯಾರು ಆಗ ಒಬ್ಬರು ಉಲ್ಲೇಖ ಮಾಡಿದ್ದಾರೆ ಇಲ್ಲಿ, ಬೇರೆಯವರನ್ನೇ ಒಬ್ಬರನ್ನು ಕರಿಬೇಕು. ಅವರ ಇನ್ಫ್ಲುಯೆನ್ಸು, ಈಶ್ವರ ಭಟ್ರದೊಂದು ಇನ್ಫ್ಲುಯೆನ್ಸು, ನಂದೊಂದು ಇನ್ಫ್ಲುಯೆನ್ಸು, ಇಲ್ಲ ಅವ್ರದ್ದು ಇನ್ಫ್ಲುಯೆನ್ಸು ಬೇಡ. ನಾವು ಯಾರು ಇನ್ಫ್ಲುಯೆನ್ಸ್ಗೆ ಯಾರೂ ಹೋಗಲಿಲ್ಲ. ಅವರು ಹೇಳಿದ್ದನ್ನು ನಾವು ಕೇಳಿದ್ದೇವೆ. ಅವರಿಗೆ 1 to 1 ಪ್ರಶ್ನೆಯನ್ನು ಕೇಳುವಂಥ ಕೆಲಸವನ್ನು ಮಾಡಿ, ಬೇಕಿದ್ರೆ ಅಂಥದನ್ನು ಒಂದು ಪ್ರಶ್ನೆ ಚಿಂತನೆ ಮಾಡಿ ಇದಕ್ಕೆ ಒಂದು ಡಿಸಿಷನ್ ಮಾಡುವಂಥ ಕೆಲಸವನ್ನು ಮಾಡುವಂಥ ನನ್ನ ಅನಿಸಿಕೆ. ನೀವೆಲ್ಲ ಚಪ್ಪಾಳೆ ತಟ್ಟಿದರೆ ಒಂದು ಪ್ರಶ್ನೆ ಚಿಂತನೆ ಮಾಡಿ ಇದನ್ನು ತೆಗೀಕೋ ಬೇಡುವ ಅನ್ನೋ ವಿಚಾರದಲ್ಲಿ ನಾವು ಉಲ್ಲೇಖ ಮಾಡಿ, ಇದು ಪುನಃ ಇದನ್ನು ಚರ್ಚೆ ಮಾಡಿಕೊಂಡು ಇದನ್ನೇ ಮುಂದೆ ಹೊಡಿಸ್ಕೊಂಡು ಹೋಗಿ ನೀವೆಲ್ಲ ಜೀರ್ಣೋದ್ಧಾರ ಮಾಡಿದ್ರಿ. ಲಾಸ್ಟಿಗೆ ಪುನಃ ಪ್ರಶ್ನೆ ಇಡುವಾಗ ಇದೇ ಕೇಳಿ ಬರ್ತದೆ. ಆನಂತರ ಒಂದು ಜಾಗ ಖರೀದಿ ಮಾಡೋದು, ಆ ಜಾಗ ಇಬ್ಬರು ಕೊಟ್ಟರೆ ಅದನ್ನು ಖರೀದಿ ಮಾಡಲಿಕ್ಕೆ ನಿಮ್ಮ ಒಪ್ಪಿಗೆ ಇದ್ದರೆ ನೀವು ಒಂದು ಚಪ್ಪಾಳೆ ಮುಖಾಂತರ ಅದನ್ನು ಕೂಡ ತಿಳಿಸಬೇಕು. ಮತ್ತು ದೇವಸ್ಥಾನದ ಜೀರ್ಣೋದ್ಧಾರದಲ್ಲಿ ಇಡೀ ಗ್ರಾಮ, ಇಡೀ ನಮ್ಮ ಇದರ ವ್ಯಾಪ್ತಿ ಏನಿದೆ ಅವರನ್ನೆಲ್ಲ ಸೇರಿಸಿಕೊಂಡು ಅದನ್ನು ಮಾಡುವಂಥ ಕೆಲಸ 2 ವರ್ಷದಲ್ಲಿ ಮಾಡಬೇಕು ಅಂತ ಇದೆ. ಡ್ರೈನೇಜ್ ಸಿಸ್ಟಮನ್ನು ಮಾಡಬೇಕು, STP ಪ್ಲ್ಯಾಂಟನ್ನು ಮಾಡಬೇಕು. ಇಲ್ಲದ್ರೆ ಇಲ್ಲಿಂದ ವೇಸ್ಟ್ ಹೋಗಲಿಕ್ಕೆ ಈಗ ಯಾರೋ ಒಬ್ಬರು ಉಲ್ಲೇಖ ಮಾಡಿದರು, ಅಲ್ಲಿಂದ ಹಾಲ್ ಕಟ್ಟಿದರೆ ಅಲ್ಲಿಯ ವೇಸ್ಟನ್ನು ತರಲಿಕ್ಕೆ ಆಗೋದಿಲ್ಲ. ರಥದ ಕೆಳಗಡೆಯಿಂದ ಪೈಪ್ ಹಾಕಿ ತರಬಾರ್ದು. ಇಲ್ಲ, ಅದು ವೇಸ್ಟ್ ಪ್ಲ್ಯಾಂಟ್ ಅಲ್ಲಿಗೆ ಹೋಗ್ತದೆ, ಸೀದಾ ಅಲ್ಲಿಗೆ ನಾವು ಈಗ ಏನು STP ಪ್ಲ್ಯಾನ್ ಮಾಡಿದ್ದೀವಿ ಅಲ್ಲಿಗೆ ಹೋಗುವಂಥ ಕೆಲಸಗಳು ಆಗ್ತವೆ. ಎಲ್ಲ ಜೊತೆಯಲ್ಲಿ ಇದನ್ನೆಲ್ಲ ಮಾಡಿ ಪರಿಪೂರ್ಣವಾಗಿ ಮಾಡುವಂಥ ವ್ಯವಸ್ಥೆಗಳು ಇದಾಗಿದೆ. ಇದಕ್ಕೆ ಹಣದ ಜೋಡಣೆಗಳು ಕೂಡ ಆಗಬೇಕು. ಒಂದಷ್ಟು ಕಮಿಟಿಗಳನ್ನು ರಚಿಸಿದ್ವಿ, ಇನ್ನು ಸಬ್ ಕಮಿಟಿಗಳನ್ನು ಮಾಡ್ತೇವೆ. ಜೀರ್ಣೋದ್ಧಾರ ಸಮಿತಿಯ ಜೊತೆಗೆ ಬ್ರಹ್ಮಕಲಶ ಸಮಿತಿಯನ್ನು ಕೂಡ ಮಾಡಿ 2 ವರ್ಷದಲ್ಲಿ ಇದಕ್ಕೆ ಜೋಡಣೆ ಮಾಡುವಂಥ ಕೆಲಸಗಳನ್ನು ಎಲ್ಲ ಮಾಡುವಂಥ ಯೋಚನೆಯಲ್ಲಿ ಇದ್ದಾವೆ. ನೀವು ಸಲಹೆ ಸೂಚನೆಗಳು ಕೊಡಿ. ಇದು ಒಂದಷ್ಟು ಸಲಹೆ ಸೂಚನೆಗಳಿಗೆ ಬಂದಿದೆ. ಡ್ರೆಸ್ ಕೋಡ್ ಇರ್ಬೋದು, ಆನಂತರ ಚಪ್ಪಲಿ ಹಾಕದೆ ಹೋಗದೇ ಇರ್ಬೋದು, ವ್ಯವಸ್ಥೆಗಳು ತುಂಬ ಆಗಬೇಕಿದೆ. ಪ್ರಸಾದ ಜೊತೆ ಹೂ ಕೊಡಬೇಕು ಅಂತ ಹೇಳಿದ್ರೆ ಹೂ ಈಗ ಕೊಡ್ತಾ ಇದ್ದಾರೆ ಅಂತ ಹೇಳ್ತಾರೆ ಈಶ್ವರ ಭಟ್ರು. ಹೂ ಕೂಡ ಈಗ ಕೊಡ್ತಾ ಇದ್ದಾರೆ. ಅಲ್ಲ, ಇನ್ನೂ ವ್ಯವಸ್ಥಿತವಾಗಿ ಹೇಗೆ ಮಾಡಬೇಕು ಅದನ್ನು ಮಾಡುವಂಥ ಒಟ್ಟು ನಮ್ಮ ಕಲ್ಪನೆ ಏನಂತ ಹೇಳಿದರೆ, ದೇವಸ್ಥಾನಕ್ಕೆ, ಮಹಾಲಿಂಗೇಶ್ವರ ದೇವಸ್ಥಾನಕ್ಕೆ ಜನ ಬರಬೇಕು, ಬೇರೆ ಕಡೆಯಿಂದ ಕೂಡ ಬರಬೇಕು. ಇಡೀ ವಿಶ್ವದಲ್ಲಿ ಈಗ ಭಕ್ತಾದಿಗಳಿದ್ದಾರೆ. ನಾನು ಮೊನ್ನೆ ಅಮೇರಿಕಕ್ಕೆ ಹೋಗಿದ್ದೆ. ಅವರು ಅಲ್ಲೇ ಹೇಳ್ತಾರೆ, ನಿಖಲು ಜೀರ್ಣೋದ್ಧಾರ ಮಲ್ಪಡ ಇಂಕ್ಲೊಂದು ಸಮಿತಿ ಮಲ್ಪು ಅಂತ. ಅಮೇರಿಕದಲ್ಲಿ, ಜರ್ಮನಿಯಲ್ಲಿ, ಇಟಲಿಯಲ್ಲಿ ಇಲ್ಲೆಲ್ಲ ಜನ ಭಕ್ತಾದಿಗಳಿದ್ದಾರೆ. ಅದಕ್ಕೆ ಸರಿಯಾದ ವೆಬ್ಸೈಟ್ ಇಲ್ಲ. ನೀವು ವೆಬ್ಸೈಟಿಗೆ ಹೋಗಿದ್ದೆ, ವೆಬ್ಸೈಟ್ ಇಲ್ಲ. ಅಲ್ಲಿ ಬೇಕಾದರೆ ದುಡ್ಡು ಕಳಿಸ್ಕೊಡ್ಬೇಕಾದ್ರೆ, ಈಗ ನಾವು ತಿರುಪತಿಗೆ ಬೇಕಿದ್ರೆ ನೀವು ಇಲ್ಲೇ ಕೂತು ಟಿಕೆಟ್ ಬುಕ್ ಮಾಡ್ಬೋದು, ಪ್ರಸಾದದ ಬುಕ್ ಮಾಡ್ಬೋದು, ಪ್ರಸಾದವನ್ನು ವಾಪಸ್ ಕಳಿಸುವಂಥ ವ್ಯವಸ್ಥೆಗಳು ಕೂಡ ಇದೆ. ದುಡ್ಡು ಕಳಿಸ್ಕೊಟ್ರೆ ಸ್ಕ್ಯಾನಿಂಗ್ ಮಾಡಿ. ಸೊ ಅದನ್ನೆಲ್ಲ ಬೇರೆ ಬೇರೆ ವ್ಯಾಪ್ತಿಯಲ್ಲಿ ಮಾಡಿ ಅದನ್ನು ಇಡೀ
ವಿಶ್ವಕ್ಕೆ, ರಾಜ್ಯಕ್ಕೆ ಅದನ್ನು ವ್ಯಾಪಿಸುವಂಥ ಕೆಲಸ ಒಳ್ಳೆಯ ರೀತಿಯಲ್ಲಿ ಇಷ್ಟು ದೊಡ್ಡ ಕಾರ್ಯಕ್ರಮ ಮಾಡುವಾಗ ನಾನು ಬಂಧುಗಳೇ ನಾನು ಹೇಳ್ತೇನೆ, ಚಿಕ್ಕ ಚಿಕ್ಕ ವ್ಯತ್ಯಾಸಗಳು ಬಂದೇ ಬರ್ತದೆ. ನಾನು ಅಶೋಕ್ ರೈ ಮಾಡಿದರು, ನನಗೆ ವೈಯಕ್ತಿಕವಾಗಿ ಯಾವುದೂ ಇಲ್ಲ. ನಾವು ಯಾರು ಆ ಪಕ್ಷದವನು ಈ ಪಕ್ಷದವನು ಅಂತ ಹೇಳಿದರೆ ನಾವು ಖಂಡಿತ ಎಲ್ಲರನ್ನು ಸೇರಿಸಿಕೊಂಡು ಮಾಡಲಿಕ್ಕೆ ಆದಷ್ಟು ಪ್ರಯತ್ನವನ್ನು ಮಾಡಿ ಅದನ್ನು ವ್ಯವಸ್ಥಿತವಾಗಿ ಮಾಡುವಂಥ ಎಲ್ಲ ಕೆಲಸವನ್ನು ಮಾಡ್ತೀವಿ. ತುಂಬ 1 ಗಂಟೆ ಆಯಿತು, ಇನ್ನೇನು ಹೆಚ್ಚೇನು ಮಾತಾಡಲಿಕ್ಕೆ ಹೋಗುವುದಿಲ್ಲ. ನಿಮ್ಮ ಸಹಕಾರಗಳಲ್ಲಿ ಮುಂದಿನ ದಿವಸದಲ್ಲಿ ಕಂಬಳ ಸಮಿತಿ ಒಂದು ಮೀಟಿಂಗ್ ಮಾಡಿ ನಾವು ಕಂಬಳದ ಗದ್ದೆಯನ್ನು ಆ ಕಡೆ ಮಾಡಲಿಕ್ಕೆ ವ್ಯವಸ್ಥೆಯನ್ನು ಮಾಡ್ತೇವೆ. ಆನಂತರ ಒಂದು ಪ್ರಶ್ನೆಗೆ ಚಿಂತನೆ ಬೇಕಾದ ಪ್ರಶ್ನೆಗೆ ಒಂದು ದಿವಸವನ್ನು ಫಿಕ್ಸ್ ಮಾಡ್ತೇವೆ. ಆ ದಿವಸದಲ್ಲಿ ಬಾಕಿಯವರೆಲ್ಲ ಪ್ರಶ್ನೆಗಳನ್ನು ಚಿಂತನೆ ಮಾಡಿ ಇದನ್ನು ತೆಗಿಬೇಕು ಅಂತ ಬಂದರೆ ಇದನ್ನು ತೆಗೆಯುವಂಥ ನಿರ್ಧಾರ ಮಾಡುವ ನನ್ನ ಅನಿಸಿಕೆ, ನಿಮ್ಮ ಅನಿಸಿಕೆಗಳು ಕೂಡ ಅದು ಇರಬಹುದು. ಒಂದು ಹಾಲ್ ಬೇಕು, ನೀವು ಹೇಳಿದಾಗೆ ಒಂದು ಮಹಾಲಿಂಗೇಶ್ವರ ದೇವಸ್ಥಾನದ ಎದುರುಗಡೆ ಒಂದು ಹಾಲ್ ಬೇಕು ನಮಗೆ ಏನಾದರೂ ಮಾಡಬೇಕಿದ್ರೆ. ಬಹುಶಃ ನಾವು ಆ ಬದಿಯಲ್ಲಿ ಒಂದು 500-600 ಜನರ ದೊಡ್ಡ ಹಾಲ್ ಬೇಕಂತೆಲ್ಲ, ಮೇಲೆ ಕಟ್ಟಬೇಕಂತೇನಿಲ್ಲ. ಅಲ್ಲಿ ಒಂದು ವ್ಯವಸ್ಥಿತವಾದ ಒಂದು ಹಾಲನ್ನು ಮಾಡಿದರೆ ಅದಕ್ಕೆ AC ಗೀಸಿಗಳನ್ನೆಲ್ಲ ಹಾಕಿದೆ. ಈಗ ಜನ ಹೆಚ್ಚು ನಿಮಗೆ ವ್ಯವಸ್ಥೆಗಳನ್ನು ಕೇಳ್ತಾರೆ. ಒಂದು AC ಗೀಸಿ ಎಲ್ಲ ಹಾಕಿ ಕೊಟ್ಟರೆ ಅಲ್ಲಿ ಲಾಂಜಸ್ ಎಲ್ಲ ಬರ್ತದೆ. ಅದರಲ್ಲೂ ಕೂಡ ಕಾರ್ಯಕ್ರಮ ಮಾಡಲಿಕ್ಕೆ ನಮಗೆ ಬೇರೆ ಬೇರೆ ಸಂಘಟನೆಗಳ ಕಾರ್ಯಕ್ರಮ ಇರ್ತದೆ, ಬೇರೆ ಬೇರೆ ನಮ್ಮ ಹಿಂದೂ ಧರ್ಮದ ಆಚರಣೆ ವಿಚಾರಣೆಗಳ ಬಗ್ಗೆ ವ್ಯವಸ್ಥೆಗಳು ಬೇಕಾಗ್ತದೆ. ಅದಕ್ಕೆ ಒಂದು 500-600 ಜನರಿಗೆ ಬೇಕಾಗುವಂಥ 1,000 ಒಳಗಡೆ ಅದನ್ನು ಮಾಡಿದರೆ ಯಾವುದಕ್ಕೂ ಕೂಡ ಬಳಕೆ ಆಗ್ತದೆ. ಆ ರೀತಿ ಮತ್ತು ದೇವಸ್ಥಾನದ ಅಯ್ಯಪ್ಪನ ಮಂದಿರ ಅಲ್ಲಿಗೆ ಶಿಫ್ಟ್ ಮಾಡೋದು ಖಂಡಿತ, ಇದನ್ನು ಮಾಡುವಂಥದ್ದು ಈಗ ಕೂಡಲೇ ಇದು ಮಾಡ್ತೇವೆ. ನಿಮ್ಮ ವಿಚಾರಗಳು ನಮಗೆ ತಿಳಿಸಿ, ನಿಮ್ಮ ಜೊತೆಗೆ ನಾವು ಹೋಗುವಂಥ ಕೆಲಸವನ್ನು ಮಾಡಬೇಕು. ಅದರ ಜೊತೆ ವಾಟ್ಸಪ್ಪಲ್ಲಿ ಬರೆದು ತಿದ್ದುವಂಥ ಕೆಲಸವನ್ನು ದಯಮಾಡಿ ಮಾಡಬೇಡಿ. ನಿಮ್ಮ ವಿಚಾರಗಳು ನಮ್ಮ ಗಮನಕ್ಕೆ ತಂದರೆ ಖಂಡಿತ ಅದಕ್ಕೆ ಪುರಸ್ಕರಿಸಿ ಅದಕ್ಕೆ ನಿಜವಾಗಿ ಬೇಕಂತ ಹೇಳಿದರೆ ಅದನ್ನು ಮಾಡುವಂಥ ಕೆಲಸ. ಮನುಷ್ಯ ತಪ್ಪು ಮಾಡೋದು ಸಾಮಾನ್ಯ. ಯಾರು ಕೂಡ ನಾನು ಕೆಲಸ ಮಾಡೋಕೆ ನಾನೇನು ತಿಳ್ಕೊಳ್ದು ಏನು ಮಾಡ್ತಾನೆ ಸರಿ, ನಾನು ಸರಿ ತಪ್ಪು ಅಂತ ಕೇಳಿದರೆ ನಾವು ತಪ್ಪು ಮಾಡ್ತೇನೆ, ಇಲ್ಲಲ್ಲ. ಆದರೂ ಇನ್ನೊಬ್ಬರ ಮಾತನ್ನು ಕೇಳುವಂಥ ಪ್ರಜ್ಞೆ ನಮಗೆ ಇದೆ, ಖಂಡಿತ ಇದೆ. ಅದನ್ನು ಸರಿ ತಪ್ಪು ಕೇಳಿಕೊಂಡು ಅದನ್ನು ಅಳವಡಿಸುವಂಥ ಕೆಲಸವನ್ನು ಮಾಡ್ತೇವೆ ಅನ್ನೋ ಮಾತನ್ನು ಹೇಳುತ್ತಾ ಎಲ್ರಿಗೂ ಮಹಾಲಿಂಗೇಶ್ವರ ಒಳ್ಳೆಯದು ಮಾಡಲಿ. ಇಷ್ಟು ಹೊತ್ತು ಬಂದು ಈ ಕಾರ್ಯಕ್ರಮದಲ್ಲಿ ನೀವೆಲ್ಲ ಸಹಕರಿಸಿದ್ರಿ. ಆ ದೇವರು ಎಲ್ರಿಗೂ ಆರೋಗ್ಯ, ಐಶ್ವರ್ಯ, ಮನಃಶಾಂತಿ, ನೆಮ್ಮದಿ ಕೊಡಲಿ. ಜೊತೆಗೆ ಆ ಬ್ರಹ್ಮಕಲಶದ ದಿವಸವನ್ನು ಆನಂತರ ಎಲ್ಲ ನೀವೆಲ್ಲ ಯುವಕರೆಲ್ಲ ಇದ್ದೀರಿ, ಇನ್ನು ಯಾವುದೇ ಕಾರ್ಯಕ್ರಮಗಳು ಆಗೋದಿದ್ದರೆ ಹೊರಗಡೆ ಕಲೆಕ್ಷನ್ಗಳು, ಅಂದರೆ ಈಗ ಮೊದಲು ಏನಾಗ್ತಿತ್ತು ಅಂತ ಹೇಳಿದ್ರೆ ಒಬ್ಬೊಬ್ಬರು ಕಲೆಕ್ಷನ್ ಮಾಡಿ ಒಂದೊಂದು ಕೆಲಸಗಳನ್ನು ಮಾಡೋದು, ಅದಕ್ಕೆ ಅವಕಾಶವನ್ನು ನಾವು ಕೊಡೋದಿಲ್ಲ. ಏನಿದ್ರೂ ಅಕೌಂಟ್ ಮುಖಾಂತರ ವ್ಯವಹಾರಗಳು ಆಗಬೇಕು. ಆ ಜೀರ್ಣೋದ್ಧಾರ ಸಮಿತಿಗೆ ದುಡ್ಡು ಬಂದು ಅಲ್ಲಿಂದ ಕೆಲಸಗಳು ಆಗಬೇಕು. ಇನ್ನು ಒಬ್ಬರು ನಾನು ಅದನ್ನು ಮಾಡಿಸ್ತೀನಿ, ಅಲ್ಲೊಂದು ಅದನ್ನು ಕೆಲಸ ಕಲೆಕ್ಷನ್ ಮಾಡೋದು ಅದಕ್ಕೆಲ್ಲ ಅವಕಾಶಗಳು ಇಲ್ಲ. ಪೊಲೀಸ್ ಕಂಪ್ಲೇಂಟ್ ಕೊಡ್ತು ಒಳಗೆ ಹಾಕ್ತೀವಿ. ಯಾರೂ ಕೂಡ ಹಣದ ವ್ಯತ್ಯಾಸಗಳಲ್ಲಿ ಯಾರಾದರೂ ವ್ಯತ್ಯಾಸ ಮಾಡೋದು ಕಂಡು ಬಂದರೆ ಅವರನ್ನು ಒಳಗೆ ಹಾಕುವಂಥ ಕೆಲಸವನ್ನು ಮಾಡ್ತೇವೆ. ದೇವರ ಹೆಸರಲ್ಲಿ ದುಡ್ಡು ಕಲೆಕ್ಷನ್ ಮಾಡುವಂಥ ವಿಚಾರಗಳು ಇಲ್ಲ. ಅದು ರಸೀದಿ ಮುಖಾಂತರ ದೇವಸ್ಥಾನ ಜೀರ್ಣೋದ್ಧಾರ ಸಮಿತಿಗೆ ಬಂದು ಅಲ್ಲಿಂದ ಹೋಗ್ಬೇಕು. ಈಗ ಒಬ್ಬರು ದಾನಿಗಳು ಬಂದು ಹೇಳ್ತಾರೆ 10 ಲಕ್ಷ ರೂಪಾಯಿ ಏನಾಯ್ತು ಕೊರಪೆ ಅಂತ. 10 ಲಕ್ಷ ರೂಪಾಯಿ ಅವರು ಕೆಲಸ ಮಾಡಲಿಕ್ಕೆ ನಾವು ಬಿಡುವುದಿಲ್ಲ, ಯಾರಿಗೂ ಬಿಡುವುದಿಲ್ಲ. ಈಗ ನಮಗೆ ಕಟ್ಟೆ ಕಟ್ಟಲಿಕ್ಕೆ 4 ಕಟ್ಟೆಗಳಿದೆಯಲ್ಲ, 4 ಕಟ್ಟೆಗಳಿಗೆ ಒಂದು 10-12 ಜನ ಬಂದಿದ್ದಾರೆ. ಈ ಕಟ್ಟೆ ನಾನು ಕಟ್ತೇನೆ, ಈ ಕಟ್ಟೆ ನಾವು ಕೊಡೋದಿಲ್ಲ, ಬಿಡುವುದಿಲ್ಲ. ಒಂದು ಕಟ್ಟೆಗೆ 25 ಲಕ್ಷ ರೂಪಾಯಿ. ಅವರ ಹೆಸರು ಹಾಕಬೇಕಿದ್ರೆ ಆ ಕಟ್ಟೆ 7 ಲಕ್ಷ. ಈಗ ನಮ್ಮ ಹೊಸ ಡಿಸೈನಲ್ಲಿ ವ್ಯವಸ್ಥಿತವಾಗಿ 7ರಿಂದ 10 ಲಕ್ಷ ರೂಪಾಯಿ ಒಳಗೆ ಆಗ್ತದೆ. ಅದು ಗ್ರನೈಟ್ ಮಾಡಿ ಒಳ್ಳೆ ಶಿಲ್ಪಿ ಇದರಲ್ಲಿ ಅದರಲ್ಲಿ ಮಾಡ್ತದೆ. ನಾವು ಅದಕ್ಕೆ 25 ಲಕ್ಷ ಫಿಕ್ಸ್ ಮಾಡಿದ್ವಿ. ಯಾರು ಕಟ್ಟೆ ಕಟ್ತಾರೆ ಅದು 25 ಲಕ್ಷ ಜೀರ್ಣೋದ್ಧಾರ ಸಮಿತಿ ಕೊಡಬೇಕು. ಕಟ್ಟೆ ಕಟ್ಟಿ ಅವರ ಹೆಸರು ಬೇಕಿದ್ರೆ ನಾವು ಅಲ್ಲಿ ಹಾಕುವಂಥ ಕೆಲಸವನ್ನು ಮಾಡ್ತೀವಿ. ಈಗ ಮೊದಲೆಲ್ಲ ಹೇಗೆ ಆಗ್ತಾಯಿದೆ ಅಂದರೆ ಒಬ್ಬೊಬ್ಬರು ಒಂದು ಕೆಲಸವನ್ನು ವಹಿಸ್ಕೊಳ್ಳುವಂಥದ್ದು, ಅದು ಅಲ್ಲೇ ಮಾಡೋ ತಪ್ಪು ಅಂತ ನಾನು ಹೇಳುವುದಿಲ್ಲ. ಲೆಕ್ಕಪತ್ರಗಳು ಬೇಕು. ಯಾವುದೇ ದೊಡ್ಡ ವಿಚಾರಗಳನ್ನು ಮಾಡುವಾಗ ಲೆಕ್ಕದ ಪಕ್ಕನೂ ನಾವು ಗಮನವನ್ನು ಹರಿಸುವಂಥ ಕೆಲಸಗಳು ಆಗಬೇಕು. ಆ ಮುಖಾಂತರ ಯಾರು ಚಿಕ್ಕ ದೇಣಿಗೆ ಕೊಡುವನು ಅಂತ ತಿಳ್ಕೊಳ್ತೀವಿ, ಅವರ ಹೆಸರನ್ನು ಎಲ್ಲೆಲ್ಲಿ ಹಾಕಲಿಕ್ಕೆ ಆಗ್ತದೆ ಅಲ್ಲಲ್ಲಿ ಜೋಡಣೆ ಮಾಡುವಂಥ ಕೆಲಸವನ್ನು ಮಾಡ್ತೇವೆ. ಯಾರು ದಾನಿಗಳಿದ್ದಾರೆ ಅವರ ಹೆಸರನ್ನು ಪೂರ್ತಿ ಹಾಕುವಂಥ ಗ್ರನೈಟಲ್ಲಿ ಹಾಕುವಂಥ ಕೆಲಸವನ್ನು ಮಾಡ್ತೇವೆ. ಆದರೆ ಜೀರ್ಣೋದ್ಧಾರ ಸಮಿತಿ ಅಕೌಂಟು ಅದರ ಮುಖಾಂತರನೇ ಮಾಡುವಂಥ ಕೆಲಸವನ್ನು ಮಾಡಬೇಕು. ಆದರೆ ಅದರಲ್ಲಿ ನಮಗೆ ಪಾರದರ್ಶಕತೆ ಇರ್ತದೆ. ಆ ಮುಖಾಂತರ ಅಕೌಂಟನ್ನು ಕೂಡ ಮೇಂಟೈನ್ ಮಾಡುವಂಥ ಕೆಲಸವನ್ನು ಮಾಡ್ತೇವೆ. ಒಟ್ಟಿನಲ್ಲಿ ನಾವೆಲ್ಲ ಸೇರಿ ತಪ್ಪು ಒಪ್ಪುಗಳನ್ನು ಸರಿ ಮಾಡಿ ಮಹಾಲಿಂಗೇಶ್ವರನಿಗೆ ಹೇಗೆ ಬೇಕು, ಇವತ್ತು ಈಶ್ವರ ಭಟ್ರಿಗೆಲ್ಲ, ಮುಳಿಯದವರಿಗೆಲ್ಲ, ನನಗೆಲ್ಲ, ಇಲ್ಲಿ ಕೂತವರಿಗೆಲ್ಲ ಪ್ರತಿಷ್ಠೆ ವಿಚಾರ ಅಲ್ಲ, ಮಹಾಲಿಂಗೇಶ್ವರನಿಗೆ ಸಮಾಧಾನ ಆಗುವ ರೀತಿಯಲ್ಲಿ ಈ ಜೀರ್ಣೋದ್ಧಾರವನ್ನು ಮಾಡಿ ನಿಮ್ಮ ಸಹಕಾರ ಇದ್ದರೆ ಮಾತ್ರ ಮಾಡಲಿಕ್ಕೆ ಸಾಧ್ಯ.
ಅದನ್ನೆಲ್ಲ ಸೇರಿಸಿ ನಾವು ಒಂದೇ ತಾಯಿ ಮಕ್ಕಳು, ನಮ್ಮ ಧರ್ಮ, ನಮ್ಮ ವಿಚಾರ, ನಮ್ಮ ಆಚಾರ ವಿಚಾರಗಳಿಗೆ ಈ ಮಹಾಲಿಂಗೇಶ್ವರ ದೇವಸ್ಥಾನದ ಜೀರ್ಣೋದ್ಧಾರ ಮಾಡಿದರೆ ಸಹಸ್ರಲಿಂಗೇಶ್ವರ ದೇವಸ್ಥಾನಕ್ಕೆ 352 ಕೋಟಿ ರೂಪಾಯಿಗಳ ಅನುದಾನ ಈಗ ರೆಡಿಯಾಗಿದೆ. ಅಲ್ಲಿ ಏನು ಕಲೆಕ್ಷನ್ ಮಾಡುವಂಥ ವ್ಯವಸ್ಥೆಗಳಿಲ್ಲ, ಬರೀ ಕ್ಯಾಬಿನೆಟ್ಗೆ ಒಂದು ಹೋಗಲಿಕ್ಕೆ ಬಾಕಿ ಇದೆ. ಬಹುಶಃ ದೇವರ ಅನುಗ್ರಹದಿಂದ ಅದು ಕ್ಯಾಬಿನೆಟಲ್ಲಿ ಪಾಸ್ ಆಗಿ ಬಂದರೆ ಅಲ್ಲಿವರೆಗೆ ಮುಟ್ಟಿಸಿದ್ದೀನಿ. ಅದು ಪೂರ್ತಿ ಮಾಡಿ ಬಂದರೆ ಪುತ್ತೂರಿನ ಆ ಕ್ಷೇತ್ರ ಉಪ್ಪಿನಂಗಡಿದು ಅಭಿವೃದ್ಧಿ ಫಸ್ಟ್ ಕ್ಲಾಸ್ ಆಗ್ತದೆ. ಇಲ್ಲಿದನ್ನು ಕೂಡ ನಾವು ಮಾಡಿದರೆ ಉಪ್ಪಿನಂಗಡಿಗೆ ಬಂದು ಪುತ್ತೂರಿಗೆ ಬಂದು ಮತ್ತು ಅವರನ್ನು ನಾವು ಮಂಗಳೂರಿಗೆ, ಕಟೀಲಿಗ, ಇಲ್ಲದಿದ್ದರೆ ಕೊಳ್ಳೂರಿಗೆ ಕಳಿಸ್ಕೊಡುವಂಥ ಕೆಲಸವನ್ನು ಮಾಡಬೇಕು. ನಾವು ಕೂಡ ವ್ಯತ್ಯಾಸಗಳಿದ್ದರೆ ಸರಿ ಮಾಡಿಸ್ಕೊಂಡು ಹೋದರೆ ದೇವಸ್ಥಾನದ ಅಭಿವೃದ್ಧಿ ಕೆಲಸ ಮಾಡ್ಬೋದು. ನಿಮ್ಮೆಲ್ಲ ಸಹಕಾರ ಇದ್ದರೆ ಮಾತ್ರ ಮಾಡಲಿಕ್ಕೆ ಸಾಧ್ಯ. ಯಾರು ಒಬ್ಬನ್ನು ನಿಂತ್ಕೊಂಡು ಯಾವುದೇ ಈ ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಜೊತೆಯಲ್ಲಿ ಈ ಕೆಲಸ ಮಾಡುವಂಥ ಭಾಗ್ಯ ನಮಗೆ ಇದೆ ಅಂತ ನಾನು ತಿಳ್ಕೊಂಡಿದ್ದೀನಿ. ನಿಮ್ಮ ಜೊತೆಯಲ್ಲಿ ಸೇರಿ ಪಕ್ಷ ಬಿಡಿ, ಅದೊಂದು ಸೈಡಲ್ಲಿ ಇರಲಿ, ಆ ಚುನಾವಣೆ ಬರುವಾಗ ನೋಡುವ. ಒಟ್ಟು ನಾವು ಸೇರಿ ಈ ಕೆಲಸವನ್ನು ಮಾಡಬೇಕು. ನಿಮ್ಮ ಸಹಕಾರ ಬೇಕು ಅಂತ ನಿಮ್ಮ ಹತ್ರ ಎಲ್ಲ ತಲೆ ತಗ್ಗಿಸಿ ವಂದಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್. ಬಂದಂತಹ ಸರ್ವರಿಗೆ ಧನ್ಯವಾದವನ್ನು ಸಮರ್ಪಿಸಬೇಕಾಗಿ ಶ್ರೀಮತಿ ಕೃಷ್ಣವೇಣಿಯವರಲ್ಲಿ ಕೇಳಿಕೊಳ್ತೇನೆ. ಮಹಾಲಿಂಗೇಶ್ವರ ದೇವರಿಗೆ ನಮಸ್ಕರಿಸುತ್ತಾ ಅವರ ಸನ್ನಿಧಾನದಲ್ಲಿ ನಡೆಯುತ್ತಿರುವ ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ಸಮಗ್ರ ಅಭಿವೃದ್ಧಿಗೋಸ್ಕರ ಭಕ್ತರ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ಪಡೆದುಕೊಳ್ಳುವ ಸಲುವಾಗಿ ಆಯೋಜಿಸಿರುವ ಈ ಕಾರ್ಯಕ್ರಮದ ಅಧ್ಯಕ್ಷರಾಗಿ ಶಾಸಕರಿಗೂ ಹಾಗೂ ಜೀರ್ಣೋದ್ಧಾರ ಸಮಿತಿಯ ಸದಸ್ಯರಿಗೂ, ವ್ಯವಸ್ಥಾಪನಾ ಸಮಿತಿ ಸದಸ್ಯರಿಗೂ ಹಾಗೆ ಇಲ್ಲಿ ಎಲ್ಲ ಸೇರಿದ ಎಲ್ಲ ಭಕ್ತರಿಗೂ ಧನ್ಯವಾದಗಳನ್ನು ಸಮರ್ಪಿಸುತ್ತಿದ್ದೇನೆ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. ನವರತ್ನ ಎಲೆಕ್ಟ್ರಿಕಲ್ ಅಂಡ್ ಪ್ಲಂಬಿಂಗ್ 25 ವರ್ಷಗಳಿಂದ ನಂಬಿಕೆ, ಗುಣಮಟ್ಟದೊಂದಿಗೆ ವಿಶ್ವಾಸಾರ್ಹ ಸೇವೆ. ಒಂದೇ ಸೂರಿನಡಿ ಅತ್ಯಂತ ಕಡಿಮೆ ಬೆಲೆಗೆ ಗುಣಮಟ್ಟದ ವಸ್ತುಗಳು. ಎಲೆಕ್ಟ್ರಾನಿಕ್ಸ್, ಪ್ಲಂಬಿಂಗ್, ಹಾರ್ಡ್ವೇರ್, ಹೋಮ್ ಅಪ್ಲಯನ್ಸಸ್, ಸ್ಯಾನಿಟರಿ, ಎಲ್ಇಡಿ ಲೈಟ್ಸ್. ನವರತ್ನ ಎಲೆಕ್ಟ್ರಿಕಲ್ ಅಂಡ್ ಪ್ಲಂಬಿಂಗ್, ಸಚಿನ್ ಟ್ರೇಡರ್ಸ್ನ ಮುಂಭಾಗ, ಮುಖ್ಯ ರಸ್ತೆ, ದರ್ಬೆ, ಪುತ್ತೂರು. ಸಂಪರ್ಕಿಸಿ 9003814451 994552191 990178461.